ಚಲೋವ ಜಗ ವೀತನಿ ಗಜಮುಖದ ಬಗೆ ಗಣಪಗೆ ಒಳ್ಳಿತದವಲು ತೆಂಗಿನಕಾಯಿ ಕಡಲೆಯ ಎಳ್ಳುಂಡೋಳಿಗೆ ಕಬ್ಬು ಮೇಲುವವಗೆ ಬೆಳ್ಳಿಯ ಉಡಿಗೆಜ್ಜೆಗಳ ಕಟ್ಟಿ ಕುಣಿಯುವ ಧುಳ್ಳಿನ ಗಣಪಗೆ ಆರತಿ ಎತ್ತೀರೆ ಗಜಮುಖದ ಬಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಕೊಂಬಗಿಯ ದವಾಗ್ನಿಯಂದಾದಿ ಮೆರೆಯುವಗೆಯ ಅವ ಮನದಲ್ಲಿ ನೆನೆಸಿದಿಷ್ಟಾರ್ಥವ ಇವಾಗ ಗಣೇಶಗಾರತಿ ಎತ್ತೀರಿ ಆರತಿ ಎತ್ತೀರಿ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಹೊರದಳು ಪರಶುಭ ಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವ ಬಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ ಆರತಿ ಎತ್ತಿರಿ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿದೆಯ ಆತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ
ಒಂದೇ ಮಾಗದರೆಲ್ಲ ಪಗಳಿ ನಮಿಸುತ್ತಲಿರಿ ಒಂದೇ ಮಾಗದರೆಲ್ಲ ಪಗಳಿ ನಮಿಸುತ್ತಲಿರಿ ಚಂದದೊಳೆಡ ಫಲದಿ ಬಂದನು ಕೌಶಿಕ ಜಗನ್ನಿಯಾಮಕನ ಆದಿಜನಾರ್ದನ ನಾಭಿಯಿಂದ ಹುಟ್ಟಿದಂತೆ ಸೃಷ್ಟಿಕರ್ತ ಬ್ರಹ್ಮದೇವಗೆ. ಬ್ರಹ್ಮದೇವನ ಮಾನಸ ಪುತ್ರ ಅತ್ರಿ ಮಹರ್ಷಿ. ಅತ್ರಿಯಿಂದ ಚಂದ್ರ, ಚಂದ್ರನಿಂದ ಬುಧ, ಬುಧನಿಂದ ಪುರೂರವ. ಹೀಗೆ ಮುಂದುವರಿಯುತ್ತಂಥ ಪರಂಪರೆಗೆ ಚಂದ್ರವಂಶ ಅಂತ ಹೆಸರು. ಆ ಚಂದ್ರವಂಶದಲ್ಲಿ ಹುಟ್ಟಿದಂಥ ಅನೇಕ ಮಂದಿ ರಾಜರ ಪೈಕಿ ವರ್ತಮಾನ ಕಾಲದಲ್ಲಿ ಗಾದಿ ಸಂಜನ ಅಂತ ನಾನೇ ರಾಜ ಕೌಶಿಕ ಅಥವಾ ಸತ್ಯವ್ರತ ರಾಜ ಕೌಶಿಕನ ಅಂತ ನಾನು ಸಿಂಹಾಸನವನ್ನು ಏರುವಂಥ ಹೊತ್ತಿಗೆ ನಮ್ಮಪ್ಪ ಗಾದಿ ಮಹಾರಾಜ ತನ್ನ ಕರಲಿಂದ ಮುತ್ತಿನ ಕಿರೀಟವನ್ನು ನನ್ನ ತಲೆಗೆ ಅರ್ಪಿಸುತ್ತಾ, ಮಗನೇ, ಇದು ಮೆತ್ತನೆಯ ಹಾಸಿಗೆ ಅಲ್ಲ, ಇದು ಮುಳ್ಳಿನ ಕಿರೀಟ, ಬಹಳ ಜಾಗರೂಕನಾಗಿರಬೇಕು ಅಂತ ಹೇಳಿ ಅಪ್ಪನ ಸೂಚನೆಯಂತೆ ಜಾಗರೂಕಂತೆ ರಾಜ್ಯಭಾರವನ್ನು ಮಾಡುತ್ತಾ ಪ್ರಜಾರಂಜಕನಾಗಿ ಇದುವರೆಗೆ ರಾಜ್ಯಭಾರ ಮಾಡಿದ್ದೇನೆ ಎನ್ನುವಂಥ ಸಂತೃಪ್ತಿ ನನ್ನದು. ಮಾತ್ರವೇ ಅಲ್ಲ, ಪ್ರಜೆಗಳೂ ಕೂಡ ರಾಜನ ಅಂತ ನನ್ನಲ್ಲಿ ದೇವರನ್ನು ಕಾಣುತ್ತಾ ಇದ್ದಾರೆ ಎಂಬಲ್ಲಿಗೆ ರಾಜಕೀಯದಲ್ಲಿ ನಾನೇನು ಸಂತೃಪ್ತ ಜೀವನ ನಡೆಸಿದ್ದೇನೆ. ಮಾತ್ರ ಅಲ್ಲ, ಸಾಧ್ವಿ ಅಂತ ಅನಿರುಂಧೆ ಎನ್ನುವಳನ್ನು ಮದುವೆಯಾಗುವುದರ ಮೂಲಕವಾಗಿ ನಮ್ಮ ದಾಂಪತ್ಯ ಜೀವನದಲ್ಲಿ ಒಂದಲ್ಲ ಎರಡಲ್ಲ 5 ಮಂದಿ ಗಂಡು ಮಕ್ಕಳಿಗೆ ನಾನು ಅಪ್ಪ ಎನಿಸಿದ್ದೇನೆ. ಹೀಗಿರುವಾಗ ಸಾಂಸಾರಿಕವಾಗಿಯೂ ನಾನು ಸಂತೃಪ್ತ ಎಂಬಲ್ಲಿಗೆ ಇನ್ನು ಸಭೆಯಲ್ಲಿ ವಿವರಿಸಬೇಕಂತ ವಿಷಯಗಳು ಏನೂ ಇಲ್ಲವಾದ್ದರಿಂದ ಬಂದವರ ಕುಂದುಕೊರತೆಗಳನ್ನು ನೀವು ಕೇಳಬೇಕಾಗಿ ಹಾಗೂ ಅದಕ್ಕೆ ಪರಿಹಾರವನ್ನು ಸೂಚಿಸಬೇಕಂತ ಹೊಣೆ ನನ್ನದು. ಸಂತೃಪ್ತವಾದ ಜೀವನವನ್ನು ನಡೆಸ್ತಾ ಯಾರದು ಬಿದ್ದವ ಅಲ್ಲೇ ಇದೆಯಲ್ಲ ಮಾರ, ಏಳು ಮಾರ ಪುಣ್ಯಾತ್ಮ. ಇದು ಎದ್ದೇಳಲಿಕ್ಕೆ ಹೇಳಲಿಲ್ಲಲ್ಲ ಒಡೆಯ ನೀವು. ಓ, ನಾನು ನೀನು ಎದ್ದ ಬಿದ್ದ ಎದ್ದು ಹೇಳುವುದಕ್ಕೂ ನಾನು ಹೇಳ್ಬೇಕಲ್ವ? ಹೌದು, ನಿಮ್ಮದು ಆಜ್ಞೆ ಆಗಬೇಕು. ಆಜ್ಞೆ ಆಗಬೇಕು. ಹೌದು, ನಾವೆಲ್ಲ ಎದ್ದಿದ್ದೇವೆ. ನೀನು ಯಾರು? ನೀನು ನಾವು ಗೊತ್ತಾಗ್ಲಿಲ್ವೇ? ನಾವು ಗಿರಿಜನ ಮಕ್ಕಳು ಒಡೆಯ. ಆ ಹೆಸರಿನವರು ಯಾರಿಗೂ ನನಗೆ ನೆನಪಡ್ತಾ ಇಲ್ವಲ್ಲ? ಹಾಗಲ್ಲ ಒಡೆಯ, ಗಿರಿಜಕ್ಕನ ಮಕ್ಕಳಲ್ಲ, ಗಿರಿಜನ ಮಕ್ಕಳು. ಗಿರಿಜನರು ಅಂದು ನಿಮ್ಮ ತಲೆಯಲ್ಲಿ ನಮಗೆ ಜಾಗ ಕೊಟ್ಟದ್ದು. ನಮ್ಮ ತಲೆಯಲ್ಲಿ ಅಲ್ವೋ? ಆ ಪರ್ವತದ ತುತ್ತ ತುದಿಯಲ್ಲಿ ಖಾಲಿ ಬಿಡಬಾರದು. ಅದಕ್ಕಾಗಿ ನೀವು ದುಡಿದು ತಿನ್ನಬೇಕು. ಅದು ಇಲ್ಲಿಂದ ನೋಡುವಾಗ ನಮಗೆ ತಲೆಯಲ್ಲಿ ಕಾಣ್ತದೆ. ಪರ್ವತದ ತಲೆ. ಹೌದು, ಅದಕ್ಕೆ ನಾವು ಹಾಗೆ ಹೇಳುದು. ಏನು ಬಂದೆ? ನಾವು ಬಂದಿದ್ದು ಅಲ್ಲಿಂದ ಊರು ಬಿಟ್ಟು ಇಲ್ಲಿ ಬರಬೇಕಿದ್ರೆ ಕಾರಣ ಏನು? ಕಷ್ಟ ಆಗಿದೆ ಒಡೆಯ. ಕಷ್ಟವ? ಹೌದು. ಯಾರಿಂದ? ಹೇಗೆ ಒಡೆಯ? ಅಲಿಸಬೇಕು. ಲಾಲಿಸಬೇಕು ಕೌಶಿಕರಾಯ, ಲಾಲಿಸಬೇಕು ಕೌಶಿಕರಾಯ, ನಾ ಬೇಳ್ವ ಮಾತ ಲಾಲಿಸಬೇಕು
ಕೊಟ್ಟಿದ್ದು ಅಲ್ಲಿ ಬದುಕಿಕೊಂಡಿರಿ ಅಂತ. ಬಡವರ ಅಂತ ನೀವು ಸುಮ್ಮನೆ ತಿರುಗುದಲ್ಲ, ಕಾಲಹರಣ ಮಾಡೋದಲ್ಲ, ಹೌದು. ದುಡಿದು ತಿನ್ಬೇಕು ಎನ್ನುವ ನಾವು ಕಾರಣಕ್ಕಾಗಿ ಒಂದಷ್ಟು ಜಾಗವನ್ನು ತೋರಿಸಿ. ಸೋಮವಾರ ಆಗಬಾರದು ಅಂತ ಹೇಳಿದ್ದೀರಿ. ಸೋಮವಾರ ಅಲ್ವೋ, ಆ. ಸೋಮಾರಿಗಳಾಗಬಾರದು. ಹೌದೌದಾ. ಆ ಕಾರಣಕ್ಕಾಗಿ ಆ. ನಿಮಗೆ ಒಂದು ಯೋಜನೆಯನ್ನೇ ಹೊಸದಾಗಿ ಜಾರಿ ಮಾಡಿದ್ದೇನೆ, ಅಕ್ಷಯ. ಹೌದಾ. ಆದ್ದರಿಂದ ನಿಮಗೆ ಒಂದಷ್ಟು ಜಾಗವನ್ನು ತೋರಿಸಿದ್ದೇನೆ. ಹೌದು. ನೀವೆಲ್ಲಲ್ಲಿ ದುಡಿದು ತಿನ್ಬೇಕು ಅಂತ ಹೇಳಿದ್ದೇನೆ. ನಾವು ನೀವು ದುಡಿಬೇಕಲ್ಲ. ಒಡೆಯ, ನಾವಲ್ಲಿ ನಮಗೆ ಬೇಕಾಗುವ ಹಾಗೆ ಬೇಕಾದಷ್ಟು ಮರಗಳನ್ನು ಗಿಡಗಳನ್ನು ಕಡಿದು ಹಾ. ಹೊಲಗಳನ್ನು ಮಾಡಿ ಹೌದು. ನಮಗೆ ಬೇಕಾದಂತಹ ಪೈರುಗಳನ್ನು ಹಾ. ಎಲ್ಲ ನಾವು ಮಾಡ್ತಾ ಇದ್ದೇವೆ. ಆ, ನಮಗೆ ನೀವು ಅಷ್ಟೇ ಕೊಟ್ಟಿದ್ದು ಒಡೆಯ. ಆದರೆ ಈಗ ಕೊಟ್ಟಿದ್ದೀರಿ ಬೇರೆ ಕಡೆಯಲ್ಲಿ ಜಾಗ ಎಲ್ಲ, ಅಲ್ಲಿ ಎಲ್ಲ ಗೊಡ್ಡವನ್ನು ಅಗೆದಿದ್ದಾರೆ. ಹಾ. ಹೋದ ಮಳೆಗೆಲ್ಲ ಅದು ಜರಿದು ಬಿದ್ದಿದೆ. ಜರಿದು ಬಿದ್ದಿದೆ. ಹೌದು, ನಮ್ಮ ಗುಡ್ಡ ಮಳೆಗಾಲ- ಜರಿಲಿಲ್ಲ. ಮಳೆಗಾಲದಲ್ಲಿ. ಹೌದು ಆದ್ರೂ ನೀನು ಸರಿಯಾಗಿ ಉಳಿದಿದ್ಯಲ್ಲ. ಹೌದು. ಮತ್ತೆ ಇಲ್ಲಿ ಅವರು ಅಷ್ಟು ಹೋಗಿದ್ದಾರೆ, ಅದನ್ನು ಜಗಿದಿದ್ದಾರೆ. ಯಾವುದು? ಅಷ್ಟು ಅಗೆದಿದ್ದಾರೆ. ಹಾ. ಒಡೆಯ, ಹಾ. ನಾವು ನಮಗೆ ಬೇಕಾದ ಹಾಗೆ ಎಲ್ಲ ಯಾವುದೆಲ್ಲ ಬೇಕು ಅದೆಲ್ಲ ಮಾಡಿದ್ದೇವೆ ನಾವು. ಹಾ. ಹೌದು, ಎಷ್ಟು ಒಳ್ಳೆ ಫಸಲು ಒಡೆಯ. ಏನೆಲ್ಲ ಬೆಳೆದಿದ್ದೀರಿ ನೀವು? ನಾವು ಬೆಳೆದದ್ದು ಮರದಲ್ಲಿ, ಅದೊಂದು ಚಂದ ಇತ್ತು. ಅದರದ್ದು ಹೆಸರು ಏನು ಅಂತ ಹೇಳಿದ್ರೆ ಅದೇ ಎಂತ ಹೊಸದು ಈ ವರ್ಷ ಮಾಡಿದ್ದು. ಮರದಲ್ಲಿ ಬೆಳೆಯುವ? ಹೌದು, ಅದು ಎಂತದ್ದು ದಾಳಿಂಬೆ. ಆಗ ಅಲ್ಲೂ ಅದು ಆ. ಅದು ದಾಳಿಂಬೆ. ಅದೇ ಹಾ. ದಾಳಿಂಬೆ. ಹಾ. ಮತ್ತೆ ಇದು ಇನ್ನೇನು ಬೆಳೆದಿದ್ದೀರಿ? ಇದು ಬಾಳೆಗೊನೆ. ಬಾಳೆಗೊನೆ. ಹೌದು, ಹಾ. ಅದು ಮಾಡಿದ್ದೇವೆ. ಹಾ. ಒಳ್ಳೆಯದು. ಸೌತೆಕಾಯಿ. ಅದೆಲ್ಲ ಕೃಷಿಕರು ಮಾಡಬೇಕಾದ್ದೇ ಮಾಡುವಂತಹದ್ದೇ. ಹಾ. ಈಗ ನೀನು ಅಲ್ಲಿಂದ ಊರು ಬಿಟ್ಟಿದ್ದೆಲ್ಲ, ಈಗ ಇಲ್ಲಿ ಬಂದೆಲ್ಲ ಯಾಕೆ? ಇಲ್ಲಿ ಬಂದಿದ್ದೇವೆ ಒಡೆಯ. ಮತ್ತೆ ಇನ್ನೊಂದು ಮಾಡಿದ್ದೆವು, ದೊಡ್ಡದಿತ್ತು ಒಡೆಯ. ಏನದು? ಅದು ಎಂತ ಕೂಷ್ಮ ಉಂಡ. ಹೌದು, ಕೂಷ್ಮಾಂಡ. ಕೂಷ್ಮಾಂಡ ಅಂದ್ರೆ ಕುಂಬಳಕಾಯಿ. ಹಾ. ಅದೇ ಅದು. ಹಾ. ಅದು ಎಲ್ಲ ಬೆಳೆದಿದ್ದೇವೆ ಒಡೆಯ. ಹಾ. ಆದರೆ ಯಾವುದು ನಮಗೆ ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಒಡೆಯ. ಯಾರು ನಿಮ್ಮ ಬಾಯಿಂದ ಈಗ ಎಳ್ಕೊಂಡವರು? ನಿಮಗೆ ಎಲ್ಲ ಒಂದೊಂದು ತರಬೇಕು ಅಂತ ಇದ್ದೇವೆ ಒಡೆಯ. ಅಲ್ಲ, ನಿಮ್ಮ ಬಾಯಿಗೆ ಇಂದ ಎಳ್ಕೊಂಡವರು ಯಾರದು? ಹೌದು, ಅದು ಕಾಡಿನ ಮೃಗಗಳು ಒಡೆಯ. ಕಾಡಿನ ಮೃಗಗಳು. ಹೌದು ಒಡೆಯ. ಯಾವ್ದೆಲ್ಲ ಮೃಗಗಳಿದ್ದು? ಕರಡಿ ಕಡ್ಕೋಣಗಳು ಕರಡಿ ಕಡ್ಕೋಣಗಳು ಕೇಸರಿ ಖಡ್ರಿ ಶರಭ ಮುಂತಾದ ಮಿಗಗಳು ತರತರದಿರುವುದು ಪವನವನು ಹಾಲೆಸಗಿದವು ತಾಳುವುದೆಂದುಡು ಲಾಲಿಸಬೇಕು ಜಿಯ. ಒಡೆಯ ಏನೆಲ್ಲ ಪ್ರಾಣಿಗಳು ಬಂತು? ಎಲ್ಲ ಮಾಡಿ ಒಂದೂ ಕೂಡ ತಿನ್ಲಿಕ್ಕೆ ಸಿಗ್ಲಿಲ್ಲ ಒಡೆಯ. ಯಾಕೆ? ಯಾರಿಂದ? ಏನಾಯ್ತು? ನಿಮ್ಮ ಕಾಡು ಮೃಗಗಳೆಲ್ಲ ಬಂದು. ನಮ್ಮ ಕಾಡು ಮೃಗ? ಹೌದು, ನಿಮ್ದಲ್ಲ ಒಡೆಯ. ನಾವು ಕಾಡಿನಲ್ಲಿ ಯಾವ ಪ್ರಾಣಿಗಳನ್ನು ಸಾಕಲಿಲ್ವಲ್ಲ. ಅದು ನಿಮ್ಮ ಊರು, ನಿಮ್ಮ ರಾಜ್ಯ ಅಂತ ಆದ್ರೆ ನಿಮ್ಮದೇ ಅಲ್ವ ಒಡೆಯ. ಈ ಪ್ರದೇಶವೆಲ್ಲ ನಮ್ಮದೇ ಆದ್ದರಿಂದ ಹೌದು. ಪ್ರಾಣಿಗಳು ನಮ್ಮದೇ. ಹೌದು. ಹಾ. ಎಂತವುದೆಲ್ಲ ಬಂದಿದೆ ಒಡೆಯ. ಏನೆಲ್ಲ ಯಾವ್ದೆಲ್ಲ ಇತ್ತು? ಕಾರ್ ಕಡ್ಡಿ. ಅದು ತಿನ್ನುವುದಲ್ವೇನೋ? ಅದು ಇಲ್ಲಿ ಊರಲ್ಲಿ, ಮತ್ತೆ? ನಮ್ಮಲ್ಲಿ ತಿನ್ನುವುದಲ್ಲ ಒಡೆಯ. ಮತ್ತೆ ಯಾವುದು? ಅದು ಕಪ್ಪಗಿರ್ತದೆ, ರಾತ್ರಿ ಹೊತ್ತಲ್ಲೆಲ್ಲ ಬರ್ತದೆ ಅದು. ಅದು ಕರಡಿಗೆ ಮಹಾರಾಯ. ನಾವು ಎಷ್ಟು ಜೇನು ಮಾಡಿದ್ದೇವೆ ಒಡೆಯ, ಎಲ್ಲ ಅದೇ ತಿಂದದ್ದು. ಜೇನು ಪೆಟ್ಟಿಗೆನೆಲ್ಲ ಹೊತ್ಕೊಂಡು ಹೋಯ್ತು. ಹೌದು ಒಡೆಯ. ಹಾ. ಹೌದು. ಆಮೇಲೆ ಬೇರೆ? ಹಾಗೆ ನಿಮ್ಮ ಹಂದಿ. ನಮ್ಮ ಹಂದಿ ಅಲ್ಲ, ಕಾಡು ಹಂದಿ ಅದು. ಹೌದೌದು, ಹಂದಿ. ಹಾ. ಅದು ಎಲ್ಲ ಬಂದು ಎಷ್ಟೊತ್ತಿಗೆ ಬರ್ತದೆ ಅಂತ ಕಾಡು ಹಂದಿ ಗೊತ್ತಾಗುದಿಲ್ಲ. ಅಂದ್ರೆ ಏನ್ ಮಾಡ್ತಾರೆ? ನಾವು ಹಗಲೆಲ್ಲ ಕೂತರು ಅದು ರಾತ್ರಿ ಬರ್ತದೆ ಒಡೆಯ. ಕಾಡು ಹಂದಿ ಬಂದ್ರೆ ನಾವು ಏನ್ ರಾತ್ರಿ ಮಾಡ್ತದೆ? ಕಾದ್ರೆ ಅದು ಹಗಲು ಬರ್ತದೆ ಒಡೆಯ. ಅದಕ್ಕೆ ಬದುಕಬೇಕು ಅಂತ ಆಸೆ ಇರ್ತದೆ. ಹೌದು, ಮತ್ತೆ ನಾವು ಬದುಕುವಲ್ಲಿ ಅದು ಯಾಕೆ ಬದುಕುವುದು? ಹಾ. ಹಾಗೆ ಅದು ಇಲ್ಲದನ್ನೆಲ್ಲ ಅದು ಬಂದ್ರೆ ಏನ್ ಮಾಡ್ತದೆ? ಅದು ಗೆಡ್ಡೆ ಗೆಣಸು ಎಲ್ಲ ತಿಂತದೆ, ಮರಗೆಣಸು. ಯಾವ ಗೆಡ್ಡೆಯನ್ನು ಬಿಡುವುದಿಲ್ಲ ಅದು. ಹೌದು. ಹಾ. ಒಂದು ಬೀಜ ಬಿಡುವುದಿಲ್ಲ ಒಡೆಯ. ಹೌದಾ? ಹೌದು. ಆಮೇಲೆ? ಹೌದು, ಎಲ್ಲ ತಿಂತದೆ. ಹಾ. ಮತ್ತೆ ಅದು ತುಂಬ ಬೇರೆ ಎಲ್ಲ ಬಂತು. ಸಿಂಹ ಅದೆಲ್ಲ ಬಂತು. ಮತ್ತೆ ಕಡೆಗೆ ದೊಡ್ಡದು ಬರಲಿಕ್ಕೆ ಶುರುವಾಯಿತು ಒಡೆಯ. ಯಾವುದು? 1 ಆನೆ, 2 ಆನೆ, 4 ಆನೆ, 8 ಆನೆ, 12 ಆನೆ. ಅದು ಇನ್ನು ಅಜ್ಜಿ ಗಂಟಲ್ಲದು. ಅದೆಲ್ಲ ಒಡೆಯ. ಇನ್ನೇನು ಮತ್ತೆ? ಅದು ಬಂದ್ರೆ ಬಾಲ ಗಿಡ, ತೆಂಗಿನ ಗಿಡ ಎಲ್ಲ ಮಗಿಚಿ ಹಾಕಿ ಅದು ಹೋಗುದು. ಆನೆ. ಅದಕ್ಕೆ 2 ಬಾಲ ಉಂಟು. 2 ಬಾಲದ? ಹೌದು. 2 ಬಾಲದ ಪ್ರಾಣಿ ನನಗೆ ಗೊತ್ತೇ ಇಲ್ವಲ್ಲ ಅದು. ನಾವು ನೋಡಿದ್ದೇವೆ ಹಾ. ಅದಕ್ಕೆ ಹಿಂದೆಯೂ ಬಾಲ ಉಂಟು, ಮುಂದೆಯೂ ಬಾಲ ಉಂಟು. ಅದು 2 ಬಾಲ ಅಲ್ಲ, ಹಾ. ಮುಂದೆ
ಮುಂದಿರುವಂಥದ್ದು ಸೊಂಡಿಲು. ಹೌದಾ? ಹೌದು, ಅದು ಸೊಂಡಿಲು. ಹಿಂದಿನದ್ದು ಮಾತ್ರ ಒಂದು ಬಾಲ್ ಅದಕ್ಕೆ. ಹೌದೇ? ಆಣೆ ಅಲ್ಲದು, ಆನೆ. ಆಣೆ ಅಲ್ವಾ? ಆನೆ, ಆನೆ ಅಲ್ಲ, ದೊಡ್ಡದಲ್ಲ ಅದು, ಅದಕ್ಕೆ ಆಣೆ. ಆಣೆ ಅಂತ ಹೇಳಿದ್ರೆ ಅರ್ಥ ಬೇರೆ ಆಗ್ತದೆ ಅದು. ಅಲ್ಲ, ದೊಡ್ಡದುಂಟಲ್ಲ, ಅದಕ್ಕೆ ನಾವು ದೊಡ್ಡದನ್ನೇ ಸೇರಿ. ಪ್ರಾಣಿ ದೊಡ್ಡದಿಲ್ಲ, ನಿನ್ನ ಹೆಸರು ಕೂಡ ದೊಡ್ಡದಿಲ್ಲ, ಅದಕ್ಕೆ ಅಕ್ಷರ ಕೂಡ ದೊಡ್ಡದಿರಲಿ ಅಂತ. ಇರ್ಲಿ, ಒಳ್ಳೇದಾ? ಹಾಗೆ ಅದೆಲ್ಲ ಆಮೇಲೆ ಎಲ್ಲ ಹೋಯ್ತು ಒಡೆಯ. ಯಾವುದು ಇಲ್ಲ ಒಡೆಯ, ನೀವೇ ಕಾಯ್ಬೇಕು. ಹಕ್ಕಿಗಳೇನಾದ್ರು ಬಂತು? ಯಾವುದು ಹಕ್ಕಿಗಳೇನಾದ್ರು ನೀವು ಉಪದ್ರವ ಕೊಟ್ಟು? ಎಲ್ಲ ಬಂದು ಆಯ್ತು ಒಡೆಯ. ನಾವು ಎಷ್ಟು ಬೇಲಿ ಹಾಕಿದ್ರು ಅದು ಮೇಲೆಯಿಂದ ಬಂದು ಕೊಂಡು ಹೋಗ್ತದೆ. ಹೌದಾ? ಮೇಲೆಯೂ ಬೇಲಿ ಹಾಕಿದ್ರೆ ಇನ್ನು ಅದಕ್ಕೆ ಮಳೆ ನೀರು ಇಲ್ಲಿಂದ ಬೀಳುವುದು. ಎಲ್ಲ ಹೋಯ್ತು ಒಡೆಯ, ಎಲ್ಲ ಹೋಯ್ತು, ದವಸ ಧಾನ್ಯ ಎಲ್ಲ ಹೋಯ್ತು. ಈಗ ನೀ ಬರಿಗೈಯಲ್ಲಿ ಬಂದಿದ್ದೀರಿ, ನಿಮಗೆ ಕೊಡ್ಲಿಕ್ಕೆ ಏನು ಇಲ್ಲ ಒಡೆಯ. ನಮ್ಮಲ್ಲಿ ತರ್ತಾ ಇದ್ರೆ ಅದು ಇಲ್ಲ, ಇವತ್ತು ಏನು ಇಲ್ಲ. ಧೈರ್ಯಸ್ಥರಾಗಿ ಚರರ ನುಡಿಯನು ಕೇಳುತ್ತ ಕ್ಷಣ, ಚರರ ನುಡಿಯನು ಕೇಳುತ್ತ ಕ್ಷಣ, ಧರಣಿ ಬಾಲಗಣದ ವಿಪಿನಗೆ ಬರುವೆ ಬೇಟೆಗೆ ನಡೆ ನಡೆಯನು ದಕ್ಕಲು ಹಿತವ ಕದಲಿ. ಚರರ ನುಡಿಯನು ಕೇಳಿ ಮನದಾರವೇ ಪಾಲನೆ. ಒಡೆಯ, ನೀನು ಇಲ್ಲಿ ಬಂದು ನನ್ನಲ್ಲಿ ನಿನ್ನ ಕಷ್ಟಗಳನ್ನು ತೋಡಿಕೊಂಡಿದ್ದೀಯ. ಹೌದು, ಕಾಡು ಪ್ರಾಣಿಗಳಿಂದ, ಹಾವಳಿಯಿಂದಾಗಿ ನಮಗೆ ಜೀವನ ಮಾಡೋದು ಕಷ್ಟ ಆಗಿದೆ. ಅಂದರೆ ಅದಕ್ಕೆ ಕಾರಣ ಉಂಟು. ಯಾಕಂದರೆ ದಿನದಿಂದ ದಿನಕ್ಕೆ ವೃದ್ಧಿಯಾಗುತ್ತಿರುವಂತಹ ಜನಸಂಖ್ಯೆ, ಈ ಜನಸಂಖ್ಯೆಗೆ ಅರಸೊತ್ತಿಗೆಂದ ಯಾವ ಯೋಜನೆಗಳನ್ನು ಜಾರಿಗೊಳಿಸಿದರೂ ಜನತೆಗೆ ಮುಟ್ಟುವುದಿಲ್ಲ ಅದು. ಹಾಗಾಗಿ ಜನ ಎಲ್ಲ ಕಾಡಿನ ಮೇಲೆ ಹತ್ತಿದ್ದಾರೆ. ಕಾಡಿನ ಮೇಲೆ ಜನತೆ ಇರುವಾಗ ಪ್ರಾಣಿಗಳು ಕಾಡು ಬಿಡದೆ ನಾಡಿಗಿಳಿಯದೆ ಇರ್ತದೆಯೇ? ಇನ್ನು ಅಲ್ಲಿ ತಿನ್ಲಿಕ್ಕೆ ಏನು ಇಲ್ಲದಿದ್ದರೆ ನಾಡಿಗೂ ಬಂದಿತ್ತು ಅಂತ. ಆದರೂ ಕೂಡ ನಿಮಗೆ ಭರವಸೆಯನ್ನು ಹೇಳುತ್ತಾ ಇದ್ದೇನೆ. ಬಂದಂತ ನಾವು ಇತ್ತೀಚೆಗೆ ನಾವು ಬೇಟೆಗೆ ಹೋಗದೆ ಬಹಳ ಸಮಯ ಆಯಿತು. ಆದ್ದರಿಂದ ನಿನ್ನ ಮಾತಿಗೋಸ್ಕರವಾಗಿ, ಪ್ರಜೆಗಳಂತ ನಿಮಗೆ ಬಂದಂತ ಕಷ್ಟವನ್ನು ನಿವಾರಿಸಲಿಕ್ಕೋಸ್ಕರವಾಗಿ ಬೇಟೆಗಾಗಿ ನಾನು ಹೊರಟೆ ನಿಂತಿದ್ದೇನೆ. ನೀವೆಲ್ಲ ಬರ್ತೀರಾ? ನೀವು ಯಾವಾಗಲೂ ವರ್ಷ ಬರ್ತಿದ್ದೀರಲ್ಲ ಒಡೆಯ. ಹೌದು, ವರ್ಷ ಕೆಡ್ಡಸಕ್ಕೆ ಅಂತ. ಹೌದು, ಅದು ಈ ವರ್ಷ ನಿಮ್ಮೂರಲ್ಲಿ. ಹೌದು, ಇಲ್ಲಿ ನಮ್ಮೂರಲ್ಲಿ ನಾವು ಹಾಗೆ ಕರೆಯುವುದು ಅದನ್ನು ಕಾಡಿನಲ್ಲಿ. ಈಗ ಬೇಟೆಗೆ ಅಂತ ಹೋಗ್ಬೇಕು ಅಂತ ಆಯ್ತಲ್ಲ, ಬೇಟೆಗೆ ಹೋಗಬೇಕಿದ್ರೆ ಬೇಟೆಗಾರರು ಬೇಕು. ಬೇಟೆಗಾರರು ಬೇಡವಾ? ಬೇಟೆಗಾರರು ನಮ್ಮಲ್ಲಿ ಇದ್ದಾರೆ. ಎಷ್ಟು ಜನ ಇದ್ದೀರಿ? ನಮ್ಮಲ್ಲಿ ಸುಮಾರು ಇದ್ದಾರೆ. 100,000 ಲಕ್ಷ ಕೋಟಿ ಅಷ್ಟೇನಿಲ್ಲ. ಮತ್ತೊಂದು 10, 20, 30 ಜನ. ಕೋಟಿಗಿಂತಲೂ ಹೆಚ್ಚು. ಹೌದು, 30 ಕೋಟಿಗಿಂತಲೂ ಹೆಚ್ಚು. ಹೌದು, 30 ಜನ. ಹೌದು. ನಿನ್ನ ಲೆಕ್ಕದಲ್ಲಿ ಅದು 1 ಕೋಟಿ, ಇದು 30 ಅಲ್ವಾ? ಅಲ್ಲ ಒಡೆಯ, ಕೋಟಿ ಅಂತ ನಮ್ಮೊಬ್ಬಲ್ಲಿ ಇದ್ದ, ಅವ ಇವತ್ತಿಲ್ಲ ಅಂತ. ಹೌದಾ? ಹೌದು. ಆಗಲಿ, ಅವಂತ ವಿಷಯ ಬಿಡು. ನಿಮ್ಮಲ್ಲಿ ಕೋಟಿ ಸಂಖ್ಯೆಯ ಬೇಟೆಗಾರರಿದ್ದಾರೆ. ಹೌದು. ಆಮೇಲೆ ನಾವು ಬೇಟೆಗೆ ಅಂತ ಹೋಗಬೇಕಿದ್ರೆ ಆಯುಧಗಳು ಬೇಡ? ಆಯುಧ ಉಂಟು. ಏನುಂಟು? ಅದು ಎಂತ ಈಟಿ, ಕಟಾರಿ, ಮತ್ತೆ ಅದು ಸುಚ್ಚುವುದಕ್ಕೆ ಕೋಟಿ ಪೂಜಾರಿ, ಭಂಡಾರಿ. ಈಟಿ, ಕಟಾರಿ ಗೊತ್ತು. ಆದ್ರೆ ಅದೇನು ಕೊನೆಗೆ ಹೇಳಿದ್ದು ನೀನು? ಯಾವುದದು? ಅದು ಭಂಡಾರಿ. ಯಾರವ? ಅದೆಲ್ಲ ಅವನು ತುಂಬಿಸಿಡುವುದು ಅದನ್ನೊಂದು. ಅದಕ್ಕೆ ಬಹುಶಃ ಅದು ಯಾರೋ ಹಿಂದಿನ ಕಾಲದ ಒಬ್ಬ ಅದರಲ್ಲಿ ಪರಿಣತ ಇರ್ಬೋದು. ಅವನ ಸ್ಮರಣಾರ್ಥವಾಗಿ ಆ ಹೆಸರನ್ನೇ ಆಯುಧಕ್ಕೆ ಇಟ್ಟಿದ್ದಾರೋ ಏನು. ಇರ್ಲಿ, ಈಗ ಆಯುಧಗಳುಂಟು. ಆಯುಧಗಳಿದ್ರೆ ಸಾಕಾಗ್ತದೋ? ಬಲೆ ಬೇಡವಾ? ಬಲೆ ಉಂಟು. ಈಗ ನಿಮ್ಮಲ್ಲಿ ಬಲೆ ಉಂಟಾ? ಹಾಸು ಬಲೆ, ಈಸು ಬಲೆ, ಬಿಸಲೆ, ಎಕ್ಕಲೆ, ಕೋಡು ಬಲೆ. ಈಗ ಹಾಸು ಬಲೆ, ಬೀಸು ಬಲೆ ಗೊತ್ತಾಯ್ತು. ಆಮೇಲೆ ಹೇಳಿದೆ ಅದು ಯಾವುದು? ಏನದು? ಬೀಸು ಬಲೆ. ಬೀಸು ಬಲೆ. ಮತ್ತೆ ಕೋಡು ಬಲೆ. ಹಾಗಂದ್ರೆ ಏನು? ಯಾವುದು? ಎಕ್ಕಲೆ, ಕೋಡು ಬಳೆ ಅಂದ್ರೆ ಅದು ಮೇಲೆ ಹಕ್ಕಿ ಎಲ್ಲ ಹಾರುವುದಕ್ಕೆ, ಮೇಲೆಯಿಂದ ಹಾರಿ ಜಿಗಿಯುವುದಕ್ಕೆ ಹಿಡಿಯುವಂಥದ್ದು, ಮರದಲ್ಲಿ ಒಂದು ಎಟಕ್ಕೂ ಅಷ್ಟು. ಅದು ಎಕ್ಕಳೆ. ಅದು ನಿಮ್ಮ ಭಾಷೆಯಲ್ಲಿ ಅದು. ಹೌದು. ಆಯ್ತು. ಬಿಸಲೆ, ಬೀಸಿ ಅಂತದ್ದು ಬಂದಿದೆ. ಆಮೇಲೆ
ಹಾಗಾದ್ರೆ ಇದೆಲ್ಲ ಬಲೆ ಆಯ್ತು, ಆಯುಧ ಆಯ್ತು, ಹೌದು. ಎಲ್ಲ ಇದ್ದೀರಲ್ಲ, ಹಾಗಾದ್ರೆ ಮತ್ತೆ ನನ್ನ ಜೊತೆಯಲ್ಲಿ ಬರ್ತೀರಾ? ಪ್ರಾಣಿಗಳು ಎಲ್ಲಿದ್ದಾರೆ ಅಂತ ಹುಡುಕಲಿಕ್ಕೆ ಯಾವುದು? ನಮಗೆ ಬೇಟೆ ನಾಯಿ ಉಂಟು ಒಡೆಯ. ಆ ಬೇಟೆ ನಾಯಿಗಳು ಬೇಕು. ಬೇಟೆ ನಾಯಿಗಳು 16 ಉಂಟು ನಮ್ಮಲ್ಲಿ. ಬೇಟೆ ಅದು ನಾಯಿ- ಮತ್ತೆ ಒಂದು ಒಡೆಯ. ನಾವು ಬೇಟೆಗೆ ಅಂತ ಹೋಗ್ಬೇಕಿದ್ರೆ ಬೇಟೆ ನಾಯಿಗಳು ಅನಿವಾರ್ಯ, ಅದು ಬೇಕೇ ಬೇಕು. ಯಾಕಂದ್ರೆ ಈ ಬೇಟೆ ನಾಯಿಗಳು ಹೋದರೆ ಹೊದೆಯಲ್ಲಿ ಅಡಗಿರುವಂತ ಪ್ರಾಣಿಗಳನ್ನು ಎಬ್ಬಿಸುವುದಕ್ಕೆ ಹೌದೌದು ನಾಯಿಗಳು ಬೇಕು. ಬೇಕು ಬೇಕು. ಈಗ ನಿಮ್ಮಲ್ಲಿ ಉಂಟು? ನಮ್ಮಲ್ಲಿ ಉಂಟು ಒಡೆಯ. ಅದು ಸಾಕಾಗುವುದಿಲ್ಲ ಅಂತ ಮತ್ತೆ 2 ಬೇರೆ ನಾಯಿಗಳನ್ನು ನಾವು ಸಾಕಿದ್ದೇವೆ. ಅಂದ್ರೆ ಬೇರೆ ಪರವರಿಂದ ಈ ನಾಯಿಗಳೆಲ್ಲ ಕಾಡಿನಲ್ಲಿ ಹೋದರೆ ಮತ್ತೆ ಒಮ್ಮೊಮ್ಮೆ ಕರೆದಾಗ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕೆ ಏನಾದರೂ ಸಿಕ್ಕಿದ್ರೆ ಅದಕ್ಕೆ ನಮ್ಮಲ್ಲಿ 2 ಜನರನ್ನು ಹಾಗೆ ಮಾಡಿದೆ. ಅದು ನಾಯಿ ಇಲ್ಲದೆ ಇದ್ರು ಅವರೇ ಸಾಕು. ಹೌದಾ? ಹೌದು. ಅದನ್ನು ನಾಯಿ ಮಾಡೋ ಕೆಲಸ ಅವರು ಮಾಡ್ತಾರೆ. ಅವರು ಮೂಸಿ ಹೇಳ್ತಾರೆ ಯಾವ ಬಿಲದಲ್ಲಿ ಯಾವ ಪ್ರಾಣಿ ಉಂಟು ಅಂತ. ಹೌದು. ಅಂದ್ರೆ ಮೂಸುವುದರಲ್ಲಿ ಅವರನ್ನು ಎಲ್ಲೆಲ್ಲಿ ಪ್ರಾಣಿ, ಯಾವ ಪ್ರಾಣಿ ಅಡಗಿದೆ ಎನ್ನುವುದನ್ನು ಕೇವಲ ಆಗ್ರಾಣಿಸುವುದನ್ನು ಹಿಡಿತಾನೆ. ಹೌದು. ಆದಿ ಹಾಗಾದ್ರೆ ಪ್ರಾರಂಭಿಸೋಣವೇ? ಆದೀತು. ನಡೀರಿ. ಹೋಗು. ಮಾಡಿದ್ದೇವೆ ಬೇಟೆ. ಈಗ ನೋಡು, ಮಧ್ಯಾಹ್ನದವರೆಗೆ ಕಾಡಿನಲ್ಲೆಲ್ಲ ಅಲೆದಾಡಿದ್ದಾಯ್ತು. ಹೌದು. ನಾನು ಹೊರಡುವಾಗಲೇ ನಿಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ. ಕೇವಲ ಕಾಡು ಪ್ರಾಣಿಗಳನ್ನು ಕೊಲ್ಲುವುದಷ್ಟೇ ನಮ್ಮ ಉದ್ದೇಶ ಅಲ್ಲ. ಹೌದು. ಆ ಪ್ರಾಣಿಗಳಿಂದ ನಮಗಾಗುವಂತಹ ತೊಂದರೆಯನ್ನು ನಿವಾರಿಸುವುದು ಮಾತ್ರ ನಮ್ಮ ಉದ್ದೇಶ. ಆದ್ದರಿಂದ ಸಾಧ್ಯವಾದಷ್ಟು ಪ್ರಾಣಿಗಳನ್ನು ಕೊಲ್ಲದೆ ಮತ್ತೆ ಕಾಡಿಗೆ ಓಡಿಸಬೇಕು ಅಂತ. ಆದರೂ ಕೂಡ ನಿಮಗೆ ಮಾಂಸದ ಮೇಲೆ ನಿಮಗೆ ನಿಮ್ಮ ಜಾತಿಯವರಿಗೆಲ್ಲ ಆಸೆ ಇರ್ತದೆ. ಅದು ನಮಗೆ ಬೇಕಾದದನ್ನು ನಾವು ನಿಮಗೆ ಅದು ಬೇಕೇ ಬೇಕು. ಹೌದು. ಆದ್ದರಿಂದ ಇದುವರೆಗೆ ಕೆಲವು ಪ್ರಾಣಿಗಳೆಲ್ಲ ನಾವು ಕೊಂದಿದ್ದೇವೆ. ಕೊಂದಂಥ ಮೃಗಗಳನ್ನು ಕೆಲವರೆಲ್ಲ ಅವರ ಮನೆಗೆ ಸಾಗಿಸಿಯೂ ಆಯಿತು. ಹಾಗಾದರೆ ಬೇಟೆಯನ್ನು ಮುಕ್ತಾಯ ಮಾಡುವಂಥ ಸಂದರ್ಭ ಕಾಲ ಬಂತು. ಮಧ್ಯಾಹ್ನ ಉರಿ ಬಿಸಿಲು, ಬಹಳ ಸೆಕೆ ಆಗ್ತಾ ಉಂಟು. ಆದ್ದರಿಂದ ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೆ ಬೇಟೆ ಆಡುವುದರ ಮೂಲಕ ದೇಹಾಯಾಸ ಉಂಟಲ್ಲ ನಮಗೆ, ಆ ದೇಹ ಆಯಾಸವನ್ನು ನಿವಾರಿಸುವ ಸಲುವಾಗಿ ಇದು ಈ ಮರದ ಬಡ್ಡದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯೋಣ. ಆದೀತು. ಧರಣಿಪತಿ ಬೇಟೆಯಲ್ಲಾಡಿ ಸಂತೋಷದ ಧರಣಿಪತಿ ಬೇಟೆಯಲ್ಲಾಡಿ ಸಂತೋಷದ ತೆರಳೆ ಮುಂದಕ್ಕೆ ಸೈನ್ಯವೆರದಿಯು ಸಾಹದಲ್ಲಿ ಭರಿತ ಫಲ ಪುಷ್ಪದ್ಯೋ ಮೇರೆ ವರ್ಷಾಶ್ರಮೋ ಕಲ್ಗೆಸಿದುದಾನಂದದಿ ಮೇರೆ ವರ್ಷಾಶ್ರಮೋ ಕಲ್ಗೆಸಿದುದಾನಂದದಿ ಧರಣಿ ಮದಿ ಬೇಟೆಯಲ್ಲಾಡಿ
ಇಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆಯೋಣ ಎನ್ನುವಾಗ ಬ್ರಾಹ್ಮಣರ ಒಟ್ಟು ಒಬ್ಬ ಓಡೋಡಿ ಬಂದು ಹೇಳುತ್ತಾ ಇದ್ದಾನೆ, ಸಮೀಪದಲ್ಲಿ ವಸಿಷ್ಠಾಶ್ರಮ ಇದೆ, ಒಂದು ದರ್ಶನ ಪಡೆದು ಹೋಗಿ. ಹಾಗಿದ್ರೆ ಇಲ್ಲಿವರೆಗೆ ನಾವು ಬಂದಿದ್ದೇವೆ, ಮುನಿಗಳ ದರ್ಶನ ಮಾಡದೇ ಹೋಗುವುದು ತರವಲ್ಲ. ಆದ್ದರಿಂದ ಪಕ್ಕದಲ್ಲಿರುವಂಥ ಋಷ್ಯಾಶ್ರಮದ ಕಡೆಗೆ ಹೋಗಿ ಅವರಿಂದ ಆಶೀರ್ವಾದವನ್ನು ಪಡೆದು ಮುಂದುವರಿಯೋಣ. ಪರಿಗಿಸಲು ದರ್ಭವಿಷ್ಟರದಲ್ಲಿ ಮಂಡಿಸಿದಾಗ, ಪರಿಗಿಸಲು ದರ್ಭವಿಷ್ಟರದಲ್ಲಿ ಮಂಡಿಸಿದಾಗ ವರವಶಿಷ್ಠ ಮುನೀಂದ್ರ ನಡಿಗೆ, ವರವಶಿಷ್ಠ ಮುನೀಂದ್ರ ನಡಿಗೆ ತದ್ಭಕ್ತಿಯೊಳು ಎರೆಗಲಾಸನವಿತು ನೃಪನ ಕುಳ್ಳಿರಿಸುತ್ತ ಉಪಚರಿಸುತ್ತಿಲ್ದನು. ಪರಿಗಿಸಲು ಒಂದು ಕಾಲದಲ್ಲಿ ಪರಮೇಷ್ಠಿಯ ಕೃಪಾಕಟಾಕ್ಷದಿಂದ ಮಹರ್ಷಿ ವಸಿಷ್ಠನಾಗಿ ನಾನು ಈ ಭೂಮಿಯಲ್ಲಿ ಮಾನಸಪುತ್ರನಾಗಿ ಅವತರಿಸಿದ್ದುಂಟು. ಕಾಲಕ್ರಮೇಣ ನಿಮಿಯೊಡನೆ ನಡೆದಂತಹ ಆ ಕಲಹದಲ್ಲಿ ತನ್ನದ್ದಾಂತ ಶರೀರವನ್ನು ನಾನು ಕಳ್ಕೊಂಡಾಗ ಪುನರಪಿ ಬ್ರಹ್ಮದೇವನಲ್ಲಿ ಹೋಗಿ ಕೇಳಿಕೊಂಡಾಗ ಆತನೊಂದು ದಾರಿಯನ್ನು ತೋರಿಸಿದ್ದ. ಮುಂದಿನ ಮನ್ವಂತರದಲ್ಲಿ ಕುಬ್ಬ ಸಂಭವನಾಗಿ ಮಿತ್ರಾವರುಣರ ಕೃಪಾ ಆಶೀರ್ವಾದದಿಂದ ಅಲ್ಲಿ ನೀನು ಜನನವನ್ನು ತಾಳು ಅಂತ. ಹಾಗೆ ಬ್ರಹ್ಮರ್ಷಿಯಾಗಿ ಮಹರ್ಷಿ ವಸಿಷ್ಠ ಎಂಬ ನಾಮದಿಂದ ಒಂದು ರೀತಿಯಲ್ಲಿ ನಾನು ಬೆಳವಣಿಗೆಯನ್ನು ಕಂಡದ್ದುಂಟು. ವರ್ತಮಾನದಲ್ಲಿ ಈ ಮನ್ವಂತರದಲ್ಲಿ ನನ್ನದ್ದೇ ಆದಂತಹ ಒಂದು ಆಶ್ರಮವನ್ನು ಕಟ್ಟಿಕೊಂಡು ಶಿಷ್ಯವರ್ಗದೊಟ್ಟಿಗೆ, ಅಪಾರವಾದಂತಹ ಶಿಷ್ಯವರ್ಗದೊಟ್ಟಿಗೆ ಇಲ್ಲಿ ಇದ್ದೇನೆ. ಇಂದೇಕೋ ನನ್ನ ಮಾನಸದಲ್ಲಿ ಒಂದು ಚಿಂತನೆಯನ್ನು ಮೂಡುತ್ತಾ ಉಂಟು. ಯಾಕೋ ಒಂದು ರೀತಿಯಲ್ಲಿ ಆಶ್ರಮದಲ್ಲಿ ಪ್ರಸವ ಅಂತ ಹೇಳಿದರೆ ಒಂದು ಬ್ರಹ್ಮತ್ವಕ್ಕೆ ಒಂದು ಪ್ರಸವ. ಈ ಜಗತ್ತಿನ ಒಳಿತಿಗಾಗಿ, ಏಳಿಗೆಗಾಗಿ, ಅಭಿವೃದ್ಧಿಗಾಗಿ ಒಂದು ಮಹತ್ತರವಾದಂಥ ಕೊಡುಗೆ ಕೊಡಲ್ಪಡುತ್ತದೆ ಎಂಬುದು ನನ್ನದ್ದಾದಂತಹ ಮನಸ್ಸು ತರ್ಕಿಸ್ತಾ ಉಂಟು. ಅದಕ್ಕೆ ಈ ವಸಿಷ್ಠಾಶ್ರಮವು ಒಂದು ಮೂಲ ನಾಂದಿಯಾಗಿ ಹೋಗುವುದಿದ್ದರೂ ಒಳ್ಳೆತೇ ಆಯಿತು. ಆದರೆ ಅದರಲ್ಲಿ ಲೋಕದ ಒಳಿತನ್ನು ಸದಾ ಬಯಸಿದಂತಹ ಅದರಲ್ಲಿ ನಾನು ಎಷ್ಟು ನೊಂದರೂ ಬೆಂದರೂ ಪರಿಶ್ರಮವನ್ನು ಕಷ್ಟವನ್ನು ಅನುಭವಿಸಿದರೂ ಕೂಡ ಲೋಕದ ಒಳಿತೇ ನನ್ನ ಪರಮಲಕ್ಷ್ಯ ಚರಮಲಕ್ಷ್ಯ ಎಂದು ಇದುವರೆಗೆ ನಾನು ಸಾಧಿಸ್ತಾ ಇದ್ದೇನೆ. ಹಾಗೆ ನಾನು ಚಿಂತಿಸ್ತಾ ಇರುವಾಗ ಯಾರೋ ಬರುತ್ತಾ ಇದ್ದಾರಲ್ಲ. ಚಾರಕ, ಋಷ್ಯಾಶ್ರಮಕ್ಕೆ ಋಷಿಗಳ ಸಂದರ್ಶನ ಮಾಡಿ ಹೋಗೋಣ ಅಂತ ನಾವು ಬಂದಿದ್ರೆ ಸಾಕ್ಷಾತ್ ಯಜ್ಞೇಶ್ವರನೇ ಮೌನಿಯಾಗಿ ಕುಳಿತಿದ್ದವರು ಎನ್ನುವ ರೀತಿಯಲ್ಲಿ ಪ್ರಪಂಚವನ್ನೇ ಮರೆತು ಯೋಗಾರೂಢರಾಗಿದ್ದಾರೆ. ಹಾಗಿದ್ರೆ ನಾವು ಬಂದದ್ದು ಅವ್ರಿಗೆ ಗೊತ್ತಾಗಬೇಡವೇನೋ? ನಾವು ನಾಳೆ ಬರುವ ಹೋಗುವ. ನಾಳೆ ಬರ್ಲಿಕ್ಕೆ ಇಲ್ಲಿಗೆ ಇವತ್ತು ಬಂದದ್ದು ನಾವು. ಮತ್ತೆ ಅವರು ಈಗ ಎಂಥದ್ದು ಎಚ್ಚರಾಗುವಲ್ಲಿವರೆಗೂ ಇಲ್ಲಿ ಕಾದಿದ್ದಾದ್ರೂ ಅವರ ದರ್ಶನವನ್ನು ಪಡೆದೇ ಮುಂದೆ ಹೋಗ್ಬೇಕು ನಾವು. ಹೌದು, ಆದೀತು. ಅದಕ್ಕಾಗಿ ಅವರಿಗೆ ಅಭಿವಂದನೆ ಸಲ್ಲಬೇಕು. ಮಹರ್ಷಿಗಳೇ, ಬರಬೇಕು. ಕೌಶಾಂಬಿಯ ರಾಜ, ಗಾದಿ ಸಂಜಾತನ ಅಂತಾರೆ ಕೌಶಿಕ. ಪ್ರಣಾಮಗಳು ಸ್ವಾಮಿ. ಸ್ವೀಕರಿಸಿದ್ದೆವು. ಬಂದೆಯ ಭೂಪಾಲ, ಬಂದೆಯ ಭೂಪಾಲ, ಕುಶಲವೇ? ಕುಶಲವೇ?
ಆತ ಪರಿಚಯ ಮಾಡಿಯೇ ಅಭಿವಾದನೆ ಸಲ್ಲಿಸುವ ಪದ್ಧತಿ ಅಲ್ವೇ? ಭೂಪಾಲ. ಹೌದು. ಅಯ್ಯ, ಓ, ಬಹಳ ಸಂತಸವಾಯಿತು. ಆ, ಯಾಕೆ ಯಾಕೆ? ಈ ಹಿಂದೆ ನೀನು ಇಲ್ಲಿಗೆ ಬಂದುದಿಲ್ಲ. ಇಲ್ಲ. ಒಂದು ರೀತಿಯಲ್ಲಿ ಅಪರೂಪವೇ ಸರಿ. ಆ, ಅನೇಕ ರಾಜರು, ಆ, ಅನೇಕ ಮಂದಿ ಈ ಲೋಕದಲ್ಲಿರುವವರೆಲ್ಲ ಆ. ಈ ಋಷ್ಯಾಶ್ರಮಕ್ಕೆ ಬಂದು ನಮ್ಮ ಮಂತ್ರಾಕ್ಷತೆಗೆ ಮಂಡೆ ಮನೆಗೆ ಹೋಗುವವರು ಇದ್ದಾರೆ. ನಮ್ಮ ಆಡಳಿತಕ್ಕೆ ಒಳಪಟ್ಟ ಪ್ರದೇಶವೇ ಆಗಿದ್ರೂ ರಾಜಕೀಯದ ಒತ್ತಡದಿಂದ ಬರೀ ಇಲ್ಲಿಗೆ ಬರುವಂತ ವ್ಯವಧಾನವೇ ಆಗಲಿಲ್ಲ ನನಗೆ. ಒಳ್ಳೇದಾಯ್ತು. ಆ. ಯಾವುದಕ್ಕೂ ಒಂದು ಯೋಗ ಅಂತ ಬೇಕು. ಖಂಡಿತ ಹೌದು ಸ್ವಾಮಿ. ಆ ಯೋಗ ಇಂದು ಕೂಡಿ ಬಂದಿದೆ ಅಂತ. ಇವತ್ತು ಕೂಡಿ ಬಂತು. ಆದ್ದರಿಂದ ನಾನು ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ಆ. ಯೋಗ ಆ. ಮತ್ತೊಂದು ಕ್ಷೇಮ ಅಂತ ಉಂಟಲ್ಲ. ಹೌದು. ಅರಸ, ಆ. ನೀನು ಕ್ಷೇಮವೇ? ಯೋಗಕ್ಷೇಮ ವಿಚಾರ. ಹೌದು. ಆ. ನಿನಗೆ ಕೂಡಿ ಬಂದಂತಹ ಯೋಗಕ್ಕೆ ಆ. ಈ ನಾನು ಕೇಳುತ್ತಿರುವಂತಹ ಕ್ಷೇಮವನ್ನು ಸಂಯೋಜಿಸಿದರೆ ಆ. ನಿನ್ನ ಯೋಗಕ್ಷೇಮವನ್ನು ನಾನು ವಿಚಾರಿಸಿದಂತಾಯ್ತು. ಆ. ನೀನು ಮಾತ್ರವಲ್ಲವಯ್ಯ, ಆ. ನಿನ್ನ ಸತಿಸುತರು, ನಿನ್ನ ರಾಜಪರಿವಾರವೆಲ್ಲವೂ ಕ್ಷೇಮವೇ. ಆ. ನಿನ್ನನ್ನು ಅನುಸರಿಸಿಕೊಂಡು ಬಂದಿರುವಂತಹ ಪ್ರಜಾವರ್ಗ ಎಲ್ಲವೂ ಕ್ಷೇಮವೇ. ಆ. ಲೋಕದಲ್ಲಿ ಆ. ವರ್ಣಾಶ್ರಮ ಧರ್ಮಗಳೆಲ್ಲವೂ ಚ್ಯುತಿಬಾರಂತೆ ನಡೆಯುತ್ತಿವೆ ಆ. ಇತ್ಯಾದಿ ನಿನ್ನಲ್ಲಿ ಪ್ರಶ್ನೆಯನ್ನು ಕೇಳುತ್ತಾ ಇದ್ದೇನೆ. ಒಳ್ಳೆಯದು. ಉತ್ತರಿಸುವೆಯಾ ದೊರೆ? ಮುನಿಮೌಳಿ, ಮುನಿ ಮೌಳಿ ಕೇಳ್ಬೇಟೆಗೆ ನೂತ ಆ ಮುನಿ ಮೌಳಿ ಕೇಳ್ಬೇಟೆಗೆ ನೂತ ನಾನು ಘನವಾದ ಸೈನ್ಯ ಸಮೇತ ವನಕ್ಕೆ ಬಂದೆ ಮುಂದೆ ಆಶ್ರಮವಿದ ಕಂಡು ವನಕ್ಕೆ ಬಂದಿಹೆ ಮುಂದೆ ಆಶ್ರಮವಿದ ಕಂಡು ಗುಣನಿಧಿಯೇ ತವ ದರ್ಶನೋ ಸುಖವನೋ ನೆಗಳಿ ಬಂದೀರ್ಪೆನಿಗಳು ಮುನಿ ಮೌಳಿ ಕೇಳ್ಬೇಟೆಗೆನುತ ನಾನು ಘನವಾದ ಸೈನ್ಯ ಸಮೇತ ವನಕ್ಕೆ ಬಂದೆ ಮುಂದೆ ಆಶ್ರಮವಿದ ಕಂಡು ಮುನಿ ಮೌಳಿ ಕೇಳ್ಬೇಟೆಗೆನುತ ಸ್ವಾಮಿ ಮಹಿಮರೇ, ಭೂಪಾಲ, ಸೃಷ್ಟಿಕರ್ತನಾದ ಬ್ರಹ್ಮದೇವನಿಂದಲೇ ಎರಡು ವಂಶದ ಉತ್ಪತ್ತಿಯಾಗಿದೆ ಅಂತೆ. ಸೂರ್ಯವಂಶ ಹಾಗೂ ಚಂದ್ರವಂಶ. ಹೌದು. ಆ ಚಂದ್ರವಂಶದಲ್ಲಿ ಬ್ರಹ್ಮದೇವನಿಗೆ ನೇರ ಚಂದ್ರನಿಗೆ ಮೊಮ್ಮಗನೆನಿಸುವಂಥ ಪುರೂರವನ ಕಾಲದಲ್ಲಿ ಹಾ ನಮ್ಮ ವಂಶ ಕವಲೊಡೆಯಿತು ಅಂತ ನಾನು ಕೇಳಿದ್ದೇನೆ. ಹಾ ಹಾ ಅದರಲ್ಲಿ ಒಂದು ಕವಲು ನಮ್ಮದು. ಹಾ ನಮ್ಮ ಕವಲಿಗೆ ಹೆಸರು ಏನು ಅಂತ ನನಗೆ ಇನ್ನೂ ಇದುವರೆಗೂ ಗೊತ್ತಿಲ್ಲ. ಹಾ ಅದರಲ್ಲಿ ಗಾದಿ ಸಂಜಾತನಾಗಿ ಹಾ ನಾನಿಲ್ಲಿ ನಮ್ಮ ಕೌಶಾಂಬಿಯನ್ನು ಆಳುತ್ತಾ ಇದ್ದೇನೆ. ಹೌದಪ್ಪ, ಬಹಳ ಬಹಳ ಮಹನೀಯರೆಲ್ಲ ನಿನ್ನ ವಂಶದಲ್ಲಿ ಆಗಿ ಹೋಗಿದ್ದಾರೆ. ನಾನು ಕೇಳಿದ್ದೇನೆ. ಹೌದು. ಆದ್ದರಿಂದಲೇ ಇಂದಿನ ದಿನದಲ್ಲಿ ವನಪಾಲಕರೆಲ್ಲ ಓಡೋಡಿ ಬಂದು ನನ್ನಲ್ಲಿ ಮೊರೆ ಇಟ್ಟ ಮೇರೆಗೆ ಹಾ. ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ, ಹಾ. ನಿವಾರಿಸಬೇಕು ಅಂತ ಅವರೆಲ್ಲ ಮೊರೆ ಇಟ್ಟರಲ್ಲಿ ಹಾ. ಅವರ ಮೊರೆಗೆ ಹೋಗೊಟ್ಟು ಹಾ. ಆಯುಧಪಾಣಿಯಾಗಿ ನಾನು ಕಾಡಿಗೆ ಬೇಟೆಗಾಗಿ ಬಂದೆ. ನಾನು ಅರಸನಾದವನ ಕರ್ತವ್ಯ. ಬೇಟೆಯಾಡದೆ ಬಹಳ ಸಮಯ ಆಗಿತ್ತು. ಹಾ ಆದ್ದರಿಂದಲೇ ಬೇಟೆ ಆಡಬೇಕು ಅಂತ ನನಗೂ ಅನ್ನಿಸ್ತು. ಯಾಕಂದರೆ ಪ್ರಜೆಗಳಿಗೆ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ. ಆದ್ದರಿಂದ ಬೆಳಗ್ಗಿನಿಂದ ಪ್ರಾರಂಭ ಆಯಿತು ನಮ್ಮ ಬೇಟೆ. ಆಡುತ್ತಾ 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 ದಾರಿ ಸವೆದದ್ದೇ ನಮಗೆ ಗೊತ್ತಾಗಲಿಲ್ಲ. ನಿಮ್ಮ ಆಶ್ರಮದೊಳಗೆ ನಮ್ಮ ಕಾಲು ನನ್ನನ್ನು ಇಲ್ಲಿವರೆಗೆ ತಂದಿತ್ತು. ಹಾಗಾದರೆ ವನ ಕೇಳಿ ಜಲ ಕೇಳಿ ಹೀಗೆಲ್ಲ ಉದ್ದೇಶದಿಂದ ನೀನು ಬಂದವನಲ್ಲ. ಖಂಡಿತ ಅಲ್ಲ. ಪ್ರಜಾ ಸಂಕಷ್ಟವನ್ನು ನಿವಾರಿಸುವ ಸಲುವಾಗಿ ಬೇಟೆಯಾಗಿ ಬಂದವ ನೀನು. ಮನರಂಜನೆಗಾಗಿ ಬಂದದ್ದೇ ಅಲ್ವೇ ಅಲ್ಲ. ಓಹೋ, ಪ್ರಜೆಗಳಿಗೆ ಬಂದಂಥ ಕಷ್ಟವನ್ನು ನಿವಾರಿಸಬೇಕು ಅನ್ನೋ ಕಾರಣಕ್ಕಾಗಿ ನಾನು ಬಂದದ್ದು.
ಒಬ್ಬನೇ ಬಂದಿಲ್ಲ. ಇಲ್ಲ, ನಮ್ಮ ಅಪರಿಮಿತವಂತ ಸೇನೆ ಉಂಟು ನಮಗೆ. ಓಹೋ. ಆದ್ದರಿಂದ ಇವರೆಲ್ಲರೂ ಇಲ್ಲಿವರೆಗೆ ಬಂದಿದ್ದೇವೆ ನಾವು. ಹಾ. ಬರುವಾಗ ಗೊತ್ತಾಯಿತು ಇಲ್ಲ ಪಕ್ಕದಲ್ಲಿ ವಶಿಷ್ಠಾಶ್ರಮ ಇದೆ, ಹಾ. ಅದರಿಂದ ದರ್ಶನ ಮಾಡಿ ಹೋಗಿ ಅಂತ ಯಾರೊಬ್ಬರು ಒಟ್ಟು ಬಂದು ಹೇಳಿ ಹೋದ್ರು. ಹಾ. ಹಾಗಾಗಿ ತವ ದರ್ಶನಾಪೇಕ್ಷೆಯಿಂದ ನಾನು ಇಲ್ಲಿವರೆಗೆ ಬಂದಿದ್ದೇನೆ, ಹಾ. ತಮ್ಮ ಪಾದಗಳಿಗೆ ಎರಗಿದ್ದೇನೆ, ಹಾ. ನಿಮ್ಮ ಆಶೀರ್ವಾದವನ್ನು ಪಡೆದಿದ್ದೇನೆ, ಹಾ. ಸಂತೃಪ್ತಿಯನ್ನು ಹೊಂದಿದ್ದೇನೆ. ಆದ್ದರಿಂದ ನಮ್ಮ ತಿರುಗಿ ಹೋಗೋದಕ್ಕೆ ಅಪ್ಪಣೆ ಕೊಡಬೇಕು ಸ್ವಾಮಿ. ದೊರೆಯೇ, ದೊರೆಯೇ ಅತಿಥಿಯೋ ನೀನು, ಅತಿಥಿಯೋ ನೀನು. ದೊರೆಯೇ ಕೇಳ್ ಅತಿಥಿಯು ನೀನು, ನಡೆ ತರಲು ಸಂತಸಗೊಳ್ಳೆ ನಾನು. ಸರಿಯೇಲಿ ಮಧ್ಯಾಹ್ನ ಭೋಜನ ಗೈಯದೆ ತೆರಳುತ್ತಿಹೆನೆಂಬ ವಚನವು ಅರಿತು ನೋಡೈ ಮನದೊಳು. ತೆರಳುವುದೇನೆಂಬ ವಚನವು ಅರಿತು ನೋಡೈ ಮನದೊಳು. ದೊರೆಯೇ ಕೇಳ್ ಅತಿಥಿಯು ನೀನು, ನಡೆದರಲು ಸಂತಸಗೊಳ್ಳೆ ನಾನು. ದೊರೆಯೇ ಕೇಳು ದೊರೆಯೇ, ಮಹಾತ್ಮರೇ, ನಿನ್ನ ಮಾತಿನಿಂದ ಒಂದಷ್ಟು ಸ್ಪಷ್ಟವಾಯಿತು. ಯಾವುದು? ನೀನೊಂದು ಘನವಾದಂತಹ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾಂತಾರಕ್ಕೆ ಬಂದವನು. ಪ್ರಜಾಕ್ಷೇಮವೇ ನಮ್ಮ ಉದ್ದೇಶ. ಹೌದಪ್ಪ, ರಾಜನಾದವನು ಪ್ರಜಾರಂಜನೆ ಅವನ ಚರಮಲಕ್ಷ್ಯ ಪರಮಲಕ್ಷ್ಯವಾಗಿರಬೇಕು. ಹೌದು. ಪ್ರಜೆಗಳ ಸಂಕಷ್ಟವನ್ನು ದೂರ ಮಾಡುವವನೇ ರಾಜ. ಹಾ. ಆತನೇ ರಾಜ ರಂಜಕನಾಗಿರ್ತಾನೆ. ಆದ್ದರಿಂದ ಪ್ರಜೆಗಳು ಕೂಡ ಅರಸನ ಅಂತ ನನ್ನಲ್ಲಿ ದೇವರನ್ನು ಕಾಣುತ್ತಾ ಇದ್ದಾರೆ. ಖಂಡಿತವಾಗಿಯೂ ಹಾ. ಪ್ರಜೆಗಳು ತನ್ನದಾದಂತಹ ರಾಜನಲ್ಲಿ ದೇವತ್ವವನ್ನು ಕಾಣುವುದು ಆ ಸಂದರ್ಭದಲ್ಲಿ. ರಾಜ ಪ್ರತ್ಯಕ್ಷ ದೇವತ. ಹೌದು. ಹಾ. ನಿನ್ನಲ್ಲಿ ಇಂದ್ರ ಚಂದ್ರ ಮೊದಲಾದವರ ಹಾ. ಆ ವಿಷ್ಣು ಸಾನ್ನಿಧ್ಯ ಎಲ್ಲವೂ ನಿನ್ನಲ್ಲಿ ಆವೃತವಾಗಿದೆ ಎಂಬುದು, ಅಂತರ್ಗತವಾಗಿದೆ ಎಂಬುದು ಇದರಿಂದಲೇ ಸ್ಪಷ್ಟವಾಗುತ್ತಾ ಉಂಟು. ಹೌದು. ಅಯ್ಯ, ಓ. ನೀನು ನಡೆ ತಂದುದು ಬಹಳ ಸಂತೋಷವಾಯಿತು. ಹಾ. ಆದರೆ ಹಾ. ನೀನು ಬರುವಂತಹ ಈ ಹೊತ್ತಿನಲ್ಲಿ ಹಾ. ಸ್ವಲ್ಪ ನೀನು ಮೇಲೆ ನೋಡಂತೆ. ಮಧ್ಯಾಹ್ನದ ಉರಿ ಬಿಸಿಲು. ಹೌಲ್ವಾ? ಹೌದು. ಆದ್ದರಿಂದ ಆದಷ್ಟು ಬೇಗ ಅರಮನೆ ಸೇರಬೇಕು ಅಂದ್ರೆ ನಮಗೆ ತವಕ ಉಂಟು ಸ್ವಾಮಿ. ಕರ್ಮಕ್ಕೆ ಸಾಕ್ಷೀಭೂತನಾದಂತಹ ಭಗವನ್ ಸೂರ್ಯನಾರಾಯಣನು ನಡುನೆತ್ತಿಯಲ್ಲಿ ನೆತ್ತಿಯ ಮೇಲಿದ್ದಾನೆ ಅಲ್ವಾ? ಹೌದು. ಅದರ ಅರ್ಥ ಏನು? ಮಧ್ಯಾಹ್ನ ನಮ್ಮ ಸಾಮಾನ್ಯವಾಗಿ ಹಾ. ಪಂಚಭೂತಾತ್ಮಕವಾದಂತಹ ಈ ಶರೀರಕ್ಕೆ ಹಾ. ಒಂದು ರೀತಿಯಲ್ಲಿ ಹಸಿವು ಎಂಬುದುಂಟು ಜಡವಾದ ದೇಹ ಅಲ್ವಾ? ಅದಕ್ಕೆ ಹಸಿವು ನೀರಡಿಕೆ ಎಲ್ಲ ಆಗುತ್ತಾ ಆಗಾಗ ಉಂಟು. ಕಾಲ ಕಾಲಕ್ಕೆ ಅದಕ್ಕೆ ಕೊಡಬೇಕಾದಂತಹ ಆಹುತಿಯನ್ನು ನಾವು ಕೊಡಬೇಕಾ ಬಿಡುವ ಅದು ಸಹ ಹೌದು ಸ್ವಾಮಿ. ಉದರಾಗ್ನಿಗೆ. ಆದ್ರೆ ಇಲ್ಲಿ ವ್ಯವಸ್ಥೆ ಇಲ್ಲವಲ್ಲ ಸ್ವಾಮಿ. ಆದ್ದರಿಂದ ಹಾ. ಅಷ್ಟು ಮಾತ್ರವಲ್ಲ, ಹಾ. ಹೇಳಿ ಬಂದವ ನೀನಲ್ಲ. ಅಲ್ಲ, ಆದ್ದರಿಂದ ನೀನು ಅತಿಥಿ. ತಿಥಿವಾರ ನಕ್ಷತ್ರ ನೋಡಿ ಬಂದವ ಅಲ್ಲ. ಅಲ್ವೇ ಅಲ್ಲ. ಹಾ. ಆದ್ದರಿಂದ ಹಾ. ಇಂದು ನೀನು ಹಾ. ನಮ್ಮ ಆತಿಥ್ಯಕ್ಕೆ ದೊರೆಯುವೆಯಾ? ಓ ದೊರೆಯೇ, ಹಾ. ದೊರೆಯಬೇಕು ಎಂಬುದು ನನ್ನ ಅಭಿಲಾಷೆ. ಅಂದ್ರೆ ಅರ್ಥ ಆಗ್ಲಿಲ್ಲ ಸ್ವಾಮಿ ನನಗೆ. ಸ್ವಾಮಿ, ಹೊತ್ತು ಮಧ್ಯಾಹ್ನವಾಯಿತು. ಹೌದು. ನಮ್ಮಲ್ಲಿ ಇಂದು ಹಾ. ಭೋಜನವನ್ನು ಉಂಡು ಕೆಲ ಕಾಲ ವಿಶ್ರಾಂತಿಯನ್ನು ಪಡೆದು ಆಮೇಲೆ ಹಿಂದಿರುಗಬೇಕು. ಭೋಜನ ಹೌದು. ಇಷ್ಟು ಪರಿವಾರಕ್ಕೆ ಹೌದು. ನಿಮ್ಮ ಆಶ್ರಮದಲ್ಲಿ ಅದು ಹೇಗೆ ಸ್ವಾಮಿ? ಎಂದ ಮಾತಿಗೆ ನೃಪವರನು ಎನ್ನ ಮಾತಿಗೆ
ಕಂದಮೂಲಾಹಾರದಿಂದೀರ್ಪ ಮಹಿಮನೋ ಅದು ನೀವಲ್ವೇ? ಕಂದಮೂಲಾಹಾರದಿಂದೀರ್ಪ ಮಹಿಮನೋ ಇಂದು ಎನ್ನಯ ಬಲಗೆ ತೃಪ್ತಿಯ ಪೊಂದಿಸುವೆಯಂತೆನಗೆ ಪೇಳೈ ಎಂದ ಮದಿಗೆ ನೃಪವರನು ಮುದದಿಂದ ಬೆಳಿದ ಮುನಿ ನೀವು ಸ್ವಾಮಿ, ಭೂಪಾಲ, ನೀನು ಆತಿಥಿಯಾಗಿ ಬಂದಿದ್ದಿ, ಹ. ನನ್ನ ಆತಿಥ್ಯವನ್ನು ಸ್ವೀಕರಿಸಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಹಾ, ಸ್ವಾಮಿ, ಬಹುಶಃ ನಿಮಗೆ ನನ್ನ ವಾಸ್ತವದ ಅರಿವಿಲ್ಲ ಅಂತ ಅನಿಸುತ್ತೆ. ನಾನು ಒಬ್ಬನೇ ಬಂದದ್ದಲ್ಲ ಸ್ವಾಮಿ ಇಲ್ಲಿ. ಹಾ, ವಾಸ್ತವದ ಅರಿವಿಲ್ಲದೆ ನಾನು ನಿನ್ನನ್ನು ಭೋಜನಕ್ಕೆ ಹಾಗೆ ಆಹ್ವಾನಿಸಿದ್ದೇನೆ. ಹೇಳಿದ್ದೀರಿ. ಯಾಕಂದ್ರೆ ನಾನು ಒಬ್ಬನೇ ಆಗಿದ್ರೆ ಎಲ್ಲಿ ಊಟ ಮಾಡ್ಬೋದು, ಹೊಟ್ಟೆ ತುಂಬಿಸಿಕೊಳ್ಬಹುದು. ಹೌದು. ಆದ್ರೆ ಹಾ, ನಿಮ್ಮ ಬಗ್ಗೆಯೂ ನಾನು ಯೋಚನೆ ಮಾಡಬೇಕೋ ಬೇಡವೋ? ಹೌದೌದು. ನೀವು ಕಾಡಿನಲ್ಲಿ ಆಶ್ರಮ ಮಾಡಿಕೊಂಡಿರುವವರು, ಹಾ, ಕಂದಮೂಲವೋ ಗಿರಿಗಳಲ್ಲಿ ಸಿಕ್ಕುವಂಥ ಯಾವುದೋ ಫಲಾಹಾರಗಳಿಂದಲೂ ಹೊಟ್ಟೆ ತುಂಬಿಸಿಕೊಳ್ಳುವವರು. ಅಂಥದ್ದಲ್ಲಿ ನೀವು ನಮ್ಮ ಅಪರಿಮಿತವಾದಂಥ ಸಾವಿರ ಸಂಖ್ಯೆ ನಮ್ಮ ಪರಿವಾರ ಇದೆ ನಮ್ಮಲ್ಲಿ. ಇಷ್ಟು ಜನರಿಗೆ ನಾವು ಊಟ ಬಡಿಸುವುದು ನಿಮ್ಮಿಂದ ಸಾಧ್ಯವೇ? ಹಾ. ಆದ್ದರಿಂದ ಇದೆಲ್ಲ ಆಗುವಂಥದ್ದಲ್ಲ. ನಾವು ಆದಷ್ಟು ಬೇಗ ಹೋಗಿ ನಮ್ಮ ಅರಮನೆಯಲ್ಲೇ ಊಟವನ್ನು ಪೂರೈಸಿದ ಅವಕಾಶ ಕೊಡಬೇಕು. ಏನು ನೃಪವರ? ಏನು ನೃಪವರ ಯಾತಕೈ ಏನು ನೃಪವರ ಯಾತಕೈ ಬೇಳುವೆಯೆಂದು ಧೇನುವನ್ನು ನೆನೆಯ ಮನದಾಗೆ ಜನವದನು ಪರಿಸಲಾಕ್ಷಣ ತಾನು ವೇಗದಿ ಬಂದು ಎರಗುತ್ತ ಏನು ಎಂದಿಲ್ದಾಹ ಕಾರ್ಯವ ಸಾನೂರಾಗದಿ ಬೇಳು ಬೇಗನೆ ಏನೋ ನೃಪವರ ಯಾದ ಕೈ ನೃಪವರ, ಮಹರ್ಷಿ, ನಿನ್ನದ್ದಾದಂಥ ಔದಾರ್ಯವನ್ನು ಕಂಡಾಗ, ನಿನ್ನದ್ದಂಥ ವಿಶಾಲ ಹೃದಯವನ್ನು ಕಂಡಾಗ ನನಗೆ ಬಲುಹು ಸಂತಸವಾಯಿತಯ್ಯ. ಇನ್ನೊಬ್ಬರಿಗೆ ಉಪದ್ರ ಕೊಡುವುದು ಜಾಯಮಾನ ನಮ್ಮದಲ್ವ ಸ್ವಾಮಿ? ಲೋಕದ ನೀತಿಯೇ ಹಾಗೆ. ಹೇಗೆ? ತನಗೆ ಮತ್ತೊಬ್ಬರಿಗೆ ಉಪಕಾರ ಮಾಡಲು ಸಾಧ್ಯವಾಗದಿದ್ದರೂ ಕೂಡ ಹೌದು, ಹೌದು. ಕೇವಲ ಋಷಿವರರಿಂದ ಮಂತ್ರಾಕ್ಷತೆಯನ್ನು ಪಡೆದು ನಾನು ಹೊರಟು ಹೋಗುತ್ತೇನೆ ಸಾಧ್ಯ ಆದ್ರೆ ವಿಶಾಲ ಏನಾದ್ರೂ ಭಾವ ಉಂಟಲ್ಲ. ಸಾಧ್ಯ ಆದರೆ ಯಾರಿಗಾದ್ರೂ ಏನಾದರೂ ಉಪಕಾರ ಮಾಡಬೇಕು. ಗೊತ್ತಿದ್ದು ಉಪದ್ರ ಅಂತೂ ಮಾಡಬಾರ್ದು. ಹೌದು. ಅತಿಥಿಯಾಗಿ ಊಟ ಮಾಡುವುದಕ್ಕಿಂತಲೂ ಅತಿಥೇಯನಾದಂಥ ಊಟ ಬಡಿಸುವವನ ಸಂಕಷ್ಟವೇನು ಎಂಬುದನ್ನು ನೀನು ಅರಿತಿದ್ಯಲ್ಲ ಅಲ್ವಾ? ಆ ಬಗ್ಗೆ ನನಗೆ ನಿನ್ನಲ್ಲಿ ಸಂತಸವಾಯಿತು ಅಂತ ಹೇಳಿ ಕೃಪವರ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ನಾನು ಓರ್ವನೇ ಬಂದದ್ದಲ್ಲ, ನಾನು ಒಬ್ಬನೇ ಆದರೂ ಊಟ ಮಾಡಬಹುದು. ಅಪರಿಮಿತವಾದ ಸೇನೆ ಉಂಟು. ಅಪರಿಮಿತವಾದಂತಹ ಸೇನಾ ಸಂದೋಹ ನನ್ನೊಡನೆ ಉಂಟು. ಸಾವಿರ ಸಂಖ್ಯೆಯಲ್ಲಿದ್ದಾರೆ. ಅದು ಅಲ್ಲದೆ ನಾನು ಏನನ್ನು ಉಣ್ಣುತ್ತೇನೆ ಅದರ ಬಗ್ಗೆಯೂ ನಿಮಗೆ ಗೊತ್ತುಂಟು. ಹೌದು. ಕಂದಮೂಲಾಹಾರಗಳಿಂದ ತಿಂದು ಜೀವಿಸುವವರು ನಾವು. ಇಲ್ಲಿ ಇದ್ರೆ ಅಷ್ಟೇ ತಾನೇ. ನಮಗೆ ಸಂಗ್ರಹ ಮಾಡುವಂತ ಅಭ್ಯಾಸ ಇಲ್ಲ. ಅಂದ್ರೆ ಬ್ರಾಹ್ಮಣನಾದವನು ಸಂಗ್ರಹ ಮಾಡಲೂಬಾರದು. ಮಾಡಬಾರದು. ಅದು ಕೂಡ ಕಂದಮೂಲಾಹಾರ ಎಷ್ಟು ದಿನಕ್ಕೆ ಇರಬಹುದು? ಒಂದೋ ಎರಡೋ ದಿನಕ್ಕೆ ಅಷ್ಟೇ. ತಂದ್ರೆ ನಾಳೆಗೆ ಮಾತ್ರ, ನಾಡಿದಿಗೂ ಹೊರತು. ಹೌದು, ನಾವು ಮತ್ತೆ ಅನ್ವೇಷಣೆ ಮಾಡಬೇಕಾಗ್ತದೆ ಆಹಾರದ. ಆದ್ದರಿಂದ ನಿನಗೆ ಆ ಬಗ್ಗೆ ಚಿಂತೆ ಇದ್ದರೆ ನೀನು ಚಿಂತಿಸುವ ಅಗತ್ಯ ಇಲ್ಲ. ಆ ಚಿಂತೆಯನ್ನು ನನಗೆ ಬಿಟ್ಟು ಬಿಡು. ಹೇಗೆ? ಇನ್ನು ಒಂದಲ್ಲ, ಇಷ್ಟು ಸೇರೋಸಂದಲ್ಲ, ಇನ್ನೂ ಬಂದರೂ ಕೂಡ ಅದಕ್ಕೆ ಬಡಿಸುವಂತ ವ್ಯವಸ್ಥೆ ನನ್ನಲ್ಲಿ ಉಂಟು. ನೀವು ಚಿಂತಿಸದೆ. ಆದರೆ ಒಂದುಂಟು. ಏನು ಸ್ವಾಮಿ? ಏನು ಗೊತ್ತುಂಟ? ಮೊದಲಾಗಿ ನಮ್ಮಲ್ಲಿ ಊಟ ಬಡಿಸುವುದಕ್ಕೆ ಒಂದು ಪದ್ಧತಿ ಉಂಟು. ಮಂತ್ರಾಕ್ಷತೆ ಆಮೇಲೆ ನಿನಗೆ ಕೊಡುವುದು. ಮೊದಲು ನೀನು ಪಕ್ಕದಲ್ಲಿ ಹರಿಯುವಂತಹ ನದಿಯಲ್ಲಿ ಮಿಂದು ಶುಚಿರ್ಭೂತನಾಗಿ ಬಂದೆ ಎಂದಾದರೆ ಆಮೇಲೆ ಊಟದ ವ್ಯವಸ್ಥೆ ಆಗ್ತದೆ. ಚಾರಕ, ಏನು ಬುದ್ಧಿ? ಸ್ನಾನ ಮಾಡಿ ಬರ್ಬೇಕಂತೆ. ಊಟ ಉಂಟಾ? ಊಟ ಉಂಟು. ನೀನು ಊಟ ಆಗುವ ಕಿವಿ ನೆಟ್ಟಗಾಯ್ತಲ್ಲ. ಅದೇ ನಾನು ಆಗದಿಂದ
ಯಾವಾಗ ಮಾತು ಮುಗೀತದೆ ಅಂತ ಕಾಯುವುದು. ಹಾ. ನೋಡಿ ನಮ್ಮ ಹೊಟ್ಟೆಯಲ್ಲಿ ಹಾ. ಒಂದು ಹಗಲೂ ಇಲ್ಲ. ಹೊಟ್ಟೆ ಮೇಲೆ ಒಂದು ಅಗುಳಿಲ್ಲ. ಹೌದು, ಮತ್ತೆ ಬೇರೆಯವ್ರದ್ದೆಲ್ಲ ಹೊಟ್ಟೆ ಒಳಗೆ ಮೇಲೆ ಇರ್ತದ? ಹೊಟ್ಟೆಯ ಮೇಲೆ ಇರುವುದಿಲ್ಲ, ಅದು ಉಂಡ ಮೇಲೆ. ಊಟ ಮಾಡಿದ ನಂತರದಲ್ಲಿ ಹಾ. ಹೊಟ್ಟೆ ಒಳಗಿರ್ತದೆ, ಹಾ. ಆಮೇಲೆ ಅದು ಕರು ಹೋಗ್ತದೆ. ಹೌದು, ಅವರು ಏನೋ ಹೇಳಿದ್ರಲ್ಲ ನಿಮ್ಮನ್ನು ಸ್ನಾನ ಮಾಡಿ. ಅರಸರೆ ಹೋಗಿ ಒಮ್ಮೆ ಸ್ನಾನ ಮಾಡಿ ಬೇಗ ಬನ್ನಿ ನೀವು. ಭೂಪತಿಯನ್ನು ಊಟ ಆ ಮಾಡ್ಬೇಕು. ಕಡೆಗೆ ತೆರಳಿಸಿದ್ದಾಯ್ತು. ಇನ್ನು ನಾನು ಮಾಡುವಂತಹ ಒಂದು ಕರ್ತವ್ಯ ಉಂಟು. ಏನು? ಊಟಕ್ಕೇನು ವ್ಯವಸ್ಥೆಯನ್ನು ಮಾಡಬೇಕಲ್ವೇ? ಅದಕ್ಕೆ ನಮ್ಮಲ್ಲೇ ಇದ್ದಾಳಲ್ಲ ಆ ಸುರಪನು ಕೊಟ್ಟಂಥ ನಂದಿನಿ, ಅವಳನ್ನೇ ಪ್ರಾರ್ಥಿಸ್ತೇನೆ. ಓ ಮಹಾಮಾತೆ ಅನ್ನಪೂರ್ಣೆ, ಬಾ ಬಾ ಬಾ. ಮುನಿವರ್ಯ, ಯುದ್ಧಕ್ಕೆ ಇದ್ದ ಹಾಗೆ ನಂದಿನಿ ಬರಲಿ ಎಂಬುದಾಗಿ ನೀನು ಧ್ಯಾನಿಸ್ತಾ ಇದ್ದಿ. ಹೌದು. ಸದಾಕಾಲ ನಿನ್ನಲ್ಲಿ ನಾನು ಇರುವವಳು. ಹಾಗೆ ಅಂತೇಳಿ ನಿನ್ನ ಹೋಮ ಹವನ ಇತ್ಯಾದಿಗಳು ಉಂಟು ಅಂತೇಳಿ ಆದರೆ ಮಾತ್ರ ನಾನು ಬರುವುದು. ಇಲ್ಲದಿದ್ದರೆ ನನಗೆ ಬರುವಂಥ ಅಗತ್ಯ ಇಲ್ಲ. ಹಾಗೆ ಅಂತ ಅದಕ್ಕೆ ಮಾತ್ರ ನನಗೆ ದೇವೇಂದ್ರ ನಿಮ್ಮಲ್ಲಿ ನಿಲ್ಲುವಂಥ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಅಮ್ಮ, ಆ ಕಾರಣದಿಂದಾಗಿ ಇವತ್ತು ವಿಶಿಷ್ಟವಾದಂಥ ಸೇನೆ ಎದುರು ಕಾಣುತ್ತಾ ಉಂಟು. ನೀನು ನನ್ನನ್ನು ಕರೆಸಿದಂಥ ಉದ್ದೇಶ ಏನು? ತಾಯೇ, ಹಾಂ, ನೀನು ನನ್ನದ್ದಾದಂಥ ಯಜ್ಞ ಕಾರ್ಯಕ್ಕೆ ಪೂರಕವಾಗಿ ವರ್ತಿಸಬೇಕು. ಅದಕ್ಕೆ ಬೇಕಾದಂತಹ ಸಾಹಿತ್ಯ ಸಂಭಾರಗಳನ್ನೆಲ್ಲ ಒದಗಿಸುವಂತಹ ಹೊಣೆಗಾರಿಕೆ ನಿನಗುಂಟು ತಾಯಿ. ಇಂದು ಹಾಗಲ್ಲ. ಇಂದು ನಿನ್ನಿಂದ ನಾನು ಮತ್ತೊಂದನ್ನು ಪಡೆಯುತ್ತಾ ಇದ್ದೇನೆ. ಏನದು? ತಾಯೇ, ನಮ್ಮ ಈ ಆಶ್ರಮಕ್ಕೆ ಹಾಂ, ಕೌಶಾಂಬ್ಯ ದೊರೆಯಾದಂತಹ ಆ ವಿಶ್ವರಥನು ಬಂದಿದ್ದಾನೆ. ಅವನನ್ನು ಭೋಜನಕ್ಕೆ ನಾನು ಆಹ್ವಾನಿಸಿದ್ದೇನೆ. ನೀನು ಇಂದು ಅವರಿಗೆ ಬೇಕಾದಂತಹ ಚತುರ್ವಿಧ ಬೋಧನೆಗಳನ್ನೆಲ್ಲ ಭಕ್ಷ್ಯ ಭೋಜ್ಯ ಲೇಹ ಪೇಯ ಎಂಬಿತ್ಯಾದಿಗಳನ್ನು ಒದಗಿಸಿ ನೀನು ದಯಮಾಡಿಸಬೇಕು ತಾಯೇ, ದಯಮಾಡಿಸಬೇಕು. ಮುನಿವರ್ಯ, ಉಳುದಣಿದರು ಸರ್ವರಾಜನದಿ, ಉಳುದಣಿದರು ಸರ್ವರಾಜನದಿ, ಕಂಡಾಗ ನೃಪನೋ ಮಂಡೆಯನು ತೂಗುತ್ತಲೆ ಸಂತಸದಿ, ಚಂಡ ಮುನಿ ಬನೆನಿಲ್ಲ ಮಹಿಮೆಯು ಖಂಡ ಪರಶಿಗೆ ಪೋಳುತ್ತೇರ್ಬೋದು, ಕಂಡು ಕಾಣದ ತೆರದಿ ಶಾಖವು ತಿಂಡೆ ರಾಶಿಯು ಭಕ್ಷ್ಯವಾದುದು, ಉಂಡು ದಣಿದರು. ಮುನಿವರ್ಯ, ನೀನು ಹೇಳಿದ ಮಾತಿನ ಪ್ರಕಾರವಾಗಿ ನನ್ನ ಮೈಯನ್ನು ಕೊರೆದ ತಕ್ಷಣ ಸಕಲ ಭಕ್ಷ್ಯ ಭೋಜ್ಯಗಳು ದೊರೆತಿದ್ದೆ. ಆದೀತು ಜೊತೆಗೆ ಅದನ್ನು ಬಡಿಸುವಂತ ವ್ಯಕ್ತಿಗಳು ನಾನು ಸೃಷ್ಟಿಸಿದ್ದೇನೆ. ನೋಡಲಿ ನೋಡಿ. ಆದೀತು ಆದೀತು ತಾಯಿ. ಬುದ್ಧಿ, ಒಳಗೆ ಹೋಗಿ ಸ್ನಾನ ಮಾಡೋದ್ರೊಳಗೆ ಊಟಕ್ಕೆ ಇದು ತಯಾರಾಗಿ ನಾನು ನಿನ್ನೆ ಸ್ನಾನ ಮಾಡಿದ್ದೇನೆ ಅಂತ ಹೇಳಿದ್ರು, ನೀವು ಒತ್ತಾಯಕ್ಕೆ ನನ್ನನ್ನು ಸ್ನಾನ ಮಾಡಿಸಿದ್ದಲ್ಲ. ನಿನ್ನೆ ಸ್ನಾನ ಮಾಡಿದ್ರು ನಿನ್ನೆಗೆ ಆಯ್ತು, ಇವತ್ತಿಗೆ ನಾನು ದಿವಸಕ್ಕೆ ಒಂದೇ ಬಾರಿ ಸ್ನಾನ ಮಾಡುವುದು ಬುದ್ಧಿ. ನಾವು ಎಲ್ಲರೂ ಅಷ್ಟೇ, ಸಂಜೆ ಮಾತ್ರ. ಸಂಜೆ ಮಾಡ್ತೀಯಾ? ಹೌದು. ನಾವು ಬೆಳಗ್ಗೆ ಮಾಡಿದಿಲ್ವಾ? ಹೌದು. ಈಗ ಎಂತ ಇದು ಊಟ ಆಯ್ತು ಒಡೆ. ಇದು ಊಟ ಆಯ್ತಾ? ಬಾವಿಯಲ್ಲಿ ಉಂಟು. ಯಾಕೆ ಬಾವಿ ಹಾಕೋದು ನಿನಗೆ? ಎಲೆಯಲ್ಲಿ ಹಾಕುದು. ಮತ್ತೆ ಎಲೆ ಬಾವಿಗೆ ಹಾಕೋದಾ? ಮತ್ತೆ ಎಲೆಯನ್ನು ಎಲ್ಲಿಯಾದ್ರೂ ರಾಶಿ ಹಾಕಬೇಕಲ್ಲ. ಅದು ಬಹುಶಃ ಹೀಗಿರಬಹುದು. ನೀನು ಎಲೆಯನ್ನು ಹಿಡ್ಕೊಂಡು ಹೋಗುವಾಗ ಅವರೆಲ್ಲ ಹೇಳಿದ್ರು ಅಲ್ಲಿ ಕುಡಿಯುವ ನೀರಿನ ಬಾವಿ ಉಂಟು, ಅಲ್ಲಿಗೆ ಹಾಕಬೇಡಿ, ನೋಡ್ಕೊಂಡು ಹೋಗಿ ಈ ಎಲೆಯನ್ನು ಆ ಕಡೆ ಬಿಸಾಡಿ ಅಂತ ಹಾಗೆಯಾ? ಮತ್ತೆ ನೀನು ನಾನು ಬಾವಿ ಉಂಟು ಹೇಳುವಾಗ ಎಲೆಯನ್ನು ಎಲ್ಲಿ ಬಾವಿಗೆ ಹಾಕುದು ಅಂತ ನಾನು ನೋಡು. ಎಂಜಲಲ್ಲಿ ಬಾವಿಗೆ ಹಾಕಬಾರ್ದು ಅನ್ನೋ ಕಾರಣಕ್ಕಾಗಿ ಅವರಿಗೆ ನಿನಗೆ ಎಚ್ಚರಿಕೆ ಕೊಟ್ಟದ್ದು. ಇದು ಕೈ ತೊಳೆದುಕೊಂಡು ಬಂದಿದ್ದೇನೆ. ಈಗ ಎಲ್ಲಿ ಇದು ಸೆಗಣಿ ಹಾಕುದು? ಎಲ್ಲಿ? ಯಾಕೆ ಸೆಗಣಿ ಹಾಕುವುದು? ಊಟ ಮಾಡಿದಲ್ಲಿ ಸೆಗಣಿ ಹಾಕಬೇಕು ಅಂತ. ಅದು ಇಲ್ಲಿ ಅಕ್ರಮ ಇಲ್ಲ. ಇಲ್ವಾ? ಇಲ್ಲ. ಹೌದಾ? ಈಗ ಸೆಗಣಿ ಹಾಕ್ಬೇಕಾದ್ರೆ ನೀನು ಊಟ ಮಾಡಿದ್ಯಾ? ಊಟ ಮಾಡಿದೆ ಒಡೆ. ಎಂತ ಊಟ, ಹೇಗಿತ್ತು ಊಟ? ಏನಿತ್ತು ಎಲ್ಲ ಹೇಳಲಿಕ್ಕೆ ಬರುವುದಿಲ್ಲ ಒಡೆಯ. ಅಂದ್ರೆ ಎಷ್ಟು ಬಗೆ ಅದು. ಅಲ್ಲ, ನೋಡೋಣ ಊಟ ಮಾಡಿದ್ದು ಹೇಗೆ? ನೀನು ಬ್ರಾಹ್ಮಣರ ಮನೆಯಲ್ಲಿ ಊಟ ಮಾಡಿದ್ಯಲ್ಲ ನೀನು, ಏನೇನಿತ್ತು ಅಲ್ಲಿ? ಏನು ಇತ್ತದು ರಾಯರೇ? ಅದು ಎಂತ ಅದು ಎಂಥದ್ದು ಅಂತ ಗೊತ್ತಾಗುವುದಿಲ್ಲ ನನಗೆ. ಎಷ್ಟು ಅಪ್ಪ. ಯಾರಿಗೆ? ನಿನ್ಗ? ಅಲ್ಲ, ಅದರಲ್ಲಿ ಬಗೆ ಬಗೆಯ ತಿನಿಸುಗಳೆಲ್ಲ
ಉಪ್ಪಿನಕಾಯಿಗಳೆಲ್ಲ ಇತ್ತು. ನಾನು ನೋಡಿದ್ದು ಮಾತ್ರ. ಹಾ. ಅದು ಉಪ್ಪಿನಕಾಯಿ ಎಂತದ್ದು ಕೆಂಪು ಕೆಂಪು ಇತ್ತು. ನೀನು ಇದುವರೆಗೆ ಉಪ್ಪಿನಕಾಯಿ ನೋಡ್ಲೇ ಇಲ್ವಾ? ಹೌದು, ಅದು ಮತ್ತೇನು ಕೆಂಪು ಇರೋದು? ಕೆಂಪು ಇರೋದು ಅದು ಮೆಣಸು ಹಾಕಿದ್ದಾರೆ, ಹಾಗೆ ಕೆಂಪಾಗಿತ್ತು. ಹೌದಾ? ಅದು ಉಪ್ಪಿನಕಾಯಿ. ಅದು ನಿನ್ನ ಮನೆಯಲ್ಲಿ ಉಪ್ಪಿನಕಾಯಿ ಹಾಕಿದ್ರು ನೀನು ಬಹುಶಃ ಹಾಕುದಿಲ್ಲ. ಕೆಲವು ಕಡೆ ಕಪ್ಪು ಇರ್ತದೆ. ಇಲ್ಲ, ಆಗುದಿಲ್ಲ. ಇಲ್ವಾ? ಹಸಿ ಇದು ಒಣ ಮೆಣಸಿನಕಾಯಿ ಹಾಕಿದರೆ ಉಪ್ಪಿನಕಾಯಿ ಕೆಂಪೇ ಇರ್ತದೆ. ಹೌದಾ? ಅದೊಂದು ಅನ್ನದ ಮೇಲೆ ಒಂದು ಎಂಥದ್ದು ಒಡೆಯ ಸಾರು ಎಂತ ಒಂದು ಹಾಕಿದ್ದಾರೆ. ಅದು ಏನೊಂದು ನೀರು ತಿಂದಾನೆ ಗೊತ್ತಿಲ್ಲ ಅದು ನಿನಗೆ. ಒಂದು ಏನು ರುಚಿ ಇತ್ತು. ಹಾ. ಹೌದು, ರುಚಿ ಇತ್ತು. ಹೌದು. ಹೌದು. ಇನ್ನು ಕೈ ಇನ್ನು ಮತ್ತೆ ಪಾಯಸ ಉಂಟಲ್ಲ ಒಡೆಯ. ಪಾಯಸ ಉಂಟು. ಹೌದು, ತಿಂದಿದ್ಯಲ್ಲ ನೀನು? ಅದು ಎಲೆಯ ಒಂದು ಕಡೆಯಲ್ಲಿ ಹಾಕಿದ್ರೆ ಇನ್ನೊಂದು ಮೂಲೆಯಲ್ಲಿ ಹೋಗಿ ನಿಲ್ತಿತ್ತು. ಯಾಕೆ ಅಷ್ಟು ತೆಳುವಾಗಿತ್ತು ಅದು? ಗೊತ್ತಿಲ್ಲ, ಅದರಲ್ಲಿ ಅಲ್ಲಲ್ಲಿ ಕಾಣ್ತಾ ಇತ್ತು. ಹಾ. ಇದು ಅಂತೂ ಊಟ ಮಾಡಿದ್ಯಲ್ಲ? ಹೌದು. ಊಟ ಮಾಡಿ ಒಡೆ. ಕೈ ತೊಳೆದಿದ್ದಿ, ಇನ್ನು ಮುಸುತ್ತಾ ಇದ್ದಿ ಕೈ. ಹೌದು, ಇನ್ನು ಯಾಕೆ ವಾಸನೆ ಹೋಗುದಿಲ್ಲ? ಪರಿಮಳ ಹೋಗಿ ಪರಿಮಳ ಏನು ಕೈ ಇನ್ನೂ ಪರಿಮಳ ಬರ್ತಾವ. ಇನ್ನು ಎಷ್ಟು ಒರೆಸಿದ್ರು ಮತ್ತೆ ಪರಿಮಳ ಬರ್ತದೆ. ಹಿಂದೆ ಒರೆಸಿದ್ರು ಅಲ್ಲ, ನಾವು ಯೋಚನೆ ಮಾಡಿದ್ವಿ ಈಗ ಆ, ನಮ್ಮ ಅಪರಿಮಿತವಾದಂಥ ಪರಿವಾರ ಉಂಟು. ಆ, ನಾವು ಕೇವಲ ಹೊಳೆಗೆ ಹೋಗಿ ಸ್ನಾನ ಮಾಡಿ ಬರುವುದರೊಳಗಾಗಿ ಇಷ್ಟೂ ಜನರಿಗೆ ಬಗೆ ಬಗೆಯ ಭಕ್ಷ್ಯ ಭೋಜ್ಯಾದಿಗಳಿಂದ ಒಡಗೂಡಿದ. ಒಡೆಯ, ನನ್ನದೊಂದು ಭಿನ್ನ ಉಂಟು. ಏನದು? ಇದು ನೀವೆಲ್ಲ ಹೋಗಿ ನಾನು 4 ದಿನ ಇದ್ದು ಬರ್ತೇನೆ. ಯಾಕೆ? ಇಲ್ಲಿ ಹೀಗೆ ಇವರು ಊಟ ನಿಮ್ಮ ಅತ್ತೆ ಮನೆ ಇದು? ಒಂದು ಊಟ ಕೊಟ್ರೆ ಸ್ವಲ್ಪ ಆದರೂ ಕೊಟ್ಟರು. ಊಟ ಇವತ್ತು ಮಾತ್ರ ಕೊಡ್ತೇನೆ, ನಾಳೆ ಕೊಡ್ತೇನೆ ಅಂತ ಹೇಳಿದ್ದಾರೆ ಅವರು. ಹೌದಾ? ಅದು ಹಾಗೆಲ್ಲ ಬಂದವರಿಗೆಲ್ಲ ಊಟ ಮಾಡುವಂತ ಇದು ಅಲ್ಲ, ಧರ್ಮ ಒಳ್ಳೇದಿತ್ತು ಒಡೆಯ, ನನಗೆ ಹೇಳಲಿಕ್ಕೆ ಆಗುದಿಲ್ಲ, ನೀವೇ ಹೇಳಬೇಕು ಅದರಲ್ಲಿ ಎಂಥದ್ದು ನೀನೀಗ ಭಕ್ಷ್ಯ. ನೀನಿಲ್ಲಿ ಹಾ. ಯಾರನ್ನಾದ್ರೂ ಆಳು ಕಾಳುಗಳು ನೋಡಿದ್ಯಾ ಇಲ್ಲಿ? ಹಾಲು ಕಾಳು ಆಳು ಕಾಳು ಯಾರಿಲ್ಲ. ಹಾ. ಒಬ್ಬನೇ ಒಬ್ಬ ಒಂದು ಬಿಂದಿಗೆ ನೀರು ಹೊತ್ತು ಸಾಗಿಸಿದ್ದಿಲ್ಲ. ಹೌದು. ಹಾಗಿದ್ರೆ ಯಾರೂ ಇಲ್ಲದೆ ಯಾವ ಸಾಂಬಾರ ಪದಾರ್ಥಗಳನ್ನು ತರಕಾರಿಗಳನ್ನು ತಂದದ್ದಿಲ್ಲ. ಹಾಲು ಕಾಳು ಇಲ್ಲದೆ ಬೇಳೆ ಕಾಳನ್ನು ಹೇಗೆ ಬೇಯಿಸಿದ್ದು ಅಂತ. ಹಾಗಾದ್ರೆ ಸ್ನಾನ ಮಾಡಿ ಬರುವಷ್ಟರೊಳಗೆ ಹಾ. ಇಷ್ಟೂ ಜನರಿಗೆ ಬೇಕಾದಷ್ಟು ಆಹಾರವನ್ನು ಹೇಗೆ ಬೇಯಿಸಿದ್ರು, ಊಟದ ವ್ಯವಸ್ಥೆ ಹೇಗೆ ಮಾಡಿದ್ರು? ನನಗೆ ಗೊತ್ತುಂಟು ಒಡೆಯ, ಹೇಗೆ? ಅವರು ನಿನ್ನೆ ಮಾಡಿಟ್ಟಿದ್ದಾರೆ. ಅಲ್ವಾ? ಅಲ್ಲ, ಹಾ. ನಿನ್ನೆ ಮಾಡಿದ ಊಟದ ಹಾಗಿತ್ತು ಅದು. ಅಲ್ವಾ? ಅದು ಹಾಗೆ ಇಲ್ವ? ನಿನ್ನೆ ಅದಕ್ಕೆ ಇವತ್ತು ಏನಾದರೂ ಒಗ್ಗರಣೆ ಹಾಕಿದ್ದಾರೆ. ನಿನ್ನೆ ಮಾಡಿದಲ್ಲ, ನಾವು ಸ್ನಾನಕ್ಕೆ ಹೋಗಿ ಬರುವಷ್ಟರೊಳಗೆ ತಯಾರಾಗಿತ್ತು. ಹೌದಾ? ಹಾಗಿದ್ರೆ ಇದು ಯಾವ ರೀತಿ ಅಂತ ನನಗೆ ಬಿಸಿ ಬಿಸಿಯಾಗಿತ್ತು, ಪರಿಮಳಯುಕ್ತವಾಗಿತ್ತು. ಇಂಥ ಭಕ್ಷ್ಯ ಭೋಜ್ಯವನ್ನು ತಯಾರಿಸಿದವರು ಯಾರು ಅಂತ ಕೇಳಿದರೆ ನನಗೆ ಉತ್ತರ ಸಿಗುವುದಿಲ್ಲ. ಹಾಗಾಗಿ ಇನ್ನು ನಿನ್ನಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ. ಆದೀತು ಇದ್ರ ಬದಿಗೆ ಸರಿ, ನೀವೇ ಮಾತಾಡಿ. ನಾನು ಮಹಾತ್ಮರಲ್ಲೇ ಕೇಳ್ತೇನೆ. ಆದೀತು ಸ್ವಾಮಿ, ಸ್ವಾಮಿ ಮಾಯ ಬಲಿಯುಳಿರುದಿಹ ಸ್ವಾಮಿ ನೀವು ಮಾಯ ಬಳಿಯುಳಿರುದಿಹ ಕಾಮಧೇನುವ ಕೊಡುವುದೀಕ್ಷಣ ಕಾಮಧೇನುವ ಕೊಡುವುದೀಕ್ಷಣ ಭೂಮಿ ವರರಿಗೆ ಯೋಗ್ಯವದರ ಕಾಣಿದಿಹರು ಸ್ವಾಮಿ ನಿಮ್ಮಯ್ಯ ಬಲಿಯುಳಿರುದಿಹ ಸ್ವಾಮಿ, ರಾಜೇಂದ್ರ, ನಾನು ನಿಮ್ಮ ಅತಿಥಿಯಾಗಿ ಬಂದವ. ಛೇ, ಊಟ ಆಯ್ತಾ? ಅತಿಥಿ ಸತ್ಕಾರ ಮಾಡಲು ನಿಮ್ಮಿಂದ ನೋಡಿ ನಾವು ಪ್ರಪಂಚದ ಜನರೆಲ್ಲ ಕಲಿಬೇಕು. ಹೌದಾ? ಮಾತ್ರ ಅಲ್ಲ, ಹಾ, ನಾವು ಹೊಳೆಗೆ ಹೋಗಿ ಮುಳುಗಿ ಬರುವುದರಷ್ಟರೊಳಗೆ ಹಾ. ಬಗೆ ಬಗೆಯ ಭಕ್ಷ್ಯ ಮುಷ್ಟಾನ್ನ ಭೋಜನ ಅವರವರಿಗೆ ಬೇಕಾದಂತೆ. ಹೌದು ಅಲ್ವಾ? ಅಷ್ಟೆಲ್ಲ ವ್ಯವಸ್ಥೆಯನ್ನು ಬೇರೆ ಬೇರೆ ಆದಂತ ರುಚಿ. ಅವರವರಿಗೆ ಬೇಕಾದಂತ ರುಚಿ ಉಳ್ಳಂತ ಬಗೆ ಬಗೆಯ ಭಕ್ಷ್ಯ ಬಡಿಸಿದ್ದೀರಲ್ಲ, ಹಾ. ಅದು ಹೇಗೆ ಸಾಧ್ಯ ಸ್ವಾಮಿ? ಹಾ, ಹಾ. ಅದು ಹೇಗೆ ಸಾಧ್ಯ? ಯಾವುದರಿಂದ? ಯಾರು ಬಡಿಸಿದ್ದು? ಯಾರು ಬೇಯಿಸಿದ್ದು? ಹಾ, ಹಾ, ಹಾಗೆ. ಆ ಪ್ರಶ್ನೆಗೆ ನನಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಸ್ವಾಮಿ. ಹಾ, ಹಾ. ನಾನು ಯೋಚನೆ ಮಾಡೋದು
ನಿಮ್ಮ ಆಶ್ರಮದ ಹತ್ತಿರ ಯಾರು ಕೂಡ ಅಡಿಗೆ ಪಾಚಕರು ಇಲ್ಲ, ಇಲ್ಲಿ ಪಾಕಶಾಲೆಯೂ ಇಲ್ಲ, ಪಾಕಶಾಲೆಯೂ ಇಲ್ಲ. ಹಾ, ಹಾಗಿದ್ರೆ ಇದು ಹೇಗೆ ತಯಾರಾಯಿತು? ಬಡಿಸುವವರು ಕಾಣುವುದಿಲ್ಲ, ಬಡಿಸೋರು ಎಂತೂ ಇಲ್ಲ. ಹಾ. ಹಾಗಾದ್ರೆ ಇದು ಹೇಗೆ ಹೇಗೆ ಸಿದ್ಧವಾಯಿತು, ಹೇಗೆ ಓಹೋ. ಸಾಧ್ಯ ಆಯಿತು? ಶೇಖರಣ ಸಂಗ್ರಹಣ ಅಂತ ಯಾವ ಇದೇ ಇಲ್ಲ ಇಲ್ಲಿ, ನನ್ನ ಗಮನಕ್ಕೆ ಬರಲಿಲ್ಲ. ಇಲ್ಲಲ್ಲ, ಇಲ್ಲ, ಕೇವಲ ಭೋಜನ. ಹೌದು, ಅದು ಕೂಡ ರುಚಿಕರವಾದಂತಹ ಭೋಜನ, ರುಚಿಕರವಾದ ಸುಗ್ರಾಸ ಭೋಜನ. ಹಾ ಹಾ ಹಾ. ಅದು ಹೇಗೆ ನೀವೊಂದು ಜಿಜ್ಞಾಸೆ ಅಲ್ವಾ? ಹೌದೌದು. ಅಯ್ಯ, ಕೇಳಬೇಕು. ಅರಸ ಕೇಳ್ ಷಟ್ಕರ್ಮ ಸೋಪಸ್ಕರವ ವಿರಚಿ ಪರಿ ಅರಸ ಕೇಳ್ ಯಜ್ಞ ಷಟ್ಕರ್ಮ ಸೋಪಸ್ಕರವ ವಿರಚಿ ಪರಿಗೆ ಸುರಭಿಯು ಕರುಣಿಸಿಹ ಪರಮೇಶ್ವರಿಗೆ ತೊರೆದರೆ ನಗತಿ ಕಷ್ಟಬಹುದು, ತೊರೆದರೆ ನಗತಿ ಕಷ್ಟಬಹುದು, ನೀ ದಯವಿರಿಸಿ ತರಲು ಕೊಡೆ ನಿಜವೆನ್ನಲು ಅರಸ ಕೇಳು ಅರಸ, ಮಹಾತ್ಮರೇ, ಭ್ರಷ್ಟಾನ್ನ ಭೋಜನವನ್ನು ಉಂಡಾದ ಮೇಲೆ ನಿನಗೆ ಮೂಡಿದಂತಹ ಜಿಜ್ಞಾಸೆ, ಹೌದು, ಇದು ಹೇಗೆ ಈ ಆತಿಥ್ಯವನ್ನು ನೀವು ಮಾಡಿದ್ದೀರಿ ಅಂತ. ಹೇಗೆ ಸಾಧ್ಯವಾಯಿತು? ಅಯ್ಯ, ಓ, ಅತಿಥಿಯಾದವನು ಆ. ಇಂತಹ ಜಿಜ್ಞಾಸೆಗೆ ಒಳಗಾಗುತ್ತಾನೆ ಎಂಬುದೊಂದು ರೀತಿಯಲ್ಲಿ ಆಶ್ಚರ್ಯವೇ ಸರಿ. ನನ್ನನ್ನು ಆಶ್ಚರ್ಯಕ್ಕೆ ದುಡಿದಿರಿ ನೀವು. ಹಾ ಹಾ ಹಾ. ಅಯ್ಯ, ಓ, ನಿನ್ನ ಮಾತಿಗೆ ಬಹಳ ಚುಟುಕಾಗಿ ನಾನು ಉತ್ತರಿಸ್ತೇನೆ. ಹೇಗೆ? ನೀನು ಈ ದ್ವಾರವನ್ನು ಪ್ರವೇಶಿಸುವಂತಹ ವೇಳೆಯಲ್ಲಿ ಹಾ, ಅಲ್ಲಿ ಒಂದು ಸಲವಾರಂಕೃತ ಭೂಷಿತೆಯಾದಂತಹ ಒಂದು ಧೇನುವನ್ನು ಕಂಡೆಯಾ? ದೇನುವನ್ನು ಕಂಡು? ಹೌದೌದು, ಹೌದಲ್ಲ? ನಾನು ನೋಡಿದೆ. ನೋಡು, ಹಾ, ಅದರ ಅಂಗಸೌಷ್ಠವನ್ನು ಅದರದ್ದಾದಂತಹ, ದಷ್ಟಪುಷ್ಟವಾಗಿತ್ತು. ಹೌದಾ, ಹಾ, ಅದು ಸಾಮಾನ್ಯ ಧೇನು ಅಲ್ಲ ಅಯ್ಯ, ಹಾ. ಅದು ಸುರಧೇನು ಅಂತ. ಸುರದೇನು ಅಂದ್ರೆ ಮೇಲ್ನೋಕದ್ದು. ಹೌದು, ಹಾ, ಆ ಸುರಧೇನು ಹಾ. ನನಗೆ ಹೀಗೆ ಸಿಕ್ಕಿದ್ದಲ್ಲ, ಮತ್ತೆ ಅದು ಸುರಪನಿಂದ ಕೊಡಲ್ಪಟ್ಟದ್ದು. ಯಾಕೋ? ಯಾಕೆಂತ ಕೇಳಿದ್ರೆ, ಹಾ. ನಾವೆಲ್ಲ ಒಂದು ರೀತಿಯಲ್ಲಿ ಬ್ರಹ್ಮರ್ಷಿಗಳು. ಹಾ, ನಮಗೆ ಆಗಾಗ ಯಜ್ಞ ಮಾಡಿಸಬೇಕಾಗ್ತದೆ, ಯಜ್ಞವನ್ನು ಮಾಡಬೇಕಾಗ್ತದೆ ನೀವು ಷಟ್ಕರ್ಮಯುಕ್ತರ ಅಲ್ವಾ? ಹೌದು. ನೀವು ಕ್ಷತ್ರಿಯರಿಗಾದ್ರೆ 3 ಕರ್ಮ. ನಮ್ಗೆ 3 ಮಾತ್ರ. ಹೌದು. ನಿಮ್ಗೆ 6 ನಮ್ಗೆಲ್ಲ ನಮ್ಗೆ 6: ಹೌದು. ಯಜ್ಞ, ಯಾಜನ, ದಾನ, ಅಧ್ಯಯನ, ಪರಿಗ್ರಹ, ಅಧ್ಯಾಪನ. ಅಧ್ಯಯನ, ಅಧ್ಯಾಪನ ಗಂಧಿಗಳು. ಹೌದು. ಹಾಗಿರುವಾಗ ಹಾ. ನನ್ನ ಉಪಯೋಗಕ್ಕಾಗಿ ಹಾ. ಅಥವಾ ನನ್ನ ಸವಲತ್ತಿಗಾಗಿ ಹಾ. ಸುರಪರು ನನಗೆ ಒಲಿದು ಇತ್ತಂತಹ ಹಾ. ಅದೇನು ಅದು. ಹಾ, ಆದ್ದರಿಂದ ಹಾ. ಊಟ ಮಾಡಿದ್ಯಲ್ಲ, ಹೌದು. ನೀನು ಸಂತೋಷಗೊಂಡಿದ್ಯಲ್ಲ, ಹಾ. ನಿನ್ನವರು ಸಂತೋಷಗೊಂಡಿದ್ಯಲ್ಲ, ಹಾ. ಆದಷ್ಟು ಬೇಗನೆ ಹಾ. ನೀನು ಊರಿಗೆ ತೆರಳು. ಸ್ವಾಮಿ, ಹಾ, ನೀನು ನಮ್ಮನ್ನು ಆಶ್ಚರ್ಯಕ್ಕೆ ದೂಡಿದ್ದೀರಿ ಅಂತ ಹೇಳಿದನಲ್ಲ. ಹೌದು. ಆಶ್ಚರ್ಯ ಜೊತೆಗೆ ಇನ್ನೊಂದು ಆಸೆ ಉಂಟದರಲ್ಲಿ. ಏನಪ್ಪ? ಯಾಕಂದ್ರೆ ಹಾ. ಇಷ್ಟೆಲ್ಲ ಸವಲತ್ತುಗಳನ್ನು ಕ್ಷಣ ಮಾತ್ರದಲ್ಲಿ ಒದಗಿಸಿಕೊಡಬಲ್ಲಂಥದ್ದೇನು ನಿಮ್ಮಲ್ಲಿ ಉಂಟು ಅಂತ ಆದ್ರೆ ಹಾ, ಅದು ಸಲ್ಲಬೇಕಾದ ಯಾರಿಗೆ? ಈ ನಾಡಿನ ದೊರೆಯಾದ ಅರಸ. ಹಾ, ಪ್ರಪಂಚದಲ್ಲಿ ಯಾವುದೇ ಅಮೂಲ್ಯವಾದ ವಸ್ತು ಉಂಟು ಅಂತಾದ್ರೆ ಹಾ. ಅದು ಇರಬೇಕಾದ್ದು ಅರಸನ ಅರಮನೆಯಲ್ಲಿ. ಹಾ. ಆದ್ದರಿಂದ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ, ಹಾ. ನೀ ಇಷ್ಟೆಲ್ಲ ಅವಕಾಶವನ್ನು ಸೌಲಭ್ಯವನ್ನು ಮಾಡಿಕೊಡುವಂತಹ ಅದೇನು ಇದೆಯಲ್ಲ, ಹಾ. ಅದನ್ನು ನನಗೆ ಕೊಟ್ಟು ಬಿಡಿ, ನಾನು ಮನೆಗೆ ಕರ್ಕೊಂಡು ಹೋಗ್ತೇನೆ. ಅಯ್ಯ, ಹಾ. ನೀನು ಹೇಳುವಂತ ಮಾತು ಸರಿ. ಹಾ. ಈ ಪ್ರಪಂಚದಲ್ಲಿರುವಂತಹ ರತ್ನಗಳು, ಹಾ. ಅದು ಕೃತಿರತ್ನವೇ ಆಗಿರ್ಬೋದು, ಹಾ. ಸ್ಥಿರತ್ನವೇ ಆಗಿರ್ಬೋದು, ಹಾ. ಅಥವಾ ಇಂತಹ ದೇನುವಿನಂತಹ ಸುವಸ್ತುವೇ ಆಗಿರ್ಬೋದು. ಹಾ. ರತ್ನಹಾರಿ ಚ ಪಾರ್ಥಿವ ಅಂತ ಒಂದು ಮಾತುಂಟು. ಮಾತುಂಟಲ್ವಾ? ಉಂಟು. ಹೌದು. ಆದರೆ ಒಂದುಂಟು, ಹಾ. ಇದು ಈ ಪ್ರಪಂಚದ ವ್ಯಾಪ್ತಿಗೆ ಒಳಪಟ್ಟಂತಹದ್ದೇನು ಅಲ್ಲ. ಅಂದ್ರೆ ಇದು ಮೇಲ್ಲೋಕದ್ದು. ಹಾ. ಸುರಪ ನನಗೆ ಆದ್ರೆ ಈಗ ಭೂಲೋಕದಲ್ಲಿ ಈಗ ಭೂಲೋಕದಲ್ಲಿ ಉಂಟು, ಹಾ. ನನಗೆ ಇದರ ಮೇಲೆ ಹಾ. ಏನು ಸ್ವಾಮಿತ್ವ ಇಲ್ಲ. ಆದ್ದರಿಂದ ನೀನು ಆದಷ್ಟು ಬೇಗನೆ ಪುರಕ್ಕೆ ತೆರಳು, ಹೋಗು. ಏನ್ ಹೇಳ್ತೀರಿ ಸ್ವಾಮಿ ನೀವು? ಕೆರಳಿ ಕೋಶಿಗಳಾಗಲನು ಚರಣೊಳಿದ್ದೆನ್ನ ಬರಿದೇ ತೆಗಿವನೊಡನೆ ಧೈರ್ಯ ವೃತ್ತಿಗಳನಗಿ ತರು ಧೈರ್ಯ ವೃತ್ತಿಗಳನಗಿ ತುರುಬಿ ಹಿಡಿದಹುದೆನಲು ತೇನುವನ್ನ ನೈಜಿ ತರಲು ಬಂಧಿಸಿ ವೇಗದಿ ಸ್ವಾಮಿ, ಹಾ, ಒಂದು ಸತ್ಯವನ್ನು ನೀವು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಬೇಕು.
ಹೌದು. ನಾವು ಸತ್ಯಚಿತ್ತರ ಅಂತ ನಮಗೆ ಇನ್ನೊಂದು ಯಾವ ಪರಮ ಸತ್ಯವನ್ನು ನೀನು ಹೇಳ್ತಾ ಇದ್ಯೋ? ನಾನು ಈ ನಾಡಿನ ದೊರೆ, ಆಗಿರ್ಬಹುದು. ಇನ್ನೊಬ್ಬರ ಮೇಲೆ ಶಾಸನವನ್ನು ವಿಧಿಸುವ ಅಧಿಕಾರ ನನಗುಂಟು. ಹಾ, ನನ್ನ ಶಾಸನವನ್ನು ಇನ್ನೊಬ್ಬರು ಉಲ್ಲಂಘಿಸಲಿಕ್ಕೆ ಇನ್ನೊಬ್ಬನಿಗೆ ಅಧಿಕಾರ ಇಲ್ಲ. ಹಾ. ಆದ್ದರಿಂದ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ಏನು? ನಿಮ್ಮಲ್ಲಿ ದೈನ್ಯದಿಂದ ಅಂಗಲಾಚೆ ಬೇಡುವುದಲ್ಲ, ಹಾ. ಇದನ್ನ ಅಧಿಕಾರವಾಣಿದೆ ಕೇಳುತ್ತಾ ಇದ್ದೇನೆ. ಹಾ. ನಿಮ್ಮಲ್ಲಿರುವಂತಹ ಈ ದೇನವನ್ನು ನನಗೆ ಕೊಡತಕ್ಕದ್ದು. ಆಗುದಿಲ್ಲ ಅಯ್ಯ. ಹಾ. ವರಮುನಿ ಬರಲಿದೆ ತುರಗ ಶತವನ್ನೀವೆ ಕರಿರಥವ ಪಂಚಶತ ಸುರಭಿ ಸಹಸ್ರವೋ ಭರಿತ ಧನಧಾನ್ಯಗಳ ಅನುಚರರ ಸಪ್ತಶತ ಹರುಷದಿ ಕೊಡು ತೀರ್ಪೇನು. ಸ್ವಾಮಿ, ಹಾ, ನನ್ನ ಕೇಳಿಗೆ ನಿಮ್ಮಲ್ಲಿ ಉತ್ತರ ಉಂಟೋ ಇಲ್ವೋ? ಈಗ ಇಲ್ಲ. ಉತ್ತರವೇ ಇಲ್ಲ. ಇಲ್ಲ. ಹಾಗಾದ್ರೆ ಹಾ. ಈ ದೇನುವನ್ನು ನೋಡಿದ ಮೇಲೆ ನಾನು ಬಿಟ್ಟು ಹೋಗುವಂತ ಸ್ಥಿತಿಯಲ್ಲಿ ಇಲ್ಲ. ಓಹೋ, ಹಾಗುಂಟು. ನನಗೆ ಬೇಕೇ ಬೇಕು, ಹಾ. ಕೊಂಡು ಹೋಗ್ತೇನೆ. ಹಾ. ಆತ ನಿಮ್ಮಲ್ಲಿ ಕೇಳುತ್ತಾ ಇದ್ದೇನೆ. ಹಾ, ಅದಕ್ಕೆ ಮೊದಲಾಗಿ ಏನಾದರೂ ಉಂಟಾ? ಉಂಟು. ಆಯ್ತು, ಏನದು? ಒಂದು ನಮಗೆ ಬೇಕು ಅನಿಸಂತ ಒಂದು ವಸ್ತುವನ್ನು ಪಡಿಬೇಕಿದ್ರೆ ಹಾ. ಒಂದು ವಿಕ್ರಯ. ಹಾ, ಆ ವಿಕ್ರಯಕ್ಕೆ ಆಗದೆ ಏನೇನು ಕೊಡ್ತೀನಿ? ವಿಕ್ರಯ ಅಂತ ಆದ್ರೆ ನೀವು ಹೇಳ್ಬೇಕು, ನಿಮ್ಮ ದೇನುವಿಗೆ ಅದರ ಬೆಲೆ ಎಷ್ಟು, ಅರಮನೆಯಿಂದ ನಿಮಗೆ ಸಂದಾಯ ಬೆಲೆ ಮಾಡಲಾಗುತ್ತದೆ. ಕಟ್ಟಲಾಗದೇನು ಅದು? ಅದು ನಿಮಗೆ ಅರಮನೆ ಸಂದಾಯ, ನಿಮಗೆ ಸಂದಾಯ ಮಾಡಲಾಗುತ್ತದೆ. ಹಾ. ಆದ್ದರಿಂದ ಅದಕ್ಕೆ ಅದರ ಬೆಲೆ ಎಷ್ಟು? ಹಾ, ಒಂದು. ಹಾ. ಮತ್ತೆ ಅದಕ್ಕೆ ಅದು ಹೇಳಿ ನೀವು. ಹಾ, ಅದಕ್ಕೆ ಬೆಲೆ ಇಲ್ಲ. ನೀನು ಕೊಡುವಂತಹ ಬೆಲೆ ಉಂಟಲ್ಲ, ಹಾ. ಅದರ ಒಂದು ಬಾಲಕ್ಕೆ ಸಮಾಧಿ. ಹಾಗಾದ್ರೆ ನಾನು ಕೊಡುವ ಮೌಲ್ಯ ಅದಕ್ಕೆ ಸರಿ ಆಗ್ಲಿಕ್ಕಿಲ್ಲ. ಹಾಗಾದ್ರೆ ಇನ್ನೊಂದು ದಾರಿ ತೋರಿಸ್ತೇನೆ. ಏನು? ವಿನಿಮಯ. ಹಾ. ವಿಕ್ರಯ ಆಗುವುದಿಲ್ವಲ್ಲ, ಹಾ. ಇನ್ನು ವಿನಿಮಯ. ಹಾ. ಅದರ ಬದಲಿಗೆ ಅದೇನೋ ನನಗೆ ಕೊಟ್ಟದ್ದೇ ಹೌದಾ ಅಂದ್ರೆ ಅದರ ಬದಲಿಗೆ 1,000 ಕುದುರೆಗಳನ್ನು ಕೊಡ್ತೇವೆ. ಅದರ ಒಂದು ಕಿವಿಗೆ ಸರಿ ಬರ್ಲಿಕ್ಕಿಲ್ಲ. ಅದು ಕಡಿಮೆ ಆಯ್ತು. ಹೌದು. ವಿನಿಮಯ ನೀವು ಹುಟ್ಟುವುದಿಲ್ಲ. ಇಲ್ಲ. ಅಲ್ಲ, ಅದರ ಬದಲಾಗಿ ಆ ದೇನನ್ನು ನನಗೆ ಕೊಟ್ಟದ್ದೇ ಹೌದು ಅಂತಾದ್ರೆ 500 ಆನೆಗಳು ನಿಮಗೆ ಕೊಡ್ತೇನೆ. ಅದರ ಒಂದು ಕಣ್ಣಿಗೆ ಬರ್ಲಿಕ್ಕಿಲ್ಲ ಅದು. ಅದು ಕಡಿಮೆ ಆಯ್ತು. ಹೌದು. ಸ್ವಾಮಿ, ನಾನು ಇಷ್ಟೆಲ್ಲ ಹೇಳಿದ್ದೇನಲ್ಲ, ಅಲ್ಲ, ನಾನು ನಿನ್ನಲ್ಲಿ ಒಂದು ಹೇಳ್ತೇನೆ, ಅದನ್ನು ಬಿಡು. ಇಷ್ಟೆಲ್ಲ ನೀನು ಹೇಳಿದ್ದೆಲ್ಲ ನಿನ್ನ ಸಕಲ ಸಾಮ್ರಾಜ್ಯ ಸಹಿತ ನಿನ್ನನ್ನೇ ನೀನು ತೆತ್ತೇನಾದರೂ ಅದನ್ನು ಕೊಡುವುದಿಲ್ಲ. ಸ್ವಾಮಿ, ಇಷ್ಟೆಲ್ಲ ಹೇಳಿದೆನಲ್ಲ, ಅದರ ನಿಮಗೆ ಬಹುಶಃ ಅವರನ್ನೆಲ್ಲ ಹಸುಗಳನ್ನು ಕುದುರೆಗಳನ್ನು ಕೊಟ್ಟರೆ ಸಾಕೋದಕ್ಕೆ ಕಾಳುಗಳು ಬೇಕು. ಅವರಿಗೆ ಖರ್ಚು ವೆಚ್ಚಗಳನ್ನು ನೀವೇ ಭರಿಸಲಿಕ್ಕೆ ಕಷ್ಟ ಆಗಿದೆ ನಿಮಗೆ. ಆದ್ದರಿಂದ ಕಾಳುಗಳನ್ನು ಅರಮನೆಯ ವತಿಯಿಂದಲೇ ಒದಗಿಸಲಾಗುವುದು. ಮಾತ್ರ ಅಲ್ಲ, ಅವರಿಗೆ ಖರ್ಚು ವೆಚ್ಚಗಳನ್ನು ಅರಮನೆಯಿಂದಲೇ ಕೊಡಿಸಲಾಗುವುದು. ಕೊಡ್ತೀರಾ ಇಲ್ವೋ? ಇಲ್ಲ ಇಲ್ಲ ಇಲ್ಲ. ಕೊಡುವುದಿಲ್ಲ. ಇಲ್ಲ. ಜನರು ಹೋಗಿ ಗಮನದಿ ಜರಡು ಮುನಿ ಪನವ ಜನವ ಕೇಳುವುದೇ ನಿನದು ಬಿಡುವುದು ಧೇನುವ. ನಿಮ್ಮಲ್ಲಿ ಮಾತಿಲ್ಲ ಇನ್ನು. ಇಲ್ಲ, ನಿಮ್ಮಲ್ಲಿ ಕೇಳುವುದಿಲ್ಲ, ನಾವು ಬೇಡುವುದೂ ಇಲ್ಲ. ಯಾಕಂದ್ರೆ ನಾನು ಇವು ನಾಡಿನ ದೊರೆ, ನಿನಗೆ ಬೇಡುವ ಹಕ್ಕು ಇಲ್ಲ. ನನಗೆ ಬೇಕಾದನ್ನು ಪಡೆಯುವಂತ ಹಕ್ಕು ನನಗುಂಟು. ಆದ್ದರಿಂದ ನಿಮ್ಮಲ್ಲೆಲ್ಲ ಶಾರಕರೇ, ಯಾರು ನೋಡ್ತೀರಿ ಆ ಧ್ಯಾನವನ್ನು ಕೈ ಹೇಳ್ಕೊಂಡು ಬಂದಿಲ್ಲ. ತಡೆಯಲಾರೆನಯ್ಯೋ ಮುನಿಬ ಒಡವಿಗೊಡೆಯ ಗೈದ ತಾಪ ತಡೆಯಲಾರೆ ನಯ್ಯೋ ಮುನಿಪ ಒಡವಿಗೊಡೆಯ ಗೈದ ತಾಪಾಗ ಬಿಡದೆ ಪಾಲಿಸದಿಡೆ ನೀನು ಕೆಡುಕ ಕಾಮೆನು
ಯಾಕಂತ ಹೇಳಿದ್ರೆ ಉಂಡ ಮನೆಗೆ ಕನ್ನ ಹಾಕುವಂತಹ ವ್ಯಕ್ತಿಗಳು ಈ ಭೂಲೋಕದಲ್ಲಿ ಇದ್ದಾರೆ ಎಂಬುದನ್ನು ಕೇಳಿದ್ ಬಲ್ಲೆ. ಹಾಗಿದ್ರೆ ಇದು ಸ್ಪಷ್ಟವಾಗಿ ನಾನು ಅರ್ಥವಹಿಸಿಕೊಂಡೆ. ಉಂಡ ಮನೆಗೆ ಕನ್ನ ಹಾಕಿದ್ದು ಮಾತ್ರಲ್ಲ, ಊಟವನ್ನು ತಯಾರಿಸಿದಂತಹ ಪಾತ್ರೆಯನ್ನೇ ಕೊಂಡೊಯ್ಯುವಂತಹ ದುಷ್ಟರಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಇವರನ್ನು ಏನು ಮಾಡುವುದು? ಕೈ ಕಾಲಿಗೆಲ್ಲ ಹಗ್ಗವನ್ನು ಹಾಕಿ ನನ್ನನ್ನು ಎಳೆಯುತ್ತಾ ಇದ್ದಾರೆ. ಸಂಕೊಲೆಯ ಆ ನೋವನ್ನು ನನಗೆ ತಡೀಲಿಕ್ಕಾಗುವುದಿಲ್ಲ. ಮುನಿಪಾಲ, ನಿನ್ನ ರಕ್ಷಣೆಯಲ್ಲಿ ನನ್ನನ್ನು ಕಳಿಸಿಕೊಟ್ಟದ್ದು ಯಾರು? ಸುರೇಂದ್ರ. ಹಾಗಿರುವಾಗ ಮಹಾಮುನಿಯಾದಂಥ ನಿನಗೆ ಶಾಪ ಕೊಟ್ಟಾದರೂ ಅವರನ್ನು ನಾಶ ಮಾಡುವುದಲ್ಲ. ನನ್ನನ್ನು ಬಿಡಿಸು ಮುನಿಪಾಲ, ಬಿಡಿಸು. ಸುರದೇನು ಲಾಲಿಸಿಲೆ ಸುರದೇನು ತಾಪು ಪಾಲ ಸೆಲೆಯಲು ಗೈವದೇನೋ ತಾಪು ಪಾಲ ಸೆಲೆಯಲು ಗೈವದೇನೋ ಪಾಲಿದುವಿ ಋಷಿ ಧರ್ಮವನು ನಾನಿಂದು ಜಗದಿಯಲಿ ಲಾಲಿಸೆಲೆ ಸುರಧೇನು ಓ ಸುರದೇನುವೇ, ಮುನಿಪಾಲ, ನೊಂದೆಯ ತಾಯೇ ನೀನು ನೊಂದೆಯ. ಸುರಪ್ಪ ನಿನ್ನನ್ನು ನನಗೆ ಪ್ರದಾನಿಸಿದಂತಹ ಆ ಒಪ್ಪಿಸಿದಂತಹ ಉದ್ದೇಶವೇ ಬೇರೆ ಹಾಗೆ ಹೋಯಿತು. ನೀನು ಉಪಯೋಗಿಸಿದ ಉದ್ದೇಶವೇ ಬೇರೆ ಆಯಿತು. ಹೌದು. ಏನು ಮಾಡೋರ? ಈ ನಾಡಿನ ದೊರೆಯವರು ನಮಗೆ ಅತಿಥಿಯಾಗಿ ಬಂದಂತಹ ಈ ಸಂದರ್ಭದಲ್ಲಿ ಆತನಿಗೆ ಉಣಬಡಿಸಿ ತೋಷವನ್ನುಗೊಳಿಸುವುದು ಆಶ್ರಮದ ಧರ್ಮ ಅಂತ ತಿಳಿದು ನಾನು ಅವನಿಗೆ ನಿನ್ನಲ್ಲಿ ಪ್ರಾರ್ಥಿಸಿ ಪರಿಪರಿಯಾಗಿ ನಾನು ಭಕ್ಷ ಭೋಜ್ಯ ಲೇಹ ಪೇಯಗಳನ್ನು ಒದಗಿಸಿದೆ. ಆದರೆ ಆ ದುಷ್ಟನು ತಾನು ಉಂಡ ಮನೆಗೆ ಎರಡು ಬಗೆದನೆಂದು ನಾನು ಎನಿಸಿರಲಿಲ್ಲ ತಾಯಿ, ಎನಿಸಿರಲಿಲ್ಲ. ಸುರಪ್ಪ ನಿನ್ನನ್ನು ನನ್ನಲ್ಲಿ ವಹಿಸಿಕೊಡುತ್ತಿರುವಂತಹ ಹೊತ್ತಿಗೆ ನಿನ್ನ ರಕ್ಷಣೆಯ ಹೊಣೆಯು ನನಗೂ ಉಂಟು. ಆ ಮರ್ಮವನ್ನು ನಾನು ತಿಳಿದೇನೆ. ಆದರೆ ಏನು ಮಾಡುವನ? ಶಾಪ ಕೊಡ್ಬೋದಲ್ಲ ನೀನು? ಆದರೆ ಸಕಲ ಇಂದ್ರಿಯಗಳಲ್ಲಿ ನಿಗ್ರಹವನ್ನು ಹೊಂದಿದಂತಹ ನಾವೆಲ್ಲ ಅಷ್ಟು ಸುಲಭವಾಗಿ ಕ್ರೋಧಕ್ಕೆ ಒಳಗಾಗ್ಲಿಕ್ಕೆ ಆಗುವುದಿಲ್ಲ. ನಮಗೆ ಒಂದು ಋಷಿ ಧರ್ಮ ಅಂತ ಉಂಟು ತಾಯಿ, ಋಷಿ ಧರ್ಮ ಅಂತ ಉಂಟು. ಆದರೆ ಒಂದುಂಟು ತಾಯಿ, ನಿನಗೆ ನಾನು ಇಷ್ಟು ಮಾತ್ರ ಒಂದು ಸೂಚನೆಯನ್ನು ಕೊಡಬಲ್ಲೆ. ನಿನ್ನ ರಕ್ಷಣೆಯನ್ನು ಮಾಡುವಂತಹ ಸರ್ವ ಸಾಮರ್ಥ್ಯ ನಿನಗೆ ಇದ್ದುದರಿಂದ ನಿನ್ನ ರಕ್ಷಣೆಯನ್ನು ನೀನೇ ಮಾಡಿಕೋ ತಾಯಿ, ಮಾಡಿಕೋ ತಾಯಿ. ಆದರೆ ಮುನಿಪಾಲ, ಓದವ ಹರಿಪೆನು ಕೇಳು ತಾಮದಿಂದವನು ನಾ ತಾಳು. ಮುನಿಪಾಲ, ನನ್ನ ರಕ್ಷಣೆಯನ್ನು ನಾನೇ ಮಾಡಿಕೋ ಎಂಬುದಾಗಿ ನೀನು ಆಜ್ಞೆಯನ್ನು ಕೊಟ್ಟಿದ್ಯಾ. ನಿನ್ನ ಆಜ್ಞೆಯನ್ನು ಶಿರಸಾವಹಿಸಬೇಕಾದ ಕರ್ತವ್ಯ ನಂದು. ಹಾಗೆ ಅಂತೇಳಿ ಮಾನವರಿಗಿರುವುದು 8 ಕೋಟಿ ರೋಮಕೂಪಗಳು. ಹಾಗೆ ನನಗಾಗಲ್ಲ. 8 ಕೋಟಿಯ ಬದಲಿಗೂ 18 ಕೋಟಿ ರೋಮಗಳು ನಮ್ಮ ಶರೀರದಲ್ಲಿದೆ. ಪ್ರತಿಯೊಂದು ರೋಮಕ್ಕೂ ಒಬ್ಬೊಬ್ಬನು ಹುಟ್ಟುವ ರೀತಿಯಲ್ಲಿ ಮೈಯನ್ನು ಕೊಡೋದ್ರಲ್ಲಿ ನೋಡಲ್ಲಿ ಹುಟ್ಟಿಕೊಂಡಿದ್ದಾರೆ. ಮನೆಗೆಳಿಸಿ ನೋಡುವ ಮನೆಗೆಳಿಸಿ ನೋಡೆಂದರು ಸೃಷ್ಟಿಸಿದ ಅದರ ಕಾರ್ಯಗಮ ಪ್ರೀತಿಯಿಂದಪ್ಪನೆ ಬಾಲಿನೆಂದರೆಗಳು ಜಾತರಿಗೆ ಬೇಳಿದಳು. ಒಮ್ಮಿಂದೊಮ್ಮೆಲೆ ನಮ್ಮ ಸೃಷ್ಟಿ. ನಾವು ಅದೆಷ್ಟೋ ಮಂದಿ ಇದ್ದೇವೆ. ಯಾಕೆ ಏನು ಎಂಬುದು ತಿಳಿಯದಾಗ ಕಣ್ಣಿಗೆ ಕಾಣುವುದು ತಾಯಿ. ಈ ಮಾತೇ ನಮ್ಮ ಸೃಷ್ಟಿಗೆ ಕಾರಣ ಇರಬೇಕು. ಅದಕ್ಕಾಗಿ ಅವಳಿಗೆ ವಂದಿಸಿ ಮಾತಾಡ್ತೇನೆ. ಅಮ್ಮ ತಾಯೇ, ಮಕ್ಕಳೇ, ಇದೋ ನಿನ್ನ ಪಾದಗಳಿಗೆ ವಂದಿಸಿಕೊಂಡಿದ್ದೇವೆ. ಎದ್ದೇಳಿ. ಒಮ್ಮಿಂದೊಮ್ಮೆಲೆ ನಮ್ಮ ಸೃಷ್ಟಿ ಯಾಕಾಯಿತು, ಏಕೆ ಆಯಿತು ಎಂಬುದು ತಿಳಿಯಲಾಗಿದೆ. ನಮ್ಮಿಂದ ಆಗಬೇಕಾದಂತಹ ಕಾರ್ಯ ಏನು ಎಲ್ಲವನ್ನು ತಿಳಿಯುವಮ್ಮ.
ಮಾಡಿದ್ದೇನೆ. ಹಾ. ರೋಡಲ್ಲಿ ಕಾಣ್ತಾ ಇದ್ದಾರಲ್ಲ, ಹಾ. ನನ್ನ ಕಾಲಿಗೆ ಕೈಗೆ ಹಗ್ಗವನ್ನು ಹಾಕಿ ಎಳೆಯುವಂತ ಚಾಲಕರಿದ್ದಾರೆ. ಹಾ. ಯಾರು ನನ್ನನ್ನು ಪ್ರತಿಭಟಿಸಲಿಕ್ಕೆ ಬರ್ತಾರೆ ಹಾ. ಅಂತವನು ಕೊಲ್ಲಿ ಒಂದು ಕೊಲ್ಲಿ. ಶರಗಾಡಿ ಬೆದಾಡಿರುತ್ತ ಶರಗಾಡಿ ಬೆದಾಡಿರುತ್ತ ಮರೆಯುತ್ತ ದರಗಳೇ ಬಿಡುದ ಅರೆಗುಳಿದ ಗೆಲರನ್ನು ನಿಲ್ದಿರದ ಮಲೆತಿ ಹರನ್ನು ಇಚ್ಛಿಸಿದ ಹಸುವನ್ನ ವಶವನ್ನಾಗಿಸಿಕೊಳ್ಳಬೇಕು ಎಂಬಂತಹ ನೆಲೆಯಲ್ಲಿ ಕೊರಳ ದಾರವನ್ನ ಹಿಡಿದು ಭರದಿಂದ ಎಳೆಯುವಂತಹ ಹೊತ್ತು ಏಕಾಏಕಿಯಾಗಿ ಸುರಧೇನು ಮೈ ಕೊಡಹಿದ ಕ್ಷಣ ಅಗಣಿತವಾದಂತಹ ಸಂಖ್ಯೆಯಲ್ಲಿ ತೋರಿ ಬಂದರಲ್ಲ, ವಿಕಾರ ರೂಪಿಗಳಾಗಿ ಆಯುಧ ಪಾಣಿಗಳಾಗಿ ಇವರಾಗಿ ಬರ್ತಾ ಇರುವಂತಹ ಮ್ಲೇಚ್ಛ ಸಂತತಿ ನಮ್ಮವರನ್ನ ಮೀರಿ ಬರ್ತಾ ಇದ್ದಾರೆ ಎಂದಾದ್ರೆ ವಿರೋಧಿಸುವುದಕ್ಕಾಗಿ ನಾನೇ ಮುಂದುವರಿಯುತ್ತೇನೆ, ಖಂಡಿಸುತ್ತೇನೆ, ಇವರನ್ನ ಖಂಡಿಸುತ್ತೇನೆ. ದುರುಳನೆ ಮಡಿದು ಅವನು ದುರುಳನೆ ಮಡಿದು ಅವನು ಹಿಡಿದವನು ಬಿಡುವುದರಿಂದ ಬಂದಂಥ ಭಟರನ್ನು ಎಲ್ಲರನ್ನೂ ತರಿದು ಕೊಂದಿದ್ದೇವೆ. ಮುಂದೆ ಮುಂದೆ ಸಾಗುತ್ತಂತಾದ್ರೆ ಬಂದಿದ್ದಾನಲ್ಲ ಎಲ್ಲ ದುರಳಣೆ. ಏನಿಲ್ಲೋ ಏನು ನಮ್ಮ ತಾಯಿಯಾದಂತಹ ಸುರಭಿಯನ್ನು ಕೊಂಡೊಯ್ಯುವುದಕ್ಕೆ ಬಂದೆಯಾ? ಒಳ್ಳೆಯ ಮಾತಿನಿಂದ ಹೇಳ್ತಾ ಇದ್ದೇನೆ. ಬಂದಂತಹ ದಾರಿಯಿಂದ ಹಿಂತಿರುಗಿ ಸರಿದರೆ ಸರಿ, ಇಲ್ಲವಾದ್ರೆ ನಿನ್ನ ತಲೆಯು ಕಡಿದೇನು. ನಿಮ್ಮನ್ನ ವಿರೋಧಿಸುವಂತಹ ಏಕಮೇವ ಉದ್ದೇಶದಿಂದಲೇ ಬಂದವ. ಯಾಕೆ ಗೊತ್ತು? ಹಸುವನ್ನ ಪಡೆಯುವಂತಹ ನಿಟ್ಟಿನಲ್ಲಿ ಬಂದಂತಹ ನನ್ನ ಮಕ್ಕಳಾದಂತ 5 ಮಕ್ಕಳಲ್ಲಿ 4ರನ್ನ ಕೊಂದಿದ್ದೇವೆ. ಆದ್ದರಿಂದ ವಿಚಾರಿಸುವುದಕ್ಕಾಗಿ ನಿಮ್ಮಲ್ಲಿ ಅಲ್ಲ, ಮತ್ತೆ ನಿಮ್ಮನ್ನ ವಿಚಾರಿಸುತ್ತಾ ಇರುವುದಲ್ಲ. ಇದಕ್ಕೆ ಮೂಲ ಕಾರಣ ಯಾರು? ಅವನನ್ನೇ ಮಾತನಾಡಿಸಬೇಕು. ಮುಂದುವರಿಯುವೆ ಎಂದ ಪಡಿಸಿದನು. ಈ ಮ್ಲೇಚ್ಛರೊಡನೆ ಕಾಲಹರಣವನ್ನ ಮಾಡುವುದಲ್ಲ, ಇದಕ್ಕೊಂದು ಪರಿಮಾರ್ಜನೆ ಏನಾದರೂ ಒದಗುವುದಿದ್ರೆ ಅದಕ್ಕೆ ಮೂಲ ಕಾರಣನಾದಂತಹ ಆ ಬಡ ಮುನಿಪಾಲ ಆತನನ್ನೇ ವಿರೋಧಿಸಬೇಕು. ಎಲ್ಲ ಮುನಿಪಾಲ ಕೇವಲ ಕಾಡಲ್ಲಿ ಕಂದ ಮೂಲಾದಿಗಳನ್ನು ತಿಂದು ನದಿಯ ನೀರನ್ನು ಕುಡಿದಂತಹ ನಿನಗೆ ಇಷ್ಟು ಕೊಬ್ಬಿರಬೇಕಿದ್ರೆ ಶಾಕಾಹಾರವನ್ನೇ ಉಣ್ಣುತ್ತ ವಿಕ್ರಮವನ್ನೇ ಲಾಂಛನವಾಗಿಸಿಕೊಂಡಂತಹ ನಮ್ಮ ಕ್ಷತ್ರಿಯರಿಗೆ ಎಷ್ಟಿರಬಾರದು. ನಾನು ಬಯಸಿದಂತಹ ದೇನುವನ್ನ ಕೊಡುವುದಕ್ಕೆ ವಿರೋಧಿಸಿ ನನ್ನ ಮಕ್ಕಳ ನನ್ನ ಸೇನೆಯ ವಧೆಗೂ ಹತ್ಯೆಗೂ ಕಾರಣನಾದಿಯಲ್ಲ, ವಿಚಾರಿಸುವುದಕ್ಕಾಗಿ ನಿನ್ನ ದೇಹದ ಕೊಬ್ಬನ್ನು ಇಳಿಸುತ್ತೇನೆ. ಹಿಡಿದಂತಹ ಕರದ ಕಾರ್ಮಿಕವನ್ನ ನೋಡಿದೆಯಾ? ಹೊಸ ಮಸದ ವಿಷಿಕಗಳಿಂದ ನಿನ್ನನ್ನ ಕೊಂದು ಕಳೆಯುತ್ತೇನೆ. ಪರಿಗೆದುದ ಮುನಿ ಬಾಳೆಂದನು ದುರುಳನಾದೆಯ ಕೃಪನೆ ಸಾರಿದೆಯೇ. ದುರುಳನಾದೆಯ ನೀನು. ದುರುಳನಾದೆಯ ಕೃಪನೆ ಸಾರಿದೆಯೇ. ಸಾರಿ ಎರಲು ಪುರಳ ಕಲ್ಲಾದಿರೆ ಕಾಲಹಾದಿ ಕಾಡುವೆ ನೀ
ಕಾಮಿಸಿದೆ. ಕಾಮ ಆಗ್ಲಿಲ್ಲ ಎಂದಾದಾಗ ನಿನ್ನಲ್ಲಿ ಬಂತು ಕ್ರೋಧ. ಅಯ್ಯ, ನಾನು ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ದುರುಳನಾದೆಯ ನೀನು. ಒಂದು ದೇಶದ ಅರಸನಾಗಿ, ಪ್ರಜಾರಂಜಕರಾಗಿ, ಬ್ರಹ್ಮತ್ವವನ್ನು ನೀನು ಗೌರವಿಸಬೇಕಾದಂತಹ ನೀನು ವರ್ತಮಾನದಲ್ಲಿ ಆಶ್ರಮದಲ್ಲಿ ಬೇಡಬೇಡದ್ದನ್ನೆಲ್ಲ ಮಾಡುತ್ತಾ ಇದ್ದಿ. ಅದನ್ನು ಮೊದಲಾಗಿ ನಿನಗೆ ಎಚ್ಚರಿಸ್ತಾ ಇದ್ದೇನೆ. ಅಯ್ಯ, ದುರುಳನಾಗಬೇಡ, ಸದ್ಧರ್ಮಿಯಾಗು, ಸತ್ಕರ್ಮವನ್ನು ನೀನು ಮಾಡು. ಆ ಮೂಲಕವಾಗಿ ನಿನ್ನದ್ದಾದಂತಹ ವಂಶಕ್ಕೆ ನೀನು ಕೀರ್ತಿಯನ್ನು ತಂದುಕೋ. ಇಲ್ಲದ್ರೆ ಏನಾಗ್ತಿ ಗೊತ್ತುಂಟ, ನೇರವಾಗಿ ಪುರಕ್ಕೆ ನೀನು ಹೊರಡಲಿಲ್ಲ ಎಂದಾದರೆ ಕೆಡುವೆ, ನೀನು ಕೆಡುವೆ. ಬಡ ಬಡ ಎನ್ನುತ್ತಾನವನು ಓರ್ಗೊಳಿಸುತ್ತ ಶರಜಾಲವನು ಜಡಮುನಿ ತಾಲೆಂದಿರುವುದು ಗುರಿ ಇಡುತ್ತಲೇ ಬಿಡೆ ಕಾಣುತ್ತ. ಎಲ್ಲ ವಸಿಷ್ಠನೇ, ಆರಂಭದಲ್ಲಿ ನಿನ್ನ ಆಶ್ರಮಕ್ಕೆ ಬಂದವಾಗ ನಿನ್ನಲ್ಲಿ ಗುರುವಿನ ಭಾವನೆಯನ್ನು ಕಂಡೆ, ಗುರುವಿನ ಸ್ಥಾನದಲ್ಲಿಟ್ಟು ಕಂಡೆ, ನಿನ್ನ ಬ್ರಹ್ಮತ್ವಕ್ಕೊಂದು ಗೌರವವನ್ನು ಕೊಟ್ಟೆ. ಆದರೆ ಯಾವಾಗ ನನಗೆ ನಾನು ಆಶಿಸಿದಂತಹ ದೇನುವನ್ನ ಕೊಡುವುದಕ್ಕೆ ಹಿಂದುವರೆದು ನಮ್ಮ ಮೇಲೆಯೇ ಏರಿ ಹೋಗುವುದಕ್ಕೆ ಬೇಕಾದಂತಹ ಸೇನೆಯ ಸನ್ನಾಹವನ್ನ ನೀನು ಮಾಡುತ್ತೀ ಎಂದಾದರೆ ಈ ಹೊತ್ತಿಗೆ ಈ ಕೌಶಿಕ ಏನನ್ನ ಪಡೆಯಬೇಕು ಎಂಬಂತಹ ಇಚ್ಛೆಯಲ್ಲಿ ಮುಂದುವರಿಯುತ್ತಾನ. ಅದನ್ನ ಪಡೆಯುವುದೇ ಶತಸಿದ್ಧ. ನಿನ್ನದಾದಂತಹ ನೀತಿ ಬೋಧನೆಗಳು ಯಾವುದೂ ನನಗೆ ಈ ಹೊತ್ತಿಗೆ ರುಚಿಸುವುದಿಲ್ಲ. ನಾನು ಕೇಳಿದ್ದನ್ನು ಕೊಡದಿದ್ರೆ ಶರದ ಮುಖೇನವಾಗಿ ಮೂಡಲೆ ಬರಗೆ ಮೂಡಲೆ ಬರಗೆ ಜರಗೆ ಗುರಿಯಾಗಿರು ಗೆಲ್ಲದಾರು ಜಲವಿನ ದಾಹದ ತೋರು. ಅಯ್ಯ, ನಿನಗೆ ಸಾಮದಿಂದಲೇ ನಾನು ಹೇಳಿದ್ದೆ, ಗೌರವದಿಂದಲೇ ನಿನಗೆ ಹೇಳಿದ್ದೆ. ನಿನ್ನಂತ ವ್ಯಕ್ತಿತ್ವವನ್ನು ಲಕ್ಷಿಸಿ ನಾನು ನಿನಗೆ ಪರಿಪರಿಯಾಗಿ ಹೇಳಿದೆ. ಒಂದು ವೇಳೆ ಕೇಳದೇ ಇಲ್ಲ ಅಂತಾದರೆ ನಿನ್ನ ಯಾವ ಆಯುಧಗಳು ನನ್ನನ್ನು ಏನು ಮಾಡಲಾಗದು, ತೆರಳಲು. ಬರಿ ಬರಿಯ ಮಂತ್ರಾದ್ರವನ್ನ ಜಯರಿ ಬರು ವರ ಮುನಿ ಬಾಬಾ ತೆರೆದು ಭಕ್ಷಿಸುತ್ತಿರಲು ಕೆರಳಿ ರೋಷ ವೇಷದಿಂದ ಬ್ರಹ್ಮಾಸ್ತ್ರ ಬೊಂಬಾರ ಸಲೆದು ಬಿಡಲಾಕ್ಷಣ. ಕೇವಲ ನಿಕೃಷ್ಟನಾಗಿ ಕಾಣುತ್ತಾ ಇರುವಂತಹ ಈ ಮುನಿಪಾಲನನ್ನ ಗೆಲ್ಲಬೇಕು ಎಂಬಂತಹ ನೆಲೆಯಲ್ಲಿ ಈ ಕೌಶಿಕನೇನು ಸಾಮಾನ್ಯನು. ಅದೊಂದು ಕಾಲದಲ್ಲಿ ಸಗೊಂಡ ಆರ್ಯಾವರ್ತದಲ್ಲಿ ತನ್ನದಾದಂತಹ ವಿಕ್ರಮದಿಂದಲೇ ಕೀರ್ತಿಯನ್ನ ಗಳಿಸಿದಂತಹ, ಲೋಕವಿಶ್ರಾಂತವಾದಂತಹ ಕೀರ್ತಿಯನ್ನ ಗಳಿಸಿದಂತಹ ಈ ಕೌಶಿಕನ ಕರದ ಚಮತ್ಕೃತಿ ಏನು, ಶೌರ್ಯ ಏನು ಎಂಬುದನ್ನು ತೋರಿಸುವುದಕ್ಕಾಗಿ ಈ ಹೊತ್ತಿಗೆ ವಿವಿಧ ವಿಧವಾದಂತಹ ಮಂತ್ರಾಸ್ತ್ರಗಳನ್ನ ತುಣೀರದಿಂದ ತೆಗೆದು ಪ್ರಯೋಗಿಸುವುದಕ್ಕೆ ಮುಂದಾಗಿದ್ದೇನೆ. ಆ ಕಡೆಯಿಂದ ನೋಡಿದ್ರೆ ಕುಳಿತಂತಹ ವಸಿಷ್ಠ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡದೆ ಕರವನ್ನ ಮುಂದೆ ನೀಡಿ ಬ್ರಹ್ಮದಂಡವನ್ನ ಎದುರಿಗಿಟ್ಟಿದ್ದಾನೆ. ನಾನೆಸೆದಂತಹ ವಿಶಿಖಗಳೆಲ್ಲವನ್ನು ಆ ಬ್ರಹ್ಮದಂಡ ನುಂಗುತ್ತಾ ಇದೆ. ಕಡೆಯ ಪ್ರಯತ್ನವಾಗಿ ಬ್ರಹ್ಮಾಸ್ತ್ರವನ್ನೇ ತೆಗೆದು ಪ್ರಯೋಗಿಸಿದ್ರೆ ಅದನ್ನೂ ಬ್ರಹ್ಮದಂಡ ನುಂಗೀತೆ. ಹಾಗಿದ್ರೆ ಬಿಡುವುದಕ್ಕಿಲ್ಲ. ಅಗಜ ಇತ್ತಂತಹ ಶಕ್ತಿ ಇದೆ ಅಲ್ಲ. ಶಕ್ತಿಯ ನಗಹಿ ಬಿಡಲ್ದಲ್ಲುರಿ ಝಡಾಲಿದೆ ಭುಗಿಲೆನುತ ನನ್ನದಾದಂತಹ ಬ್ರಹ್ಮಾಸ್ತ್ರವನ್ನು ಈ ತನ್ನ ಬ್ರಹ್ಮದಂಡ ನುಂಗಿ ದೊರೆಯುತ್ತದೆ ಎಂದಾದರೆ ಇಲ್ಲಿಗೆ
ಕೌಶಿಕನ ಶಕ್ತಿ ಕುಂದಿಲ್ಲ. ಪರಮ ವಿಶಿಷ್ಟವಾದಂತಹ ಅತಿ ಬಲಾನ್ವಿತವಾದಂತಹ ಶಕ್ತಿಯೊಂದು ಪಾರ್ವತಿ ದತ್ತವಾದದ್ದು ನನ್ನ ಬತ್ತಳಿಕೆಯಲ್ಲಿ ಇನ್ನೂ ಉಳಿದೇ ಇದೆ. ಆದ್ದರಿಂದ ಗುರಿ ನೋಡಿ ವಸಿಷ್ಠನ ಕೊರಳನ್ನೇ ಗುರಿಯಾಗಿಸಿ ಪ್ರಯೋಗಿಸುತ್ತೇನೆ. ರಾಮನಿ ಪದಾಚನ ರಾಮನಿ ಪದಾಚನ ದಂಡವನೆತ್ತಿ ಪೈಯಲು ಜಗವು ಗಂಭೀರ ಮನ ಶಕ್ತಿಯು ಬರಲು ಕಡಹಿರನು. ಏನು 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 ಈ ಕೌಶಿಕ ಇನ್ನು ಸುಮ್ಮನಿರುವುದಿಲ್ವೇ? ಬಗೆ ಬಗೆಯ ಮಂತ್ರಾಸ್ತ್ರಗಳನ್ನು ಅಷ್ಟು ಮಾತ್ರವಲ್ಲ ಬ್ರಹ್ಮಾಸ್ತ್ರವನ್ನೇ ಎಸಗಿದ. ಎಲ್ಲವೂ ನನ್ನದಂತ ಬ್ರಹ್ಮದಂಡ ನುಂಗಿತ್ತು. ಈಗ ಅಗಜೆ ಕೊಟ್ಟಂತಹ ಮಹಾಸ್ತ್ರವನ್ನು ಪ್ರಯೋಗಿಸಿದ ಮೇಲೆ ಎತ್ತುತ್ತೇನೆ ಈ ಬ್ರಹ್ಮದಂಡವನ್ನು. ಛತ್ರಿ ಬಲವನು ಜಡ ಜಾಮುದ್ರನಾಯ ಜಯಿಸ ಹೋದೆವು, ಜಡ ಮುನೀಂದ್ರನಾಯ ಜಯಿಸ ಹೋದೆವು. ಅಗಜಯಿತ ಶಕ್ತಿಯು ಈ ಬ್ರಹ್ಮದಂಡದ ಎದುರು ನಿರರ್ಥಕವಾಗಿ ಹೋಯಿತೆ. ಹಾಗಿದ್ರೆ ಇಷ್ಟರವರೆಗೆ ನಾನೆಷ್ಟು ಎಂಬುದಾಗಿ ತಿಳಿದುಕೊಂಡು ವ್ಯವಹರಿಸುತ್ತಾ ಬಂದೇನೋ ಅದೆಲ್ಲವೂ ಕೂಡ ಈ ವಸಿಷ್ಠನ ಎದುರು ಈ ಹೊತ್ತಿಗೆ ಶೂನ್ಯವಾಗಿ ಹೋಯಿತು ಅಂತಾದರೆ ಏಕಮೇವ ದ್ವಿತೀಯ ಎಂಬಂತಹ ವಿಕ್ರಮದಿಂದ ಮೆರೆಯುತ್ತಾ ಇರುವಂತಹ ಈ ಕೌಶಿಕನ ಶಕ್ತಿಯೆಲ್ಲವೂ ಲುಪ್ತವಾಗಿ ಯಾವುದೇ ಪ್ರಯೋಜನಕ್ಕೆ ಬರಲಿಲ್ಲ ಅಂತಾದರೆ ಸುಟ್ಟು ಹೋಗಲಿ ಈ ಕ್ಷತ್ರಿಯ ಬಲ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ. ಹಾಗಿದ್ರೆ ಕ್ಷತ್ರಿಯನಾಗಿ ನನ್ನತನವನ್ನು ಉಳಿಸಿಕೊಳ್ಳುವುದಕ್ಕೆ ಆಗದೇ ಹೋಯಿತು. ವಿರೋಧಿಸುವುದಕ್ಕೆ ಆ ವಸಿಷ್ಠನ ಬ್ರಹ್ಮದಂಡ ಬಂದೇ ಆಯಿತು ಅಂತಾದರೆ ಆತನಲ್ಲೇ ಮಾತನಾಡಬೇಕು. ಆತನನ್ನ ಮೀರಿಸಬೇಕಾದರೆ ಆತನ ರೀತಿಯಲ್ಲೇ ಆಗಬೇಕು. ಆತನನ್ನೇ ನೇರವಾಗಿ ಮಾತಾಡಿಸ್ತೇನೆ. ಎಲ್ಲ ವಿರೋಧಿ ವಸಿಷ್ಠನೇ ಪರಮ ಬ್ರಹ್ಮ ಶರಸಿತ್ವದ ಮದದಲ್ಲಿ ಪರಮ ಬ್ರಹ್ಮ ಋಷಿತ್ವ ಮದದಲ್ಲಿ ಫಲದಿ ಜನ್ನನು ಗೆಲ್ದೆಯ. ಎಲ್ಲ ವಸಿಷ್ಠ ಭೂಪಾಲ, ನನ್ನನ್ನ ಕೇವಲ ನಿನ್ನ ಬ್ರಹ್ಮದಂಡದ ಪ್ರಯೋಗದಿಂದ ಮೀರಿ ನಿಂತೆ ಎಂಬಂತಹ ಹಮ್ಮು ನಿನಗಿದ್ರೆ ಬ್ರಹ್ಮತ್ವದಿಂದ ಎಲ್ಲವನ್ನ ಗೆಲ್ಲಬಹುದು ಎಂಬುದಾಗಿ ತೋರಿಸುತ್ತಾ ಇದೆಯಲ್ಲ, ತೋರಿಸಿದಂತಹ ನಿನ್ನ ರೀತಿಯನ್ನ ಎಲ್ಲಕ್ಕಿಂತಲೂ ಮೇಲಿನ ಸ್ಥಾನದಲ್ಲಿ ನಾನಿದ್ದೇನೆ ಎಂಬಂತಹ ಹಿರಿಮೆಯಿಂದ ಇರುವಂತಹ ನಿನ್ನ ಇದರಲ್ಲಿ ನಾನು ಏನು, ನಾನು ಎಷ್ಟು ಎಂಬುದನ್ನು ತೋರಿಸುವುದಕ್ಕಾಗಿ ಸಿದ್ಧನಾಗುತ್ತೇನೆ. ಹೇಗೆ ಗೊತ್ತೋ? ನಿನ್ನ ನಾಲಿಗೆಯಿಂದಲೇ. ನಿನ್ನ ಜಿಹ್ವೆಯೊಳರಿದರೆ ಬ್ರಹ್ಮಾರ್ತಿ ಇಷ್ಟರವರೆಗೆ ಅರಿವೀರ ಮಾರ್ತಣ್ಣನಾಗಿ ಮೆರೆಯುತ್ತಾ ಇದ್ದಂತಹ ಈ ಗಾಧಿನಂದನ ಇನ್ನು ಮುಂದಿನ ಕಾಲದಲ್ಲಿ ಇದು ಕರದಲ್ಲಿ ಹಿಡಿದಂತಹ ಈ ಧನುವನ್ನ ಮುಕ್ಕಡಿಗೆ ಇದು ಬಿಸಿಡಿದ್ದೇನೆ. ಇನ್ನು ಮೇಲೆ ಈ ಹಿಂದೆ ಸಾಗಿದಂತಹ ರೀತಿಯಲ್ಲ, ಮುಂದಿನ ಈ ಕೌಶಿಕನ ರೀತಿಯೇ ಬೇರೆ.
ಬ್ರಹ್ಮತ್ವವನ್ನ ಪಡೆಯುತ್ತೇನೆ, ಬ್ರಹ್ಮತ್ವವನ್ನ ಪಡೆಯುತ್ತೇನೆ. ಈಶ್ವರನನ್ನ ಭಜಿಸಿ ನಿನ್ನ ಬಾಯಿಂದಲೇ ಬ್ರಹ್ಮರ್ಷಿ ಹೌದು ಎಂಬುದಾಗಿ ಹೇಳಿಸದಿದ್ದರೆ ನನ್ನ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಲ್ಲ. ಆದ್ದರಿಂದ ವಸಿಷ್ಠನ ಈ ಛಲವನ್ನ ನಿನ್ನ ಬಾಯಿಂದಲೇ ತೋರಿಸುತ್ತೇನೆ, ಬ್ರಹ್ಮರ್ಷ ಈತ ಎಂಬುದಾಗಿ ಹೇಳುವವರೆಗೂ. ಕೌಶಿಕ, ನೀನೇನು ಪ್ರತಿಜ್ಞೆಯನ್ನೇನು ಮಾಡಿದೆ? ನನಗೆ ಒಂದು ರೀತಿಯಲ್ಲಿ ಸಂತೋಷವೇ ಆಯಿತು. ಯಾಕೆ ಗೊತ್ತುಂಟ? ಕೇವಲ ಕೌಶಿಕನಾಗಿ ಭೂಪಾಲನಾಗಿ ನೀನು ವಿಕ್ರಮದಿಂದ ಏನನ್ನು ಸಾಧಿಸಬರುತ್ತೇನೆ ಅಂತ ಕಾದಿದ್ಯೋ ಅದು ನಿನ್ನಿಂದ ಆಗ್ಲಿಲ್ಲ ಅಂತ ನಿರೂಪಿತವಾಯಿತು. ಈಗ ನಾನು ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ಒಂದು ವೇಳೆ ಅಂತಹ ಹಂತವನ್ನು ನೀನು ಮೇಲೆ 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 ಏರಿ ಆ ಬ್ರಹ್ಮತ್ವವನ್ನು ನೀನು ಪ್ರಾಪ್ತಿಸಿಕೊಂಡೆ ಎಂದಾದರೆ ಆ ಕಾಲದಲ್ಲಿ ನಾನು ನಿನ್ನನ್ನು ಗೌರವಿಸುವಂತ ಆಲೋಚನೆಯನ್ನು ಮಾಡಿಯೇನು. ಈಗ ನೀನು ಹೊರಡು. ಪ್ರಯತ್ನಿಸ್ತೇನೆ, ಪ್ರಯತ್ನಿಸ್ತೇನೆ. ಪರಮರ್ಷಿಯು ತಾನು ಕರುಣದೊಳೆದನು. ಆಹಾ, ಪರಮರ್ಷಿಯು ತಾನು ಕರುಣದೊಳೆದನು, ಕರೆಸುತ್ತ ಶಿಷ್ಯನನು. ಧರೆಯ ನಾಲುವ ಭೂಪ ಧುರದೋಳು ಬಳಲಿ, ಧರೆಯ ನಾಳುವ ಭೂಪ ಧುರದೋಳು ಬಳಲಿ, ತರಹಾರಿಸುತ್ತ ಪೋದನೋ ಪರಮರ್ಷಿಯು ತಾನು ಕಾರುಣ್ಯದುಂದನು. ಶಿಷ್ಯ ವಾಮದೇವ, ಮುನಿಪಾಲ. ಇಲ್ಲಿ ನಡೆದಂತಹ ವಿದ್ಯಮಾನಗಳನ್ನೆಲ್ಲ ನೀನು ನೋಡ್ತಾ ಇದ್ದೀಯಲ್ಲ. ಹೌದು. ಕೌಶಾಂಬ್ಯ ದೊರೆಯಾದಂತಹ ಕೌಶಿಕನು ಇಲ್ಲಿ ಬಂದು ತನ್ನದ್ದೇ ಆದಂತಹ ಆ ವ್ಯಕ್ತಿತ್ವದಿಂದ ಆ ದೇಹವನ್ನು ಪಡೆದುಕೊಳ್ಳಬೇಕು ಎಂಬಂತಹ ಅಭಿಲಾಷೆಯಿಂದ ಹರಸಾಹಸ ಪಟ್ಟ. ಆದರೆ ನಮ್ಮದ್ದಾದಂತಹ ಮಂತ್ರಶಕ್ತಿಯಿಂದ ತಪಶಕ್ತಿಯ ಎದುರಿನಲ್ಲಿ ಆತನದ್ದು ಏನು ನಡೆಯಲಾರದೆ ಹೋಯಿತು. ಬಗೆ ಬಗೆಯಿಂದ ಮಂತ್ರಾಸ್ತ್ರವನ್ನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಆ ನೃಪನು ಈಗ ಬಳಲಿದ್ದಾನೆ. ಏನು ಮಾಡಲು ತೋಚಲಾರದೆ ದಿಕ್ಕೆಟ್ಟು ಹೋಗುತ್ತಾ ಇದ್ದಾನೆ. ನೀನೊಂದು ಕೆಲಸ ಮಾಡಯ್ಯ, ಹೀಗೆ ಅವನನ್ನು ಬಿಡುವುದು ಸರಿಯಲ್ಲ. ಒಂದು ರೀತಿಯಲ್ಲಿ ಕ್ರೋಧಾವಿಷ್ಟನಾಗಿ ಅವನೊಂದು ತಪ್ಪನ್ನು ಎಸಗಿದರೂ ಕೂಡ ಋಷಿತ್ವವನ್ನು ಹೊಂದಿದಂತಹ ನಾವು ಹೀಗೆ ಮಾಡಬಾರದು. ನೋಡಯ್ಯ, ಮುನಿವರ್ಯ, ಲೋಕದಲ್ಲಿ ದನ ಕದಿಯುವವರು ಎಷ್ಟೋ ಮಂದಿಗಳಿದ್ದ. ಹೌದು. ಆದ್ರೆ ಅರಸನೇ ದನ ಕದ್ದ ಅಂತ ಹೇಳಿದ್ರೆ ಹೌದು. ಅವನಿಗೆ ಘೋರವಾದಂತಹ ಶಿಕ್ಷೆಯನ್ನು ಕೊಡ್ಬೇಕು. ಖಂಡಿತವಾಗಿಯೂ ಹೌದು. ಈ ಮಾತಿಗೆ ಖಂಡಿತವಾಗಿಯೂ ಯಾವುದೇ ಪರಿಮಾರ್ಜನೆ ಇಲ್ಲ ಅವನು ಮಾಡಿದಂತಹ ಕೃತ್ಯಕ್ಕೆ. ಆದರೂ ಒಬ್ಬ ಭೂಪಾಲನಲ್ಲವೇ? ಹೌದು. ಬ್ರಹ್ಮ ಕ್ಷಾತ್ರ ಆ ಎರಡು ತೇಜಸ್ವಿಗಳು ಸಮ್ಮಿಳಿತಗೊಂಡಿವೆ ಆತನದ್ದಾದಂಥ ವಂಶದಲ್ಲಿ. ಹೌದು, ಹುಟ್ಟಿನ ಬಗ್ಗೆ ನೀವು ಹೇಳಿ. ಹೌದು. ಯಾಕೆಂತ ಕೇಳಿದ್ರೆ ಮಹರ್ಷಿ ಅನಿಸಿಕೊಂಡಂತಹ ಜವನು ಕೂಡ ಅವನ ವಂಶದಲ್ಲಿ ಸಂಜಾತನದು. ಹೌದು. ಕುಶನೇನು, ಕುಶನಾಭನೇನು, ಭುಮನ್ಯುವೇನು, ಸುಹೋತ್ರನೇನು, ಕರಂದಮನೇನು ಅಂತಹ ಮಹಾ ವ್ಯಕ್ತಿಗಳೇ ಆವಿರ್ಭವಿಸಿದಂಥ ವಂಶ. ಅವರನ್ನು ನೋಡಿ ಆದರೂ ಈ ಭೂಪನನ್ನು ನಾವು ಇದು ಮಾಡಬೇಕು. ಆದ್ದರಿಂದ ನೀನವನಿಗೆ ಹೋಗಿ ಸಮಾಧಾನವನ್ನು ಹೇಳಿ ಏನಾದರೂ ಹೇಳಯ್ಯ. ಲಾಲಿಪುದು ಗುರುವರನೆ ಭಿನ್ನ ಪವ ಲಾಲಿಪುದು ಗುರುವರನೆ ಭಿನ್ನ ಪವ ಮನಗೀಗ ಬಂದಿಹ ಕಾವ ಮುಡವಿ ಬಗೈದ ಮುಗಡಲವ ಲೀಲೆಯಲ್ಲಿ ಪರಿಹರಿದೆ ಮತ್ತೆ ಕಾಲದಲ್ಲಿ ಉಪಟಲವ ಮರೆಯುತ್ತಾಗ ಕಾವ ಬಡವಿ ಬಗೈದ ಉಪಟಲವ ಲೀಲೆಯಲ್ಲಿ ಪರಿಹರಿಬ ಮತ್ತೆ ಕಾಲದಲ್ಲಿ ಉಪಟಲವ ಮರೆಯುದ ಮೇಲೆ ಬಗೆ ಕರುಣೆಯನ್ನು ತೋರುವುದು ಶೀಲ ನಿನಯನಗೀಗ ತಿಳಿಯದು. ಲಾಲಿಪುದು ಗುರುವರನೆ ಭಿನ್ನ ಪವ ಮನಗೀಗ ಬಂದಿಹ ಕಾವ ಒಡೆಯನ ಮೈದ ಉಪಟಲವ ಮುನಿಪಾಲ, ಶಿಷ್ಯೋತ್ತಮ, ಅವನ ಹುಟ್ಟಿನ ಚರಿತ್ರೆ ಎಲ್ಲ ನಿಮಗೆ ಗೊತ್ತುಂಟು. ಹೌದು ಹೌದು. ಅದನ್ನು ನಮಗೆ ತಿಳಿಸಿದ್ದೀರಿ. ಹಾ. ಯಾಕಂದ್ರೆ ಯಾವ
ಯಾವ ವಂಶದಲ್ಲಿ ಯಾರ್ಯಾರು ಹುಟ್ಟುತ್ತಾರೆ, ಹಾ. ಅವರು ಏನೇನು ಆಗಿದ್ದಾರೆ ಹಾ. ಎನ್ನುವುದರ ಬಗ್ಗೆ ಪಾಠ ನಮಗೆ ಮಾಡಿದ್ರು. ಹೌದು. ಹಾಗಿದ್ರೆ ಗುರುವಾದಂಥ ನೀವು, ಹಾ. ನಾನು ಹೋಗಿ ಅವನಲ್ಲಿ ಮಾತಾಡೋಕ್ಕಿಂತ ಹಾ. ಗುರುವಾದಂಥ ನೀವು ಅವನನ್ನು ಕ್ಷಮಿಸಿ ಹಾ. ಅವನನ್ನು ಆ ಕೌಸಲ್ಯದ ರಾಜ್ಯದ ದೊರೆ ಆಗುವ ರೀತಿಯಲ್ಲಿ ಹಾ. ನೀವು ಪ್ರಯತ್ನಿಸಬಾರದೆ? ಅಯ್ಯ, ಆದಡಿಲೆ ವಾಮದೇವನೇ ವಿಧಿಯ ಮದವದು ಸರ್ವಲೋಕಗೆ, ವಿಧಿಯ ಮದವದು ಸರ್ವಲೋಕಗೆ, ಪದೊಳವಹ ಸುಖವನ್ನು ಕರುಣಿಸೆ ಮುಂದೆ ಕಾಲದಲ್ಲಿ. ಆದಡಿಲೆ ತಿಳಿವ ಮದೇವನೇ ವಾಮದೇವ, ನೀನು ಅವನಲ್ಲಿ ಅನುಕಂಪವನ್ನು ತೋರಿ ಈ ರೀತಿಯಾಗಿ ಹೇಳಿದ್ದು ಹೌದು ಎಂದಾದರೂ ಇದುವರೆಗೆ ಧರ್ಮಾತ್ಮರಾಗಿ ಸತ್ಯಶುದ್ಧರಾಗಿ ರಾಜ್ಯ ಬರಮಾಡಿದ್ದಾರೆ. ಹೌದು. ಈಗ ಇದು ಒಂದು ಮಾತ್ರ ಹಾ. ದೇನು ನಡೆದುಕೊಂಡು ಹೋಗುವಂತ ಒಂದು ತಪ್ಪನ್ನು ಮಾಡಿದ್ದಾನೆ ಏನು ಗೊತ್ತುಂಟ ಅಲ್ವಾ? ಪ್ರತಿ ಅವನ ಕೈಗೆ ದೇನು ವಶವಾಗಲಿಲ್ಲ. ಇಲ್ಲ. ಹಾಗಿರುವಾಗ ನೀವು ಅವನನ್ನು ಕ್ಷಮಿಸುವುದಲ್ವೇ? ಒಂದು ವಿಷಯವನ್ನು ಆತನು ಕೂಡ ಒಪ್ಪಿದ್ದಾನೆ. ಹಾ. ಕೇವಲ ವಿಕ್ರಮದಿಂದ ಏನನ್ನು ಸಾಧಿಸಬಲ್ಲೆ ಎಂಬಂತ ಅಹಂಭಾವ ಉಂಟಲ್ಲ, ಅದು ಆತನಿಗೆ ನುಚ್ಚುನಾರಾಗಿ ಹೋಯಿತು. ಹಾ. ಕೌಶಾಂಬಿಯ ದೊರೆಯಲ್ಲಿ ಏನು ಸ್ವಾರಸ್ಯ ಆತನಿಗೆ ಉಳಿದೇ ಇಲ್ಲ. ಹಾ. ಯಾಕೆ? ಒಂದು ರೀತಿಯಲ್ಲಿ ಬ್ರಹ್ಮತ್ವಡೆನಾಗಿ ಸಾಗಿ ಆಗಿ ಹೋಗಿದೆ. ಮೊದಲ ಹೆಜ್ಜೆಯನ್ನು ಅದು ಇಟ್ಟು ಆಗಿ ಹೋಗಿದೆ. ನೋಡು, ಅವನದ್ದಾದಂಥ ಹುಟ್ಟೇ ಹಾಗೆಯೇ ಉಂಟು. ಚರು ಬದಲಾದ ಪರಿಣಾಮವೇ ಇದು. ಯಾಕೆ? ಆತನಲ್ಲಿ ಬ್ರಹ್ಮತ್ವ ರಕ್ತದಲ್ಲಿ ಅಂತರ್ಗತವಾಗಿ ಹೋಗಿದೆ. ಹಾ. ಮುಂದೆ ಹಾ. ವಿಧಿಯ ನಿಯತಿಯನ್ನು ಮೀರಲಿಕ್ಕೆ ನೀನು ಸಮಾನನಲ್ಲ, ನಾನು ಸಮಾನನಲ್ಲ. ಹಾಗಿದ್ರೆ ಇದು ಇವನು ಇಷ್ಟವರೆಗೆ ಮಾಡಿದಂತ ಕೆಲಸ ಅವನ ತಪ್ಪಲ್ಲ, ಅವನ ವಿಧಿ ಬರಹ. ಆ ವಿಧಿ ಬರಹ ಮುಂದಕ್ಕೆ ಆತನಿಂದ ಲೋಕಕ್ಕೆ ಅನೇಕ ರೀತಿಯ ಕೊಡುಗೆ ಸಲ್ಲಿಸಲ್ಪಡಲಿಕ್ಕೆ ಉಂಟು. ಹಾ. ಆದ್ದರಿಂದ ನೀನು ಆ ಬಗ್ಗೆ ಆಲೋಚನೆಯನ್ನು ಮಾಡಬೇಡ, ಹೋಗಿ ಅವನಲ್ಲಿ ಮಾತಾಡು. ಆಗ್ಬೋದು, ಆಗ್ಬೋದು. ಅರಸ, ತರಹರಿಸಿ ನೃಪನುಮತ್ತ, ತರಹರಿಸಿ ನೃಪನುಮತ್ತ, ಭರಿತ ಶೋಕದಿ ಮುಂದೆ ಹರಣೆ ಮಾಡುವುದೇನು ಅರಿಯದಾದೆನು ಎನ್ನುತ್ತ, ಭರದಿಂದ ಮುಂದೆ ನಡೆದರಲು ಕಾಣುತ್ತ ಪಥವ ಉರವಣಿಸಿ ತಡೆದೆಲ್ದ ವರವಾಮದೇವ, ತರಹರಿಸಿ ನೃಪನುಮತ್ತ. ವಸಿಷ್ಠನ ಆಶ್ರಮದಲ್ಲಿ ಸೋಲವಾಯಿತು. ಪ್ರತಿಜ್ಞೆಯನ್ನೇನೋ ಮಾಡಿದ್ದೇನೆ. ಶಸ್ತ್ರ ಸನ್ಯಾಸವನ್ನೇ ಅಂತುಕೊಂಡು ಕರದ ಧನುವನ್ನ ಮುರಿದು ನಿನ್ನ ಎದುರಿಗೆ ಬ್ರಹ್ಮರ್ಷಿಯಾಗಿ ನಿಲ್ಲುತ್ತೇನೆ. ನಿನ್ನ ಬಾಯಿಯಿಂದಲೇ ಬ್ರಹ್ಮರ್ಷಿ ಅಹುದು ಅಹುದು ಎಂಬುದಾಗಿ ಹೇಳಿಸದಿದ್ದರೆ ಗಾದಿ ಸುತನೇ ನಾನಲ್ಲ ಎಂಬಂತಹ ಪ್ರತಿಜ್ಞೆಯನ್ನ ಮಾಡಿ ಬಂದದ್ದು ಹೌದು. ಕೌಶಾಂಬಿಯನ್ನ ಪ್ರವೇಶಿಸಿದ್ದೇನೆ ಅಳಿದುಳಿದವರೊಂದಿಗೆ. ಮುಂದೆ ಯಾವ ರೀತಿಯ ಹಾದಿ, ಯಾವ ಗಮ್ಯದ ಕಡೆಗೆ ಹೋಗ್ಬೇಕಿದ್ರೆ ಪಥ ಯಾವುದು ಅರಿಯದೆ ವಿವಂಚಿತನಾಗಿ ಕುಳಿತಿದ್ದೇನೆ. ಹರನೇ, ಏನು ಮಾಡೋಣ, ಏನು ಮಾಡೋಣ? ಅರಸ, ಈ ಕಡೆಗೆ ಗಮನ ಹರಿಸಂತೆ. ಲಾಲಿಸು ಜನಪಾಲ ಮುಂದಕ್ಕೆ ಲೀಲೆಯುಲ್ ಬಹುಕಾಲ, ಆಗ ಲಾಲಿಸು ಜನಪಾಲ ಮುಂದಕ್ಕೆ ಲೀಲೆಯುಲ್ ಬಹುಕಾಲ, ಕಾಲಾಂತಕನನು ತಪದೊಳು ಮೆಚ್ಚಿಸಿ, ಕಾಲಾಂತಕನನು ತಪದೊಳು ಮೆಚ್ಚಿಸಿ ಫಲಿಸುವನು ಬೇಕಾಗಿ ಫಲಗಳ. ಲಾಲಿಸು ಜನಪಾಲ ಮುಂದಕ್ಕೆ ಲೀಲೆಯೊಲ್ ಬಹುಕಾಲ, ಅಯ್ಯ ರಾಜ, ಯಾರಿದು? ನಿನ್ನ ನಾನು ವಸಿಷ್ಠರ ಶಿಷ್ಯ ವಾಮದೇವಾದಿ. ಹೌದು. ನಿನ್ನನ್ನು ನಾನೇ ಕಾಣುವಾಗ ನನಗೊಂಥರ ಕನಿಕರ ಬರ್ತಾ ಉಂಟು. ಉತ್ತರದಲ್ಲಿ ಹಿಮಾಲಯ ಅಂತ ಹಿಡಿದು ಹಾ.
ದಕ್ಷಿಣದಲ್ಲಿ 2 ಸಮುದ್ರ ಸೇರುವವರೆಗೆ ಇರುವಂತಹ ಭೂಮಂಡಲಕ್ಕೆ ಚಕ್ರವರ್ತಿಯಾಗಿದ್ದವನಿ ಹಾ. ಅಲ್ವಾ? ಹೌದು. ಈಗ ವಸಿಷ್ಠನ ಮುಂದೆ ನಿಂತು ಹೋರಾಟವನ್ನು ಮಾಡುವುದರ ಮುಖ್ಯವಾಗಿ ಎಲ್ಲವನ್ನೂ ಕಳಕೊಂಡಿದ್ದು ಹೌದು. ಅಲ್ವಾ? ಧನುಷ್ಠನ ಮುಕ್ಕಡಿಗೆ ಇದು ಹಿಂದಿರುಗಿಸ್ತಾ ಇದ್ದು ಇನ್ನು ಯುದ್ಧ ಮಾಡುವಂತ ಪರಿಚಯ ನಿನಗಿಲ್ಲ. ಹಾ. ಹಾಗಿದ್ರೆ ನಿನಗೆ ವಿರೋಧಿಯಾಗಿರುತ್ತ ವ್ಯಕ್ತಿ ಯಾರಂದ್ರೆ ಗುರುಗಳಂತ ನನ್ನ ವಸಿಷ್ಠರು. ಹಾ. ಅವರನ್ನು ವಿರೋಧಿಸಬೇಕಲ್ಲೇ? ಹಾ. ಇದೇ ನಿನ್ನ ಉದ್ದೇಶ. ಹಾ. ವಸಿಷ್ಠರೊಂದೇ ನಿನಗೆ ವಿರೋಧಿ ಎಂಬ ಭಾವದಲ್ಲಿದ್ದರೆ ನೀನು ಕಂಡೇ ಅಲ್ಲ. ಎಲ್ಲ ರೀತಿಯ ಶಸ್ತ್ರಾಸ್ತ್ರಗಳನ್ನು ಅವರ ಬ್ರಹ್ಮದಂಡವೇ ನುಂಗಿಕ್ಕುದು. ಹಾ. ಹಾಗಿದ್ರೆ ಹೌದು. ತಪಸ್ಸಿನ ಶಕ್ತಿ ಅದೆಷ್ಟು ಮೇಲೆ ಇದೆ ಎಂಬುದನ್ನು ನೀನು ಅರ್ಥವಿಸಿಕೊಂಡಿದೆಯಲ್ಲ. ಹೌದು ಸ್ವಾಮಿ, ಪ್ರತಿಜ್ಞಾಬದ್ಧನಾಗಿ ಬಂದೆ, ಮುಂದೇನು ಎಂಬಂತಹ ಹಾದಿ ಕಾಣದಿದೆ. ನೀನೇನು ಮಾಡಬೇಕು ಅಂತ ಹೇಳಿದ್ರೆ ನಿನ್ನಂತವರು ಊರಿನಲ್ಲಿ ಒಳ್ಳೆದಾಗಬೇಕು, ನಿನ್ನಂತವರು ಮುಂದೆ ಕೀರ್ತಿ ಪಡಿಬೇಕು ಎಂಬಂತ ಆಸೆ ನಮ್ಮಲ್ಲಿ ಉಂಟು. ಆ ಕಾರಣ ನಾನು ಹೇಳ್ತೇನೆ, ಆ ಕಾಲ ಕಂದಾರ ಕಾಲವನ್ನೇ ಮೀರಿಸಿ ಏನು ಬೇಕಾದ್ರೂ ಮಾಡತಕ್ಕಂಥ ಸಮರ್ಥನಾದಂಥ ಆ ಪರಶಿವ ಆತನನ್ನು ನೀನು ಭಜಿಸುವುದರ ಮುಖೇಣವಾಗಿ ಆ ವಸಿಷ್ಠರಿಗೆ ಸಮಾನವಾದಂಥ ಆ ಶಕ್ತಿ ಸಾಮರ್ಥ್ಯವನ್ನು ಪಡೆ. ಆ ಬಳಿಕ ವಸಿಷ್ಠರನ್ನು ನೀನು ಎದುರಿಸಬಹುದು. ಸ್ವಾಮಿ, ನಮ್ಮದಾದಂತಹ ಉಪದೇಶವನ್ನ ಪಾಲಿಸುತ್ತೇನೆ. ತಾವು ದಯ ಮಾಡಿಸಿ. ಶುಭವಾಗಲಿ ನಿನಗೆ. ನಂದಿನಿಯ ಭಟರುದಲಲಿದಿಹ ನಂದಿನಿಯ ಭಟರುದಲಲಿದಿಹ ನಂದನರು ಹೊರತಾಗಿ ಉಳಿದಿಹ ಕನ್ನ ಸೌರಭನಿಗೆ ಪಟ್ಟವ ಅಂದು ರಚಿಸಿ ನಂದಿನಿಯ ಭಟರುದಲಲಿದಿಹ ನಂದನರು ಹೊರತಾಗಿ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಂತಹ ಧರ್ಮಪತ್ನಿ ಅನಿರುಂಧೆಯಲ್ಲಿ 5 ಮಕ್ಕಳನ್ನು ಪಡೆದಂತಹ ಪುಣ್ಯಭಾಗ ನಾನು. ವಸಿಷ್ಠನ ಆಶ್ರಮದಲ್ಲಿ ಕುಶ, ಕರಂದಮ, ಲೋಹಿತಾಶ್ವ, ಸುರಥ ಎಂಬ 4 ಮಕ್ಕಳನ್ನ ಕಳಕೊಂಡೆ. ವಸಿಷ್ಠನೆದುರು ಪ್ರತಿಜ್ಞೆಯನ್ನ ಮಾಡಿ ಮುಂದೆ ನನ್ನ ಗಮ್ಯವನ್ನ ತಲುಪುವ ಹಾದಿ ಹೇಗೆ ಎಂಬುದಾಗಿ ಆಲೋಚಿಸುತ್ತಾ ಇದ್ದಂತಹ ಹೊತ್ತಿಗೆ ವಾಮದೇವರು ಬಂದು ಭಿನ್ನಯಿಸಿದಂತಹ ರೀತಿಯಲ್ಲಿ ಉಳಿದೋರ್ವ ಕಂದನಾದಂತಹ ಸುರತನಿಗೆ ಪಟ್ಟಾಭಿಷೇಕವನ್ನ ಮಾಡಿ ತಪಸ್ಸಿಗಾಗಿ ನಾನು ಹೊರಡುತ್ತೇನೆ ಎಂಬಂತಹ ನಿಲುಮೆಯಲ್ಲಿ ನಿಂತಾಗ ಬಂದಡ್ಡೈಸಿದವಳು ನನ್ನ ಮಡದಿ ಅನಿರುಂಧೆ. ಧರ್ಮೇಚ ಅರ್ಥೇಚ ಕಾಮೇಚ ನ ಅತಿಚರಾಮಿ ಎಂಬುದಾಗಿ ಭಾಷೆಯನ್ನಿತ್ತವರು ಸ್ವಾಮಿ. ಅನುಕ್ಷಣವೂ ನಿಮ್ಮನ್ನ ಬಿಟ್ಟು ಇರುವುದಕ್ಕೆ ನನಗಾಗುವುದಿಲ್ಲ, ನಿಮ್ಮೊಟ್ಟಿಗೆ ಬರುತ್ತೇನೆ ಎಂಬುದಾಗಿ ಹೇಳಿದವಾಗ ಅನಿರುಂಧೆಯನ್ನು ಜೊತೆಗೂಡಿಸಿಕೊಂಡು ನನ್ನದಾದಂತಹ ಉದ್ದೇಶವನ್ನ ಸಫಲಗೊಳಿಸುವುದಕ್ಕೆ, ಶಪಥವನ್ನ ಈಡೇರಿಸುವುದಕ್ಕೆ ಯೋಗ್ಯ ಪಥವನ್ನ ಹುಡುಕುತ್ತಾ, ಯೋಗ್ಯ ಸ್ಥಾನವನ್ನ ಹುಡುಕುತ್ತಾ ದಕ್ಷಿಣಾಭಿಮುಖವಾಗಿ ಸಾಗುತ್ತೇನೆ. ಆ
ತೀರ್ಥದಲ್ಲಿ ಧರೆಯ ನಾಳು ತೀರ್ಥ ನರ್ಯ ಮಗುಲೋತ್ತಮ ಸರಿಯಾಗಿ ಸತ್ಯದಲ್ಲಿ ಧರೆಯ ನಾಳು ತೀರ್ಥ ನರ್ಯ ಮಗುಲೋತ್ತಮ ತ್ರಿಶಂಕುವೆಂಬಾತ ಇತ್ತಲಿರುವಾಗ ರಂಗನಾಥ ಸ್ವಾಮಿಯೇ ರಕ್ಷಣೆ ಮಾಡು ಸ್ವಾಮಿ, ರಕ್ಷಣೆ ಮಾಡು. ಈ ಭೂಮಿಯಲ್ಲಿ ಈಗ ಕಾಣುವಂತಹ ದೃಷ್ಟಿಯಲ್ಲಿ ಸೂರ್ಯವಂಶ ಮತ್ತು ಚಂದ್ರವಂಶ ಎರಡು ಕವಲಾಗಿ ಒಂದು ಕಡೆ ಬೇರೆ ಬೇರೆ ಶಾಖೆಗಳಾಗಿ ಇದ್ದುಕೊಂಡು ವರ್ತಮಾನದ ಈ ಹೊತ್ತಿನಲ್ಲಿ ಅಯೋಧ್ಯಾದೀಪನಾದಂಥ ನಾನೇ ಸತ್ಯಋತರಿ ಅಳುತ್ತಾ ಬರುತ್ತಾ ಇದ್ದೇನೆ. ನನ್ನ ಜನಕನಾದಂಥ ನಿಬಂಧಕ ಒಂದು ರೀತಿಯ ಸತ್ಯಧರ್ಮದಲ್ಲದೆ ರಾಜ್ಯಾಡಳಿತವನ್ನು ಮಾಡಿದ್ದಾನೆ ಎಂಬುದಕ್ಕೆ ಎರಡು ಹೇಳುವಂತಿಲ್ಲ. ಮಗನಾದಂಥ ನಾನೇ ಒಂದು ಕಾಲಕ್ಕೆ ತಪ್ಪಿ ಬಿದ್ದೇನೋ ಏನೊಂಬ ಸಂಶಯದಿಂದ ಸತ್ಯಋತನಾಗಿದ್ದಂಥ ನನ್ನನ್ನೇ ಒಂದು ರೀತಿಯ ಅಪ್ಪ ನಿಬಂಧಕನಾದರೂ ಕೂಡ ನನಗೊಂದು ನಿಬಂಧನೆಯನ್ನು ಮಾಡಿಕೊಂಡು ನನ್ನನ್ನು ಮನಸೋತಂತ ಸ್ತ್ರೀಯನ್ನು ನಾನು ವಿವಾಹವಾಗುವ ಕಡೆಗೆ ಹೋದಾಗ, ವಿವಾಹ ಮಂಟಪದ ಕಡೆಯಲ್ಲಿ ಹೋದಾಗ ಆಕೆ ನನ್ನನ್ನು ವರಿಸಬಹುದು ಎಂಬುದಾಗಿ ದೃಷ್ಟಿಯಿಂದಾಗಿ ಆಕೆಯನ್ನ ನನ್ನ ಕಡೆಗೆ ಕರ್ಕೊಂಡು ಬರುವ ಕಾಲಕ್ಕೆ ಆಕೆಯ ಮನಸ್ಸು ಒಟ್ಟು ಹೆದರಿಕೆಯಿಂದಾಗಿ ವಿಚಾರಣೆಗೆ ಒಳಪಟ್ಟಂತ ನನ್ನ ಅಪ್ಪ ಆಕೆಯ ಮನವಿಲ್ಲದೆ ಆಕೆಯನ್ನು ತಂದ ಕಾರಣದಿಂದ ನೀನು 12 ವರ್ಷದ ಕಾಲ ಈ ಅಯೋಧ್ಯೆಯಲ್ಲಿ ಉಳಿಯಬಾರದು ಎಂಬುದಾಗಿ ದೇಶಾಂತರ ಮಾಡಿದರು. ಏನು ಮಾಡುವುದು ಹೇಳಿ? ಅಯೋಧ್ಯ ಅರಸನ ಅಂತ ನನಗೆ ಅಯೋಧ್ಯೆಯನ್ನು ಬಿಟ್ಟು ಮತ್ತು ಚಾಂಡಾಲಕೇರಿಯಲ್ಲಿ ಬದುಕುವಂಥ ಯೋಗವು ನನಗೆ ದೊರಕಿತು. ಆ ಕಾಲದಲ್ಲಿ ವಸಿಷ್ಠರ ಧೇನುವನ್ನು ಅಪಹರಿಸಿದ್ದೇನೆ ಎಂಬ ಶಂಕು ನನ್ನ ಮೇಲೆ ಬಂತು. ಆಮೇಲೆ ಅದನ್ನು ಸಂಸ್ಕರಿಸದೆ ಹೊಟ್ಟೆಗಿಲ್ಲದಂತಹ ಕಾಲದಲ್ಲಿ ಅದನ್ನು ದೇಹಕ್ಕೆ ಸ್ವೀಕರಿಸಿದ್ದೇನೆ ಎಂಬುದು ಇನ್ನೊಂದು ಶಂಕು ಬಂತು. ಮಾನಿನಿಯನ್ನು ಅಪಹಾರ ಮಾಡಿದೊಂದು ಶಂಕು, ಮತ್ತೆ ಧೇನುವನ್ನು ಕದ್ದಂತ ಆ ಒಂದು ಶಂಕು, ಮರಳಿ ಅದನ್ನು ಸಂಸ್ಕರಿಸದೆ ತಿನ್ನಂತ ಅದೊಂದು ಶಂಕು ನನಗೆ ಬಂದು ಒದಗಿತ್ತು. ಆದ ಕಾರಣ ನಾನು ಸತ್ಯವ್ರತನಾಗಿದ್ದರೂ ಕೂಡ ತ್ರಿಶಂಕು ಎಂಬ ಆ ಮಾತಿಗೆ ಏನೋ ನನ್ನನ್ನು ಅಂಟಿಕೊಂಡಾಗ ಆಯ್ತು. ಮಾಡುವುದು ಏನು ಹೇಳಿ? ಆಚಾರ್ಯರೆಲ್ಲರೂ ಒಂದೊಂದು ಕುಲಕ್ಕೆ ನಮಗೆ ಆಗುವಂಥವರು ಇದ್ದಾರೆ ಅಂತ ಹೇಳಿದರೆ ನಮ್ಮ ಕುಲದ ಆಚಾರ್ಯರು ಯಾರು? ಆ ಆಚಾರ್ಯ ವಸಿಷ್ಠರೇ ನಮ್ಮ ಕುಲದ ಒಟ್ಟು ಸೂರ್ಯವಂಶದ ಕುಲದ ಗುರುಗಳಾಗಿ ಇವತ್ತು ಇದ್ದಾರೆ. ಆ ಆಚಾರ್ಯರು ಹೇಳಿದಂತೆ ನಡೀಬೇಕು, ಆಚಾರ್ಯ ಮನಸ್ಸಂತೆ ಇರಬೇಕು ಅಂತ ಗ್ರಹಿಸಿದಾಗ ಆಚಾರ್ಯರಲ್ಲಿ ಒಂದು ಮಾತು ಹೇಳಿದೆ, ಒಂದು ಯಾಗ ನಡೆಯಬೇಕಲ್ಲ ಗುರುಗಳೇ. ಯಾಗ ಶತಕವನು ಶತಯಾಗ ಭೋಗಾನುಭವಕ್ಕಾಗಿ ಮಾಡಿದೇನೋ. ಓ ಶತಯಾಗ ಭೋಗಾನುಭವಕ್ಕಾಗಿ ಮಾಡಿದೆನೋ ಮುಖದ ಯಾಗ ಶತಕವನು ಶತಯಾಗ ಭೋಗಾನುಭವಕ್ಕಾಗಿ ಮಾಡಿದೆನು ತನ್ಮುಖದ ಯೋಗ ಮೆನಗಾಗದಿರಲಾಗಿ ಮದ್ಗುರುವಿಗೆ ಆವಾಗ ಯೋಗ ಮೆನಗಾಗದಿರಲಾಗಿ ಮದ್ಗುರುವಿಗೆ
ಹಾಗೆ ಗುರುಗಳಲ್ಲಿ ಬೇಡಿಕೊಂಡೆ ಯಾಗ ಶತಕಗಳನ್ನು ಮಾಡಬೇಕು. ಈ ಯಾಗದ ಪರಿಮಾರ್ಜನೆಯಿಂದಾಗಿ ನನ್ನಲ್ಲಿರುವಂತಹ ಯಾವುದೇ ಕಳಂಕಗಳು ದೂರ ಆಗುತ್ತದೆ, ಆಗಬಹುದು ಎಂಬೊಂದು ಆಸೆಯನ್ನು ಇರಿಸಿಕೊಂಡಿದ್ದೆ. ಮಾಡುವುದೇನು ಹೇಳಿ, ಯಾಗವನ್ನು ಮಾಡುವುದಕ್ಕೆ ಗುರುಗಳು ಒಪ್ಪಿದ್ದಾರೆ. ಯಾಗವು ಸಾಂಗವಾಗಿ 99ವರೆಗೆ ಯಾಗಗಳು ನಡೆದು ಹೋಯಿತು. ಆದರೆ 99 ಯಾಗಗಳು ನಡೆದ ಮೇಲೆ ಸಂಕಲ್ಪದಲ್ಲಿ ಬದಲಾಯಿತಲ್ಲ ನಿನ್ನದು ಅಂತೇಳಿ ಗುರುಗಳೇ ಹೇಳಿದರು. ಏನು ಸಂಕಲ್ಪ? ಸಜೀವನಾಗಿ ಸ್ವರ್ಗದ ಕಡೆಗೆ ನನ್ನ ದೇಹ ಹೋಗಬೇಕು, ಈ ಮೃತ್ಯು ಶರೀರದಿಂದ ಆ ಅಮರತ್ವದ ಕಡೆಗೆ ನನ್ನ ದೇಹ ಹೋಗಬೇಕು. ಅದರಿಂದಾಗಿ ಆ ದೇವಲೋಕದ ಪದವಿಯಲ್ಲಿ ಒಂದು ಕಡೆಯಲ್ಲಿ ಇರಬೇಕು ಎಂಬುದಾಗಿ ಹೇಳಿದಾಗ ಆವಾಗಲೇ ಅವರೇ ರಾಗ ಮತ್ತು ಶ್ರುತಿ ತಾಳ ಉಳಿದು ಎಂತ ಉಂಟಲ್ಲ, ನಾನು ಹೇಳುವ ಮಾತಿಗೆ ಬೇಕಾದಂಥ ಲಯವನ್ನೇ ಬದಲಾಯಿಸಿ ಬಿಟ್ರಲ್ಲ. ಹಾಗಿದ್ರೆ ನಿನಗೆ ಯಾಗವನ್ನು ಮಾಡುವುದಿಂತಿದ್ರೆ ಅಂಥ ಯಾಗವನ್ನು ಮಾಡಲಿಕ್ಕೆ ಆಗುವುದಿಲ್ಲ, ಹಾಗೆ ಹೀಗೆ ಹೇಳುತ್ತಾ ಒಂದು ರೀತಿಯ ನೆವನವನ್ನು ಹೇಳುತ್ತಾ ನನ್ನನ್ನು ನೇರಾಗಿ ಅವರು ಅಲ್ಲಿಂದ ಹೋದರು. ನನಗೆ ವರುಣಲೋಕದಲ್ಲಿ ಇನ್ನೊಂದು ಅವಸರದ ಯಾಗ ಇದೆ, ಅಪ್ಪನ ಮನೆಯಲ್ಲಿ ಯಾಗ ಉಂಟು ಅಂತೇಳಿ ಅವರು ಆ ಕಡೆಗೆ ಹೋದರು. ಆಮೇಲೆ ನನಗೆ ಆಯಿತು, ಈ ಯಾಗವನ್ನು ಹೇಗಾದರೂ ಹಿಡಿದು ಮಾಡಬೇಕು. ಸಂಯುಕ್ತವಾದಂಥ ಈ ಶರೀರವು ದೇವಲೋಕದ ಕಡೆಗೆ ಹೋಗಬೇಕು ಎಂಬುದಾಗಿ ಮನಸ್ಸಾಗಿದೆ. ಯಾರು ಇಲ್ಲವೇ ಅಂತ ಚಿಂತಿಸುತ್ತಾ ಇರುವಾಗ ಒಂದು ತಲೆಗೆ ಹೋಗುತ್ತಾ ಇದೆ. ಯಾವುದು? ಗುರುಗಳಿಲ್ಲದಿದ್ರೇನು ಗುರುಪುತ್ರರು 100 ಮಂದಿ ಉಳಿದವರಿದ್ದಾರೆ, ಆ ವಾಸಿಷ್ಠರಿದ್ದಾರೆ ಎಂಬುದಾಗಿ ನಾನು ತಿಳಿದಿದ್ದೇನೆ. ಅವರಲ್ಲಿ ಹೇಳಿ ಯಾಗವನ್ನು ಮುಂದುವರಿಸಿದರೆ ಹೇಗೆ? ಸರಿ, ನನ್ನ ಮನಸ್ಸು ಹೇಳುತ್ತಾ ಇದೆ, ಆ ಗುರುಪುತ್ರರು ಎಲ್ಲಿದ್ದಾರೆ, ವಾಸಿಷ್ಠರು ಎಲ್ಲಿದ್ದಾರೆ ಅಂತ ಹೇಳಿ ನನ್ನ ಸಂಗತಿಯನ್ನು ಅವರಲ್ಲಿ ಹೇಳಿ ನೋಡುತ್ತೇನೆ, ಆ ಕಡೆಗೆ ತೆರಳುತ್ತೇನೆ. ವಾಸಿಷ್ಠಾಂಘ್ರಿಗಳಿಗೆ ವಂದಿಸಲು ವರಮುನಿಗಳು ಕಾಣುತ್ತಲ ವಾರಿಜ ಬಂಧು ಗುರುಭ್ಯೋ ನಮಃ. ವಾಸಿಷ್ಠಾಂಘ್ರಿಗಳಿಗೆ ವಂದಿಸಲರಸೋ ಗುರುಗಳೇ, ಗುರುವರಿಯರೇ, ಸತ್ಯರಾದಂಥ ದೀರ್ಘದಂಡ ನಮಸ್ಕಾರವನ್ನು ನಾವು ಸ್ವೀಕರಿಸಬೇಕು. ಶ್ರೇಯಸ್ಸಾಗಲಿ, ಶ್ರೇಯಸ್ಸಾಗಲಿ. ಎಲೆ ಮಗೀಶ್ವರ ತಿಲಕ ಸದ್ಗುಣ ಜಲದಿನಿಗೆ ಎಲೆ ಮಗೀಶ್ವರ ತಿಲಕ ಸದ್ಗುಣ ಜಲದಿ ನೀನೆಮ್ಮಲ್ಲಿಗೆ ಎಲೆ ಮಹೇಶ್ವರ ಬಳಲಿ ಬಂದುದು ಚಿತ್ರವೆನ್ನುತ್ತ ತಿಳಿಯುವುದೇ ಮಗೆ ಬಳಲಿ ಬಂದುದು ಚಿತ್ರವೆನ್ನುತ್ತ ತಿಳಿಯುವುದೇ ಮಗೆ ಎಲೆ ಮಗೀಶ್ವರ ತಿಲಕ ಎಲೆ ಮಹೇಶ್ವರ ಅಂತ ನಿನ್ನನ್ನು ಕೊಂಡಾಡುತ್ತಾ ಇರು. ಗುರುಭ್ಯೋ ನಮಃ. ಎದ್ದಂತಹ ನಿನ್ನನ್ನು ಸತ್ಕರಿಸಬೇಕಾದ ಹಾಗೆ ಸತ್ಕರಿಸಿದ್ದೇವೆ.
ಆ. ಈ ಪರ್ಣಕುಟೀರದಲ್ಲಿ ಹೇಗೆ ಬೇಕು ಅಷ್ಟನ್ನು ಮಾತ್ರವನ್ನೇ ನಿಮಗೆ ಇಯ್ಯಬಲ್ಲೆವು. ಯಾಕೆಂತ ಹೇಳಿದ್ರೆ ನಾವು ಸನ್ಯಾಸಿಗಳು, ಅರಸನಾದವನು ಬಂದರೂ ನಾವು ಇದನ್ನೇ ಕೊಡುವುದು. ಹಾಗಿರುವಾಗ ನಮ್ಮಲ್ಲಿ ಉಪಚರಿಸುವುದಕ್ಕೆ ಇಷ್ಟೇ ಅಂತ ಇರುವುದು. ಹಾಗಿರುವಾಗ ನಿನ್ನನ್ನು ಕಂಡಾಗ ಸನ್ಯಾಸಿಗಳು ಎಂಬ ವಾಸವನ್ನು ಇದ್ದುಕೊಂಡು ಅಂತ ಸನ್ಯಾಸಿಗಳೇ ಋಷಿಗಳು, ಹೌದು, ಗುರುಗಳು, ಹೌದು ಹೌದು. ಆಶ್ಚರ್ಯ ಆಗುತ್ತಾ ಉಂಟು. ಯಾಕೆಂತ ಹೇಳಿದರೆ ಈ ಅಯೋಧ್ಯೆಗೂ ನಮಗೂ ಇರುವಂತಹ ನಂಟೊಂದು ಹಾಗೆ ಬೆಳೆದು ಬಂದಿದೆ. ನನ್ನಯ್ಯ ಈ ಅಯೋಧ್ಯೆಗಾಗಿ ತಮ್ಮ ಜೀವನವನ್ನೇ ಅದಕ್ಕಾಗಿ ಮುಡಿಪಾಗಿಟ್ಟರೋ ಎನ್ನುವ ಹಾಗೆ ಬೇಕಾದ ಸಮಯದಲ್ಲಿ ಬೇಕಾದಂತಹ ನಿರ್ಣಯಗಳನ್ನು ಕಾರ್ಯಗಳನ್ನು ಕೈಗೊಳ್ಳುವರೆ ಅವರು ಅಲ್ಲಿ ಕೈಗೂಡಿಕೊಂಡವರು. ಸೂರ್ಯವಂಶಕ್ಕೆ ಗುರುಗಳಾದಿದ್ದ ಅವರು ಆಚಾರ್ಯ ವಸಿಷ್ಠರು, ಗುರು ವಸಿಷ್ಠರು ಅಲ್ವೇ? ಹೌದೌದು. ಹಾಗಿರುವಾಗ ಅಯೋಧ್ಯೆಯ ಅರಸನಾದಂತಹ ನೀನು ಯಾವುದನ್ನಾದರೂ ಕೇಳುವುದಿದ್ರೆ ಅಥವಾ ನಿರ್ಣಯಗಳನ್ನು ಕೈಗೊಳ್ಳುವುದಿದ್ರೆ ನನ್ನಯ್ಯನ ಬಳಿಗೆ ಕೇಳಬೇಕೇ ಹೊರತು ನನ್ನ ಬಳಿಗೆ ಬಂದು ಅದಾಗಿರಲಿಕ್ಕಿಲ್ಲ ಅಂತ ಭಾವಿಸುವುದು ನಾನು. ಹಾಗಿದ್ರೆ ಬಂದುದು ಸೋಜಿಗವಾಯಿತು. ಹಾಗೆ ಯೋಚಿಸುತ್ತಾ ಇದ್ರೆ ಬಂದಿರುವ ಕಾರಣ ಏನು ಅಂತ ನಾನೇ ಅವಲೋಕಿಸಿದರೆ ಏನಾದರೂ ಕುಂದುಕೊರತೆ ಖಂಡಿತ ಇರಲಾರದು. ಅಷ್ಟ ವೈಭೋಗಗಳಿಂದ ಮೆರೆಯುತ್ತಿರುವಂತಹ ನಾಡಲ್ವಿ ಅಯೋಧ್ಯೆ. ಅಭೇದ್ಯವಾದುದು ಎನ್ನುವುದಕ್ಕಾಗಿಯೇ ಅದು ಅಯೋಧ್ಯೆ ಅಂತ ಅನ್ನಿಸಲ್ಪಟ್ಟಿದೆ. ಭೇದಿಸಲು ಸಾಧ್ಯವಾದದ್ದು ಅದೇ ಅಯೋಧ್ಯ ಅಲ್ವೇ? ಅಂತಹ ಅರಸು ಮನೆತನದ ಅರಸಾದಂತಹ ನೀನು ನಮ್ಮದಾದಂತಹ ಪರ್ಣಕುಟೀರದೆಡೆಗೆ ನಡೆದು ಬಂದಿರುವುದಕ್ಕೆ ಕಾರಣ ಏನು ಅಂತ ಅರ್ಥ ಆಗಲಿಲ್ಲ. ಬೇಕು ಅಂತ ಇದ್ರೆ ನಮ್ಮವರೇ ಅಥವಾ ನಾವೇ ಅಲ್ಲಿಗೆ ಕರೆದರೂ ಬರುತ್ತಿದ್ದೆವು. ನಮಗೂ ಈ ರಾಜಸದೊಂದಿಗೆ ಋಷಿ ಪರಂಪರೆಯು ಅಷ್ಟು ಹೊಂದಾಣಿಕೆಯಿಂದ ಬೆಳೆದಿರುವುದರಿಂದ ನಿನ್ನ ರಾಜಕೀಯದಲ್ಲಿ ಒಲವನ್ನು ತೋರಿಸುವುದಕ್ಕೆ ನನ್ನಯ್ಯನಿಗೂ ಅದೂ ಒಂದು ಕಾರಣವಾಗಿ ಹೋಗುತ್ತದೆ. ಹಾಗಿರುವಾಗ ಬಂದಹ ಕಾರಣ ಏನು ಅಂತ ಅರ್ಥ ಆಗಲಿಲ್ಲ. ಯಾವ ಕ್ಷೋಭೆಗಳಿಲ್ಲ. ನಿನ್ನ ಮುಖವನ್ನು ಕಾಣುವಾಗ ಒಂದು ಯಾವುದೋ ಒಂದು ಚಿಂತೆ ಇರುವ ಹಾಗೆ ಕಾಣಿಸುತ್ತಾ ಇದೆ. ಏನು ಅಂತ ಅರ್ಥ ಆಗಲಿಲ್ಲ. ನಾನು ಹೇಳುವಂತ ಮಾತನ್ನು ತಾವು ಆಲಿಸೋರಿದ್ದೀರಲ್ಲ? ಹೌದು. ಏನು? ಲಾಲಿಸಿರಿ ಗುರುಮಾಲಕರಿರನ ಬೇಳುವ ವಚನವನು ನೀವು ಮಾಡುವ ಯಾಗದಿಂದ ಕೃತಿಯಲ್ಲದೆ ವಸುಮತಿಗೆ ವಿಶೇಷ ಇತಿಯಾಗಿರದೆನು ಮತಿಯೊಳ್ಳರಿತು ಸಂಯುತ ಕಾಯದಿ ಸುರಪತಿ ಪುರವನು ಸೇರ್ತತಿ ಶಯನಗೆ ಹಾಗೆ ಎಂಬತಿ ಹರುಷದಿ ಮಖ ಶತವೇ ತಗಿದಿನ ಕ್ರತುಗಳೆನಗೆ ಪರಗತಿ ಕೊಡಲಿಲ್ಲವು ಲಾಲಿಸಿರೈ ಗುರುಬಾಲಕರಿರಾಗ ಲಾಲಿಸಿ ಓ ಗುರುಬಾಲಕರಿರೋ ಸತ್ಯವ್ರತ ಮಹಾರಾಜ, ಪ್ರಾಯಕ್ಕೆ ಮಿತಿ ಎಂಬುದಿಲ್ಲ, ಜ್ಞಾನಕ್ಕೆ ಎಂಬುದು ಮಿತಿ ಎಂಬುದು ಇದೆ ಎಂಬುದಾಗಿ ಕೇಳಿದ್ದೇನೆ.
ಎಂಥವನಾದರೂ ಎಷ್ಟು ಸಣ್ಣ ಬಾಲಕರಾಗಿದ್ದರೂ ಕೂಡ ಹಾ. ಗುರುಸ್ಥಾನ ಎಂಬುದಾಗಿರುವಾಗ ಅವರಿಗೆ ತಲೆಬಾಗಬೇಕಾದಂತಹ ಕರ್ತವ್ಯ. ಹೌದು. ಯಾವುದೇ ಕೃತುವನ್ನು ಇತ್ಯಾದಿಗಳನ್ನು ಮಾಡಿದಾಗ ಅದರ ಪುಣ್ಯದ ಅವಶೇಷ ಇಷ್ಟು ಹಾ. ಆ ರಾಜನ ಕಡೆಗೆ ಕೂಡ ಹೋಗುತ್ತಾ ಇದೆ, ಅದ ಅಂಶ ಬರುತ್ತಾ ಇದೆ. ಅದರಿಂದಾಗಿ ರಾಜನು ಕೂಡ ಉನ್ನತ ಮಟ್ಟಕ್ಕೆ ಬೆಳೀತಾ ಇದ್ದಾನೆ ಎಂಬುದಾಗಿ ಪ್ರಜೆಗಳು ಕೂಡ ಶಾಮ ಡಾಮರಗಳಿಲ್ಲದೆ ಅಲ್ಲಿ ಇರುತ್ತದೆ ಎಂಬುದಾಗಿ ನಾವು ತಿಳ್ಕೊಂಡವರು. ಇದಕ್ಕೆ ಬೇರೆ ಕೃತಿ ಎಂದು ಹೇಳಬೇಕು ಅಂತ ಇಲ್ಲ. ಹಾ. ಅಲ್ಲಿ ಯಾವುದೋ ಕೃತ್ರಿಮಗಳಾಗದ ರೀತಿಯಲ್ಲಿ ನೋಡಿಕೊಳ್ಳುವಂಥ ಕೆಲಸವೇ ಗುರುಗಳಿಗೆ. ಹಾಗೆ ಉತ್ತಮ ಆಗಬೇಕು ಎಂಬುದಾಗಿ ನನಗೊಂದು ಆಸೆ ಹುಟ್ಟಿತು. ಹೌದೇ? ಯಾಕಂದ್ರೆ ಹಾ. ಆಸೆಯ ಮುಖವು ಮೇಲೆ, ಹಾ. ಬೆಂಕಿಯ ಮುಖವು ಮೇಲೆ, ಹಾ. ತಿಳಿತಲ್ಲ? ಹೌದು. ಹಾಗೆ ವಿಷಕಾರಿಯಾದಂಥ ಹಾವಿನ ಮುಖವು ಮೇಲೆ ಎತ್ತಿಕೊಂಡಿರುವುದು. ಆದ್ದರಿಂದಾಗಿ ಇವತ್ತು ಅದು ಏನಾಗುತ್ತದೆ ಎಂಬ ಫಲಾಫಲದ ಬಗ್ಗೆ ಯೋಚನೆ ಮಾಡಿಕೊಂಡಲ್ಲ, ಒಂದು ರೀತಿಯಲ್ಲಿದ್ದಂಥ ಯಾವುದೇ ನಿಯಮಗಳುಂಟು, ಶತಯಾಗವನ್ನು ಮಾಡಿದಂತಾದರೆ ದೇವಲೋಕದ ಪದವಿಯನ್ನು ಪಡೆಯಬಹುದು ಎಂಬುದಾಗಿ ಒಂದು ಮಾತಲ್ಲ, ಒಂದು ವಿಧಿವಿಧಾನ ಉಂಟು. ಶತಯಾಗವನ್ನು ಮಾಡಿಯೇ ದೇವಲೋಕದ ಪದವಿಯನ್ನು ಏರಿದ್ದಾರೆ ಅಂತ ಗೊತ್ತಾಗಿದೆ. ಹೌದು. ಆದ ಕಾರಣ ಈ ಯಾಗದ ಬಗ್ಗೆ ನನ್ನಲ್ಲಿದ್ದಂತೆ ಕೆಲವು ಕಳಂಕಗಳನ್ನೆಲ್ಲ ತಿದ್ದಬೇಕು ಅಂತ ಇದ್ರೆ ಈ ಶರೀರ ಅಲ್ಲ ಮನಸ್ಸನ್ನು ಎಲ್ಲವನ್ನು ತಿದ್ದಬೇಕು ಅಂತ ಇದ್ರೆ ದೇವತಾ ಕಾರ್ಯದಲ್ಲಿ ಪ್ರಾರ್ಥನೆ ಇತ್ಯಾದಿಗಳು ಅದರಲ್ಲಿ ಸಿಗುವಂತಹ ಯಾವುದೇ ಅಮೃತ ಸಿಂಚನವಾದಂತಹ ಜಲದಿಂದ ಅದೆಲ್ಲವೂ ಪೂರ್ಣವಾಗುತ್ತದೆ ಎಂಬ ದೃಷ್ಟಿಯಿಂದ ಆಸೆಯನ್ನಿಸಿಕೊಂಡು ನಿಮ್ಮ ಅಪ್ಪಯ್ಯನ ಬಳಿಗೆ ಹೋಗಿದ್ದೆ ನಾನು. ಹೌದೇ? ಹೌದೌದು. ಹೋಗಿ ಅಪ್ಪಯ್ಯನ ಬಳಿಗೆ ಹೋದಾಗ ಯಾಗವನ್ನು ಮಾಡಬೇಕು ಅಂತ ಹೇಳಿದಾಗ ಶತ ಯಾಗವನ್ನು ಮಾಡಬೇಕು ಗುರುಗಳೇ, ವಸಿಷ್ಠರೇ ಎಂಬುದಾಗಿ ಹೇಳಿದ್ದೇನೆ. ಆವಾಗ 99 ಯಾಗವನ್ನು ಮಾಡುವ ಅಲ್ಲಿವರೆಗೆ ಕೂಡ ಯಾವುದನ್ನು ಅವರು ಮುಂದೆ ಹಿಂದೆ ಮಾತನಾಡಿದ ಕಾಣಲಿಲ್ಲ. ಅವರದ್ದೇ ನೇತೃತ್ವ. ಹೌದು, ಅವರ ನೇತೃತ್ವದಲ್ಲೇ ಯಾಗಗಳು ಮುಂದರಿತು. ಈ 100 ಯಾಗಗಳೆಲ್ಲ ಆಗಿ ಶತಯಾಗಗಳು ಹತ್ತಿರಕ್ಕೆ ಇದೆಲ್ಲ ಆಗುತ್ತಾ ಇರುವಂಥ ಹೊತ್ತಿನಲ್ಲಿ ನಾನು ಮಾಡಿದಂಥ ಯಾವುದೋ ಸಂಯುಕ್ತನಾಗಿ ದೇವಲೋಕದ ಕಡೆಗೆ ಹೋಗಬೇಕು ಅಂತ ಹೇಳುವಾಗ ಏನು ಅಂತ ಗೊತ್ತಿಲ್ಲ ನಿಮ್ಮ ಅಪ್ಪಯ್ಯ. ಏನು? ಒಂದು ರೀತಿಯ ಅದು ಹಾಗೆ ಅದು ಹೀಗೆ ಅದು ಎಂಬ ಒಂದು ನೆವನದ ಮಾತನ್ನು ಹೇಳುವು. ಯಾಕೆ ಹಿಂಜರಿದರಂತೂ ಹೇಳಲಿಕ್ಕೆ ಆಗುವುದಿಲ್ಲ. ಯಾವುದೋ ಕಡೆಯಲ್ಲಿ ಯಾಗ ಉಂಟು ಅಂತೇಳಿ ನನ್ನ ಕೆಲಸ, ಯಾಗದ ಕೆಲಸ, ಕೃತುವಿನ ಕೆಲಸವನ್ನು ಬಿಟ್ಟು ಅವರು ಆ ಕಡೆಗೆ ತೆರಳಿದ ಕಾರಣ ಇನ್ನು ಯಾವಾಗ ಬರ್ತಾರ, ಯಾವಾಗ ಇದನ್ನು ಮುಂದುವರಿಯುತ್ತಾರೆ ಅಂತ ಯೋಚನೆ ಮಾಡಿದಾಗ ನಿಮ್ಮ ನೆನಪಾಯಿತು. ಓಹೋ. ಯಾಕಂದ್ರೆ ವಸಿಷ್ಠ ವಾಮದೇವಾದಿ ಮುನಿ ವಂದಿತ ಪದಯುಗ ಅಂತ ಋಷಿಮುನಿಗಳಿಗೆ ಹೇಳುವಂಥ ಕ್ರಮ ಉಂಟು. ಅದರಲ್ಲಿ ವಸಿಷ್ಠರ ಮಕ್ಕಳ ಅಂತ ನೀವು ಕೂಡ ವಸಿಷ್ಠ ವಂಶದವರಾದ ಕಾರಣ ನೀವು ಕೂಡ ಯಾಗವನ್ನು ಮಾಡಬಹುದು, ಮುಂದುವರಿಸಬಹುದು ಎಂಬ ಅಪೇಕ್ಷೆಯನ್ನು ಇಟ್ಟುಕೊಂಡು ಈ ಯಾಗದ ಯಾವುದೇ ಮುಂದಾಳುವತ್ವವನ್ನು ತೆಗೆದುಕೊಂಡು ನನ್ನನ್ನು ನೇರಾಗಿ ಸ್ವರ್ಗದ ಕಡೆಗೆ ಆ ಪಯಣ ಮಾಡುವುದಕ್ಕೆ ಅನುಕೂಲರಾಗಬೇಕು ಅಂತ ಕೇಳುವುದಕ್ಕಾಗಿ ಬಂದಿದ್ದೇನೆ. ಈಗ ಆ ಯಾಗವನ್ನು ನಾವು ಮಾಡಬೇಕು. ನೀವು ಅದಕ್ಕೆ ಯಾವುದೇ ಯಾಗಕ್ಕೆ ಮುಂದಾಳಾಗಿರಿಸಿಕೊಂಡು ಯಾಗವನ್ನು ನಡೆಸಿಕೊಡಬೇಕು. ನಿಮ್ಮ ಅಪ್ಪಯ್ಯ ಉಳಿಸಿದ್ದನ್ನು ನೀವು ನಡೆಸಬೇಕು ಅಂತ ಕೇಳುವುದಕ್ಕೆ ಬಂದಿದ್ದೇನೆ. ನಡೆಸಿಕೊಡುವಿರಾ? ಊರಿಗೆ ಬರುವಿರಾ? ಎಲ್ಲಿ, ಹೇಗೆ ಹೇಳಿ ಅನುಕೂಲರಾಗಿ ಆಗದಾಗದು ಸತ್ಯವ್ರತ. ನಿನ್ನ ಮನೆಗೆ ಹೋಗುದು ಆಗದಯ್ಯ, ಅದಾಗದ. ನಿನ್ನ ಮನೆಗೆ ಹೋಗುದು ಹೀಗೆ ಪಿತೃವಿಯೋಗ ಕಾರ್ಯಮಾಗಿರಲ್ಗೆ ಹೇಗೆ, ಹೀಗೆ ಪಿತೃವಿಯೋಗ ಕಾರ್ಯಮಾಗಿರಲ್ಗೆ
ಸತ್ಯವ್ರತ 99 ಯಾಗಗಳನ್ನು ಮಾಡುವುದಕ್ಕೆ ಮುಂಚೆ ನೇತೃತ್ವವನ್ನು ವಹಿಸಿರುವಂತಹ ನಮ್ಮಯ್ಯ ಹಾ 100ನೇ ಯಾಗಕ್ಕಾಗುವಾಗ ಅವರು ಸಮಯವನ್ನು ನಿರ್ಧರಿಸಿರಲಿಲ್ಲ ಅಥವಾ ಮುಂದೂಡಿದ್ದಾರೆ ಅಂತ ನೀನು ಹೇಳುವುದಿದ್ರೆ ಹಾ ಅದನ್ನು ತರ್ಕಿಸುವುದಕ್ಕೆ ನಾವು ಜನ ಅಲ್ಲ, ಹಾ ಅದನ್ನು ವಿವೇಚಿಸುವುದು ನಿನ್ನ ವಿವೇಚನೆಗೆ ಬಿಟ್ಟದ್ದು. ಹಾ ಈಗ ಮುಂದೊತ್ತಿ ಬಂದು ಆ 100ನೇ ಯಾಗವನ್ನು ನೀವು ಕೈಗೂಡಿಸಿಕೊಡಬೇಕು ಅಂತ ನೀವು ಕೇಳುವುದಿದ್ರೆ ಅದಾಗದಯ್ಯ, ಹಾ ಆಗದೇ ಆಗದು. ನಿಮ್ಗೆ ಗೊತ್ತಿಲ್ವ ಅದೆಲ್ಲ? ಗೊತ್ತಿರುವುದು ಬೇರೆ, ಮಾಡುವುದು ಬೇರೆ, ಮಾಡಿಸುವುದು ಬೇರೆ. ನಮ್ಮಯ್ಯ ಮಾಡಿದಂತಹ ಯಾಗಗಳನ್ನು ನಾವು ಮಾಡುತ್ತೇವೆ ಎನ್ನುವುದು ಎಷ್ಟು ದೊಡ್ಡದು ಎನ್ನುವುದಲ್ಲ, ಎಷ್ಟು ಚಿಕ್ಕದು ಎನ್ನುವುದಲ್ಲ. ಸ್ವಲ್ಪ ನಮ್ಮಯ್ಯ ಯಾವ ಕಾರಣಕ್ಕಾಗಿ ಅದನ್ನು ನಿಷೇಧಿಸಿದ್ರು ಅಥವಾ ನಿಲ್ಲಿಸಿದ್ರು ಎನ್ನುವುದು ಮುಖ್ಯವಾಗ್ತದೆ. ಹಾಗೆಂದು ಅಷ್ಟು ಉತ್ಸುಕನಾಗಿ ನೀನು ಮುಂದಡಿ ಇಡಬೇಕು ಎನ್ನುವುದಿದ್ರೆ, ನೀನು ಸೂಚ್ಯವಾಗಿ ನೋಡುವುದಿದ್ರೆ ಸಮಯ ಒದಗಿ ಬರಲಿಲ್ಲ ಎನ್ನುವುದನ್ನಾದರೂ ನೀನು ಗ್ರಹಿಸಬೇಕಾಗಿತ್ತು. ಅಪ್ಪಯ್ಯ ಬರ್ತಾರಲ್ಲ, ಬರುವವರೆಗಾದರೂ ನಿನಗೆ ಕಾಯುವಿಕೆಗೊಂದು ಬೇಕಿತ್ತು. ಅದಿಲ್ಲದೆ ಇದ್ರೆ ಅವಸರದಲ್ಲಿಯೇ ಮಾಡಿ ಮುಗಿಸ್ತೇನೆ ಎನ್ನುವಂತಹ ನೀನು ಬಂದಿದ್ದಿ ಅಂತಾದ್ರೆ ಅದಾಗುವುದಿಲ್ಲ, ನಾವು ಮಾಡುವುದಿಲ್ಲ. ನಮ್ಮ ಋಷಿ ಮಂಡಲದ ಮಧ್ಯೆ ಇರುವವರು, ಮಂತ್ರಿಮಂಡಲ ಮಧ್ಯೆ ಇರುವವರು, ಸೇನಾ ಮಂಡಲದ ಮಧ್ಯೆ ಇರುವವರು ಎಲ್ಲರೂ ಕೂಡ ಸಹಕರಿಸಿದರೆ ರಾಜನ ಆಡಳಿತ ಒಳ್ಳೆಯದಾಗೋದು, ಅನುಕೂಲರಾಗಿ ಅಂತೇಳಿ ಆಗಲಿಕ್ಕಿಲ್ಲ ಅಂತ ಹೇಳ್ತಾರೆ. ನೀವು ಆಗ್ಲಿಕ್ಕಿಲ್ಲ ಅಂತ ಹೇಳ್ತೀರಿ, ನಿಮಗೆ ಏನು ಆಗದೆ ಹಾಗೆ ಉಳಿಸ್ಲಿಕ್ಕೆ ಕಾರಣ ಏನು ಅಂತ ಆಗ್ಬೇಕಲ್ಲ. ಈಗ ನೀನು ಹೇಳಿದ ಹಾಗೆ ನಮಗೆ ಗೊತ್ತಿಲ್ವೋ, ಅಪ್ಪಯ್ಯನಲ್ಲಿ ಕಲಿತಿಲ್ವಾ ಎನ್ನುವ ಪ್ರಶ್ನೆಯೇ ಅಲ್ಲ. ಮಾಡುವುದಕ್ಕೆ ನಾವು ಸರ್ವತಾ ಸಮರ್ಥರೇ, ಆದ ಕಾರಣ ನಾನು ಮಂಡಲಾಧಿಪ ಅಂತ ಕರೆಯುವುದು. ಹೌದು, ಆದರೆ ನಾವು ಮಾಡುವುದಿಲ್ಲ ಎನ್ನುವುದಕ್ಕೆ ನಿನಗೆ ಕೊಡುವ ಕಾರಣಕ್ಕಿಂತಲೂ ನಿನಗೆ ಆ ಯೋಗ್ಯತೆ ಉಂಟೋ ಅಂತ ನಾವು ನೋಡಬೇಕಾಗ್ತದೆ. ಈಗ ನಾನು ನಿಮ್ಮಲ್ಲಿ ಜಾತಕ ತೋರಿಸ್ಲಿಕ್ಕೆ ಬಂದದ್ದಲ್ಲ, ಇಲ್ಲವೇ ಇಲ್ಲ. ಅದನ್ನು ಜಾತಕ ನೋಡಿ ಹೇಳಬೇಕಾದುದಲ್ಲೋ, ರಾಶಿ ಪ್ರಶ್ನೆ ಕೇಳಲಿಕ್ಕೆ ಬಂದದ್ದಲ್ಲ. ನಾನು ರಾಶಿ ಪ್ರಶ್ನೆಯನ್ನು ಇಟ್ಟಿದ್ದೂ ಇಲ್ಲ ನಿನ್ನಲ್ಲಿ. ಅಲ್ಲಲ್ಲ, ಅದಕ್ಕೂ ಬಂದದ್ದಲ್ಲ. ಈಗ ನನ್ನ ಯೋಗ್ಯತೆ ಬಗ್ಗೆ ನೀವೇನು ತಿಳಿದಿದ್ದೀರಿ? ಅದರಲ್ಲಿ ಅವನಿಗೆ ಹುಟ್ಟಿನಿಂದ ಬರುವಂತಹ ಯಾವ ಯೋಗಗಳಿರ್ತದೆ ಅಂತ ನೋಡಬೇಕು. ಕೆಲವರಿಂದ ಯಾವುದೋ ಒಂದು ಹೆಸರನ್ನು, ಒಳ್ಳೆಯ ಹೆಸರನ್ನೇ ಇಟ್ಟಿರುತ್ತಾರೆ. ಆ ಹೆಸರಿಗೆ ತಕ್ಕ ಹಾಗೆ ಅವರು ಇರುವುದೂ ಇಲ್ಲ ಅಲ್ವೋ. ಓರ್ವ ಚಿರಂಜೀವಿ ಅಂತ ಇಟ್ಟಿರ್ತಾನೆ, ಅವ ಅಲ್ಪಾಯುಷಿಯಾಗಿ ಸಾಯಬಹುದು. ಹಾಗೆ ನೋಡಿದ್ರೆ ನಿನ್ನದನ್ನು ನೋಡಬೇಕು ಎನ್ನುವ ಹಾಗಿದ್ರೆ ರಾಶಿಯನ್ನೇ ಕೈ ಹಾಕಿ ನೋಡಬೇಕೆಂದೇನೂ ಇಲ್ಲ. ನಿನಗೆ ಪೂರ್ವ ಜನ್ಮದ ನೋಡಿದರೆ ನನಗೆ ಯೋಗ ಇಲ್ಲ, ನಿನ್ನಲ್ಲಿಲ್ಲ ಪೂರ್ವ ಜನ್ಮದ ಪುಣ್ಯವೆಂಬುದನ್ನು ತಿಳಿದೆವೀಗ ನಿಲ್ಲದ ಪುಣ್ಯವೆಂಬುದನ್ನು ತಿಳಿದೆವೀಗ ನಿನ್ನದ, ನಿನ್ನಲ್ಲಿಲ್ಲ ಪೂರ್ವ ಜನ್ಮದ ಪುಣ್ಯವೆಂಬುದನ್ನು ತಿಳಿದೆವೀಗ ನಿನ್ನದಾಗ. ಎಣ್ಣಲೇಕೆ 100 ಯಜ್ಞವನ್ನು ಗೈದೊಡೇನು, ಏನು ಬಲ ಉಂಟು? ಎಣ್ಣಲೇಕೆ 100 ಯಜ್ಞವನ್ನು ಗೈದೊಡೇನು, ನಾಕವನ್ನು ಪಡೆಯುವ ಅಜನಲಿಖಿತ ನಿನ್ನ ಕಣೆಯೊಳಿಲ್ಲವಯ್ಯ. ನಿನ್ನಲ್ಲಿಲ್ಲ ಪೂರ್ವ ಜನ್ಮದ ಪುಣ್ಯ. ಮಹಾರಾಜ,
ಕೂಡ ಹಾ ಕರ್ಮಬಂಧಕ್ಕೆ ಒಳಪಟ್ಟಿರುತ್ತದೆ ಹಾ ಅಲ್ವೇ? ಹಾ ಎಚ್ಚೇಕೆ ಹಾ. ದೇವಲೋಕದಲ್ಲಿರುವಂತಹ ದೇವತೆಗಳಿಗೂ ಕೂಡ ಈ ಭೂಮಿ ಎನ್ನುವುದೊಂದು ಅನ್ನದ ಬಟ್ಟಲು. ಹಾ ಆದುದರಿಂದಲೇ ಇಲ್ಲಿ ಇರುವಂತಹ ಯಾಗಯಜ್ಞಾದಿಗಳಂದ ಹವಿಸ್ಸನ್ನು ಸೇವಿಸಿ ಅವರು ಬದುಕುವವರು. ಹಾ. ಹವಿಸ್ಸಿಲ್ಲದೆ ಇದ್ದರೆ ಬದುಕುವುದಿಲ್ಲ ಎನ್ನುವುದು ಅದರ ತಾತ್ಪರ್ಯ ಅಲ್ಲ. ಹಾ ಆದುದರಿಂದಲೇ ಅದು ಕರ್ಮಭೂಮಿ ಅಂತ ಎನಿಸಲ್ಪಟ್ಟಿದೆ. ಹಾ ಇಲ್ಲಿ ಜನಿಸುವಂತಹ ಜೀವಿಯೊಂದು ತನ್ನ ಪೂರ್ವಜನ್ಮದ ಸುಕೃತವನ್ನು ಸಂಪಾದಿಸಿಕೊಂಡು ಅದರ ಪುಣ್ಯ ವಿಶೇಷಣಗಳಿಂದ ಈ ಜೀವನದಲ್ಲಿ ಅದನ್ನು ಅಳವಡಿಸಿ ಅದರಲ್ಲಿ ಬರುವಂತಹ ಯೋಗಗಳನ್ನು ಅದು ಅವಲಂಬಿಸಿರುತ್ತದೆ. ಇದು ಉಪನ್ಯಾಸಕ್ಕೆ ಒಳ್ಳೆಯದಾಗ್ತದೆ. ಹೌದು ಹೌದು. ನಿನಗೆ ಸಮಯ ಇಲ್ಲ ಅಂತ ಕಾಣ್ತದೆ. ಹಾ ನೀನು ಅದೇ ಅವಸರದಲ್ಲಿ ಇಲ್ಲದಿದ್ದರೆ ನಮ್ಮಯ್ಯ ಬರುವವರೆಗೆ ನೀನು ಕಾಯ್ತಿದ್ದೆ. ಅದು ಧಾರಾಳವಾಗಿ ಸಿಗ್ತದೆ ಕೆಲವರಲ್ಲಿ ಇದೆಲ್ಲ, ಇಂಥ ಉಪದೇಶ. ಆಗಿರುವಾಗ ಹೌದು. ಕೆಲವೊಂದನ್ನು ಏನು ಗೊತ್ತಾ, ಬೇರೆ ಏನು ಕೊಡದಿದ್ರೆ ಚಿಂತೆ ಸೂಕ್ಷ್ಮವಾಗಿ ಇಲ್ಲ. ಹೇಳುವುದಕ್ಕೆ ಹೊರಟ್ರೆ ನಮಗೆ ಬರ್ತದೆ. ಕೆಲವೊಂದು ಶಬ್ದಗಳಿಂದಾಗಿ ರಾಜನಲ್ಲಿ ಹೇಗೆ ಮಾತಾಡಬೇಕು, ಸಾಮಾನ್ಯ ಪ್ರಜೆಯಲ್ಲಿ ಹೇಗೆ ಮಾಡಬೇಕು, ನಮ್ಮಲ್ಲಿದ್ದಂತಹ ಒಟುಗಳಲ್ಲಿ ಹೇಗೆ ಮಾತಾಡಬೇಕು ಅಂತ ಇರ್ತದೆ. ಸಾಮಾನ್ಯ ಪ್ರಜೆಯಲ್ಲಿ ಮಾತನಾಡಿದ ಹಾಗೆ ರಾಜನಲ್ಲಿ ಮಾತನಾಡೋದಕ್ಕೆ ಆಗ್ತದೋ? ಅಲ್ಲ, ಬೇರೆ ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲದಿದ್ರೆ ಧಾರಾಳವಾಗಿ ಇಂಥ ಉಪನ್ಯಾಸ ಕೊಡ್ಲಿಕ್ಕೆ ಒಳ್ಳೇದಾಗ್ತದೆ ಅಂತ ಹೇಳಿದ್ದು ನಾನು. ಕೇಳುವವರಿದ್ರೆ ಕೊಡುವ, ಏನುಂಟು ಅದಕ್ಕೆ. ಹಾ ಈಗ ಹಾ ಅಷ್ಟೊಂದು ಉದಾರಿ ನೀನು ಅಂತ ಆಗಿದ್ರೆ ಹಾ. ಈಗ ನಿನ್ನನ್ನೇ ನೋಡೋಣ. ಹಾ. ಈಗ ನಾವು ತರ್ಕಿಸಿದ ಹಾಗೆ ನೀವು ಪೂರ್ವಜನ್ಮ ಪುಣ್ಯವನ್ನು ಹಾ. ನಾವು ಇಷ್ಟುಕೊಂಡ ನಮ್ಮ ಸನ್ಯಾಸ ದೀಕ್ಷೆಯಿಂದ ಅರ್ಜಿಸಿಕೊಂಡಂತಹ ವಿಶೇಷತೆಯಿಂದ ಹಾ. ನಿನ್ನನ್ನು ಅವಲೋಕಿಸಿ ನೋಡಿದೆ ಅಂತ ಆದ್ರೆ ಹಾ. ನಿನಗೆ ಆ ಪೂರ್ವಜನ್ಮದ ಯಾವುದೇ ಪುಣ್ಯಗಳಿಲ್ಲ. ನೀವೆಲ್ಲ ಒಮ್ಮೆ ಸತ್ತು ಬದುಕಿದವರು ಅಂತ ಕೇಳಿದ್ದೇನೆ ನಾನು. ಯಾರು? ನೀವು. ಹಾ. ಹಾಗೆ ಅದು ಪುಣ್ಯದಿಂದ ಬದುಕಿದ್ದೇನು. ಹಾಗೆ ಹಾ. ಇನ್ನೊಂದು ಯೋಗ ಅಂತ ಇರ್ತದೆ. ಹಾ. ಆ ಯೋಗಗಳಿಂದಲಾಗಿಯೂ ಅವರು ಬರ್ತಾರೆ, ಹಾ. ಮೇಲಕ್ಕೆ ಬರ್ತಾರೆ. ಹಾ. ಅಂತಹ ಯೋಗವೇನಾದರೂ ಉಂಟೋ ಅಂತ ನೋಡಿದರೆ ಅದೂ ನಿನಗಿಲ್ಲ. ಏನು? ನಿನಗೆ ಈ ಹಾ. ಜನ್ಮದಲ್ಲಿ ಹಾ ಆ ಸ್ವರ್ಗವನ್ನು ಏರುವ ಯೋಗ ಒಂದು ಇಲ್ಲಯ್ಯ. ಹಾಗಾದ್ರೆ? ಆದ್ದರಿಂದ ಆ ಕಾರ್ಯವನ್ನು ಸರ್ವತಾ ನಾವು ಮಾಡುವುದಕ್ಕೆ ಒಪ್ಪುವುದಿಲ್ಲ. ನೀನು ಹೋಗಬಹುದಯ್ಯ, ನಿನ್ನ ಅರಮನೆಗೆ ಹೋಗಬಹುದು. ಈ ಪುರೋಹಿತಿಗೆ ವಹಿಸಿಕೊಳ್ಳಿಕ್ಕಾಗುವುದಿಲ್ಲ ಅಂತ ನೀವು ಹೇಳುವುದಾ? ಇದನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ. ನಿಮ್ಮಲ್ಲಿ 1 ಕಾಯಿಯ ಹೋಮ, 5 ಕಾಯಿಯ ಹೋಮ, 8 ಕಾಯಿಯ ಹೋಮ ಮಾಡ್ಲಿಕ್ಕೆ ಹೇಳಿದ್ದಲ್ಲ. ಕಾಯಿ ಎಷ್ಟಿರುವುದು ದೊಡ್ಡ ಜವಾಬ್ದಾರಿ ಇರುವಾಗ ಹಾ. ಹಿಂಜರಿಯುವುದಲ್ಲ ಅಲ್ಲ. ಹಾ. ಅಲ್ಲ, ನನ್ನನ್ನು ಕಡೆಗಣಿಸುದ? ಹಿಂಜರಿಕೆಯೂ ಅಲ್ಲ, ಹಾ. ಕಡೆಗಣಿಸಿದ್ದು ಖಂಡಿತವಾಗಿಯೂ ಅಲ್ಲ. ಮತ್ತೆಂತದು? ನಾವು ಮಾಡುವುದಿಲ್ಲ ಅಂತ ನಮ್ಮ ನಿರ್ಧಾರ. ನಿಮ್ಮಿಂದ ಆಗ್ಲಿಕ್ಕಿಲ್ಲ, ಯೋಗ ಇಲ್ಲ, ಭಾಗ್ಯ ಇಲ್ಲ. ಏನು ಮುನೀಂದ್ರರೇ ಕುಲಗುರು ತುತರೆಂದು ನಿಮಗೆ ಗೌರವ ಕೊಟ್ಟರೆ ತಿಳಿದು ನಿಮ್ಮೆಡೆಗೆ ಒಲಿದು ಬಂದರೆ ಹಲವು ಮಾತನು ಬೇಳ್ದಿರೆ, ನೀವು ಹಲವು ಮಾತನ್ನು ಬೇಳುವಿರಿ. ಸರ್ವಶಾಸ್ತ್ರಜ್ಞರವೆಂದು ಮನದಲ್ಲಿ ಹಾ. ಗರ್ವಿಸಿರುವಿರಿನ್ನೂರ್ವಿಯೊಳಗೆ ಎನಗೋರ್ವನುದಯ ಧೋರಣೆ ಎಲೆ ಮುನೀಂದ್ರರೇ. ಗುರುಸುತರೇ, ಏನು? ನಾನು ಒಂದು ರೀತಿಯ ಯಾವುದೇ ಯಾಚನೆಯನ್ನು ಇಟ್ಟಾಗ, ಅದು ಕೂಡ ಯಾಗದ ಬಗ್ಗೆ ಇಟ್ಟಾಗ, ನೀವು ಅದನ್ನು ಹೇಳುವುದಕ್ಕೆ ಮೊದಲು ಮಾಡುವಂತ ಯೋಗ ಇಲ್ಲ, ಭಾಗ್ಯ ಇಲ್ಲ ಎಂಬುದಾಗಿ ನೀವೊಂದು ರೀತಿಯಲ್ಲಿ ಅದು ಆಗ್ಲಿಕ್ಕಿಲ್ಲ ನಿನಗೆ, ಅದು ಹೇಳುವಂಥದ್ದಲ್ಲ ಅಂತ ಹೇಳಲಿಕ್ಕೆ ಹೊರಟಿದ್ದೀರಲ್ಲ. ನಾನು ನಿಮ್ಮಲ್ಲಿ ಕೇಳುತ್ತಾ ಇದ್ದೇನೆ, ಏನು? ಇದು ಸಾಧ್ಯವೋ ಸಾಧ್ಯವಿಲ್ಲವೋ ಎಂಬುದಾಗಿ ಪ್ರಶ್ನೆ ಬೇರೆ. ನಿಮ್ಮಿಂದ ಆಗುವುದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಕಡೆಗಣಿಸಿದ್ರೇನು? ಆಗುವುದಿಲ್ಲ ಅಂತಲ್ಲ, ನಾವು ಮಾಡುವುದಿಲ್ಲ ಅಂತ. ಅಲ್ಲಲ್ಲ, ಅಲ್ಲ, ಅದು ಎರಡು ಒಂದೇ ಅಲ್ಲ. ನನಗೆ ಆಗುದಿಲ್ಲ ಅಂತಲೇ ಆಗುದಲ್ಲ, ಅದು ಆಗುವುದಿಲ್ಲ ಮಾಡುವುದಿಲ್ಲ ಅಂತ ಹೇಳುವುದಿಲ್ಲ, ಹೋಗುವುದಿಲ್ಲ ಅಂತ ಹೇಳಿದ್ರು ಕೂಡ ಅಲ್ಲಿ ಹೋಗ್ಲಿಕ್ಕೆ ಬಿಡದಿದ್ರೆ ಸರಿ ಬಿಡು. ಆದ ಕಾರಣ ಹೇಳ್ತಾ ಇದ್ದೇನೆ, ನನಗೆ ನೀವು ವಿರುದ್ಧವಾಗಿ ಹೊತ್ತು ನಡೀತೀರಿ ಅಂತ ಆದ್ರೆ 3 ಮಾರಿ ಕೂಡ ಆಗುದಿಲ್ಲ ಅಲ್ಲ. ಇನ್ನೊಂದು ಸಲ ಇಲ್ಲ, ನಾವು ಮಾಡುವುದಿಲ್ಲ. ಒಂದು 4 ಗೋವುಗಳನ್ನು ಬೇಕಾದ್ರೆ ಇನ್ನಷ್ಟು ಕೊಡುವ. ಅಲ್ಲ, ಈಗ ಅಲ್ಲಿಂದ ಬೇಕಾದ ಹಾಗೆ ನಮಗೆ ಬರುವುದು ಬರ್ತದೆ. ಅದು ಎಲ್ಲವೂ ಬಂದದ್ದು ನಮ್ಮ ಅಲ್ಲಿಂದಲೇ ಅಲ್ಲ. ಹೌದು, ಕಾಲ ಕಾಲಕ್ಕೆ ಯಾವುದು ಬೇಕೋ ಅದೆಲ್ಲ ಬರ್ತಾ ಇದೆ. ಹಾಗೆ ಅದು ಯಾವುದು ಆಗುದಿಲ್ಲ ಅಂತ ಆದ್ರೆ 3 ಮಾತಿಗೆ ಆಗುದಿಲ್ಲವಲ್ಲ. ಇಲ್ಲ, ಮಾಡದಿದ್ರೇನು, ನೀವು ಮಾಡದಿದ್ರೇನು, ನೀವು ಆಗದಿದ್ರೇನು ಅಂದ್ರೆ ಇನ್ನೊಬ್ಬರನ್ನು ಹುಡುಕುತ್ತೇನೆ ಎಲ್ಲಿಯಾದ್ರೂ ಸಿಗ್ತಾರ ಅಂತ. ಇನ್ನೊಬ್ಬರನ್ನು ಹೌದೌದು, ಹುಡುಕಿ ಆ ಯಾಗವನ್ನು ಮಾಡುವುದಕ್ಕಾಗಿ ಅವರಿಂದ ಪ್ರಯತ್ನಿಸಿ
ಪೂರ್ಣಗೊಳಿಸಿ ಆ. ನೇರಾಗಿ ಸ್ವರ್ಗದ ಕಡೆಗೆ ಅಂತ ಯೋಚನೆಯನ್ನು ಮಾಡುತ್ತಾ ಇದ್ದೆ. ಹಾಪುರೇ ನೃಪಾಲ ಪ್ರತಾಪಿತಿ ಶಂಕೈ ತವ ರೂಪದ ಅವನೀಶ್ವರನೀ ಪುಣವಿಯುಳು ಕಾಣೆವೈ ಪೂರ್ವದಿಂದ ನಿನ್ನೀ ಪತಂಗಾನ್ವಯದ ಭೂಪರ್ಗೆ ಗುರುಗಳಾಗಿ ವ್ಯಾಪಿಸಿರ್ದೆ ಮರುಳಿ ನೀ ಪರಿಯುಳು ಅನ್ಯರು ನೀ ಪರಿಗ್ರಹಿಸುವೇಲ ಪಿಸುಣ ಚಂಡಾಲ ರೂಪನಾಗಿ ನಿರುತ ಕೋಪದಿಂದ ರಸಂಗಿ ಶಾಪವಂ ಕೊಟ್ಟರವರು ಬಾಪುರೇ ಬಾಪುರೇ, ಏನು ನೀನು ಹೇಳಿದೆ? ನಿಮ್ಮಿಂದ ಆಗದೇ ಇದ್ರೆ ಇನ್ನೋರ್ವನಿಂದ ಅಧಿಕ ಸಮರ್ಥರಿಂದ ಅದನ್ನು ಮಾಡಿಸ್ತೇನೆ ಎನ್ನುವುದು ಆಗಿದ್ರೆ ಮದ ಎನ್ನುವುದು ಕೇವಲ ಆನೆಗೆ ಮಾತ್ರ ಅಡರುವುದಲ್ಲ, ಮನುಜನಿಗೂ ಅದಡರ್ತದೆ ಅಂತ ಕಂಡಾಗ ಅರಿವಾಯಿತು. ನಮ್ಮನ್ನುಳಿದು ನನ್ನಯ್ಯನನ್ನು ಉಳಿದು ಆ ಯಾಗವನ್ನು ನೀನು ಪೂರ್ಣಗೊಳಿಸುವುದಕ್ಕೆ ಹೊರಡ್ತಿದ್ದಾದರೆ ಭೂಲೋಕದಲ್ಲಿ ನಿನ್ನಂತಹ ಅದಮನನ್ನು ಕಾಣೆ ನಾನು. ದೇವಲೋಕದಲ್ಲಿ ಕೂಡ ಬೃಹಸ್ಪತಿ ಇಲ್ಲದೆ ಬೇರೆ ಗುರುಗಳಂತಂದು ಆಗಿದೆ ಕೆಲಸ. ನೀನು ಚಂಡಾಲ, ನೀನು ಇದೋ ನಿನಗೆ ಶಾಪವನ್ನು ಕೊಡುತ್ತಾ ಇದ್ದೇನೆ. ನೀನು ಪಿಸುನ, ನೀನು ಯಾವುದನ್ನು ಸಾಧಿಸುವುದಕ್ಕೆ ಹೇಗಾದರೂ ಮಾಡ್ತೇನೆ ಎನ್ನುವುದಕ್ಕಾಗಿ ಹೊರಟವನು. ಇದಕ್ಕಾಗಿ ನಿನಗೆ ಶಾಪ, ಚಾಂಡಾಲನಾಗಿ ಹೋಗು ನೀನು. ಬಳಿಕ ಶಾಪದೆಯಲ್ಲೋ ತಳೆವದೊಳಷ್ಟರೊಳವನಿಪನ ಸರ್ವಾಂಗ ಶಾಪವನ್ನು ಕೊಟ್ಟು ಬಿಟ್ಟರಲ್ಲ. ಹೊಳೆವ ಮುಕುಟ ಥಳಥಳಿಪ ಭೂಷಣದಾಗ ಸಲೆ ಕೃಷ್ಣ ವರ್ಣವಾಯ್ತಾಗ ಅರಸನಾಗಲಿ ಆಹಾ, ಆಹಾ. ಶಾಪವನ್ನೇ ಕೊಟ್ಟು ಬಿಟ್ಟರಲ್ಲ, ಶಾಪವನ್ನು ಕೊಟ್ಟು ಬಿಟ್ಟರಲ್ಲ. ಶ್ವೇತ ವರ್ಣದಿಂದ ನನ್ನ ಮೈಯ ಚರ್ಮಗಳೆಲ್ಲ ಹೊಳಪಾಗಿತ್ತು. ಆದರೆ ಈಗ ತಾನೇ ಕೊಟ್ಟ ಈ ವಾಸಿಷ್ಠರು ಕೊಟ್ಟ ಶಾಪದಿಂದಾಗಿ ನನ್ನ ಮೈಗಳು, ಕೈಗಳು, ಮುಖವು ಎಲ್ಲವೂ ಕೂಡ ಕಪ್ಪಗಾಗಿ ಹೋಯಿತು. ನನ್ನ ದೇಹವೇ ಚಾಂಡಾಲತ್ವವನ್ನು ಸ್ವೀಕರಿಸಿದಾಗ ಆಯ್ತಲ್ಲ. ಈ ಶಾಪ ವಿಮೋಚನೆ ಇನ್ನೊಂದು ಯಾಗ ಮತ್ತೊಂದಾಗಬೇಕು. ಅಯೋಧ್ಯೆಗೆ ಯಥಾಸ್ಥಿತಿ ಕಾಯುವಂತ ವ್ಯವಸ್ಥೆ ಮತ್ತೊಂದಾಗಬೇಕು ಅಂತ ಇದ್ದಾಗ ಅದಕ್ಕೆ ಬೇಕಾಗಿ ನೇರಾಗಿ ಅಯೋಧ್ಯೆ ಕಡೆಗೆ ಹೋದೆ. ಅಯೋಧ್ಯೆ ಕಡೆಗೆ ಹೋದಾಗ ಅಲ್ಲಿ ನಿಂತ ಯಾವುದೇ ದೊರದಲ್ಲಿ ನಿಂತ ದೊರಬಾಲಕರೇನು ಆ ಕಡೆಗೆ ಹೋಗು ಚಾಂಡಾಲ, ಆ ಕಡೆಗೆ ಹೋಗು ಎಂಬುದಾಗಿ ನನ್ನ ನಿರಾಕರಿಸಿದರು. ಒಳಗಿದ್ದಂಥ ಅಯೋಧ್ಯೆಯಲ್ಲಿ ಯುವರಾಜನಾಗಿದ್ದಂಥ ಹರಿಶ್ಚಂದ್ರನು ಬಾ, ಈ ಕಡೆಗೆ ಬರಬೇಕು ಎಂಬುದಾಗಿ ನಾನೇ ಕರೆಯುತ್ತಾ ಇದ್ದೇನೆ, ಯಾರೇ ಆಗಲಿ ಕರೆಯುತ್ತಾ ಇದ್ದೇನೆ ಹೇಳಿದಾಗ ಹರಿಶ್ಚಂದ್ರನು ಈ ಕಡೆಗೆ ಬಂದ. ಮಗನೇ ಹರಿಶ್ಚಂದ್ರ, ನನಗೆ ಈ ಸ್ಥಿತಿ ಒದಗಿದೆ ಇವತ್ತು. ಮುಂದಿನ ಅಯೋಧ್ಯೆಯ ಅರಸನಾಗಿ ನೀನು ಮುಂದೆ ಬಾಳಬೇಕು, ಪ್ರಜೆಗಳನ್ನು ನೋಡಬೇಕು ಎಂಬುದಾಗಿ ಹೇಳಿ ಹರಿಶ್ಚಂದ್ರನಿಗೆ ಪಟ್ಟವನ್ನು ಕಟ್ಟಿ ಕೂಡ ಆಯಿತು. ಪಟ್ಟವನ್ನು ಕಟ್ಟಿದ ಕ್ಷಣದಲ್ಲೇ ಅಲ್ಲಿಂದಲೇ ನೇರಾಗಿ ಹೊರಟೆ. ಶಾಪಗಳು ಒಂದು ಬದಿಯಿಂದ ಆಗುತ್ತಾ ಇದೆ, ಮತ್ತೊಂದು ಕಡೆಯಿಂದ ತ್ರಿಶಂಕು ಅಂತ ಹೇಳುವವ ಶಂಕು ಆಗಿದ್ದಾನೆ. ಚಾಂಡಾಲ ಮೈಯನ್ನು ಹೊತ್ತುಕೊಂಡು ಯಾರು ನನ್ನನ್ನು ಸ್ವೀಕರಿಸುವರಿದ್ದಾರೆ. ನೋಡುತ್ತಾ ಅಳೆಯುತ್ತಾ ಓ ಗುರುಗಳೇ, ಯಾರೂ ಅದಿತು ನನ್ನ ಕಷ್ಟವನ್ನು ಮಾಡಿದ್ದು ನೀವೇ ಕಾಪಾಡಿ. ದಿನಪತಿ ಜದ ಗಾದಿ ತನಯ ನಂಗ್ರಿಯ ಕಣ್ಣು ಜನಪನ ತಗಿ ಬಲ
ಜೀವನವೇ ಸಾಕ್ಷಿಯಾಗಿ ಹೋಯಿತು. ನನಗೆ ಈಗಲೂ ನೆನಪಾಗುತ್ತಾ ಉಂಟು. ಏನದು? ವಸಿಷ್ಠಾಶ್ರಮ ಬೇಟೆಯನ್ನಾಡುವುದಕ್ಕೆ ಬೇಕಾಗಿ ಹೊರಟವ ಉಂಡು ದಣಿದಂತಹ ಸಂದರ್ಭದಲ್ಲಿ ನಂದಿನಿಯಿಂದ ದೊರೆತಂತ ಅನರ್ಘ್ಯವಾದಂತಹ ಸಂಪತ್ತು ಆ ಭೋಜನವನ್ನು ಕಂಡವಾಗ ಯಾಕೋ ಏನು ನನಗುಂಟಾದಂತಹ ಕುತೂಹಲ, ಆ ಕುತೂಹಲದ ಪರಿಣಾಮವಾಗಿ ನಂದಿನಿಯನ್ನೇ ಸೆಳೆಯುವುದಕ್ಕೆ ಪ್ರಯತ್ನ ಪಟ್ಟೆ. ನನಗದು ಬೇಕು ಎನ್ನುವ ಹಾಗೆ ಪರಿಣಾಮವಾಗಿ ವಸಿಷ್ಠನ ಜೊತೆಗಿನ ನಡೆದಂತಹ ಮಾತುಕತೆ ಘೋರ ಸಂಗ್ರಾಮದವರೆಗೆ ಸಾಗಿ ಹೋಯಿತು. ನನ್ನಿಂದ ಪ್ರಯೋಗಿಸಲ್ಪಟ್ಟಂತಹ ಸಕಲ ಅಸ್ತ್ರಗಳು ಕೇವಲ ಒಂದು ಬ್ರಹ್ಮದಂಡದ ಎದುರಿನಲ್ಲಿ ನಿಷ್ಪ್ರಯೋಜಕವಾಯಿತು ಅಂತ ಆದರೆ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಕಟ್ಟ ಕಡೆಗೆ ನನ್ನ ಬಾಯಿಂದ ಬಂದಂತಹ ಮಾತು ಅದು. ಧಿಕ್ಕಾರವಿರಲಿ ಕ್ಷತ್ರಿಯ ಬಲಕ್ಕೆ. ಒಂದು ಬ್ರಹ್ಮದಂಡ ಕ್ಷತ್ರಿಯ ಬಲವನ್ನು, ಕ್ಷತ್ರಿಯನ ಅಸ್ತ್ರವನ್ನು, ಕ್ಷತ್ರಿಯನ ತೇಜಸ್ಸನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಬ್ರಹ್ಮದಂಡಕ್ಕೆ ಸಾಧ್ಯ ಆಗುತ್ತದೆ ಅಂತಾದ್ರೆ ಹಾಗಾದರೆ ಈ ಕ್ಷತ್ರಿಯ ಬಲಕ್ಕೆ ಏನು ಪ್ರಯೋಜನ? ಕ್ಷತ್ರಿಯ ಬಲ ಇದ್ದು ಏನು ಸಾಧಿಸಿದಾಗಾಯಿತು? ಆ ಕಾರಣಕ್ಕೆ ಬೇಕಾಗಿ ತಪಸ್ಸನ್ನಾಚರಿಸುವುದಕ್ಕೆ ಹೊರಟೆ. ಸುದೀರ್ಘವಾದಂತಹ ನನ್ನ ತಪಸ್ಸಿನ ಬಲ ಪರಮೇಶ್ವರನೇ ಒಲಿದಿತ್ತ. ನೀನು ರಾಜಋಷಿಯಾದೆ. ಇದೋ ನನ್ನ ಉದ್ದೇಶ ಇದ್ದದ್ದು. ವಸಿಷ್ಠನ ಮುಂದೆ ಬ್ರಹ್ಮ ಋಷಿ ಆಗಬೇಕು ಅಂತ ಹೊರಟವ ನಾನು. ಆದರೆ ನಾನು ಬ್ರಹ್ಮ ಋಷಿ ಆಗಬೇಕು ಎನ್ನುವ ಹಾಗೆ ಹೊರಟಂತಹ ನನ್ನ ಸಂಕಲ್ಪಕ್ಕೆ ವಿದ್ಯುತ್ ಕೊಟ್ಟದ್ದೇನು? ರಾಜಋಷಿತ್ವ. ನನಗದು ಅಲ್ವೇ ಅಲ್ಲ. ನಾನು ಬಯಸಿದ ಫಲ ನನಗೆ ದೊರಕಲಿಲ್ಲ. ಆದರೆ ನನ್ನ ಸಾಧನೆಗೆ ನನಗೊಂದು ಫಲ ಸಿಕ್ಕಿದೆ. ಅದು ನಾನು ಬಯಸಿದಂತಹ ಫಲ ಅಲ್ಲ, ದೊರಕಿದ ಫಲ ನನಗದು. ಹಾಗಾಗಿ ಮತ್ತೆ ಸಾಧನೆಯ ಕಡೆಗೆ ಮುಖ ಮಾಡಿ ನಿಂತವನು ನಾನು. ತಪಸ್ಸು 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 ತಪ್ಪಿಸುವುದಕ್ಕೆ ಹೊರಟವನು ನಾನು. ಏನನ್ನು ಪ್ರಪಂಚದಲ್ಲಿ ಸಾಧಿಸಬೇಕು ಅಂತ ಸಂಕಲ್ಪವನ್ನು ಮಾಡಿಕೊಂಡಿದ್ದೇನು ಅದೇ ತಪಸ್ಸನ್ನು ಮಾಡುತ್ತಾ ಇರುವಂತಹ ಹೊತ್ತಿಗೆ ಏನದು, ಯಾರದು? ಗುರುಗಳೇ ಗುರುಗಳೇ, ದೂರ ಬಿದ್ದುಕೊಂಡಿದ್ದೇನೆ, ಬಿದ್ದುಕೊಂಡಿದ್ದಾನೆ, ಪಾದಬುಧದಲ್ಲಿ ಬಿಟ್ಟುಕೊಂಡಿದ್ದೇನೆ. ಶರೀರದೊಂದಿಗೆ ನಿನ್ನ ಪ್ರಕೃತಿ ವೀರರಂತಿಗುವುದು ತತ್ಕಾರಣವೇನೆ ಆರುಟಿಗೆ ನೃಪತಿ. ದೂರ ದೂರ ನಿಲ್ಲು. ಬಂದು ಎಲ್ಲಿಯವರೆಗೆ ಬಂದದ್ದು? ನನ್ನ ಪಾದದ ಅಡಿಯವರೆಗೆ ಬಂದು ನನ್ನ ಪಾದಕ್ಕೆ ಬಿದ್ದೆ ನೀನು. ಒಂದು ಸಂಸ್ಕಾರ ಎನ್ನುವಂತಹದ್ದು ಇಲ್ಲವೇ ಇಲ್ವೋ? ಎಲ್ಲಿಗೆ ಹೇಗೆ ಬರಬೇಕು, ಎಲ್ಲಿ ಯಾರಲ್ಲಿ ಹೇಗೆ ವ್ಯವಹರಿಸಬೇಕು, ಈ ಒಂದು ಕನಿಷ್ಠ ಪ್ರಜ್ಞೆಯೂ ಇಲ್ವೋ? ಯಾರೋ ನೀನು ನೇರವಾಗಿ ಇಲ್ಲಿವರೆಗೆ ಬಂದೆ. ನಿನ್ನನ್ನು ಕಂಡರೆ ಚಂಡಾಲ. ನೀನು ಆಭರಣವನ್ನು ತೊಟ್ಟಿದ್ದಿ, ನಿನ್ನ ದೇಹ ಪೂರ್ತಿ ಕಪ್ಪಾಗಿ ಹೋಗಿದೆ. ನಿನ್ನಲ್ಲಿ ಯಾವುದೋ ಒಂದು ರಾಜಕಲೆ ಅದು ತುಂಬಿದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ನಿನ್ನ ಮುಖದ ತೇಜಸ್ಸು, ನೀನು ನಿಂತ ನಿಲುವು ಇತ್ಯಾದಿಗಳನ್ನು ಕಂಡಾಗ ಯಾವುದೋ ಒಂದು ರಾಜಣ್ಯ ಕುಲದಲ್ಲಿ ನೀನು ಜನಿಸಿದವ ಎನ್ನುವುದರಲ್ಲಿ ಅನುಮಾನ ಇಲ್ಲ. ಆದುದರಿಂದಲೇ ದೂರ ನಿಲ್ಲು ಅಂತ ಹೇಳಿದ್ದು ನಾನು. ಹೋಗು ಅಂತ ಹೇಳಲಿಲ್ಲ, ದೂರ ಹೋಗು ಅಂತ ಹೇಳಿಲ್ಲ, ದೂರ ನಿಲ್ಲು. ಉಳಿದೆ ಕಿರೀಟ ಧರಿಸಿದ್ದಿ, ಕಬ್ಬಿಣದ್ದು. ನಿನ್ನ ಮೈಯಲ್ಲಿ ಆಭರಣ ಉಂಟು, ಎಲ್ಲವೂ ಕಬ್ಬಿಣದ್ದು, ಕಪ್ಪಾಗಿ ಹೋಗಿದೆ. ದೇಹವನ್ನೇ ಗಮನಿಸಿದರೆ ಪೂರ್ತಿ ಕಪ್ಪಾಗಿ ಹೋಗಿದೆ. ಇಂಥ ಸ್ಥಿತಿಯಲ್ಲಿ ಪುಣ್ಯವಾದಂತಹ ಈ ಆಶ್ರಮದವರೆಗೆ ನೀನು ಬರಬೇಕು ಅಂತ ಆದ್ರೆ ಕಾರಣ ಏನು ಅಂತ ಅರ್ಥ ಆಗ್ಲಿಲ್ಲ. ಎಲ್ಲಿಂದ ಬಂದೆ, ಯಾರು ನೀನು, ಏನಾಗಬೇಕು? ಈ ನನ್ನನ್ನು ದೂರ ದೂರ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮನ್ನು ಹತ್ತಿರದಿಂದ ಬಲ್ಲೆ. ಹೌದೌದು. ಹೇಗೆ ನಾಲಿಸಬೇಕು. ಕುಶನ ಭಜಾತ ಸಂಜಾತ
ಇದೊಂದು ಮಖವ ಮಾಡಿಸಿರುವುದು ಅರುಗಿದೆ ಗುರುಗಳಿಗೆ ಮಣಿದವರಡಿಗಳಿಗೆ ಕೇಳು ಕುಟರ ಭಜಾತ ಸಂಜಾತ ಗುರುಗಳೇ, ತಾವು ಕುಶನಾಭ ಸಂಜಾತರು, ಕೌಶಿಕ ವಂಶ ಆ ಕಡೆಯಿಂದ ಬಂದದ್ದು, ಈ ರೀತಿಯಲ್ಲಿ ತಾವು ಉಳಿದದ್ದು ಎಲ್ಲವೂ ಕೂಡ ನನಗೆ ವೇದ್ಯವಾದದ್ದು. ನಮ್ಮಂಥ ಕ್ಷತ್ರಿಯರೇ ತಾವು ಎಂಬುದಾಗಿ ತಿಳಿದುಕೊಂಡೇ ನಿಮ್ಮ ಹತ್ತಿರ ಬಂದಿದ್ದೇನೆ ನಾನು. ನನ್ನ ಪೂರ್ವದ ಬಗ್ಗೆ ನನಗೆ ಗೊತ್ತು. ಹೌದೌದು. ಹಾಗೆ ತಿಳ್ಕೊಂಡೇ ಈ ಹೊತ್ತು ನಾನು ಈ ಕಡೆಗೆ ಬಂದೆ. ಬಂದದ್ದು ಒಳ್ಳೇದಾಯಿತು ಅಂತ ಗೊತ್ತಾಯಿತು. ಅಂದರೆ ಯಾರಿಗೆ ಒಳ್ಳೆಯದಾಯ್ತು? ನನಗೆ ಒಳ್ಳೇದಾಯಿತು ಅಂತ ಗೊತ್ತಾಯಿತು ಅಂತ. ಅದು ಹೇಗೆ? ನನಗೆ ಆದ ಕೆಡುಕೇ ನನಗೆ ಸಾಕಾಗಿದೆ. ಅಂದರೆ ನನ್ನ ಜೀವನದಾದಂತಹ ಕೆಡುಕನ್ನು ತೊಳಿಬೇಕು ಎಂಬ ಪ್ರಯತ್ನದಿಂದ ಬಹಳ ಕಷ್ಟಪಟ್ಟವ ನಾನು. ನೀನು ಯಾರು ಅಂತಲೇ ಅರ್ಥ ಆಗ್ಲಿಲ್ಲ. ನಾನು ಅಯೋಧ್ಯೆಯವ. ಅಯೋಧ್ಯೆ ಬಂಧಕನ ಮಗ. ಯಾರು? ಸತ್ಯಋತ ಅಂದ್ರೆ ನಾನೇ ಗುರುಗಳೇ. ಸತ್ಯವ್ರತ? ಹೌದೌದೌದು. ತ್ರಿಶಂಕು ಅದೆಲ್ಲ ಬಂದಿದೆ ನಿಮಗೆ ಸುದ್ದಿ? ಇದು ನೀನೇನು ಹೀಗೆ ಆದದ್ದು? ಅಲ್ಲಲ್ಲ, ಆ ಸುದ್ದಿಗಳೆಲ್ಲ ಬೇಗ ಬಂದಿದೆ. ಅಲ್ಲ, ಅದು ಬಂದಿದೆ. ನೀನೇನು ಹೀಗೆ ಆದದ್ದು? ಒಳ್ಳೇದು ಮಾಡಿದ್ದು ಯಾವುದು ಮಾಡುವುದಿಲ್ಲ, ಕೆಟ್ಟದ್ದು ಅದು ಮಾಡಿದ್ದು ಪ್ರಚಾರ ಉಂಟಲ್ಲ. ಹೌದೌದೌದು. ಅದು ಬೇಗ ಬಂದು ಮುಟ್ಟುತ್ತದೆ. ಆದ ಕಾರಣ ಏನೋ ಮಹಿಳೆಯಿಂದ ಬಂದಂತ ಒಂದು ಆಪತ್ತು ಅಷ್ಟೇ ಸಾಕು. ಇವತ್ತು ಏನೋ ಗೋವನ್ನು ಅಪಹರಿಸಿದೆ ಅಂತ ಹೇಳುವಂತ ಒಂದು ಶಂಕು, ಸಂಸ್ಕರಿಸದೆ ತಿನ್ನದಂತಹ ಶಂಕು, ಆದ ಕಾರಣ ತ್ರಿಶಂಕು. ನಾನು ಸತ್ಯಋತನೇ ಸರಿ. ಒಂದು ಆಸೆ ನೀರಿಸಿಕೊಂಡು ಬಂದೆ. ಆಸೆಯು? ಹೌದೌದೌದು. ಯಾವ್ದು ಆಸೆ? ಯಾಕಂದ್ರೆ ಅಗ್ನಿಮುಖ ಆಸೆ ಮುಖ ಮೇಲೆ ಅಲ್ವಾ. ಈಗ ಆಸೆ ನೀರಿಸಿದ್ರೆ ಸಯಾಗವನ್ನು ಮಾಡಿ ದೇವಲೋಕದ ಪದವಿಯನ್ನು ಇರಬೇಕು, ಅಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ಉಳಿಬೇಕು ಎಂಬ ಆಸೆಯನ್ನು ಇರಿಸಿಕೊಂಡು ಗುರು ವಸಿಷ್ಠರಲ್ಲಿ ಸದಯಾಗವನ್ನು ಮಾಡಬೇಕು ಎಂಬುದಾಗಿ. ಅಂದ್ರೆ ದೇವೇಂದ್ರನಾಗಬೇಕು ಅಂತಲ್ಲ? ಅಲ್ಲ, ದೇವೇಂದ್ರನಾಗಬೇಕು ಅಂತಲ್ಲ, ದೇವೇಂದ್ರನಾಗಬೇಕು ಅಂತ ಹೇಳುವಂತ ಆ ಆಸೆ ನನಗಲ್ಲ. ಮತ್ತೇನು? ದೇವಲೋಕದಲ್ಲಿ ಕೂಡ ಕೆಲವು ಕೆಲವು ಕರ್ಮಗಳನ್ನೆಲ್ಲ ಮಾಡಿ ಅಲ್ಲಿ ಒಂದು ಸದ್ಗತಿಯನ್ನು ಪಡೀಲಿಕ್ಕೆ ಆಗುತ್ತದೆ. ಹೌದು, ಅದು ದೇಹ ಈ ದೇಹದಿಂದ ಸಾಧ್ಯ ಇಲ್ಲ. ದೇಹ ಕಳೆದ ಮೇಲೆ ಸ್ವರ್ಗದಲ್ಲಿ ಒಂದು ಸ್ಥಾನ ಪುಣ್ಯ ಮಾಡಿದರೆ ಉಂಟು. ಅದು ನೌಷ ಮೊದಲುಗೊಂಡವರೆಲ್ಲ ಅದನ್ನೆಲ್ಲ ಗಳಿಸಿದ್ದಾರೆ ಎಂಬುದಾಗಿ ನನಗೆ ಗೊತ್ತಾಯಿತು. ನಾನು ಮಾಡಿದಂಥ ಶಂಕುಗಳು ಕೂಡ ನನ್ನಿಂದಾದಂತಹ ಪಾಪ ಇದರ ಪರಿಮಾರ್ಜನೆ ಆಗಿ ಇದರಿಂದಾಗಿ ಮೋಕ್ಷವನ್ನು ಪಡಿಬೇಕು, ಅಲ್ಲಿ ಹೋಗಬೇಕು ಅಂತ ಆಸೆ ಪಟ್ಟದ್ದು ಸರಿ. ನಾನು ವಸಿಷ್ಠರಲ್ಲಿ ಹೇಳಿದೆ. ಏನು ಹೇಳಿದರು? ವಸಿಷ್ಠರಲ್ಲಿ ಹೇಳಿದೆ. ಏನು ಹೇಳಿದರು? ವಾಸಿಷ್ಠರಲ್ಲಿ ಹೇಳಿದೆ. ಆದರೆ ವಸಿಷ್ಠರು ಆಗುವುದಿಲ್ಲ ಅಂತ ಹೇಳಿದ್ರು. ವಾಸಿಷ್ಠರು ಶಾಪವನ್ನು. ನೀನು ಏನು ಅಂತ ಹೇಳಿದ್ದಿ? ಯಾಗವನ್ನು ಮುಂದರಿಸಿ ಎಂಬುದಾಗಿ ಹೇಳಿದ್ದೇನೆ. ಯಾವುದು? ಸಂಯುಕ್ತವಾಗಿ ಕಡಿಯುವಂತಹ ಸಂಕಲ್ಪದ ಯಾಗ. ಅಂದ್ರೆ ಸಶರೀರನಾಗಿ. ನಿನಗೆ ಸಶರೀರನಾಗಿ ಸ್ವರ್ಗಕ್ಕೆ ಹೋಗುವುದಕ್ಕಾಗುತ್ತದೆ ಅಂತ ಯಾರು ಹೇಳಿದ್ದದು? ಯಾಗದ ಮುಖೇನವಾಗಿಯೇ ಸ್ವರ್ಗವನ್ನು ಪಡೆದದ್ದು ಅಂತ ಗೊತ್ತಿದೆಯಲ್ಲ. ಆಗೊಂದು ಯಾಗ ಉಂಟಾ? ಯಾಗದ ಮುಖೇನ ಶತಯಾಗವನ್ನು ಮಾಡಿದರೆ ಸ್ವರ್ಗದ ಪದವಿ ಅಲ್ಲ. ಈಗ ಬೇರೆ 100 ಅಶ್ವಮೇಧ ಯಾಗ ಮಾಡಿದರೆ ದೇವಲೋಕದಲ್ಲಿ ದೇವೇಂದ್ರನಾಗುವುದಕ್ಕಾಗುತ್ತದೆ. ಸಶರೀರನಾಗಿ ಸ್ವರ್ಗವನ್ನು ಸೇರಬಹುದಾದಂತ ಒಂದು ಯಾಗ. ನಿನಗೆ ಅದು ಯಾಗ ಮಾಡಿದ್ಯು ಯಾರು? ಅಷ್ಟು ಯಾಗ ಮಾಡಿದ್ಯಾರು? ಯಾಕೆ ಅಂತ ಹೇಳಿ ಗುರುಗಳಾದವರಲ್ಲಿ ದರ್ಬೆ ಕಡ್ಡಿ ಒಂದಿದ್ರೆ ಸಾಕು, ಮಂತ್ರಿಸಿ ಎಂಥದನ್ನು ಮಾಡ್ಲಿಕ್ಕೆ ಆಗುವಂತ ಗುರುಗಳಿರು. ಅದು ಗೊತ್ತುಂಟು ನನಗೆ, ಗೊತ್ತಾಯ್ತಲ್ಲ. ಉಳಿದದ್ದು ಯಾವುದು ಬೇಡ. ದರ್ಬೆಗೊಂದು ಮಂತ್ರವನ್ನು ಹೇಳಿದರೆ ಮಂತ್ರವನ್ನು ಶಕ್ತಿ ಬೋಣಿಸಿದಂತಾಗುತ್ತದೆ. ಈಗ ಅದಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ರು. ಆಗುವುದಿಲ್ಲ ಅಂತ ಹೇಳಿದರು. ಅವರ ಮಕ್ಕಳಲ್ಲೇ ಹೇಳಿದೆ. ಏನು ಹೇಳಿದರು? ಅವರು ನಿನಗ ಮಾಡುವಂತ ಯೋಗ ಇಲ್ಲ ಅಂತ ಹೇಳಿ ನನ್ನನ್ನು ಶಪಿಸಿ ಬಿಟ್ಟರು. ನನ್ನ ದೇಹ ಶ್ವೇತವರ್ಣದಂತ ದೇಹ ಕಪ್ಪಾಗಿದೆ. ಈಗ ಇದು ದೇಹ ಆದದ್ದು ಈ ರೀತಿಯಾದ ಆದದ್ದು ವಾಸಿಷ್ಠರ ಶಾಪದಿಂದ. ವಾಸಿಷ್ಠರ ಶಾಪ. ಯಾಕಂತೆ ಸ್ವರ್ಗಕ್ಕೆ ಹೋಗುವುದಕ್ಕಾಗುದಿಲ್ಲ? ಏನು ನಿನ್ನಲ್ಲಿ ಇರುವಂತ ದೋಷ ಎಂತದಂತೆ? ಅವರು ವಾದ ಮಾಡ್ಲಿಕ್ಕೆ ನಿಂತ್ರಲ್ಲ ಹೇಳೋದು. ಅಲ್ಲ, ನಿನ್ನಲ್ಲಿ ಇರುವಂತ ದೋಷ ಎಂತದ್ದು ಅಂತ.
ನಾನು ಈಗ ಹೇಳಿ ಆಯ್ತಲ್ಲ 3 ಶಂಕುಗಳು ಅಂತ ಹೇಳಿದೆಲ್ಲ. ಈಗ ಅದು ದೊಡ್ಡದಲ್ಲ. ಈಗ ಯಾರು ಹುಟ್ಟುವಾಗಲೇ ಪೂರ್ವದಿಂದಲೇ ಪೂರ್ವ ಜನ್ಮದ ಯಾವುದೇ ಕರ್ಮವನ್ನು ಹೊಂದದೆಯು ಪಡೆಯದೆಯು ಸಾಧನೆ ಮಾಡಿದವರು ಇಲ್ವಾ ಪ್ರಪಂಚದಲ್ಲಿ? ಈಗ ಪೂರ್ವ ಜನ್ಮದ ಕರ್ಮವೇ ಬೇಕಾ ಸ್ವರ್ಗವನ್ನು ಸೇರಬೇಕು ಅಂತಂದ್ರೆ ಈ ಜನ್ಮದಲ್ಲಿ ಕರ್ಮ ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡುವುದಕ್ಕಾಗುದಿಲ್ಲ. ಅಂತದೆಲ್ಲ ತಿದ್ದಲಿಕ್ಕೆ ನಿಮ್ಗೆ ಆಗಬಹುದು ಅಂತ ನಿಮ್ಮಲ್ಲಿ ಬಂದದ್ದು ಅಲ್ಲ. ಅದು ನೀನು ಅದನ್ನು ಯಾಕೆ ಕೇಳಲಿಲ್ಲ ಅವರಲ್ಲಿ ಕೇಳಬೇಕಿತ್ತಲ್ಲ, ನೀನು ಯಾಕೆ ಕೇಳಲಿಲ್ಲ? ವಾದಕ್ಕೆ ಸಿಕ್ಕಿದ್ರಲ್ಲ, ತಪ್ಪಿಸಿಕೊಳ್ಳುವವರಲ್ಲಿ ಶಾಪ ಕೊಡುವವರಲ್ಲಿ ಮಾತಾಡುದಂಥದ್ದು. ಅವರು ನನ್ನ ಮನೆಗೆ ನೆಂಟಸ್ತಿಗೆ ಮಾತಾಡ್ಲಿಕ್ಕೆ ನಾನು ಹೋದದ್ದಲ್ಲ ಅವರಲ್ಲಿ ವಾದ ಮಾಡ್ಲಿಕ್ಕೆ. ನನ್ನಲ್ಲಿ ಯಾಚನೆ ಆಗಿ ಹೋದದ್ದು ನಾನು. ಆದ ಕಾರಣ ಈ ಯಾಗವನ್ನು ನಡೆಸಬೇಕು, ಮುಂದುವರಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಈಗ ನಿನಗೆ ಸಶರೀರನಾಗಿ ಸ್ವರ್ಗವನ್ನು ಏರಬೇಕು. ಈ ಕೆಲಸ ವಸಿಷ್ಠರು ನಿನಗೆ ಶಾಪವನ್ನು ಕೊಟ್ಟರು, ಧಿಕ್ಕರಿಸಿದರು. ಹೌದು, ನೀನು ಹೆದರಿದ್ದಿ. ಹನಲಿ ಕಿಡಿ ಕಿಡಿಯಾಗಿ ಕೌಶಿಕ ಮುನಿ ಕಠೋರ ಧ್ವನಿಯೊಳಿದ್ದೆಂದರು ಮಹೀಶ್ವರಾಗಿ. ಏಕೆ ಬೆದರುವೆ ಮುನಿ ವಸಿಷ್ಠಗೆ? ಏಕೆ ಬೆದರುವೆ ಮುನಿ ವಸಿಷ್ಠಗೆ? ಲೋಕವೆಲ್ಲವೂ ಮಾರಿ ಹೋಯಿದೆ. ಸಾಕು ಬಿಡು ನಿನ್ನಯ ಮನಸ್ಸಿನ ವ್ಯಾಕುಲವನು. ತ್ರಿಶಂಕು ಗುರುವರ್ಯೋ ದೊಡ್ಡದಲ್ಲ ಅದು. ಮನುಷ್ಯ ಪ್ರಪಂಚದಲ್ಲಿ ಹುಟ್ಟುವಾಗಲೇ ಏನನ್ನು ಪಡೆದುಕೊಂಡು ಬಂದದ್ದಿಲ್ಲ. ತನ್ನ ಸಾಧನೆಯ ಮೂಲಕವಾಗಿ ತನ್ನ ಬದುಕಿನಲ್ಲಿ ತಾನು ನಡೆದು ನುಡಿದು ಸಾಧಿಸಿ ತೋರಿಸಿದವರು ಅನೇಕ ಮಂದಿಗಳು ಆಗಿ ಹೋಗಿದ್ದಾರೆ. ಈಗ ವಸಿಷ್ಠರೇನು, ಅವರು ಆಗುದಿಲ್ಲ ಅಲ್ಲ, ಅವರು ಆಗದೇ ಇದ್ರು ಅವರೇನು ನಿಜಾರ್ಥದಿಂದ ಅವರಿಗೂ ಶಾಪ ಬರಲಿಲ್ವಾ? ಅವರಿಗೂ ಶಾಪ ಸಿಗ್ಲಿಲ್ವಾ? ನಿಮಿ ಯಜ್ಞದಲ್ಲಿ ವಸಿಷ್ಠರಿಗೂ ಶಾಪ ಸಿಕ್ಕಿದೆ. ನಿಮಗೆ ಶಾಪ ಕೊಡ್ಲಿಲ್ಲ. ತಿರುಗಿ ಕ್ಷತ್ರಿಯನಾದುದರಿಂದ ನಿಮಗೂ ಶಾಪ ಕೊಟ್ಟಿದ್ದಾನೆ. ನೀನು ಶಾಪ ಕೊಟ್ಟಿದ್ಯೋ? ಈಗ ನಿನಗೆ ಶಾಪ ಕೊಟ್ಟಾಗ ನೀನು ತಿರುಗಿ ಶಾಪ ಕೊಟ್ಟಿದ್ಯೋ? ನಮಗೆ ಶಾಪ ಕೊಡುವಂತ ಅಧಿಕಾರವು ನಮ್ಮಿಂದ ಎಲ್ಲವೂ ಕಳ್ಕೊಂಡು ಹೋದ ಮೇಲೆ ಹೇಗೆ? ನಿಮಿ ಯಜ್ಞದಲ್ಲಿ ನಿಮಗೆ ಶಾಪ ಕೊಟ್ಟುದರಿಂದಲೇ ಮತ್ತೆ ಮಿತ್ರಾವರುಣರ ಪುತ್ರರಾಗಿ ಈಗ ಹುಟ್ಟಿ ಬಂದದ್ದವರು. ಹಾಗಾದ್ರೆ ವಸಿಷ್ಠರಂತವರಿಗೆ ಶಾಪ ಸಿಗುತ್ತದೆ. ಶಾಪ ಸಿಕ್ಕಿ ಅವರು ಮತ್ತೆ ಹುಟ್ಟಿ ಬರುವುದಕ್ಕಾಗುತ್ತದೆ. ವಸಿಷ್ಠರೇನು ದೊಡ್ಡ ತರದಿಂದ ಹೇಳಿಕೊಳ್ಳುವಂತಹ ವ್ಯಕ್ತಿ ಏನು ಅಲ್ಲ. ವಸಿಷ್ಠರ ಕುರಿತಾಗಿ ನಾನು ತಿಳ್ಕೊಂಡಿದ್ದೇನೆ. ನೀನು ಹೆದರಬೇಡ. ಹೆದರಿದ್ಯ ವಸಿಷ್ಠರು ಶಾಪ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ? ಯಾಕೆ ಬೆದರುವೆ? ಏನು ಇಡೀ ಪ್ರಪಂಚ ವಸಿಷ್ಠರಿಗೆ ಯಾರಿಗಾದ್ರೂ ಮಾರಿದ್ದಾರ? ಇಲ್ವಲ್ಲ. ವಸಿಷ್ಠರೇ ಲೋಕದಲ್ಲಿ ದೊಡ್ಡದಾದಂತಹ ಪಾಂಡಿತ್ಯವನ್ನು ಹೊಂದಿದವರು ಅಂತ ತಿಳ್ಕೊಳ್ಬೇಕಾದಂತ ಅಗತ್ಯ ಇಲ್ಲ. ಗುರು ವಸಿಷ್ಠರಲ್ವೋ ನಿನಗೆತ್ತದಿರುವುದು? ನಿನಗೆ ಈ ಶರೀರ ಸಹಿತ ನಾಕವನ್ನು ಸೇರಬೇಕಂತಲ್ವಾ? ಹೌದು. ನಿನಗೆ ದೇವೇಂದ್ರನಾಗಬೇಕು ಅಂತ ಆಸೆ ಇಲ್ಲ ಅಲ್ಲ, ಅಲ್ಲಿದ್ದಂತ ಭೋಗವನ್ನು ಅನುಭವಿಸಬೇಕು ಎನ್ನುವಂತ ಆಸೆ ಅಲ್ವಾ? ಹೌದೌದು. ಅದನ್ನು ನಾನು ಮಾಡುತ್ತೇನೆ. ಆದ್ರೆ ನನಗೆ ಸಂದೇಹ ಇರುವುದು ನಿನ್ನಲ್ಲಿ. ಏನು? ನೀನು ಎಲ್ಲಿಯಾದ್ರೂ ಸ್ಥಾನ ಪಲಾಟ ಮಾಡ್ತೀಯ ಅಂತ ಇರುವುದು. ಈಗ ನಾನು ಮಾಡಿದ ಮೇಲೆ ಮತ್ತೆ ಅವರನ್ನು ಗುರು ಅಂತ ಹೇಳ್ತೀಯ ಅಲ್ಲ? ವಸಿಷ್ಠರನ್ನ ಮತ್ತೆ ಗುರು ಅಂತ ಹೇಳ್ತೀಯ ಅಲ್ಲ? ಅದು ಏನು ಒಂದು ಕಾಲಾಂತರಕ್ಕೆ ಒಂದು ಉಂಟಲ್ಲ? ಅಲ್ಲ ಅದಲ್ಲ. ಈಗ ನೀನು ನಾನು ನಿನಗೆ ಬೇಕಾದಂತಹ ಸ್ಥಾನವನ್ನು ಕಲ್ಪಿಸಿಕೊಟ್ಟ ಬಳಿಕ ಮತ್ತೆ ವಸಿಷ್ಠರ ಬಗ್ಗೆ ಕಾಲು ಹಿಡಿದು ವಸಿಷ್ಠರನ್ನು ಗುರು ಅಂತ ಹೇಳ್ತೀಯ ಅಂತ? ಇದೀಗ ನನ್ನ ಆಪಾದನೆಗಳೆಲ್ಲ ಬಂದದ್ದುಂಟಲ್ಲ, ಈಗ ಅದು ಪರಿಮಾರ್ಜನೆ ಆಗಿ ಅಲ್ಲ, ಅದು ಪರಿಮಾರ್ಜನೆ ಮಾಡುವ. ಮತ್ತೆ ನೀನು ವಸಿಷ್ಠರನ್ನು ಗುರು ಅಂತ ಹೇಳ್ತೀಯ. ವರ್ತಮಾನದಲ್ಲಿ ನನಗೆ ಒಂದು ಆಪಾದನೆ ಮತ್ತೆ ನೀನು ವಸಿಷ್ಠರನ್ನು ಗುರು ಅಂತ ಹೇಳುವುದಿಲ್ಲ ಅಂತ ಆದ್ರೆ ನಾನು ಹೇಳುತ್ತೇನೆ, ನಿನಗೆ ಗುರು ಎನಿಸಿ ನಿನ್ನಿಂದ ಗುರುವೆನಿಸಿ ನಿನ್ನಿಂದಲ ಮಲಾಧ್ವರವನ್ನೇ ಮಾಡಿಸುವೆನಿಲ್ಲಿಯೇ. ಕರಿಸಿರಿಸಿಗಳ ನಿಲ್ಲ ವಸ್ತುವ ಧರಿಸಿಕೊಂಡು ನಿನಗೆ ಗುರು ನಾನಾಗುತ್ತೇನೆ. ಇದುವರೆಗೆ ಸೂರ್ಯವಂಶಕ್ಕೆ ಗುರು ಯಾರು ಅಂತ ಕೇಳಿದರೆ ವಸಿಷ್ಠರು, ವಸಿಷ್ಠರ ಸಂತಾನ. ಹೌದೌದು. ಅವರು ಕುಲಪುರೋಹಿತಗಳು. ಹೌದೌದು. ಕುಲಪತಿಗಳಲ್ವಾ? ಹೌದೌದು. ಇನ್ನು ಯಾವ ಕಾರಣಕ್ಕೂ ಆ ಕಡೆಗೆ ನೀನು ಹೋಗಬಾರದು. ನಿನ್ನ ಬಾಯಲ್ಲಿ ಬರಬಾರ್ದು ಇನ್ನು ವಸಿಷ್ಠರನ್ನ ಗುರು ಅಂತ. ನಿನಗೆ ಗುರು ನಾನಾಗುತ್ತೆ. ನನಗೆ ಏಕವಾದಿತ್ತು, ಇಲ್ಲಿಂದ ಕೇಂದ್ರಕ್ಕೆ ಹೋಗಬೇಕು. ನಿನಗೆ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ನಾನು ಕಳುಹಿಸುತ್ತೇನೆ. ನಿನಗೆ ಸ್ವರ್ಗಸ್ಥಾನ ಆಗಬೇಕು ಅಂತಲ್ವಾ ಆಸೆ? ಹೌದೌದೌದು. ಬೇಗ ನಾನೊಮ್ಮೆ ಸ್ವರ್ಗ. ಕೆಲವರೆಲ್ಲ ಅಪವಾದ ಮಾತಾಡ್ತಾ ಇದ್ದಾರೆ ಈಗ ನನಗೆ, ನನ್ನ ಆಡಳಿತಕ್ಕೆ. ನಿನ್ನನ್ನು ಆದಷ್ಟು ಬೇಗ ಸ್ವರ್ಗಸ್ಥಾನನ್ನಾಗಿಸುವ.
ನಿನ್ನನ್ನು ಸ್ವರ್ಗಕ್ಕೆ ನಾನು ಕಳುಹಿಸಿಕೊಡ್ತೇನೆ. ಹಾ ಈ ಶರೀರ ಸಮೇತನಾಗಿ ನಿನ್ನನ್ನು ನಾನು ಸ್ವರ್ಗಕ್ಕೆ ಕಳುಹಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಅದಕ್ಕೆ ಬೇಕಾದಂತ ಯಾಗವನ್ನು ನಾನು ಮಾಡ್ತೇನೆ. ಹೌದಾ? ಸಂಕಲ್ಪವನ್ನು ಸಿದ್ಧಿಬೇಕು. ಹಾ ನಾವು ಯಾವ ತಾಣವನ್ನು ಸೇರಬೇಕು ಎನ್ನುವುದರ ಕುರಿತಾಗಿ ಸ್ಪಷ್ಟ ಸಂಕಲ್ಪ ಬೇಕು ನನಗೆ. ಈಗ ಏನು ಮಾಡ್ತೀರಿ? ಅದಕ್ಕೊಂದು ಯಾಗವನ್ನೇ ಮಾಡುತ್ತೇನೆ. ಹಾ. ಒಂದು ವಿಶಿಷ್ಟವಾದಂತಹ ಯಾಗವನ್ನೇ ಸಂಯೋಜಿಸಿ ಹಾ. ಆ ಮೂಲಕವಾಗಿ ಶಶರೀರನಾಗಿ ನಿನ್ನನ್ನು ಸ್ವರ್ಗಕ್ಕೆ ನಾನು ಕಳುಹಿಸಿಕೊಡುತ್ತೇನೆ. ಹೀಗೆ ಹೋಗುದು? ಅಲ್ಲ, ನಿನಗೆ ಹೀಗೆ ಹೋಗ್ಬೇಕಲ್ಲ, ಹಾ? ಹೀಗೆ ಹೋಗುದಲ್ವ ನೀನು? ಮತ್ತೆ? ಶಶರೀರನಾಗಿ ಅಲ್ವ ಹೋಗುದು? ಅಲ್ಲಲ್ಲ, ಈ ದೇಹವನ್ನು ಇರಿಸಿಕೊಂಡು ಹೋಗುದಾ? ಈ ದೇಹವೇ ಅಂತ ಹೇಗೆ ಆಗ್ತದೆ ಅದು? ಹಾ. ಈಗ ಯಜ್ಞಕ್ಕೆ ಅಲ್ಲಿ ಯಜಮಾನ್ಯನಾಗಬೇಕು. ಎಲ್ಲಿ ಯಕ್ಷರು, ಕಿನ್ನರರು, ಕೆಂಪು ಪುರುಷರು, ಸಿದ್ಧರು, ಸಾಧ್ಯರು ಮೊದಲುಗೊಂಡವರೆಲ್ಲ ಇದ್ದಾರೆ. ನಾಗಲೋಕದವರನ್ನು ಕೂಡ ಅಲ್ಲಿಯವರು ಅಂತ ಹೇಳ್ತಾರೆ ಅವರು ಅಧಿಕಾರದಲ್ಲಿ. ಯಜ್ಞಕ್ಕೆ ಯಾಜಮಾನ್ಯ ನೀನೇ. ಹಾ. ಯಜ್ಞಕ್ಕೆ ಯಜಮಾನ ನೀನೇ ಆಗಬೇಕು. ಹಾ. ಅದಕ್ಕೆ ಬೇಕಾಗಿ ಯಾಗವನ್ನು ತೊಡಗಬೇಕು. ಹಾ. ಹೇಗೆ ತೊಡಗುವುದು ಗೊತ್ತುಂಟು? ಬಳಿಕ ವಿದಿತ ಸಮುದ್ರದಲ್ಲಿ ನಿರ್ಮಲ ಹೃದಯನನು ಮಾಡಿದನು. ಹೇಗೆ? ಬಳಿಕ ವಿದಿತ ಸಮುದ್ರದಲ್ಲಿ ನಿರ್ಮಲ ಹೃದಯನನು ಮಾಡಿದನು. ರವಿಕುಲ ಜನನು ದೀಕ್ಷಾ ಪವಿತ್ರವನಿತನ ತಂಗಿ, ದೀಕ್ಷಾ ಪವಿತ್ರವನಿತನ ತಂಗಿ ತಿಳಿದುವರ ಯಜ್ಞಾಂಗ ಕರ್ಮಗಳನ್ನು ಬಹು ಋಷಿಗಳಿಗೆ ಕೊಟ್ಟವ. ಒಲಿದು ಯಾಜಕನಾದ ನೈತಾನ ಮಹಾತ್ವರಗೆ, ಒಲಿದು ಯಾಜಕನಾದ ನೈ ಮಹಾತ್ವರಗೆ ತ್ರಿಶಂಕು, ಕೌಶಿಕ ಗುರುಗಳೇ, ಯಜ್ಞಕ್ಕೆ ಯಾಜಮಾನ್ಯ ನೀನೇ ಹಾ. ಆಗಿ ಹಾ ಅದಕ್ಕೆ ಅಧ್ವರ್ಯು ನಾನೇ ಆಗುತ್ತೇನೆ. ಹಾ ಯಜ್ಞ ಕರ್ಮಗಳನ್ನು ಮಾಡುವುದಕ್ಕೆ ಅಂದ್ರೆ ಇಂತಹ ಒಂದು ವಿಧಾನ, ಸಶರೀರನಾಗಿ ಸ್ವರ್ಗಕ್ಕೆ ಕಳಿಸುವಂತಹ ವಿಧಾನ, ಹಾ. ಬಹುಶಃ ಅದಕ್ಕೆ ನಾನು ನನ್ನ ಯಜಮಾನದಲ್ಲಿ ಹಾ. ಅಂದ್ರೆ ನಾನು ಅಧ್ವರ್ಯಾಗಿ ಯಾಗವನ್ನು ಇದುವರೆಗೆ ಮಾಡಲಿಲ್ಲ. ಹೌದೌದು. ಅದಕ್ಕೆ ಬೇಕಾಗಿ ಇದಕ್ಕೆ ಸೂಕ್ತವಾದಂತಹ ಸಲಹೆಯನ್ನು ಕೊಡಬೇಕು. ನಿಮಗೆ ಯಾರು ತಲೆಗೆ ಕೈ ಇಡ್ಲಿಲ್ಲ ಇದನ್ನು ಮಾಡಿ? ಅದಕ್ಕೆ ಬೇಕಾಗಿ ನಮ್ಮ ಸಂಬಂಧಿಕರಿದ್ದಾರೆ, ಜಮದಗ್ನಿ ಮಹರ್ಷಿಗಳು, ಓ ಅವರನ್ನು ಕರೆದಿದ್ದೇನೆ. ಆ. ಅವರು ನನ್ನ ಹಾಗೆ ಘೋರ ಮತ್ತು ಶಾಂತ ಸ್ವರೂಪದಿಂದ ಹಾ. ಯಜ್ಞ ಯಾಗಾದಿ ಪ್ರಕ್ರಿಯೆಗಳನ್ನು ಮಾಡುವುದಕ್ಕೆ ಆ. ಅವರು ಸಿದ್ಧರಿದ್ದಾರೆ. ಆ. ಆದುದರಿಂದಲೇ ಅವರನ್ನು ಕರೆದಿದ್ದೇನೆ. ಆ. ನೋಡಲ್ಲಿ ಕುಳಿತಿದ್ದಾರೆ ಅವರು. ಹೌದೌದೌದು. ಹೌದು. ಇನ್ನು ಮತ್ತೆ ಚವನ ಮಹರ್ಷಿಗಳು, ಹಾ. ಅವರಲ್ಲಿಯೂ ಯಜ್ಞದ ವಿಧಾನಗಳು ಹೇಗೆ ಹಾ. ಇತ್ಯಾದಿಗಳ ಕುರಿತಾಗಿ ನಾನು ಕೇಳಿದ್ದೇನೆ. ಆ. ಅವರನ್ನೂ ಕರೆದಿದ್ದೇನೆ. ಆ. ಅವರು ಒಪ್ಪಿಕೊಂಡಿದ್ದಾರೆ. ಹಾ. ಈಗ ಅವರನ್ನು ಕರೆಸಿಬಿಡು. ಇನ್ನು ನಿನಗೆ ಬಂದಂತ ಈ ಚಂಡಾಲತ್ವ ಉಂಟಲ್ಲ, ಹಾ. ಇದನ್ನು ತೊಳೆಯುವುದಕ್ಕೆ ಬೇಕಾಗಿ ಹಾ. ಅಶ್ವಿನಿ ದೇವತೆಗಳನ್ನು ಆಹ್ವಾನಿಸಿದ್ದೇನೆ. ಹಾ. ಅವರು ನಿನಗೆ ಬೇಕಾದಂತಹ ಚಿಕಿತ್ಸೆಯನ್ನು ಮಾಡಿದ್ದಾರೆ. ಹಾ. ಅಶ್ವಿನಿ ದೇವತೆಗಳು ನಿನಗುಂಟಾದಂತಹ ಈ ಚಾಂಡಲತ್ವವನ್ನು ತೊಳೆದಿದ್ದಾರೆ. ಹಾ. ನೋಡು, ಅದನ್ನು ಒಂದು ಕುಂಭದಲ್ಲಿ ಇರಿಸಿದ್ದೇನೆ. ಓ ಅದನ್ನೆಲ್ಲವನ್ನು ತೊಳೆದು ಒಂದು ಕುಂಭದಲ್ಲಿ ಇರಿಸಿದ್ದೇನೆ. ಗುರುಗಳೇ, ಓ ಅಲ್ಲಿ ಮುಳ್ಳು ಮುತ್ತುಕದ ಮರಕ್ಕೆ ಕಟ್ಟಿದ್ದೇನೆ. ಆ ಮುಳ್ಳು ಮುತ್ತುಗದ ಮರಕ್ಕೆ ಕಟ್ಟಿದ್ದೇನೆ. ಹಾ. ನೋಡೋಣ, ಅದ್ರ ಮತ್ತೆ ವಿಸರ್ಜಿಸುವುದಕ್ಕೆ ಸಂದರ್ಭ ಬಂದಾವಾಗ ನೋಡೋಣ. ಆ, ಆ, ಆ. ಆಯ್ತಲ್ಲ? ಹೌದೌದು. ಇನ್ನು ಅನೇಕ ವಿಧವಾದಂತಹ ಬ್ರಾಹ್ಮಣರನ್ನು ಕರೆಕಳುಹಿಸಿದ್ದೇನೆ. ಹಾ. ಅವರೆಲ್ಲರೂ ಬಂದು ಸೇರಬೇಕು. ಹಾ. ಇಷ್ಟ ಆಗುವಾಗ ಒಬ್ಬನನ್ನು ಬಿಟ್ಟು, ಯಾರನ್ನು ಹಾ. ನಿನಗೆ ಆ ಯಾಗ ಮಾಡುವುದಿಲ್ಲ ಅಂತ ಹೇಳಿದಾರಲ್ಲ, ಹಾ. ಅದೇ ವಶಿಷ್ಠರನ್ನು ಬಿಟ್ಟು ಹಾ. ಮತ್ತೆಲ್ಲರಿಗೂ ಹೇಳಿದ್ದೇನೆ. ಹಾ. ಹಾ. ಅದೊಂದು ವರ್ಗವೇ ಬೇರೆ. ವಶಿಷ್ಠರು ಬರುವುದಿಲ್ಲ ಅಂತ ಹೇಳಿದವಾಗ ಹಾ. ಅವೊಬ್ಬ ಎದ್ದು ನಿಂತಂತೆ, ಯಾರು ಮಹೋದಯ. ಹಾ. ಅದು ವಶಿಷ್ಠರಿಲ್ಲದೆ ಇದ್ದಂತ ಯಾಗಕ್ಕೆ ನಾವು ಹೇಗೆ ಹೋಗುವುದು, ಹಾ. ಅದು ಹೋಗುವುದು ಸರಿಯಲ್ಲ ಅಂತ ಹೇಳಿದನಂತೆ. ಹಾ. ಹಾ. ಅವನಿಗೆ ಶಾಪವನ್ನೇ ಕೊಟ್ಟಿದ್ದೇನೆ. ಏನು ಅಂತ? ಇನ್ನು ಮುಂದೆ 700 ಜನ್ಮಗಳವರೆಗೆ ಹಾ. ಸುಣಕ ಭೋಜಕರಾಗ ಅಂದ್ರೆ ನಾಯಿ ಮಾಂಸದಿಂದ ಅವರು ಜೀವನವನ್ನು ಮಾಡಬೇಕು ಈಗ ಎನ್ನುವ ಚಾಂಡಾಲತ್ತು ಅಲ್ಲಿಗೆ ಹೋಯ್ತದು. ಅಲ್ಲಿಗೆ ಹೋಯ್ತು. ಹೌದೌದು. ಇನ್ನು ವಾಸಿಷ್ಠರಿಗೆ ನಿನಗೆ ಶಾಪ ಕೊಟ್ಟಿದ್ದಾರಲ್ಲ, ಹೌದೌದೌದು. ಅವರು ಭಸ್ಮೀಭೂತರಾಗಲಿ ಎನ್ನುವಾಗ ಶಾಪವನ್ನೇ ಕೊಟ್ಟಿದ್ದೇನೆ. ಹಾ. ಆಯ್ತಲ್ಲ? ಹಾ. ಇಷ್ಟ ಆಗುವಾಗ ಹಾ. ಇದರಿಂದ ಹೆದರಿದಂತ ಅನೇಕ ಮಂದಿಗಳು ನೋಡು, ಬ್ರಾಹ್ಮಣ ಪರಿಷತ್ ಎಲ್ಲ ಬಂದು ಸೇರಿದೆ. ಹಾ. ಆಯ್ತಲ್ಲ? ಚವಣ ಋಷಿಗಳೊಂದು ಲೇಖವನ್ನೇ ಕೊಟ್ಟರು ನನಗೆ, ಒಳ್ಳೇದಾಯ್ತು. ಯಾರಿಗೆ? ನಿನಗ? ಹೌದೌದು. ಇದುವರೆಗೆ ಏನು ತೊಂದರೆ ಆಯ್ತಾ ನಿನಗೆ? ಅಲ್ಲ, ಒಳಗಿನ ದೇಹದ ಒಳಗಿನಿಂದ ಕಲ್ಮಶಗಳೆಲ್ಲ ಹೋಯ್ತು ಚವನ ಲೇಖದಿಂದ. ಅಂತೂ ಹಾ. ಬೇಕಾದ
ಬಿಡಿರತ ಬರುವ ಧೂಮದ ಪರಿಸರವನ್ನು ತಿಳಿದೇನು ಧರೆಯೊಳೊಂದ ಜನದ ತತ್ಪರ ನಡೆಯುತ್ತಿರುವುದೀಗಲೂ ಸರಣಿ ಜಾತರು ಕೇಳಿರತ್ತ ಕಾಲಕರಣ ದುಃಖಿಯ ಬಿಡಿರತ್ತ ಧರಣಿಜಾಡ್ಯರೇ ಕೇಳಿ, ಯಾಕೆ ಈ ರೀತಿಯಾಗಿ ನಿಮ್ಮನ್ನು ವಿಶೇಷವಾಗಿ ಉಲ್ಲೇಖಿಸ್ತಾ ಇದ್ದೇನೆ? ದೇವತೆಗಳನ್ನು ಒಲಿಸುವುದಕ್ಕೂ ಸಂಪ್ರೀತಿ ಮಾಡುವುದಕ್ಕೂ ಭೂಲೋಕದಲ್ಲಿ ಕಾಲ ಕಾಲಕ್ಕೆ ಋಷಿವರ್ಯರು ಇನ್ನಿತ ಅರಸರು ಯಾಗ ಮಾಡುವುದು ಯಜ್ಞ ಮಾಡುವುದು ಸಹಜವಾದ ಪ್ರಕ್ರಿಯೆ. ಅದು ಪ್ರಕೃತಿ ಸಹಜವೂ ಹೌದು, ಸಾಧುವೂ ಹೌದು. ನಮ್ಮೆಲ್ಲರನ್ನು ಒಲಿಸಿಕೊಳ್ಳುವುದು ಅಂದರೆ ಅರ್ಥ ಏನು? ನಮ್ಮ ಪ್ರೀತಿಯನ್ನು ಗಳಿಸುವುದು ಅಂದರೆ ಏನು? ಭೂಮಿಯಲ್ಲಿ ಕಾಲ ಕಾಲಕ್ಕೆ ಏನೇನು ಆಗಬೇಕೋ ಅದು ಆಗಬೇಕಾದ ಹಾಗೆ ಮಾಡುವಂತಹ ಹೊಣೆಗಾರಿಕೆ ಬಹಳ ಮಂದಿಗೆ ಇದೆ. ಅದರಲ್ಲೂ ಋಷಿ ಮುನಿಗಳಿಗೆ ಭೂಲೋಕದಲ್ಲಿ ಕಾಲ ಕಾಲಕ್ಕೆ ಮಳೆ ಬೇಕು, ಬೆಳೆ ಬೇಕು, ಎಲ್ಲವೂ ಸುಭಿಕ್ಷವಾಗಿರಬೇಕು, ಎಲ್ಲರೂ ಕ್ಷೇಮವಾಗಿರಬೇಕು ಎನ್ನುವಂತಹ ನಿಸ್ವಾರ್ಥ ಮನೋಭಾವದ ಅಪೇಕ್ಷೆ ಒಂದೆಡೆ, ಅರಸರಿಗೆ ತಮ್ಮ ಅರಸೊತ್ತಿಗೆಯಲ್ಲಿ ಎಲ್ಲರೂ ಸುಖವಾಗಿರಬೇಕು ಹೀಗೊಂದು ಅಪೇಕ್ಷೆ. ಹೀಗೆ ನಾನಾ ರೀತಿಯ ಅಪೇಕ್ಷೆಗಳಲ್ಲಿ ಕೆಲವರು ತಾವು ಮಾಡಿದಂತಹ ಪಾಪಕರ್ಮಗಳಿಗೆ ಪ್ರಾಯಶ್ಚಿತ್ತವಾಗಿ ಯಜ್ಞ ಯಾಗಾದಿಗಳನ್ನು ಮಾಡಿ ಅದನ್ನು ಪರಿಹರಿಸಿಕೊಳ್ಳುವಂತಹ ತವಕ. ಈ ರೀತಿಯಾಗಿ ಅವರವರ ಮನೋಭೂಮಿಕೆಗೆ ತಕ್ಕಂತೆ, ಅವರವರ ಆ ಒಂದು ಭಕುತಿಗೆ ತಕ್ಕಂತೆ ಅವರವರು ಕಾಲ ಕಾಲಕ್ಕೆ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾರೆ. ಹವಿರ್ಭೋಜನಗಳ ಮೂಲಕವಾಗಿ ನಮ್ಮನ್ನು ಸಂಪ್ರೀತಿಗೊಳಿಸಿ ಆ ಪ್ರೀತಿಯಿಂದ ಪ್ರತಿಫಲವನ್ನು ಪಡೆದು ತಾವೂ ಸುಖಿಗಳಾಗಿರುತ್ತಾರೆ, ಭೂಲೋಕದಲ್ಲಿಯೂ ಸುಖವಾಗಿರುವಂತೆ ನೋಡಿಕೊಳ್ಳುತ್ತಾರೆ. ಇದು ಭೂಲೋಕದಲ್ಲಿರುವಂತಹ ಮಾನವರ ಸಹಜ ಕರ್ತವ್ಯ, ಸಹಜ ಧರ್ಮ. ಹಾಗೆಂತ ಹೇಳಿಕೊಂಡು ಇವತ್ತು ದಿನ ಯಾಕೆ ಈ ರೀತಿಯಾಗಿ ಒಂದು ವಿಶೇಷಾರ್ಥವನ್ನು ವಿಪರೀತಾರ್ಥವನ್ನು ನಾನು ನೋಡಿದೆ. ಭೂಮಿಯಿಂದ ಹೋಮ ಧೂಮಗಳು ಎದ್ದು ಬರುತ್ತಾ ಇವೆ, ನಮ್ಮ ಸ್ವರ್ಗವನ್ನು ವ್ಯಾಪಿಸುತ್ತಾ ಇದೆ ಎನ್ನುವಾಗ ಇದು ಯಾಕೆ ಹೇಗೆ ಎನ್ನುವುದನ್ನು ನನ್ನಷ್ಟಕ್ಕೆ ನಾನು ಆಲೋಚಿಸಿಕೊಂಡಾಗ ಇದು ವಿಶೇಷವಾಗಿ ಭೂಮಿಯಿಂದ ಮಾಡಲ್ಪಡುವ ಯಾಗ. ಈ ರೀತಿಯಾಗಿ ಯಾಗ ಮಾಡಿಕೊಂಡು ದೇವಲೋಕವನ್ನೇ ಒಂದು ರೀತಿಯಲ್ಲಿ ಮಲಿನಗೊಳಿಸುವಂತಹ ಪ್ರಯತ್ನ ನಡೆಯುತ್ತಾ ಇದೆಯೋ ಏನೋ ಎನ್ನುವಂತಹ ಒಂದು ಅಂಶ ಅರಿವಾಗುತ್ತಾ ಇದೆ. ಈ ರೀತಿಯಾಗಿ ಆಗಬೇಕಿದ್ದರೆ ಯಾವುದೋ ಸಹಜತೆ ಮೀರಿದಂತಹ ಪ್ರಕೃತಿಗೆ ವಿರೋಧವಾದಂತಹ ಯಾಗ ಒಂದು ಭೂಮಿಯಲ್ಲಿ ನಡೀತಾ ಇದೆ ಎನ್ನುವುದು ಅರ್ಥವಾಯಿತು. ಯಾಗವನ್ನು ಮಾಡುವವರು ಯಾರು, ಮಾಡಿಸುವವರು ಯಾರು ಎನ್ನುವುದನ್ನು ಆಲೋಚಿಸಿದೆ. ಹಾಗಾಗಿಯೇ ನಿಮ್ಮೆಲ್ಲರನ್ನು ಕರೆದು ಹೇಳಿದ್ದು, ಸುಮನರಸರೇ, ತರಣಿಜಾಡ್ಯರೇ, ಇದು ವಿಪರೀತವಾದಂತಹ ಆಗಬಾರದಂತಹ ಯಾಗ ಒಂದು ಹೀಗೆ ಆದರೆ ನಮ್ಮ ದೇವಲೋಕಕ್ಕೆ ಮತ್ತಷ್ಟು ಕಳಂಕ ಬಂದೀತು. ಹಾಗಿದ್ದರೆ ಇದು ಯಾಗ ಆಗುವಂಥದ್ದು ಯಾವ ರೀತಿಯಲ್ಲಿ? ನೇರವಾದ ಯಾಗವೋ? ಅಲ್ಲವೇ ಅಲ್ಲ, ಇದು ಅಕ್ರಮದ ಯಾಗವಿದಕ್ಕೆ ಅಕ್ರಮದ ಯಾಗವಿದಕ್ಕೆ ಹೋಗುವುದು ಸಕ್ರಮವದಲ್ಲ ಮನಕ್ಕೆ. ವಕ್ರವಾದರೆ ಯೋಚಿಸಿ ನೋಡಿರುತ್ತ ಶಕ್ರ ನುಡಿದನು ಗರ್ವಿಸಿ. ಯಾಗ ಮಾಡುವವರು, ಯಾಗ ಮಾಡಿಸುವವನು ನೇರ ಮಾರ್ಗದಲ್ಲಿ ಒಂದು ಒಳ್ಳೆಯ ಅಪೇಕ್ಷೆಯನ್ನಿಟ್ಟು ಮಾಡಿದರೆ ಅದು ಸರಿಯಾದ ಕ್ರಮ, ಸರಿಯಾದ ದಾರಿ. ಅದನ್ನು ನಾವು ಪ್ರಕೃತಿ ಸಹಜ ಅಂತ ಹೇಳ್ತೇವೆ. ಆದರೆ ನೇರ ಮಾರ್ಗವನ್ನು ಬಿಟ್ಟು ಅಡ್ಡ ಮಾರ್ಗವನ್ನು ಹಿಡಿದು ಈ ರೀತಿಯಾಗಿ ಯಾಗವನ್ನೊಬ್ಬ ಮಾಡುತ್ತಾನಂತಾದರೆ ಅದು ಅವನ ಸ್ವಾರ್ಥಾಪೇಕ್ಷೆ
ಅಪೇಕ್ಷೆಯಿಂದ ಹೊರತು ಇದರಿಂದ ಯಾರಿಗೂ ಒಳಿತು ಆಗುವುದಿಲ್ಲ ಎನ್ನುವುದಂತೂ ಸ್ಪಷ್ಟ. ಹಾಗಿದ್ದರೆ ಯಾಗ ಮಾಡುವವನು ಯಾರು? ಚಂಡಾಲನೆನಿಸಿಕೊಂಡು ಆ ರೀತಿಯಾಗಿ ತನ್ನದಾದಂತಹ ಎಲ್ಲವನ್ನೂ ಕಳೆದುಕೊಂಡು ವ್ಯಕ್ತಿತ್ವವನ್ನು ಕಳೆದುಕೊಂಡವ ಒಬ್ಬ ಶರೀರಿಯಾಗಿ ದೇವಲೋಕವನ್ನು ಬರಲು ಪ್ರಯತ್ನಿಸುತ್ತಾನೆ, ಸ್ವರ್ಗಾರೋಹಣವನ್ನು ಅಪೇಕ್ಷಿಸುತ್ತಾ ಇದ್ದಾನೆ. ಅವನ ಅಪೇಕ್ಷೆ ಏನು, ಅವನ ಮಟ್ಟಿಗೆ ಸರಿ ಇರಬಹುದಪ್ಪ. ಆದರೆ ಈ ಯಾಗ ಮಾಡುವವರು, ಅದನ್ನು ವಹಿಸಿಕೊಂಡವರು, ಕೌಶಿಕ ಎನ್ನಿಸುವವರು ವಿಶ್ವಾಮಿತ್ರ ಎನ್ನುವಂತಹ ಅಭಿಧಾನವನ್ನು ಪಡೆದುಕೊಂಡು ತನ್ನ ಮೂಲಕವಾಗಿ ಈ ಯಾಗವನ್ನು ಮಾಡುತ್ತಾ ಇದ್ದಾರೆ. ಹಾಗಿದ್ದರೆ ಕೇಳಿಕೊಂಡವ ಏನೋ ಒಬ್ಬ ಕೇಳಿಕೊಳ್ತಾನೆ, ಆ ಕೇಳಿಕೊಂಡದ್ದನ್ನೆಲ್ಲ ನಾನು ಮಾಡಬಲ್ಲೆ ಎನ್ನುವಂತಹ ಗರ್ವದಿಂದ ಮಾಡುವ ಯಾಗವೇ ಇದು. ಇದು ಹಾಗಿದ್ದರೆ ನೇರವಾದ ಅಲ್ಲವಾದ ಅಕ್ರಮವಾದ ಕ್ರಮ ಸರಿಯಿಲ್ಲದ ಯಾಗ ಎನ್ನುವುದು ಸ್ಪಷ್ಟವಾಯಿತು. ಒಬ್ಬ ಕ್ರಮ ಸರಿಯಿಲ್ಲದ ಯಾಗ ಮಾಡುತ್ತಾನಂತಾದರೆ ಯಾಕೆ ಮಾಡುತ್ತಾನೆ? ತನ್ನತನವನ್ನು ಸ್ಥಾಪಿಸಲೋಸುಗವೇ ಅಲ್ಲವೇ ಇಂತಹ ಯಾಗವೆನ್ನುವುದು. ತಾನು ಭೂಲೋಕದಲ್ಲೊಬ್ಬ ದೊಡ್ಡ ಜನವಾಗಬೇಕು, ಶ್ರೇಷ್ಠ ವ್ಯಕ್ತಿ ಆಗಬೇಕು, ಇನ್ನೊಬ್ಬರಿಗಿಂತ ಮಿಗಿಲಾಗಬೇಕು ಎನ್ನುವ ಸ್ಪರ್ಧಾ ಮನೋಭಾವ, ಒಂದು ರೀತಿಯ ಅಸೂಯೆಯ ಮನೋಭಾವವನ್ನು ಒಳಗಿಟ್ಟುಕೊಂಡು ಈ ರೀತಿಯಾಗಿ ಒಬ್ಬನ ಯಾವುದೋ ಕ್ಷುಲ್ಲಕ ಕಾರಣವನ್ನು ಒಪ್ಪಿಕೊಂಡು ನಾನು ನಿನ್ನನ್ನು ಮೇಲೆ ಕಳುಹಿಸುತ್ತೇನೆ ಒಪ್ಪಿಕೊಳ್ತಾನಂತಾದರೆ ಅವನು ಎಷ್ಟರವ. ಹಾಗಾಗಿ ಇದೆಲ್ಲವನ್ನು ಆಲೋಚಿಸಿದ್ದೇನೆ. ಕ್ರಮವಲ್ಲದ, ಸರಿಯಲ್ಲದ, ಮಾಡಬಾರದಾದಂತಹ ಇಂತಹ ಯಾಗವನ್ನೊಬ್ಬ ಮಾಡುತ್ತಾನಂತಾದರೆ ಅವರನ್ನು ಯಾವ ರೀತಿಯಲ್ಲಿ ನಾವು ಗಮನಿಸಬೇಕು? ಸಹಜವಾಗಿ ಹವಿರ್ಭೋಜನವನ್ನು ಕೊಟ್ಟಾಗ ಅದನ್ನು ಪುಂಜಿಸುವುದು ನಮ್ಮ ಕ್ರಮ, ಅನಿವಾರ್ಯವೂ ಹೌದು. ದೇವತೆಗಳು ಹಾಗೆ ಮಂತ್ರಾಧೀನ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಮಂತ್ರವೆನ್ನುವುದು ಅದು ಯಾವುದೋ ರೀತಿಯಿಂದ ಅಡ್ಡದಾರಿಯಿಂದ ಬರ್ತದೆ ಅಂತಾದರೆ ಅದನ್ನು ಒಪ್ಪಿಕೊಳ್ಳಬೇಕೆ? ಈ ಹವಿರ್ಭೋಜನವನ್ನು ನಾವು ಮುಂಜಿಸಬೇಕೆ? ಅಥವಾ ಆ ರೀತಿಯಾಗಿ ಮುಂಜಿಸಿ ಅವರ ಅಪೇಕ್ಷೆಯನ್ನು ನಾವು ಈಡೇರಿಸುವುದು ಎಷ್ಟು ಸರಿ? ಹೀಗಾಗಿ ನಿಮ್ಮೆಲ್ಲರೊಡನೆ ಸಮಾಲೋಚಿಸಿದ್ದೇನೆ. ನಿಮ್ಮೆಲ್ಲರ ಅಭಿಪ್ರಾಯವೂ ಇದುವೇ ಅಲ್ಲವೇ? ಹಾಗಿದ್ದರೆ ನಾವೀಗ ಏನು ಮಾಡಬೇಕು? ಅವ ಮಾಡುವ ಯಾಗವನ್ನು ತಾತ್ಸಾರ ಮಾಡುವ, ಅವ ಕೊಡುವಂತಹ ಹವಿರ್ಭೋಜನ ಯಾರೂ ಸ್ವೀಕರಿಸುವುದೇ ಬೇಡ. ಅಗ್ನಿ ಸುಡದೇ ಇರಲಿ, ಆ ರೀತಿಯಾಗಿ ನಿರ್ಲಕ್ಷ್ಯ ಮಾಡುವ ಮೂಲಕವಾಗಿ ಯಾರೂ ಈ ಹವಿರ್ಭೋಜನವನ್ನು ಮುಂಜಿಸುವ ಹಂಗಿಗೆ ಹೋಗುವುದು ಬೇಡ. ಋಷಿಗೆ ಲಾಲಿತು, ಓ ಋಷಿಯೇ, ಋಷಿಯೇ ಲಾಲಿತು ಕವ್ಯ ಭಾಗಕ್ಕೆ, ಅವ್ಯಭೋಗಕ್ಕೆ ಸುಮನಸರಾರು ಬರಲಿಲ್ಲ ಸ್ವರ್ಗಕ್ಕೆ, ಬರಲಿಲ್ಲವಲ್ಲ ಸ್ವರ್ಗಕ್ಕೆ ಸಶರೀರನಾಗಿ ಪೋಪುದಕ್ಕಿನ್ನೋ ಏನಾಯ್ತು? ಅಹಮಿಕ ಭಾವಗುದೋ ತನಗೆವುದನು ಋಷಿಗೆ ಲಾಲಿತೋ ಗುರುಗಳೇ, ಋಷಿವರ್ಯರೇ, ಏನಾಯ್ತು? ಯಾಗಗಳು ಸಾಂಗಾಗಿ ನಡೆಯುತ್ತಾ ಇದೆ ಎಂಬ ಆಸೆಯಿಂದ ಸ್ವರ್ಗದ ಕಡೆಗೆ ಹೋಗುತ್ತಾ ಇದ್ದೇನೆ. ನೀವು ಹವಿಸ್ಸನ್ನು ಕೊಡುತ್ತಾ ಇದ್ದೀರಿ. ಹವಿಸ್ಸನ್ನು ಸ್ವೀಕರಿಸುವುದಕ್ಕಾಗಿ ಯಾರೂ ದೇವತೆಗಳು ಅದನ್ನು ಸ್ವೀಕರಿಸುವುದಿಲ್ಲ, ಹತ್ತಿರಕ್ಕೆ ಬರುವುದಿಲ್ಲ. ನಾನು ಸ್ವರ್ಗಕ್ಕೆ ಹೋಗುವಂತ ಕನಸಾಗೆ ಉಳಿದಾಗ ಗುರುಗಳೇ, ಯಜ್ಞದಲ್ಲಿ ತೊಡಗಿದಂತಹ ಸಂದರ್ಭದಲ್ಲಿ ಯಜ್ಞ ಉರಿಯುವಂತಹ ವಿಧಾನದಿಂದಲಾಗಿಯೇ ದೇವತೆಗಳು ಹವಿಸ್ಸನ್ನು ಸ್ವೀಕರಿಸಿದ್ದಾರೆ ಎನ್ನುವುದನ್ನು ನಮಗೆ ಕಾಣುವುದಕ್ಕಾಗುತ್ತದೆ. ಹೌದು. ಆದರೆ ನಾವು ಮಾಡುತ್ತಿರುವಂತಹ ಯಜ್ಞದಲ್ಲಿ ಈಗ ಬರೇ ಹೊಗೆ ಮಾತ್ರ, ಅದೇನು ಧೂಮ ಮಾತ್ರ ಇರುವುದು, ಬೇರೆ ಏನೂ ಇಲ್ಲ. ಏನಿಲ್ಲ. ಯಜ್ಞ ಹುರಿಯುತ್ತಾ ಇಲ್ಲ. ಇಲ್ಲ, ಪ್ರಜ್ವಲಿಸುವ ಹಾಗೆ ಕಾಣಿ. ಯಜ್ಞದಲ್ಲಿ ಆಗುವಾಗ ಅದು ಪ್ರಜ್ವಲಿಸಬೇಕಿತ್ತು, ಆಗಿಲ್ಲ. ಇಲ್ಲ. ಹಾಗಾದ್ರೆ ದೇವತೆಗಳು ಬರಲಿಲ್ಲ. ದೇವತೆಗಳ ಮೇಲಿಂದ ಸಸ್ತವಲ್ಲವೇ ಋಷಂಕು? ಆದರೇನಾಯ್ತು ಕಾಣಿಸುವೇನು ಸುರಪಾದಿಗಳಿಗೆ
ಮಾಡಬೇಕು. ಈಗ ಅವರು ಮಾಡುವುದಿಲ್ಲ ಅಂತ ಆದ್ರೆ ಆದರೆ ಏನಾಯ್ತು, ಈಗ ನಾವು ಇಂತಲ್ಲಿಗೆ ಬರುತ್ತೇವೆ, ಹೇಗೆ ಒಂದು ಅವರಾಗಿ ಕರೆದುಕೊಂಡು ಹೋಗಬೇಕು. ಈಗ ಅವರಾಗಿ ಕರೆದುಕೊಂಡು ಹೋಗದೇ ಇದ್ರೆ ನಮಗೆ ಕಳುಹಿಸುವುದಕ್ಕೆ ಗೊತ್ತಿಲ್ವಾ, ನಮಗೆ ದಾರಿ ಗೊತ್ತಿಲ್ವಾ? ಅವರಾಗೆ ಒಂದು ಮರ್ಯಾದೆಯನ್ನು ಕೊಟ್ಟು ಕರೆದುಕೊಂಡು ಹೋಗುತ್ತಾರೆ ಅಂತ ನಾವು ಭಾವಿಸಿದ್ದು, ಅದಲ್ಲ ಅಂತ ಆದ್ರೆ ನಮಗೆ ಕರೆಯುವುದಕ್ಕೆ ಗೊತ್ತುಂಟು. ಯಾಗವನ್ನು ತೊಡಗಿದವ ನಾನು, ಈಗ ಅವರು ಬರಲಿಲ್ಲ ಅಂತ ಹೇಳಿ ನನಗೆ ಅರ್ಧಕ್ಕೆ ಮುಗಿಸುವುದಕ್ಕಾಗುವುದಿಲ್ಲ. ಇದನ್ನು ಈ ಯಾಗವನ್ನು ಪೂರ್ಣ ಮಾಡಿಯೇ ಸಿದ್ಧ ನಾನು. ಅದಕ್ಕೆ ಬೇಕಾಗಿ ತನ್ನ ಮಂತ್ರ ಶಕ್ತಿಯಿಂದಲೇ ನಿನ್ನನ್ನು ಅಲ್ಲಿಗೆ ಕಳುಹಿಸಿಕೊಡುವಂತಹ ಪ್ರಯತ್ನವನ್ನು ನಾನು ಮಾಡುತ್ತೇನೆ. ಮಂತ್ರ ಶಕ್ತಿಯಲ್ಲಿ ಏನು ಮಾಡುತ್ತೇನೆ ಗೊತ್ತೋ? ಏನು ಮಾಡ್ತೀನಿ? ನಿಜ ಮಂತ್ರ ಶಕ್ತಿಯು ಅಲಗುದರ ದಿನದಿ ನಿರ್ಮಲ ವಿಮಾನವನೊಂದ ಮಾಡಿ ತದಂತರಾಳದಲ್ಲಿ ನಿಲ್ಲಿಸುತ್ತ ಭೂಪನನು ಕೌಶಿಕನು ನಿದು ಸ್ವರ್ಗವು ಗಚ್ಚ ಪಾರ್ಥಿವ ತಿಲಕಯನೆ ನೃಪತ ಗೀತಲ ರಥ ವೈದಿ ತಮ್ಮರವ ನಾನು ಮಾಡಿದಂತಹ ಯಜ್ಞದ ಪೂರ್ಣ ಆಹುತಿಯಿಂದಲಾಗಿ ದೇವತೆಗಳು ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ವಾಹನ ಕಳಿಸುತ್ತಾರೆ ಅಂತ ನಾನು ಭಾವಿಸಿದ್ದು. ಆದರೆ ಅವರು ವಾಹನ ಕಳಿಸುವುದಿಲ್ಲ. ವಾಹನ ಕಳಿಸೋದೇನು ಇದ್ದರೇನು, ನಡ್ಕೊಂಡು ಹೋಗುದಾ? ಆಗುದಿಲ್ಲ. ಅಲ್ಲ, ನಮ್ಮಲ್ಲಿ ವಾಹನ ಉಂಟು, ವ್ಯವಸ್ಥೆ ನಾವು ಮಾಡುವ. ಏಣಿಯಾ? ನೀನು ವಿಮಾನದಲ್ಲಿ ಹೋಗಿದ್ಯಾ? ನಾನು ಹೋಗ್ಲಿಲ್ಲ ಗುರುಗಳೇ. ವಿಮಾನದಲ್ಲಿ ಹೋಗಬೇಕು ಅಂತ ಆಸೆ ಉಂಟಾ ನಿನಗೆ? ಒಂದು ಆಸೆ ಇಲ್ಲದಿದ್ದಿತೋ? ನಾನೇ ಕಳುಹಿಸಿಕೊಡ್ತೇನೆ ಹೋಗಬೇಕು ಅಂತಾದ್ರೆ. ಹೇಗೆ ದೇವತೆಗಳು ವ್ಯವಸ್ಥೆ ಮಾಡುವುದಿಲ್ಲ ಅಂತ ಆದ್ರೆ ವ್ಯವಸ್ಥೆ ನಮ್ಮಲ್ಲಿ ಉಂಟು. ಹೌದಾ? ಇದೋ ನನ್ನ ಮಂತ್ರ ಶಕ್ತಿ ಏನು ಎನ್ನುವುದನ್ನು ನೋಡು. ಏನು? ಇದೋ ಒಂದು ದರ್ಬೆಯನ್ನು ಮಂತ್ರಿಸಿ ನೆಲದಲ್ಲಿ ಇರಿಸಿದ್ದೇನೆ. ಇದು ವಿಮಾನ. ಇದು ವಿಮಾನ. ಇದರಲ್ಲಿ ಹತ್ತಿ ಕುಳಿತುಕೋ. ನಿನ್ನ ದೇಹ ಹೇಗಿತ್ತು, ಹೇಗಾಗಿದೆ? ಭಾರ ಆಗಿದೆಯಲ್ಲ, ದೇಹ ಭಾರವಾಗಿದೆ. ಭಾರವಾದಂತಹ ದೇಹ ಈ ವಿಮಾನದಲ್ಲಿ ಮೇಲೆ ಇರುವುದಕ್ಕೆ ಕಷ್ಟ ಆದುದರಿಂದಲೇ ಹತ್ತಿಗಿಂತಲೂ ಹಗುರವಾಗುವುದಕ್ಕೆ ಬೇಕಾಗಿ ಇದೋ ದಿವ್ಯವಾದಂತಹ ಕಮಂಡಲದ ಉದಕವನ್ನು ನಿನ್ನ ಮೇಲೆ ಸಂಪ್ರೋಪಿಸಿದ್ದೇನೆ. ನಾನು ಅಲ್ಲಿಗೆ ಗಾಳಿಯಾಗಿ ತೇಲುತ್ತಾ ಇದ್ದೇನೆ. ಹತ್ತಿಗಿಂತಲೂ ಹಗುರಾಗಿದ್ಯೋ ಇಲ್ವೋ? ಹೌದೌದೌದು. ಆದುದರಿಂದಲೇ ವಿಮಾನದಲ್ಲಿ ಕುಳಿತಿದ್ಯಲ್ಲ. ಹೌದೌದೌದು, ಕುಳಿತಿದ್ಯಲ್ಲ, ಕುಳಿತಿದ್ದೇನೆ. ಮೇಲೆ ಇರಬೇಕು. ಹೌದೌದು. ಸಂಕಲ್ಪ ಇರುವುದು ಸ್ವರ್ಗದ ಕಡೆಗೆ. ಸ್ವರ್ಗದ ಕಡೆಗೆ ಸೇರಬೇಕಾದ್ದು, ಸ್ವರ್ಗದ ಕಡೆಗೆ. ಸ್ವರ್ಗದ ಕಡೆಗೆ ಸ್ವರ್ಗಂ ಗಚ್ಚ, ಸ್ವರ್ಗಂ ಗಚ್ಚ, ಸ್ವರ್ಗಂ ಗಚ್ಚ. ಕಿರೀತನ ಅವನಿಗೆ ನಾಗಮದಿ ಕೈ ಮೀಸಲಳಿದ ಏಕಚಿತ್ತದೊಡೆದು ವಿರವೇ. ದೇವತೆಗಳೇ, ನೋಡಿದಿರೆ ಆಗಲೇ ನಾನು ನಿಮ್ಮೆಲ್ಲರನ್ನು ಎಚ್ಚರಿಸಿದೆ. ಪ್ರಕೃತಿಯನ್ನು ಮೀರಿ ನಡೆಯುವಂತಹ ಪ್ರಯತ್ನ ಒಂದು ಭೂಲೋಕದಲ್ಲಿ ನಡೆಯುತ್ತಾ ಇದೆ. ಅದು ಈಗ ಸತ್ಯವಾಗುತ್ತಾ ಇದೆ. ಹವಿಸ್ಸನ್ನು ಯಾರು ಸ್ವೀಕರಿಸಬೇಡಿ, ಯಾರು ಪುಂಜಿಸಬೇಡಿ ಎಂದು ನಾನು ಆಜ್ಞೆ ಇತ್ತು. ಆ ರೀತಿಯಾಗಿ ನಡೆದುಕೊಂಡರೆ ನಮ್ಮ ಆಜ್ಞೆಯನ್ನೇ ಧಿಕ್ಕರಿಸಿ ಮಾನವನೊಬ್ಬ ಸಶರೀರಿಯಾಗಿ ದೇವಲೋಕವನ್ನು ಏರುವಂತಹ ದೃಶ್ಯ ಇನ್ನೇನು ದೇವಲೋಕದ ದ್ವಾರಕ್ಕೆ ಅವನು ಬರ್ತಾ ಇದ್ದಾನಲ್ಲವೇ? ಎಲ್ಲರೂ ಸೇರಿ ಅವನನ್ನು ತಳ್ಳಿ ನೂಕಿಬಿಡಿ. ಬೀಳುವ ಮಧ್ಯ ಮಾರ್ಗದ ನರಸನ ಕಿಶಯ ಭೀತಿಯದಿಯೇ ಕರೆಗೆ ಉರುಳುತ್ತಾ ಬಾಯಿರೆದು ಗಾದಿ ಕುಮಾರ ಗನ ಕರೆಯುವುದ ಅಗಟ ಎನ್ನನವನಿಗೆ ಸುರರು ನೂಕಿದರಿಲ್ಲೋ ತನುಜರ್ಧರಿತವಗುದಿ ವ್ಯತೆಯನ್ಯಾರೊಡ
ಕೆಳಗೆ ಬೀಳುತ್ತಾ ಇದ್ದೇನೆ, ತೆರೆಗೆ ಬೀಳುತ್ತಾ ಇದ್ದೇನೆ, ಬೀಳ್ತಾ ಇದ್ದಿ? ತಲೆ ಕೆಳಗಾಗಿ ಬೀಳುತ್ತಾ ಇದ್ದೇನೆ. ಕಾಲು ಮೇಲೆ ಅಳಲಬೇಡ ರಸ ನೀನು. ಅಳಲಬೇಡ ರಸ ನೀನು. ತಪಸ್ಸಿನ ಬಲವನ್ನು ತೋರ್ಪೆ ನಾನು. ನೀನು ಬೀಳದೆಂದಲ್ಲಿ ನಿಲ್ಲಿಸುವುದಾದನ ಮುನಿಗಳಿಗೆ ತಾನಿಂತೆಂದನು. ಅದೆಲ್ಲಿ ಸೇರಬೇಕೋ ಅದೇ ಕಡೆಗೆ ನಾನು ಲಕ್ಷ್ಯವನ್ನು ಇರಿಸಿ ನನ್ನ ತಪಸ್ಸಿನ ಪ್ರಭಾವದಿಂದಲಾಗಿ ನಿನ್ನನ್ನು ಕಳುಹಿಸಿಕೊಟ್ಟರೆ ನಾವು ಕಳುಹಿಸಲ್ಪಟ್ಟಂತಹ ವಿಮಾನ ಅವರಿಗಾಗುತ್ತದೆ, ದೇವತೆಗಳಿಗೆ. ಹೌದೌದು, ನೀನಾಗುದಿಲ್ವಲ್ಲ. ಹೌದೌದು, ನಿನ್ನನ್ನು ತುಳಿದರು ಅಲ್ಲಿಂದ. ಹೌದೌದು. ತಲೆ ಕೆಳಗಾಗಿ ಮೇಲಿಂದ ಕೆಳಗೆ ಬೀಳುತ್ತಾ ಇದೀಯ. ನೀವು ಹೇಳಿ ಕಲಿಸಿಕೊಟ್ಟಂತ ವಿಮಾನ ಅವರಿಗೆ ಆಗ್ತದೆ ಅಂತ ಹೇಳಿ ಮಂತ್ರದ ಇಂಧನ ಸಾಕು ಅಂತ ಅವರಿಗೆ. ನೀನು ಎಲ್ಲಿದ್ದೀಯೋ ಅಲ್ಲೇ ನಿಲ್ಲು. ಅಲ್ಲೇ ನಿಲ್ಲು. ತಲೆ ಕೆಳಗಾಗಿದೆ, ಅಲ್ಲೇ ನಿಲ್ಲು. ತಲೆ ಕೆಳಗಾಗಿದ್ದೀಯಲ್ಲ, ಅಲ್ಲೇ ನಿಲ್ಲು. ನನಗೆ ಸ್ವರ್ಗ ಸ್ವರ್ಗ ಇಲ್ವಾ? ಹೋಗಲ ಹೋಗಲ ಸ್ವರ್ಗ. ಹೋಗಲ ಸ್ವರ್ಗವಿಲ್ಲ. ಅಪ್ಪುರಿಗೆಣೆಯಾಗಿ ಮಾಡುವೆನು ನಾನು. ಈಗ ದಕ್ಷಿಣ ದಿಗು ಭಾಗದೊಳೆಂದನು ತಗಲ ಮುನಿ ಬೇರ್ದನು. ಗುರುಗಳೇ, ಗುರುಗಳೇ, ಆ ಸ್ವರ್ಗ ನಿನಗಿಲ್ಲ ಅಂತ ಭಾವಿಸಬೇಡ. ಆ ಸ್ವರ್ಗ ಇಲ್ಲ, ಆ ಸ್ವರ್ಗ ಹೋಗಲಿ. ಆ ಸ್ವರ್ಗ ಬೇಡ. ಈ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಬಲ್ಲ ಅಂತ ಸಾಮರ್ಥ್ಯ ನನಗುಂಟು. ಓಹೋ, ಆದುದರಿಂದಲೇ ಇದು ಪ್ರತಿ ಸ್ವರ್ಗ. ಇದು ತ್ರಿಶಂಕು ಸ್ವರ್ಗ. ಇದು ತ್ರಿಶಂಕು ಸ್ವರ್ಗ. ಅಲ್ಲಿ ಪ್ರತಿ ಸ್ವರ್ಗವನ್ನು ನಾನು ನಿರ್ಮಾಣ ಮಾಡಿದ್ದೇನೆ. ಅಲ್ಲಿಯೇ ಹೇಗುಂಟು ಅಲ್ಲಿದ್ದಂತಹ ದೇವತೆಗಳು, ಅಲ್ಲಿದ್ದಂತಹ ದಿವ್ಯವಾದಂತಹ ಸುವಸ್ತುಗಳು, ಅಲ್ಲಿದ್ದಂತಹ ದಿಕ್ಪಾಲಕರು. ಮತ್ತೆ ಇನ್ನೇನು ಬೇಕು ನಿನಗೆ? ಎಲ್ಲವೂ ಬೇಕು ನನಗೆ. ಬೇರೆ ಎಂತದ್ದು ವ್ಯವಸ್ಥೆ ಬೇಕು? ನೀನು ಬಯಸಿದಂಥದ್ದು ಯಾವ ಭೋಗ? ಅಲ್ಲಿಗೆ ರಥಯೋಗಗಳು ಬೇಕು ಅಂತ. ರಂಭಾದಿ ನಾರಿಯರಲ್ವೋ? ಹೌದೌದು. ಒಮ್ಮೆ ಎಡಕ್ಕೆ ನೋಡಂತೆ. ಓ, ರಂಭಾದಿ ನಾರಿಯರು ಇದ್ದಾರಲ್ಲ, ಸಂಭ್ರಮದಿ ನರ್ತಿಸಲಿಕ್ಕೂ ಪ್ರಾರಂಭ ಮಾಡಿದ್ದಾರೆ. ಸಂಭ್ರಮದಲ್ಲೇ ಇದ್ದಾರಲ್ಲ. ಹೌದೌದೌದು. ಮತ್ತೊಂದು ಕಡೆಯಲ್ಲಿ ನೋಡಬೇಕಾದಂತಹ ಕಾಮಧೇನು, ಕಲ್ಪವೃಕ್ಷ, ಐರಾವತ ಮೊದಲುಗೊಂಡಂತಹ ಸುವಸ್ತು ಇದೆಯಲ್ಲ. ಹೌದೌದೌದು. ಹಾಗಾದ್ರೆ ವೈಶ್ವಾನರ ಚಕ್ರದ ದಕ್ಷಿಣ ಭಾಗದಲ್ಲಿ, ಧ್ರುವ ನಕ್ಷತ್ರದ ಸಮೀಪದಲ್ಲಿ ಇದೋ ಪ್ರತಿ ಸ್ವರ್ಗವನ್ನು ನಿರ್ಮಾಣ ಮಾಡಿದ್ದೇನೆ. ಆದರೆ ಸ್ವರ್ಗ ನನ್ನ ಎಳೆದ ಬಂದ್ವಿ ನಿನ್ನ ನಿಜದ ಕೆಲಸ. ಎಳೆದ ಬಂದ್ವಿ ನಿನ್ನ ನಿಜದ ಕೆಲಸವಾವುದೀಗ ಗಿಡಿದ. ಛಲವಿದೇನು ವೈಪರೀತ್ಯ ತಿಳುಕು ಜಮದಲ್ಲಿ. ಛಲವಿದೇನು ವೈಪರೀತ್ಯ ತಿಳುಕು ಜಮದಲ್ಲಿ. ಏನು ಕತೆ ಅಯ್ಯ ನಿನ್ನದು? ದೇವೇಂದ್ರ, ರಾಜ ಕೌಶಿಕ, ಚಂಡ ಕೌಶಿಕ, ವಿಶ್ವಾಮಿತ್ರ, ಹೀಗೆ ಹಲವು ಅವತಾರಗಳ ಪ್ರಯತ್ನ ನಿನ್ನದು. ಆ ಪ್ರಯತ್ನದಲ್ಲಿ ನಿನ್ನ ಕತೆ ಏನು ಅಂತ ಅರ್ಥ ಆಗ್ಲಿಲ್ಲ. ಈಗ ನೀನೇನಕ್ಕೆ ಬಂದದ್ದು? ನಾನು ನಿನ್ನನ್ನು ವಿಚಾರಿಸಲಿಕ್ಕೆ ನಿನ್ನನ್ನು ಆವಾಗ ಮಂತ್ರದ ಮೂಲಕವಾಗಿ ಕರೆಯಲಿಲ್ವ ನಾನು? ನೀನು ಅವಿಸುಕೊಟ್ಟು ನಿನಗೆ ಮನ್ನಣೆಯ ಮನೆ ಕೊಟ್ಟು ಅವಿಸುಕೊಟ್ಟು ನಿನ್ನನ್ನು ಕರೆಯಲಿಲ್ವಾ? ನೀನು ಆವಾಗ ಬರದೇ ಇದ್ದವ, ಈಗ ಯಾಕೆ ಬಂದದ್ದು? ನೀನು ಕರೆಯುವಾಗೆಲ್ಲ ಬರ್ಬೇಕಂತ ಇದ್ರೆ ಅದಕ್ಕೊಂದು ಕ್ರಮ ಅಂತ ಇದೆ, ಒಂದು ನಿಬಂಧನೆ ಅಂತ ಇದೆ. ಯಾವುದೋ ರೀತಿಯಲ್ಲಿ ಏನೋ ಮಾಡಿಕೊಂಡು ನೀನು ನನ್ನನ್ನು ಕರೆದೆ ಅಂತ ಹೇಳಿದ್ರೆ ಹಾಗೆಲ್ಲ ಬರ್ಲಿಕ್ಕೆ ನಾನು ಮಾಡಿದ್ದೇನೆ. ನಾನು ಮಾಡಿದ್ದು ಯಜ್ಞ ಮಾಡಿದ್ದೇನೆ. ಅದೇ ನಿನ್ನ ಕತೆ ಎಂತದು ಅಂತ ಅರ್ಥ ಆಗ್ಲಿಲ್ಲ. ನೀನು ಏನು ಆಗ್ಲಿಕ್ಕೆ ಹೊರಟವ, ಏನು ಆಗಿದ್ದು, ಏನು ಕತೆ ಮಾಡ್ತಾ ಇದೀಯ ಅದನ್ನೇ ಕೇಳುವುದು ನಾನೀಗ. ಈಗ ನಾನೇನಾಗಬೇಕು ಎನ್ನುವುದು ನನ್ನ ಸಂಕಲ್ಪ. ನಾನೇನಾಗಬೇಕು ಎನ್ನುವುದನ್ನು ಹೊರಟವ ನಾನು. ಅದನ್ನು ಪ್ರಶ್ನೆ ಮಾಡುವುದಕ್ಕೆ ದೇವತೆಗಳಲ್ಲ. ಅದನ್ನು ನಾನೇನು ಮಾಡಬೇಕೆನ್ನುವಂಥದ್ದು ನನ್ನ ಸಂಕಲ್ಪದಿಂದ ನಾನು ಮಾಡುವುದಕ್ಕೆ ಹೊರಟಿದ್ದೇನೆ. ಈಗ ನಾನು ಕೇಳುವುದು ನಿನ್ನನ್ನು ಆವಾಗ ಯಜ್ಞ ಭಾಗದಲ್ಲಿ ನಿನಗೆ ಅವಿಸು ಕೊಟ್ಟು ಕರೆದವಾಗ ಬರದೇ ಇದ್ದವ ಈಗ ಯಾವ ಕರ್ಮಕ್ಕೆ ಬಂದದ್ದು?
ಬಂದದ್ದು ನೀನು? ಹವಿಸು ಕೊಟ್ಟಾಗ ನೀನು ಬರಲಿಕ್ಕೆ ಕೊಡುವ ಕ್ರಮದಲ್ಲಿ ಕರೀತಾ ಇದ್ರೆ ಬರ್ತಾ ಇದ್ದೆ. ನೀನು ಮಾಡ್ಲಿಕ್ಕೆ ಹೊರಟದ್ದು ಯಾವುದೋ ಕ್ಷುಲ್ಲಕವಾದಂತಹ ಒಂದು ಕಾರಣವನ್ನಿಟ್ಟುಕೊಂಡು, ಒಬ್ಬನ ಸ್ವಾರ್ಥದ ಅಪೇಕ್ಷೆಯನ್ನಿಟ್ಟುಕೊಂಡು ಈ ರೀತಿಯಾಗಿ ಯಾಗ ಮಾಡಿಕೊಂಡು ಕೇವಲ ಒಬ್ಬನ ಒಂದು ಅಪೇಕ್ಷೆಯನ್ನು ಈಡೇರಿಸಲಿಕ್ಕೆ ಸ್ವರ್ಗಕ್ಕೆ ಒಬ್ಬನನ್ನು ನೀನು ಕಳುಹಿಸ್ತಿ ಅಂತ ಆದ್ರೆ ಇದಕ್ಕೆ ನೀನು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ದು. ನಾನು ಕೇಳುವುದು ಅದನ್ನೇ. ನೀನು ಆಗ್ಲಿಕ್ಕೆ ಹೊರಟದ್ದು ಏನೋ ದೊಡ್ಡ ಜನ, ಅದು ಕ್ಷತ್ರಿಯಂತವನ್ನು ನೀನು ಬಿಟ್ಟೆ. ಅದನ್ನು ಪೂರ್ತಿ ಬಿಟ್ಟೆಯಾ? ಅದನ್ನೂ ಪೂರ್ತಿ ಬಿಡಲಿಲ್ಲ. ಅಂತೂ ಬ್ರಹ್ಮತ್ವವನ್ನು ಸಂಪಾದಿಸಲಿಕ್ಕೆ ಹೊರಟೆ, ಅದನ್ನೂ ಸಂಪಾದಿಸಲಿಕ್ಕೆ ಆಗಲಿಲ್ಲ. ರಾಜ ಋಷಿಯಾಗಿ ಮಧ್ಯಂತರದಲ್ಲಿ ಈಗ ಯಾವುದೋ ಪ್ರಯತ್ನದಲ್ಲಿ ನೀನು ಕಳುಹಿಸಿದಂತಹ ಇದೆಲ್ಲವನ್ನು ಮಾಡಿಕೊಂಡು ಅವನನ್ನು ಹೋಗಿ ನಿನಗೆ ಜನ ಸಿಕ್ಕಿದ್ದು ಅವನ ಏನು ಮತ್ತೆ ಎಲ್ಲವನ್ನು ಬಿಟ್ಟವ ಅವ ಚಾಂಡಾಲನಾಗಿದ್ದಾನೆ. ಈಗ ಅವ ಎಂತವ ಅಂತ ನಿನಗೆ ಪಟ್ಟಿ ಮತ್ತೆ ಅವನನ್ನು ದೊಡ್ಡ ಜನ ಮಾಡ್ಲಿಕ್ಕೆ ಹೊರಟಿದ್ದೀಯಲ್ಲ ನೀನು, ಅದನ್ನು ಕೇಳುದು. ಈತ ವೀರ ಧೀರ ಭೂರಿ ನೀತಿವಂತನಿ ತ್ರಿಶಂಕು, ಈತ ನಿರವನರಿಯದಾಡಲೇತ ಕೆತ್ತನು, ಈತ ನಿರವನರಿಯದಾಡಲೇತ ಕೆತ್ತನು. ಜ್ಯೋತಿಷ್ಠೋಮಾದಿ ಯಾಗಗಳನ್ನು ಮಾಡಿ ಸ್ವರ್ಗವನ್ನು ಸೇರಬೇಕು ಎನ್ನುವಂತಹ ಸಂಕಲ್ಪ, ಒಂದು ಯಜ್ಞ ಪ್ರಕ್ರಿಯೆ ಏನುಂಟು, ಆ ಯಜ್ಞ ಪ್ರಕ್ರಿಯೆಯಲ್ಲಿ ತೊಡಗಿದಂತಹ ಸಂದರ್ಭದಲ್ಲಿ ಆ ಯಜ್ಞದ ಪೂರ್ಣಾಹುತಿ ಆಗುವಂತಹ ಹೊತ್ತಿಗೆ ದೇವತೆಗಳು ಆಶೀರ್ವಾದವನ್ನು ಮಾಡಬೇಕು. ದೇವತೆಗಳು ಅದಕ್ಕೆ ಬೇಕಾದಂತಹ ಅನುಗ್ರಹವನ್ನು ಕೊಡುವುದಕ್ಕೆ ದೇವತೆಗಳು ಸದಾ ಸಿದ್ಧರೇ ಇರಬೇಕು. ಯಜ್ಞ ಪ್ರಕ್ರಿಯೆ ಮುಗಿದಂತಹ ಹೊತ್ತಿಗೆ ಯಜ್ಞ ಭಾಗದ ಅವಿಸನ್ನು ಸ್ವೀಕರಿಸುವುದಕ್ಕೆ ಬರುವುದಿಲ್ಲ. ಅದೆಲ್ಲ ಮುಗಿದಾದ ಮೇಲೆ ನಾನು ಏನನ್ನು ವ್ಯವಸ್ಥೆ ಮಾಡಿದ್ದೇನೋ ಅದಕ್ಕೆ ವಿರುದ್ಧವಾದಂತಹ ಮಾತನಾಡುವುದಕ್ಕೆ ಬೇಕಾಗಿ ನೀನು ಬಂದೆ. ಅವನು ನೀನು ಸ್ವರ್ಗಕ್ಕೆ ಕಳುಹಿಸಿದ್ದು ಯಾಕೆ ಅಂತ ಕೇಳ್ತಾ ಇದ್ದೆ. ನಾನು ಬಂದದ್ದಲ್ಲ, ನೀನು ಕರೆಸಿಕೊಂಡದ್ದು. ಅಲ್ಲ, ನಿನ್ನನ್ನು ಕರೆಯುವುದಕ್ಕೆ ಆವಾಗ ಕರೆದಿದ್ದೇನೆ. ನೀನು ಮರ್ಯಾದೆ ಕೊಟ್ಟು ಕರೆಯುವಾಗ ಬರಲಿಲ್ಲ. ಅದಕ್ಕೆ ಕರೆಯುವುದಕ್ಕೆ ಮರ್ಯಾದೆ ಇರಲಿಲ್ಲ, ಹಾಗಾಗಿ ಬರಲಿಲ್ಲ. ಅಲ್ಲ, ನಿನಗೆ ಈಗಲೂ ನಿನ್ನ ಮರ್ಯಾದೆಗೋಸ್ಕರ ಬಂದದ್ದಲ್ಲ, ನಿನ್ನನ್ನು ವಿಚಾರಿಸುವುದಕ್ಕೋಸ್ಕರ ಬಂದ. ಅದು ನನ್ನನ್ನು ವಿಚಾರಿಸುವಾಗಲ್ವಾ, ಅದು ನಾನು ನೋಡಿಕೊಂಡೇನು. ಈಗ ಇವ ವೀರನಿದ್ದಾನೆ, ಧೀರನಿದ್ದಾನೆ, ಶೂರನಿದ್ದಾನೆ. ಒಂದು ಕಾಲದಲ್ಲಿ ಇಡೀ ಆರ್ಯಾವರ್ತವನ್ನೇ ಪರಿಪಾಲಿಸಿದಂತ ಚಕ್ರವರ್ತಿ ಇದ್ದಾನೆ. ಅಂತವ ಸ್ವರ್ಗದಲ್ಲಿ ಸಶರೀರನಾಗಿ ಸ್ವರ್ಗವನ್ನು ಸೇರಬೇಕು ಎನ್ನುವಂತಹ ಸಂಕಲ್ಪವನ್ನು ಅಂತುಕೊಂಡು, ಆ ಹೆಬ್ಬಯಕೆಯನ್ನು ಅಂತುಕೊಂಡು ಅವ ಸ್ವರ್ಗವನ್ನು ಏರಿದರೆ ದೇವತೆಗಳು ಕರ್ಮ ಫಲದಾತರು. ಯಾವ ಕರ್ಮವನ್ನು ಯಾರು ಮಾಡುತ್ತಾರೋ ಅದಕ್ಕೆ ಬೇಕಾದಂತಹ ಫಲವನ್ನು ದೇವತೆಗಳು ಕೊಡಬೇಕು. ಈಗ ಅವ ಯಜ್ಞ ಪ್ರಕ್ರಿಯೆಯಲ್ಲಿ ತೊಡಗಿದಂತಹ ಹೊತ್ತಿಗೆ, ಒಂದು ಕರ್ಮವನ್ನು ಮಾಡುವಂತಹ ಹೊತ್ತಿಗೆ ಮಾಡುವುದಕ್ಕೆ ಸಿದ್ಧನಾದಾಗ ಅದಕ್ಕೆ ಫಲವನ್ನು ನೀವು ಕೊಡುವುದಿಲ್ಲ ಅಂತ ಆದ್ರೆ ಆ ಸ್ಥಾನದಲ್ಲಿ ಇದ್ದುಕೊಂಡು ನೀವು ಮಾಡುವುದಾದರೂ ಏನು ಅಂತ ಪ್ರಶ್ನಿಸಬೇಕಾಗುತ್ತದೆ. ಯಾಕೆ ಪ್ರಶ್ನಿಸಬೇಕು? ಮಾಡುವಂತಹ ಕರ್ಮ ಫಲವನ್ನು ಸರಿಯಾಗಿ ಮಾಡಿದ್ರೆ ದೇವತೆಗಳು ಒಲಿದು ಅನುಗ್ರಹ ಕೊಡಬೇಕು. ಆ ಕರ್ಮ ಫಲದಲ್ಲಿ ತಪ್ಪಿದ್ದೆಂತದ್ದು? ಮತ್ತೆ ತಪ್ಪಿದ್ದೇ ಅಲ್ವೇ ಇದು? ಯಾವುದು? ಈ ಯಾಗ ನೀನು ಮಾಡುವಂತಹ ಯಾಗವೇ ಇದು. ಈತ ಗುರುಜ ಶಾಪದಿಂದ ಶಾಪದಿಂದ ಜಾತಿಗೆಂಡ ಮೇಲೆ ಸ್ವರ್ಗವೇ ತಗಿರುತ್ತ ದೇವನಾಥ ಬೇಡ್ದನು. ನೀನು ಮಾಡಬೇಕಾದ ಯಾಗ ಹೇಗೆ ಮಾಡಬೇಕಿತ್ತು? ಎಲ್ಲರ ಒಪ್ಪಿಗೆಯೊಡನೆ ಎಲ್ಲರ ಸಮ್ಮತಿಯೊಳಗೆ ಮಾಡಿದ್ದರೆ ಅದು ಯಾಗ ಅಂತ ಆಗುತ್ತಿತ್ತು. ಅದಕ್ಕೆ ಹೇಳಿದ್ದು ನಾನು, ನೀನು ಕ್ಷತ್ರಿಯತ್ವವನ್ನು ಬಿಡಲಿಲ್ಲ, ಬ್ರಹ್ಮತ್ವವನ್ನು ಪಡೆಯಲಿಲ್ಲ ಅಂತ ಹೇಳಿಕೊಂಡು ವಸಿಷ್ಠರೇ ವಿರೋಧಿಸಿದಂತಹ ಮಾಡಲಿಕ್ಕೆ ಆಗುವುದಿಲ್ಲ ಎನ್ನುವಂತಹ ವಾದ, ಆ ಯಾಗವನ್ನು ವಸಿಷ್ಠರೇ ಕೈಬಿಟ್ಟಾಗ ಇದು ಸಾಧು ಅಲ್ಲ ಅಂತ ಹೇಳಿದಾಗ ಅವರ ಮಕ್ಕಳಲ್ಲಿ ಹೋಗಿ ಇವ ಕೇಳಿಕೊಂಡ. ಅವರು ಇದನ್ನು ಬಿಟ್ಟು ಆಗುವುದಿಲ್ಲ, ಇಂತಹದ್ದೊಂದು ಅಪೇಕ್ಷೆ ಸಹಜ ಅಲ್ಲ ಅಂತ ಹೇಳಿಕೊಂಡು ಅವರಿಂದಲೂ ಅವನು ಶಾಪವನ್ನು ಪಡೆದ. ನಾನು ಕೇಳಿದ್ದು ನೀನು ಯಾಗಕ್ಕೆ ಬರಲಿಲ್ಲ ಯಾಕೆ? ಯಾಗಕ್ಕೆ ನೀನು ಬರಲಿಲ್ಲ ಯಾಕೆ? ಅದಕ್ಕೆ ಉತ್ತರ ಇದು. ಯಾಗಕ್ಕೆ ಯಾಕೆ ಬರಲಿಲ್ಲ ಅಂತ ಹೇಳಿದ್ರೆ, ಬ್ರಹ್ಮತ್ವವನ್ನು ಪಡೆದುಕೊಂಡಂತಹ ವಸಿಷ್ಠರೇ ವಿರೋಧಿಸಿದಂತಹ ಒಪ್ಪದ ಯಾಗವನ್ನು ಬ್ರಹ್ಮತ್ವವನ್ನು ಪಡೆಯದ ನೀನು ಹಾಗಾದರೆ ವಸಿಷ್ಠರಲ್ಲಿ ನಿಮಗೆ ಒಳ ಒಪ್ಪಂದ ಆಗಿದೆ ಎನ್ನುವುದರಲ್ಲಿ ಅನುಮಾನ. ಯಾಕೆ ಒಳ ಒಪ್ಪಂದ? ಒಳ ಒಪ್ಪಂದ ಮಾಡಿದ್ಯಾ? ನೀನು ವಸಿಷ್ಠರಲ್ಲಿ ಒಳ ಒಪ್ಪಂದ ಮಾಡಿದ್ಯೋ? ವಸಿಷ್ಠರು ಇಲ್ಲದೆ ಇದ್ದಂತ ಯಾಗಕ್ಕೆ ನಾನು ಹೋಗುವುದಿಲ್ಲ ಅಂತ ನೀನು ಒಳ ಒಪ್ಪಂದ ಮಾಡಿದ್ಯೋ ಇಲ್ವೋ? ಯಾಕೆ ವಸಿಷ್ಠರಿಲ್ಲದೆ ಯಾಗಕ್ಕೆ ನಾನು ಯಾಕೆ
ಬರ್ಲಿಲ್ಲ ನೀನು. ವಸಿಷ್ಠರು ಒಪ್ಪದಂತಹ ಒಬ್ಬ ವಸಿಷ್ಠರು ಅಂತ ಹೇಳಿದ್ರೆ ಏನು, ಒಬ್ಬ ಸಾಮಾನ್ಯರು ಏನು ಅಲ್ಲ, ಬ್ರಹ್ಮತ್ವವನ್ನು ಪಡೆದಂತಹ ವಸಿಷ್ಠರು ಒಪ್ಪದೆ, ಅವರ ಮಕ್ಕಳು ಒಪ್ಪದೆ ಶಾಪವನ್ನು ಕೊಟ್ಟಿದ್ದಾರೆ. ಚಾಂಡಾಲನಾಗು, ಚಾಂಡಾಲತ್ವವನ್ನು ಪಡೆದಂತಹ ಅರ್ಥಾತ್ ಅವನ ವ್ಯಕ್ತಿತ್ವವನ್ನೇ ಕಳೆದುಕೊಂಡಿದ್ದಾನೆ. ಅಂತಹ ಒಬ್ಬನ ವ್ಯಕ್ತಿಯನ್ನು ನೀನು ಕೇವಲ ನೀನು ಯಾಕೆ ಅವನೊಡನೆ ಸೇರಿಕೊಂಡದ್ದು? ನನಗೆ ಗೊತ್ತಿಲ್ಲ ಅಂತ ಹೇಳಿದ್ಯಾ ನೀನು ಯಾಕೆ ಸೇರಿಕೊಂಡದ್ದು? ಒಂದು ಕಾಲದಲ್ಲಿ ನಿನ್ನ ಹೆಂಡತಿ ಮಕ್ಕಳನ್ನು ಅವ ಸಾಕಿದ್ದಾನೆ. ಆ ಒಂದು ಮಮಕಾರಕ್ಕಾಗಿ ಅವನೊಡನೆ ಸೇರಿಕೊಂಡು ಅವನನ್ನು ಈ ಸಲ ಅವನ ಒಂದು ಇಷ್ಟವನ್ನು ಈಗ ಅವ ಚಾಂಡಾಲನಾಗಿದ್ದಾನೆ, ಶಾಪ ಇದ್ದಾನೆ ಎನ್ನುವ ಕಾರಣಕ್ಕೆ ಅವನನ್ನು ತಿರಸ್ಕರಿಸಿದ್ದೆ ಹೌದು ಅಂತ ಆದ್ರೆ ಅವನ ಚಾಂಡಾಲತ್ವವನ್ನು ನಾನು ತೊಳೆದಿದ್ದೇನೆ. ಅಶ್ವಿನಿ ದೇವತೆಗಳ ಮೂಲಕವಾಗಿ ಚಾಂಡಾಲತ್ವವನ್ನು ತೊಳೆದು ಮುಳ್ಳು ಮುತ್ತುಗದ ಮರಕ್ಕೆ ಕಟ್ಟಿದ್ದೇನೆ. ಚಾಂಡಾಲತ್ವ ಇಲ್ಲ, ಅದನ್ನು ತೊಳೆದಿದ್ದೇನೆ, ಸ್ವರ್ಗಕ್ಕೆ ಕರೆದುಕೊಂಡು ಹೋಗವನು. ಅದೆಲ್ಲವನ್ನು ನಾನು ತಿಳಿದಿದ್ದೇನೆ. ನೀನು ತೊಳೆದದ್ದು ಹೇಗೆ? ಒಮ್ಮೆ ಪಡೆದಂತಹ ಅವನ ಚಾಂಡಾಲತ್ವವನ್ನು ಶುದ್ಧೀಕರಿಸುವ ಪ್ರಯತ್ನವನ್ನು ನೀನು ಮಾಡಿದೆ. ಹಾಗಂತ ಹೇಳಿಕೊಂಡು ಅವ ಶುದ್ಧ ಆಗಿದ್ದಾನಂತೇಳಿ ನಾವು ಒಪ್ಪಬೇಕಾಗಿಲ್ಲಲ್ಲ. ಒಪ್ಪುದಿಲ್ವ? ನಾವು ಯಾಕೆ ಒಪ್ಪಬೇಕು? ಈಗ ನಿನ್ನಲ್ಲಿ ಕೇಳ್ತೇನೆ, ನೀನು ವೃತ್ರಾಸುರನ ವಧೆ ಮಾಡಿದ್ದಿ. ವೃತ್ರಾಸುರನ ವಧೆ ಮಾಡಿ ನಿನಗೆ ಬ್ರಹ್ಮಹತ್ಯೆ ಬರ್ಲಿಲ್ವಾ? ಬ್ರಹ್ಮಹತ್ಯೆ ನಿನಗೂ ಬಂದಿದೆ. ನಿನಗೆ ಬ್ರಹ್ಮಹತ್ಯೆ ನಾನು ಕೇಳಿದಕ್ಕೆ ಬ್ರಹ್ಮಹತ್ಯೆ ಪಾತಕ ಬರ್ಲಿಲ್ವಾ? ಬಂದಿದೆ. ಅದನ್ನು ತೊಳೆದದ್ದು ಯಾರು? ಈಗ ನೀನು ಸ್ವರ್ಗದಲ್ಲಿ ಇಲ್ವಾ? ಅದು ಸರಿಯಾಗಿದೆ. ನನ್ನವರೆಲ್ಲರೂ ಅದಕ್ಕೆ ಬೇಕಾದಂತಹ ಪ್ರಾಯಶ್ಚಿತ್ತವನ್ನು ಮಾಡಲಿಕ್ಕೆ ಈಗ ನಿನಗೆ ಬ್ರಹ್ಮಹತ್ಯೆ ಪಾತಕ, ಈಗ ನಿನಗೂ ಬ್ರಹ್ಮಹತ್ಯೆ ಬಂದಿದೆ. ನೀನು ವಸಿಷ್ಠರ ಮಕ್ಕಳು ವಾಸಿಷ್ಠರನ್ನು ಸುಟ್ಟುಕೊಳ್ಳಿಲ್ವೇ? ಅದು ಬ್ರಹ್ಮಹತ್ಯೆ ಅಲ್ವೇ? ಅದು ಶಾಪ. ಹಾಗಿದ್ರೆ ಬ್ರಹ್ಮಹತ್ಯೆ ನಿನಗೂ ಇದೆ. ಬ್ರಹ್ಮಹತ್ಯೆಯನ್ನು ಅಂಟಿಸಿಕೊಂಡಂತಹ ಯಾಗಕರ್ಮಿಯಾಗಿ ಯಾಗ ಮಾಡಲಿಕ್ಕೆ ಹೇಗೆ ಕಾರಣ? ಹಣೆ ಬರ ಕೆಟ್ಟವನೇ ನೀನು ಬ್ರಹ್ಮಹತ್ಯೆ ಪಾತಕ ಮಾಡಿ ಎಷ್ಟು ವರ್ಷ ಎಲ್ಲಿ ಅಡಗಿ ಕುಳಿತಿದ್ದಿ? ಅದು ಅಡಗಿ ಕೂತ್ಕೊಳ್ಳುವಂತಹ ಒಂದು ಕರ್ಮ ಫಲ ಆ ಕಾಲಕ್ಕೆ ಬಂದಿತ್ತು. ಎಲ್ಲೆಲ್ಲೋ ಗುಹೆಗಳಲ್ಲಿ ಕುಳಿತಿದ್ದೆ. ನಿನ್ನಷ್ಟು ಪಾಪಿಗಳು ಪ್ರಪಂಚದಲ್ಲಿ ಮತ್ತೊಬ್ಬರಿಲ್ಲ. ನೀನು ಒಂದು ಬ್ರಹ್ಮಹತ್ಯೆ ಮಾಡಿದವ, ವೃತ್ರಾಸುರನ ವಧೆ ಮಾಡಿ ಬ್ರಹ್ಮಹತ್ಯೆ ಮಾಡಿದವ. ದಿತಿಗರ್ಭಛೇದನ ಮಾಡ್ಲಿಲ್ವಾ ನೀನು? ಗರ್ಭಹತ್ಯೆ ಭ್ರೂಣಹತ್ಯೆ ಮಾಡ್ಲಿಲ್ವಾ ನೀನು? ಎಲ್ಲವನ್ನು ಕಾಲಕ್ಕೆ ಮಾಡುವ ಕಾಲಕ್ಕೆ ಭ್ರೂಣಹತ್ಯೆ ಮಾಡಿದವರು ನೀನು, ಬ್ರಹ್ಮಹತ್ಯೆ ಮಾಡಿದವನು ನೀನು. ಇಷ್ಟು ಮಾಡಿ ಸ್ವರ್ಗದಲ್ಲಿ ನೀನಿದ್ಯಂತೆ. ಈಗ ಶಶರೀರನಾಗಿ ನೌಷ ಬರ್ಲಿಲ್ವಾ? ಅನುಭವಿಸಿ ಹೋದ ಅಲ್ವಾ? ನೌಷ ಕರಂದಮ ಬರ್ಲಿಲ್ವಾ? ಅವರೆಲ್ಲ ಬರುತ್ತಾರೆ ಅಂತ ಆದ್ರೆ ಅವರ ಪಾಪವನ್ನು ತೊಳೆಯುವುದಕ್ಕೆ ನನಗೆ ಆಗುತ್ತದೆ ಅಂತ ಆದ್ರೆ ಇವನ ಪಾಪವನ್ನು ತೊಳೆದಿದ್ದೇನೆ. ಅವರೆಲ್ಲರೂ ಧರ್ಮಿಷ್ಠರಾಗಿದ್ರು. ಈಗ ಕರೆದುಕೊಂಡು ಇವ ಅಧರ್ಮಿ ಅಂತ ಹೇಳಿಕೊಂಡು ತಂದೆಯಿಂದಲೇ ಪರಿತ್ಯಜಿಸಲ್ಪಟ್ಟವ, ರಾಜ್ಯಕ್ಕೆ ಅರ್ಹ ಅಲ್ಲ ಅಂತ ಹೇಳಿ ಹೊರದಬ್ಬಿದವ. ಹಾಗೆಲ್ಲವನ್ನು ಒಬ್ಬ ಇಟ್ಟುಕೊಂಡು ತನ್ನದಾದಂತಹ ಅರ್ಹತೆಯನ್ನು ಕಳೆದುಕೊಂಡು ಈ ರೀತಿಯಾಗಿ ವಾಮ ಮಾರ್ಗವಾಗಿ ನಿನ್ನನ್ನು ಗುರುವಾಗಿ ಸ್ವೀಕರಿಸಿಕೊಂಡು ಎಷ್ಟು ಸರಿ? ನೀನು ಗುರುವಾಗಿ ಒಪ್ಪಿಕೊಳ್ಳುವುದು ಎಷ್ಟು ಸರಿ? ಈಗ ವಾಮ ಮಾರ್ಗದಲ್ಲೇ ಅವ ನಡೆದಿದ್ದೆ ಹೌದು ಅಂತ ಆದ್ರೆ ಅವ ಅನ್ಯಾಯ ಮಾಡಿದ್ದಾನೆ ಅಂತ ಆದ್ರೆ 99 ಯಾಗ ಮಾಡಿದ್ಯಾರು ಅವನನ್ನು? ಅದು ವಸಿಷ್ಠ ಮಾಡಿಸಿದ್ದು. ಹಾಗಾದ್ರೆ 100ನೇ ಯಾಗ ಯಾಕೆ ಮಾಡ್ಲಿಲ್ಲ? ಅದು ಕೂಡ ವಸಿಷ್ಠರೇ ನಿರ್ಧರಿಸಿದ್ದು. ಅವನಿಗೆ ಅಂತಹ ಅರ್ಹತೆ ಬೇಡ ಅಂತ ಹೇಳಿಕೊಂಡು. ಯಾಕೆ? ನೀನು ವಸಿಷ್ಠರ ಜೊತೆ ಒಳ ಒಪ್ಪಂದ ಮಾಡಿ ಈಗ ವಸಿಷ್ಠರು ಅವರು ಕಳುಹಿಸಿಕೊಡುವಾಗ ವಸಿಷ್ಠರು ಇಲ್ಲದೆ ಇದ್ದಂತ ಯಾಗದ ಹವಿಸ್ಸನ್ನು ಸ್ವೀಕಾರ ಮಾಡುವುದಕ್ಕೆ ನನಗೆ ಆಗುವುದಿಲ್ಲ ಅಂತ ಹೇಳಿ ಈಗ ನನ್ನ ಮುಂದೆ ಬಂದಿದ್ದೀ ಹೌದು ಅಂತ ಆದ್ರೆ ನೀನು ಸಾಧಾರಣದ ಸುರೇಂದ್ರ. ಗುರು ಶಾಪ, ತಂದೆಯಿಂದ ಪರಿತ್ಯಜಿಸಲ್ಪಟ್ಟಂತಹ ಪಾಪಿ ಮಗ ಅವ. ಎಲ್ಲವನ್ನು ಇದ್ದುಕೊಂಡು ಅಂತಹ ಒಬ್ಬ ನಿಕೃಷ್ಟನ ಜೊತೆ ಸೇರಿಕೊಂಡು ದೊಡ್ಡ ಜನ ಅಂತ. ಅದಕ್ಕಿಂತ ದೊಡ್ಡ ಪಾಪಿ ನೀನು, ಅದಕ್ಕಿಂತ ದೊಡ್ಡ ಪಾಪಿ ನೀನು. ನೀನು ಮಾಡಬಾರದೇ ಇದ್ದಂತ ಅನ್ಯಾಯ ಮಾಡಿದವ. ನೀನು ಸ್ವರ್ಗದಲ್ಲಿ ಇದ್ದೀಯಂತೆ. ನಾನು ಸ್ವರ್ಗದಲ್ಲಿ ನನ್ನ ಅರ್ಹತೆಯಿಂದ ಇದ್ದೇನೆ. ನಾನು ಏನು ಪಾಪ ಮಾಡಿದ್ರು ಅದರ ಪರಿಮಾರ್ಥವಾಗಿ ಮಾಡಲಿಕ್ಕೆ ನನ್ನವರೆಲ್ಲರೂ ಅದಕ್ಕೆ ಕಾಲಕ್ಕೆ ನನಗೆ ಸಹಾಯ ಮಾಡಿದ್ದಾರೆ. ನಿನ್ನ ಪಾಪವನ್ನು ತೊಳೆದದ್ದು ಯಾರು? ನಮ್ಮವರೇ ಎಲ್ಲ ತೊಳೆದದ್ದು ಯಾರು? ನಮ್ಮ ಬೃಹಸ್ಪತಿ ಆಚಾರ್ಯರಿದ್ದಾರೆ, ದೇವತೆಗಳೆಲ್ಲರಿದ್ದಾರೆ, ನಮ್ಮ ಸಾಕಿದಂತಹ ನಮ್ಮ ಒಡೆಯ ಶ್ರೀಮನ್ನಾರಾಯಣ ಇದ್ದಾನೆ, ಎಲ್ಲರೂ ಇದ್ದಾರೆ. ಇವನ ಪಾಪವನ್ನು ನಾನು ತೊಳೆದಿದ್ದೇನೆ. ಇವನಿಗೆ ಪಾಪ ಇಲ್ಲ. ಈಗ ಇವ ಶುದ್ಧನಾಗಿದ್ದಾನೆ. ಅಲ್ಲ, ಅವನಿಗೆ ಶುದ್ಧರಾಯಸ ಕೊಟ್ಟಿದ್ದೇನೆ. ಈಗ ಅಲ್ಲಿ ಸ್ವರ್ಗ ಆಗಿದೆಯಲ್ಲ, ಅಲ್ಲೇ ಇರುವುದು. ಯಾಕೆ ಅಂತ ಹೇಳಿದ್ರೆ ಅವನ ಪಾಪವನ್ನು ತೊಳಿಲಿಕ್ಕೆ ನೀನೇ ಪಾಪ. ಯಾಕೆಂದ್ರೆ ನೀನು ಕ್ಷತ್ರಿಯತ್ವವನ್ನು ಬಿಟ್ಟು ಬ್ರಹ್ಮತ್ವವನ್ನು ಪಡೆಯುವ ಅರ್ಹತೆಯನ್ನು ಸಂಪಾದಿಸುವ ಮಾರ್ಗದಲ್ಲಿ ನೀನು ಕೋಪವನ್ನು ಬಿಡಬೇಕಿತ್ತು, ತಾಪವನ್ನು ಬಿಡಬೇಕಿತ್ತು, ಎಲ್ಲವನ್ನು ಬಿಡಬೇಕಿತ್ತು. ಎಲ್ಲವನ್ನು ಬಿಡದೆ ನೀನು ಸಿಟ್ಟಿನಿಂದ ಶಾಪ ಕೊಟ್ಟದ್ದು ಹೌದು ಅಂತ ಆದ್ರೆ ನಿನ್ನಲ್ಲಿ ಎಲ್ಲವೂ ಇದೆ ಅಲ್ವೇ? ಹಾಗಿದ್ರೆ ನಿನ್ನಲ್ಲಿ ಎಲ್ಲವೂ ಇರುವಾಗ ನೀನು ಗುರು ಆಗ್ಲಿಕ್ಕೆ ಎಷ್ಟು ಅರ್ಹ? ನಾನು ಕ್ಷತ್ರಿಯತ್ವವನ್ನು ಬಿಟ್ಟು ಕ್ಷತ್ರಿಯತ್ವವನ್ನು ಮೀರಿದಂತಹ ಬ್ರಾಹ್ಮಣ್ಯ ಎನ್ನುವುದನ್ನು ತಿಳ್ಕೊಂಡು ಪ್ರವಾಹಕ್ಕೆ ಇದಿರಾಗಿ ಈಜಿ ದಡವನ್ನು ಸೇರುವುದಕ್ಕೆ ಬೇಕಾಗಿ ಹೊರಟವನು ನಾನು. ಬ್ರಾಹ್ಮಣ್ಯವೇ ಪ್ರಪಂಚದಲ್ಲಿ ಶ್ರೇಷ್ಠ ಎನ್ನುವುದನ್ನು ಅಂಗೀಕರಿಸಿ ಆ ಪಥವನ್ನು ಹಿಡಿದು ಹೊರಟವನು ನಾನು. ಆ
ಸಾಧನೆಯ ಹಾದಿಯಲ್ಲಿ ಮುನ್ನುಗ್ಗಿ ಸಾಧಿಸುವುದಕ್ಕೆ ಹೊರಟಂತಹ ನನ್ನನ್ನು ಏಕವಚನದಿಂದ ನನ್ನನ್ನು ನೀನು ಅಂತ ಕರೆದೆಯಲ್ಲ, ನೀನು ಎಂತದ್ದು ಗೊತ್ತುಂಟ? ನೀನು ಸಾಧಾರಣದ ಸುರೇಂದ್ರ ಅಲ್ಲ, ನೀನು ಪಡ ಸುರೇಂದ್ರ ಅಲ್ಲ. ಹೊಡಸುರೇಂದ್ರ ನಿಲ್ಲುವುದಕ್ಕೆ ಹೊಡಸುರೇಂದ್ರ ನಿಲ್ಲುವುದಕ್ಕೆ ಪಡೆವೇರಿದರು ಅಮರಾಪುರ ಕೊಡುವೆ ನೃಪದಿಗೆನುತ್ತ ಮುನಿಪ ಗುಡುಗುಡಿಸುತ್ತೀರೆ. ವಶಿಷ್ಠರಲ್ಲಿಯೂ ನಿನ್ನಲ್ಲಿಯೂ ಒಳ ಒಪ್ಪಂದ ನಡೆಸಿ ಇವ ಮಾಡುತ್ತಿರುವಂತ ವಶಿಷ್ಠರಿಲ್ಲದೆ ಇದ್ದಂತ ಯಾಗಕ್ಕೆ ನಾನು ಹೋಗುವುದಿಲ್ಲ ಎನ್ನುವುದನ್ನು ಸಂಕಲ್ಪಿಸಿ ವಶಿಷ್ಠರಿಗೆ ಮಾತು ಕೊಟ್ಟು ನಾನು ನಡೆಸಿದಂತಹ ಯಜ್ಞದಲ್ಲಿ ಅವಿಸನ್ನು ಸ್ವೀಕರಿಸುವುದಕ್ಕೆ ಬರದೆ ಈಗ ಇಲ್ಲಿಗೆ ಬಂದು ಕೈಯಲ್ಲಿ ಕುಲಿಶವನ್ನು ಹಿಡಿದುಕೊಂಡು ಸ್ವರ್ಗವನ್ನು ನಿರ್ಮಾಣ ಮಾಡುವುದಕ್ಕೆ ಬಿಡುವುದಿಲ್ಲ ಎನ್ನುವ ಹಾಗೆ ಬಂದು ನನ್ನ ಮುಂದೆ ವಾದವನ್ನು ಮಾಡುವುದಕ್ಕೆ ಹೊರಟೆ ಅಂತಾದ್ರೆ ನೀನು ಪಡ ಸುರೇಂದ್ರ. ಆಗ್ಲಿ, ನೀನು ಏನು ಹೇಳಿದ್ರು ನಿನ್ನ ಅರ್ಹತೆ ಏನು ಎನ್ನುವುದನ್ನು ಎಲ್ಲರೂ ತಿಳಿದಿದ್ದಾರೆ. ನಿನ್ನ ಪ್ರಯತ್ನವನ್ನು ನಾನು ಮೆಚ್ಚುತ್ತೇನೆ. ಯಾಕೆ ಪ್ರವಾಹಕ್ಕೆ ಈಜುವ ಪ್ರಯತ್ನ ಅಂತ ನೀನು ಹೇಳಿದೆ ಅಲ್ವೇ, ಅದು ಒಪ್ಪಬೇಕಾದದೆ. ಆದರೆ ಪ್ರವಾಹಕ್ಕೆ ಈಜುವ ಪ್ರಯತ್ನದಲ್ಲಿ ಇಂತಹ ನಿಕೃಷ್ಟರನ್ನು ಸೇರಿಸಿಕೊಂಡು ಅವರ ಮೂಲಕವಾಗಿ ನನ್ನ ವ್ಯಕ್ತಿತ್ವವನ್ನು ಏರಿಸ್ತೇನೆ ಎನ್ನುವಂತಹ ನಿನ್ನ ಪ್ರಯತ್ನ, ಅದನ್ನು ನಾನು ಒಪ್ಪುವುದಿಲ್ಲ. ದೇವೇಂದ್ರನಾಗಿ ಆ ದೇವಲೋಕಕ್ಕೆ ಯಾರು ಹೇಗೆ ಬರಬೇಕು ಎನ್ನುವುದನ್ನು ಈ ಮೂರ್ತಿಗಳು ನಿರ್ದೇಶಿಸಿದವು. ನೀನು ದೇವಲೋಕಕ್ಕೆ ಸೇರಿದ್ದೆ ಹೇಗೆ? ನಾನು ಶತಯಾಗವನ್ನು ಮಾಡಿಯೇ ಸೇರಿದ್ದು. ಎಲ್ಲಿ? ಹೌದಾ, ನೀನು ಮನುಷ್ಯನಾಗಿ ಹುಟ್ಟಿ ಕರ್ಮಭೂಮಿಯಲ್ಲೇ ಅಲ್ವಾ ಹುಟ್ಟಿದ್ದು? ಕರ್ಮಭೂಮಿಯಿಂದಲೇ ಕರ್ಮಭೂಮಿಯಲ್ಲೇ ಯಜ್ಞಯಾಗಾದಿಗಳನ್ನು ಮಾಡಿ ಅಲ್ವಾ ಹೊರಟದ್ದು? ತ್ರಿಮೂರ್ತಿಗಳ ಅನುಗ್ರಹ ಒಂದು ಇದೆ ಅಲ್ವೇ? ಈಗ ಇವನು ಕರ್ಮವನ್ನೇ ಮಾಡಿ ಇವನನ್ನು ಕಳುಹಿಸಿ ಕೊಟ್ಟದ್ದು. ಅವನು ನೀ ದೇವೇಂದ್ರನಾಗುವುದಕ್ಕೆ ಬಂದದ್ದಲ್ಲ, ಅವ ದೇವೇಂದ್ರನಾಗುವುದಕ್ಕೆ ಅಲ್ಲಿಗೆ ಬಂದದ್ದಲ್ಲ, ನಿನ್ನ ಸ್ಥಾನವನ್ನು ಕಸಿದುಕೊಂಡು ಅಲ್ಲಿ ಕುಳಿತುಕೊಳ್ಳುವುದಕ್ಕೆ ಬಂದದ್ದಲ್ಲ, ಸ್ವರ್ಗದ ಭೋಗವನ್ನು ಅನುಭವಿಸುವುದಕ್ಕೆ ಬೇಕಾಗಿ ಬಂದವನು. ನಿನಗೆ ಅದು ಹೆದರಿಕೆ ಯಾಕೆ? ನೀನು ಅವನನ್ನು ನನಗೆ ಹೆದರಿಕೆ ಅಲ್ಲ, ಅದು ಅಲ್ಲಿಯ ನಿಯಮದ ವಿರುದ್ಧ. ಸ್ವರ್ಗದ ಭೋಗ ಯಾರು ಹೇಗೆ ಅನುಭವಿಸಬೇಕು ಎನ್ನುವುದನ್ನು ಅಲ್ಲಿಯೇ ನಿಯಮಿಸಲ್ಪಟ್ಟಿದೆ. ಹಾಗಿರುವಾಗ ಒಬ್ಬ ವ್ಯತಿರಿಕ್ತವಾಗಿ ಈ ರೀತಿಯಾಗಿ ಅನುಭವಿಸಲಿಕ್ಕೆ ಬರ್ತಾನೆ ಅಂತ ಹೇಳಿದ್ರೆ ದೇವೇಂದ್ರನಾಗಿ ನಾನು ಹೇಗೆ ಬಿಡುವುದು ಅವನನ್ನು? ಈಗ ನೀನು ಬಿಡದೇ ಇದ್ರೆ ಅದನ್ನು ಬಿಡಿಸುವುದಕ್ಕೆ ನನಗೆ ಗೊತ್ತುಂಟು. ಈಗ ಅಲ್ಲಿ ನಾನು ಸ್ವರ್ಗ ನಿರ್ಮಾಣ ಮಾಡಿದ್ದೀನಲ್ಲ, ಅದು ಈಗ ಎಂತದ್ದು? ನೀನು ಬೇಡ ಅಂತ ಹೇಳುವುದು ಬೇಕು ಅಂತ? ಅದು ಇರಬಾರ್ದು ಅಂತಲೇ ಹೇಳುವುದು. ಈ ರೀತಿಯಾಗಿ ಒಬ್ಬ ಸ್ವರ್ಗಕ್ಕೆ ಪ್ರತಿ ಸ್ವರ್ಗ ಒಂದು ನಿರ್ಮಾಣವಾದ್ರೆ ನಾಳೆ ದೇವಲೋಕದ ಹೆಸರು ಹಾಳಾದೀತು. ಹಾಗಾಗಿ ಅಂತಹ ಸ್ವರ್ಗವನ್ನು ಇರ್ಲಿಕ್ಕೆ ಬಿಡುವುದಿಲ್ಲ ನಾನು. ನೀನು ಪಾಪಿ ನೀನು. ನಿನಗೆ ನಿನ್ನಷ್ಟರ ಎತ್ತರಕ್ಕೆ ಮತ್ತೊಂದು ಇರಬಾರದು, ನಿನ್ನಂತದ್ದೇ ಮತ್ತೊಂದು ಇರಬಾರದು ಎನ್ನುವುದನ್ನು ನೀನು ಸಂಕಲ್ಪಿಸಿ ಹೊರಟವನು. ನನ್ನ ಮಂತ್ರಶಕ್ತಿಯಿಂದ ನಿರ್ಮಾಣ ಮಾಡಿದ್ದೇನೆ ಆ ಸ್ವರ್ಗ, ಹೋಗಲ್ಲ ಆ ಸ್ವರ್ಗ ಅಂತ ನಾನು ಹೇಳಿದ್ದೇನೆ. ಈಗ ಪ್ರತಿ ಸ್ವರ್ಗವನ್ನು ನಿರ್ಮಾಣ ಮಾಡಿದ್ದೇನೆ, ಅದನ್ನು ಉಳಿಸುತ್ತೇನೆ. ಅದಕ್ಕೆ ಎದುರಾಗಿ ಬಂದ್ರೆ ದೇವೇಂದ್ರ ಅಂತ ನೋಡ್ಲಿಕ್ಕೆ ನೀನು ನಾನು ನೋಡುವ. ಋಷಿದಿಲಗ ನೀನು ನಿರ್ಮಿಸಿದ ಸಕಲವು ನಿಲಲಿ. ಋಷಿದಿಲಗ ನೀನು ನಿರ್ಮಿಸಿದ ಸಕಲವು ನಿಲಲಿ. ಋಷಿದಿಲಗ ನೀನು ನಿರ್ಮಿಸಿದ ಸಕಲವು ನಿಲಲಿ. ಕುಸಿಯದಿಲ್ಲದರ ಸನಿಗದರಿ. ಋಷಿತಿಲಕ ನೀನು ನಿರ್ಮಿಸಿದ ಸಕಲವು ನಿಲಲಿ. ಕುಸಿಯದಿಲ್ಲದರ ಸನಿಗದನಿ. ಶ್ವಸನ ಸಕಬದದ ಕೊರಗ ಸಮಬಲ ನೃಪನ. ಶ್ವಸನ ಸಖಪಥದ ಹೊರಗ ಸಮಬಲ ನೃಪನ. ನಿಲ್ಲಿಸುವುದೆಂದರು ದಿವಿಜರಲ್ಲಿ ಋಷಿ ತಿಲಕ. ಕೈ ಮುಗ್ದಿದ್ದೇನೆ ಋಷಿ ತಿಲಕ. ನೀವು
ಎಂತದು ಅದು ಮೊದಲು ಗೊತ್ತಿರ್ಲಿಲ್ವಾ ನಿನಗೆ? ನಿಮ್ಮ ದರ್ಭಾಶ್ರಯ ಮುಂದೆ ನನ್ನ ವಜ್ರಾಯುಧ ಯಾವುದಕ್ಕೂ ಲೆಕ್ಕ ಇಲ್ಲ, ಗೊತ್ತಾಯ್ತು, ಇಳಿಸಿದ್ದೇನೆ ಅದನ್ನು ಈಗ ನಾನು. ಈಗ ಎಂತದು ಮತ್ತೆ ನಿನ್ನದು? ಅಲ್ಲ ಬೇಡ, ಅದು ನಿನಗೆ ಮೊದಲೇ ಗೊತ್ತಿರ್ಲಿಲ್ವಾ? ಅಲ್ಲ ಏನೋ ಸ್ವಲ್ಪ ನೋಡುವಂತ ಪ್ರಯತ್ನ ಪಟ್ಟದ್ದು ನಾನು. ಏನಾಯ್ತು ಈಗ ನೋಡಿದ್ದು? ಅದು ಆಗ್ಲಿಕ್ಕಿಲ್ಲ ಅಂತ ಆಯ್ತು. ಈಗ ಇಷ್ಟಕ್ಕೆ ಇದು ಇನ್ನು ಮುಗಿಯುವುದಿಲ್ಲ. ಸುಮ್ಮನೆ ಆ ತ್ರಿಶಂಕುವನ್ನು ನೆಪ ಇಟ್ಟುಕೊಂಡು ನಾವು ಯಾಕೆ ವಾದ ಮಾಡುವುದು, ನಾವು ಯಾಕೆ ಜಗಳ ಮಾಡುವುದು? ಅದಕ್ಕೆ ಅಂತೂ ಋಷಿ ತಿಲಕ ಆಗುವಂತಹ ನಿಮ್ಮ ಪ್ರಯತ್ನದಲ್ಲಿ ನೀವು ಇಷ್ಟು ಎತ್ತರದ ಸಾಧನೆಯನ್ನು ಮಾಡಿದ್ದೀರಿ ಎನ್ನುವುದನ್ನು ಅರ್ಥೈಸಿಕೊಂಡೆ. ನಿಮ್ಮ ಸಾಧನೆ ಏನು, ನಿಮ್ಮ ವ್ಯಕ್ತಿತ್ವ ಏನು ಎನ್ನುವುದನ್ನು ತಿಳಿದುಕೊಂಡೆ. ಆದರೆ ನಿಮ್ಮ ವ್ಯಕ್ತಿತ್ವದ ಮೂಲಕವಾಗಿ ಅವನನ್ನು ಎತ್ತರಿಸಿಕೆ ಏರುವ ಪ್ರಯತ್ನವನ್ನು ಮಾಡಿದಿರಲ್ಲ, ಅಲ್ಲಿ ಅಷ್ಟೇ ಸ್ವಲ್ಪ ವಿಷಾದವಿರುವುದು, ಬೇಸರ ಇರುವುದು. ನೀವು ಏರಿದಂತಹ ಎತ್ತರ ಏನು? ನಿನಗೆ ಬೇಸರ ಉಂಟು ಅಂತ ನನಗೆ ಬೇಸರವೇ ಇಲ್ಲ. ಇರಬಹುದಪ್ಪ, ಯಾಕೆಂದ್ರೆ ನಿಮಗೆ ಅವ ಬಹಳ ಪ್ರೀತಿಯ ವ್ಯಕ್ತಿ, ಹಾಗಾಗಿ ಅವನ ಬಗ್ಗೆ ನಿಮಗೆ ಪ್ರೀತಿ ಮಮಕಾರ ಎಲ್ಲವೂ ಇರುವುದು ಸಹಜವೇ. ಆದರೆ ನಾನೇನು ಹೇಳುವುದು ಗೊತ್ತೇ, ಒಬ್ಬ ವ್ಯಕ್ತಿಗಾಗಿ ಈ ರೀತಿಯಾಗಿ ಪ್ರತಿ ಸ್ವರ್ಗವೊಂದು ನಿರ್ಮಾಣವಾಯಿತು ಎಂದಾದರೆ ನಾಳೆ ದೇವಲೋಕದ ಸ್ವರ್ಗಲೋಕದ ಮೌಲ್ಯ ಎಲ್ಲಿ ಹೋದೀತು? ಅದನ್ನು ನಾನು ಕಳವಳಿಸ್ತಾ ಇದ್ದೇನೆ. ಅದು ಮೊದಲು ನಿನಗೆ ಗೊತ್ತಿರ್ತಾ ಇದ್ರೆ ನೀನು ಅವರನ್ನು ಕೈ ಕೊಟ್ಟು ಮೇಲೆ ಕರೀತಾ ಇದ್ದಿ, ಅವನಿಗೊಂದು ಸ್ಥಾನ ಅಲ್ಲಿ ಬೇಕಾದಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಿ, ಅದು ನಿನಗೆ ಗೊತ್ತಿರ್ಲಿಲ್ಲವಾ? ಆದರೆ ಅವ ಅಲ್ಲಿ ಇರಬಾರದು ಎನ್ನುವಂತಹ ಒಂದು ಒಳ ಮನಸ್ಸು ಇದೆ ಅಲ್ವೇ? ಆ ಒಳ ಮನಸ್ಸಿಗೆ ಅನುಗುಣವಾಗಿ ನಾನು ನಡೆದುಕೊಂಡದ್ದು. ಯಾಕೆ? ಅದು ದೇವತೆಗಳು ಕೊಟ್ಟಂತಹ ನಮ್ಮ ಅಧಿಕಾರದ ವ್ಯಾಪ್ತಿ, ಅದನ್ನು ಮೀರಿ ನಡೆಯುವಂತಹ ಹೊಣೆಗಾರಿಕೆ ನನಗೂ ಇಲ್ಲ. ಹಾಗಾಗಿ ಅಲ್ಲಿಯ ಅಧಿಕಾರಕ್ಕೆ ಅಧಿಕಾರಿಯಾಗಿ ದೇವೇಂದ್ರನಾಗಿ ವರ್ತಿಸಿದವ. ಆದರೆ ಈಗ ನಾನು ನಿಮ್ಮ ಮುಂದೆ ಅಧಿಕಾರ ಇಲ್ಲ ಅಂತಾದ್ರೆ ಮತ್ತೆ ನೀನು ಬರಬೇಕಾದಂತ ಅಗತ್ಯ ಇಲ್ವಲ್ಲ, ನಿನಗೆ ಕೊಟ್ಟವರಿಲ್ವ? ಅವರು ಬಂದು ಕೇಳ್ತಾ ಇದ್ರೆ ಅವರಿಗೆ ಆದ್ರೂ ಈಗ ಅಧಿಕಾರ ನನ್ನ ಬಳಿ ಇರುವವರೆಗೆ ನಾನೇ ಕೇಳಬೇಕಲ್ವೇ? ಅವರಿಗೆ ಉತ್ತರ ಕೊಡ್ಲಿಕ್ಕೆ ನಾನೇ ಅಲ್ವೇ ಜನ? ಹಾಗಾಗಿ ಈಗ ನಿಮ್ಮ ಬಳಿ ವಿನೀತನಾಗಿ ಕೇಳಿಕೊಳ್ಳುವುದು, ಹೇಗೂ ನೀವು ಋಷಿ ತಿಲಕ ಎನ್ನುವುದು ಹೌದಾದರೆ ಈ ರೀತಿಯ ಪ್ರತಿ ಸೃಷ್ಟಿ, ಅದ್ಭುತ ಸೃಷ್ಟಿಯನ್ನು ಮಾಡಬಲ್ಲ ಸಮರ್ಥರು ನೀವು ಹೌದು ಅಂತಾದರೆ ನಿಮ್ಮ ಶಕ್ತಿ ಏನು ಎನ್ನುವುದನ್ನು ಕೇವಲ ನಾನು ಮಾತ್ರವೇ ಅಲ್ಲ, ಎಲ್ಲ ದೇವತೆಗಳು ಕಂಡುಕೊಂಡಿದ್ದಾರೆ. ವಿಶ್ವಾಮಿತ್ರರು ವಿಶ್ವವನ್ನೇ ಪ್ರತಿ ಸೃಷ್ಟಿಸಬಲ್ಲರು ಎನ್ನುವುದು ಸತ್ಯವೇ ಹೌದು ಎನ್ನುವುದನ್ನು ಎಲ್ಲರೂ ಪ್ರಾಂಜಲ ಮನಸ್ಸಿನಿಂದ ಒಪ್ಪಿಕೊಂಡಿದ್ದೇವೆ. ಆದರೆ ಸ್ವಾಮಿ ಒಂದು ಭಿನ್ನ, ಎಂತದು? ನೀವು ಸೃಷ್ಟಿ ಮಾಡಿದಂತಹ ಈ ತ್ರಿಶಂಕುವಿನ ಸ್ವರ್ಗ ಅದು ಹಾಗೇ ಇರಲಿ, ಹಾಗೇ ಇರಲಿ ಅಂತ ನಾನಲ್ವಾ ಮಾಡಿದ, ಅದನ್ನು ಹೇಳುವುದಕ್ಕೆ ನೀನು. ಹಾಗಾಗಿ ಹೇಳುವುದು, ನೀವು ಮಾಡಿದ ಸ್ವರ್ಗ ಅದು ನನ್ನಿಂದ ನಾಶ ಮಾಡಲು ಆಗುವುದಿಲ್ಲ ಎನ್ನುವುದನ್ನು, ನೀನು ಸಾಧ್ಯ ಆದ್ರೆ ನಾಶ ಮಾಡೋದನ್ನು ಆಗುವುದಿಲ್ಲ ಎನ್ನುವುದನ್ನು ನಾನು ಅರ್ಥ ಮಾಡಿಕೊಂಡೆ. ನೀನು ಮುಟ್ಟೊಮ್ಮೆ ಅದನ್ನು ಅರ್ಥ ಮಾಡಿಕೊಂಡ ನಂತರ ನಿಮ್ಮಲ್ಲಿ ಒಂದು ಮಾತು, ಎಂತದು? ಈಗ ನಮ್ಮ ಮೌಲ್ಯ ಅಲ್ಲಿ ಹಾಗೆ ಉಳಿಬೇಕು. ಆ ಮೌಲ್ಯ ಹಾಗೆ ಉಳಿಬೇಕಿದ್ರೆ ತ್ರಿಶಂಕುವಿನ ಸ್ವರ್ಗ ನೀವು ಸೃಷ್ಟಿ ಮಾಡಿದ್ದು ಅದನ್ನು ಇನ್ನು ನೀವು ತೆಗೆಯುವುದಿಲ್ಲ. ಆದರೆ ತ್ರಿಶಂಕುವನ್ನು ಕಟ್ಟಿಕೊಂಡು ನಿಮಗೂ ನನಗೂ ಏನಾಗಬೇಕಾಗಿದೆ? ನನಗೆ ಅವರನ್ನು ಕಟ್ಟಿಕೊಂಡು ಆಗಬೇಕಾದದ್ದು ಏನು ಇಲ್ಲ, ನನ್ನ ಕುಟುಂಬದವಲ್ಲ. ಅವ ಹಾಗೆ ಇರಲಿ, ಆ ಸ್ವರ್ಗದಲ್ಲಿಯೇ ಇರಲಿ. ಆದರೆ ಆ ಸ್ವರ್ಗದಲ್ಲಿ 3 ವಸ್ತುಗಳು ಇರದ ಹಾಗೆ ದಯವಿಟ್ಟು ನೀವು ಒಂದು ಅಪೇಕ್ಷೆಯನ್ನು ಈಡೇರಿಸಿಕೊಳ್ಬೇಕು. ನಿನ್ನದು ಆಜ್ಞೆಯೇ ಪ್ರಾರ್ಥನೆ. ಯಾಕೆಂದ್ರೆ ನಿಮ್ಮ ಮುಂದೆ ಆಜ್ಞೆ ನಡೆಯುವುದಿಲ್ಲ ಅಂತ ಗೊತ್ತಾಯ್ತು. ನಿಮ್ಮ ಧರ್ಮಾಸ್ತ್ರೆಗೆ ಎಷ್ಟು ಮಹಿಮೆ ಇದೆ ಎನ್ನುವುದನ್ನು ತಿಳಿದುಕೊಂಡೆ. ಆ ಧರ್ಮಾಸ್ತ್ರ ಪ್ರಾರ್ಥನೆ ಆದ್ರೆ ಕೇಳುವ, ಎಂತದದು? ಅಲ್ಲ, ಆ ಧರ್ಮಾಸ್ತ್ರ ಒಬ್ಬನನ್ನು ಶರೀರಿಯಾಗಿ ಎತ್ತರಕ್ಕೆ ಸ್ವರ್ಗದಲ್ಲಿ ತನಕ ಕಂಡು ಬರ್ತದೆ ಅಂತ ಆದ್ರೆ ಅದರ ಮಹಿಮೆ ಏನು ಎನ್ನುವುದನ್ನು ತಿಳಿದುಕೊಳ್ಬೇಕಲ್ವೇ? ಹಾಗಾಗಿ ತ್ರಿಶಂಕುವಾಗಿಯೇ ಆ ಸ್ವರ್ಗದಲ್ಲಿ ಇರಲಿ. ಆದರೆ ಅವನಿಗೆ ಇಚ್ಛಾಗಮನದ ಶಕ್ತಿ ಇರಬಾರ್ದು. ಇಚ್ಛಾಗಮನ ಅದು ಅವನಿಗೆ ಅದನ್ನು ಬಿಟ್ಟು ಬೇರೆ ಎಲ್ಲಿಗೆ ಹೋಗಬೇಕು ಅಂತ ಮನಸ್ಸೇ ಇಲ್ಲ, ಅವ ಅಲ್ಲೇ ಇರುವುದು. ಅಲ್ಲ, ಅಲ್ಲಿಂದ ಮತ್ತೆ ಈ ಸ್ವರ್ಗಕ್ಕೆ ಬರುವಂತ ಇಲ್ಲ. ಅವನಿಗೆ ಅದು ಬಿಟ್ಟು ಈಗ ಬೇರೆ ಎಲ್ಲಿಗೆ ಅವನನ್ನು ಕೇಳಿದ್ರೆ ಅವ ಹೇಳಿದ್ದಾನೆ, ಸ್ವರ್ಗ ನನ್ನ ಕಾಲ ಕೆಳಗೆ ಉಂಟು ಅಂತಲೇ ಹೇಳಿದ್ದು ಅವ. ಆ ಸ್ವರ್ಗ ಈಗ ನಿನ್ನ ಸ್ವರ್ಗ ಅವನ ಕಾಲ ಕೆಳಗೆ ಉಂಟು, ಅಷ್ಟನ್ನು ನೀವು ಅವನಿಗೆ ಅನುಗ್ರಹಿಸಿ. ಅವ ಅಲ್ಲೇ ಇದ್ದಾನೆ, ಅಲ್ಲಿಂದ ಮತ್ತೊಂದು ದೇವತೆಗಳು ನಮಗೆ ಇರುವಂತಹ ಅನುಗ್ರಹ. ಯಾಕೆಂದ್ರೆ ಅವ ಈಗ ಸ್ವರ್ಗದಲ್ಲಿದ್ದಾನೆ, ಪ್ರತಿ ಸ್ವರ್ಗ ಅದು. ನಾವೆಲ್ಲರೂ ಹವಿರ್ಭೋಜನವನ್ನು ಉಂಡು ಅವರವರ ಅಪೇಕ್ಷೆಯನ್ನು ವರಪ್ರದಾನವನ್ನು ಮಾಡ್ತೇವೆ. ಅಂತಹ ವರಪ್ರದಾನದ ಆ ಒಂದು ಬಲವು ಅವನಿಗೆ ಶಕ್ತಿಯೂ ಇರಬಾರ್ದು. ಅವನಿಗೆ ಬೇಕಾಗಿ ಅವ ಯಾರ್ಯಾರ ಕೈಕಾಲು ಹಿಡಿದದ್ದು ಇನ್ನು ಮತ್ತೊಬ್ಬರಿಗೆ ಕೊಡುವುದಕ್ಕುಂಟವ. ಅಲ್ಲ, ಅದೇ ನಿಮ್ಮಂತವರ ಕೈಕಾಲು ಹಿಡಿದು ಪುನಃ ಇನ್ನೇನಾದ್ರೂ ಇನ್ನು ಯಾರಿಗೂ ಕೊಡ್ಲಿಕ್ಕಿಲ್ಲ. ಹಾಗಾಗಿ ಆ ವರಪ್ರದಾನ ಅವನಿಗೆ ಇರಬಾರ್ದು. ಮತ್ತೊಂದು, ದೇವತೆಗಳು ನಾವು ಸಹಜವಾಗಿ ಹವಿರ್ಭೋಜನದ ಹಕ್ಕನ್ನು ಪಡೆದುಕೊಂಡವರು, ಅದನ್ನು ಕಾಲಕಾಲಕ್ಕೆ ಮುಂಜಿಸಿ ಅವರವರ ಅಪೇಕ್ಷೆಯನ್ನು ಈಡೇರಿಸುವವರು. ಅಂತ ಹವಿರ್ಭೋಜನದ ಹಕ್ಕು ಕೂಡ ಅವನಿಗಿರಬಾರ್ದು.
ಒಬ್ಬ ವ್ಯಕ್ತಿ ತಾನು ಕುಳಿತಲ್ಲಿಯೇ ಎಲ್ಲವೂ ತನಗೆ ಸಿಕ್ಕುತ್ತದೆ ಅಂತಾದ್ರೆ ಮತ್ತೊಂದು ಕಡೆಗೆ ಯಾಕೆ ಹೋಗುತ್ತಾನೆ? ಈಗ ಅವನಿಗೆ ಬೇಕಾದದಲ್ಲೇ ಸಿಗುತ್ತದಲ್ಲ, ಇನ್ನು ಬೇರೆ ಎಲ್ಲಿಗೂ ಹೋಗ್ಲಿಕ್ಕೆ ಅಲ್ಲ, ಸಹಜವಾಗಿ ಆ ಮಾತೊಂದು ಹೇಳ್ತಾರೆ, ಒಬ್ಬನಿಗೆ ಹಸಿವೆ ಆಗದಿದ್ರೆ ಅವ ಮತ್ತೆ ಕೆಲಸ ಮಾಡುವ ಗೋಜಿಗೂ ಹೋಗುವುದಿಲ್ಲ, ಏನೂ ಮಾಡುವುದಿಲ್ಲ. ಯಾಕೆಂದ್ರೆ ಅವನಿಗೆ ಹಸಿವೆ ಇಲ್ಲ. ಹಸಿವು ಇದ್ದವನಲ್ವೇ ಎಲ್ಲವನ್ನು ಮಾಡುವುದು ತನ್ನ ಹಸಿವಿಗೋಸ್ಕರ. ಹಾಗಾಗಿ ಈಗ ಅವನಿಗೆ ಏನೂ ಇಲ್ಲದ ಸ್ಥಿತಿಯಲ್ಲಿ ಒಂದು ರೀತಿಯಲ್ಲಿ ಅವನು ತ್ರಿಶಂಕು ಸ್ಥಿತಿಯಲ್ಲಿ ಕೇಳಿದಂತ ವರಪ್ರಧಾನವೋ ಅವಿರ್ಭೋಜನವೋ ಇಚ್ಛಾಗಮನವೋ ಇದು ಮೂರರ ಕುರಿತಾಗಿಯೂ ಅವನಿಗೆ ಆಶೆ ಇಲ್ಲ. ಇದು ಮೂರು ಅವನಿಗೆ ಬೇಕು ಅಂತಲಿಲ್ಲ. ಅವ ಬೇಕಾದದ್ದು ಸ್ವರ್ಗದ ಭೋಗವನ್ನು ನಾನು ಅನುಭವಿಸಿ, ಸ್ವರ್ಗದ ಭೋಗ ಅಂದ್ರೆ ಎಂತದ್ದು ಅಂತ ಅವನಿಗೆ ತೋರಿಸಿಕೊಟ್ಟಿದ್ದೇನೆ. ಅವ ಅಲ್ಲೇ ಇದ್ದಾನೆ, ನೀನು ಹೆದರಬೇಡ. ಯಾವ ಕಾಲದವರೆಗೆ ಇರಬೇಕು ಎನ್ನುವುದನ್ನು ನೀವೇ ನಿರ್ಧರಿಸಿ ಅವನನ್ನು ಅವನ ಇಚ್ಛೆಯನ್ನು ಈಡೇರಿಸಿ, ಆದರೆ ಈ ಪ್ರಸಂಗ ಲೋಕಕ್ಕೆ ಮಂಗಳವಾಗಬೇಕು ಎನ್ನುವ ರೀತಿಯಲ್ಲಿ ಒಂದು ಮಂಗಳ ವಾಕ್ಯವನ್ನು ಹೇಳಿಬಿಡಿ. ನೀನು ಯಾವ ಸಂಕಲ್ಪ ಏನಿತ್ತು ನನ್ನದು, ನಾನು ಬ್ರಹ್ಮ ಪದವಿಯನ್ನು ಸೇರಬೇಕು ಎನ್ನುವಂತಹ ನನ್ನ ಸಂಕಲ್ಪ ಏನಿತ್ತು, ಅದಕ್ಕೆ ಏನನ್ನು ನಾನು ಸಂಪಾದನೆ ಮಾಡಿದ್ದೇನು ಅದಷ್ಟನ್ನು ವಶಿಷ್ಠ ದ್ವೇಷದ ಮೂಲಕವಾಗಿ ಪೂರ್ವದ್ವೇಷವನ್ನು ನೆನೆದು ಅದಷ್ಟನ್ನು ನಾನು ಕಳ್ಕೊಂಡಿದ್ದೇನೆ ಇವನಿಗೆ ಬೇಕಾಗಿ. ಎಲ್ಲವನ್ನು ವ್ಯರ್ಥ ಮಾಡಿಕೊಂಡ್ರಿ. ಮತ್ತೊಂದು ಕಾಲಕ್ಕೆ ಎಲ್ಲಿಯಾದರೂ ನೀವು ಮತ್ತೆ ದೇವಲೋಕಕ್ಕೆ ಬರುವವರಿದ್ರೆ ಅಲ್ಲಿ ನಾವು ಆರಾಮವಾಗಿ ಕೂತು ಈ ಕಳೆದುಕೊಂಡದನ್ನು ಮತ್ತೆ ಹೇಗೆ ಪಡೆಯುವುದು ಆಲೋಚನೆ ಮಾಡುವ. ಇನ್ನು ನಾನು ಏನನ್ನಾದರೂ ಮಾಡಬೇಕು ಅಂತ ಆದರೆ ಪುನರಪಿ ಸಂಪಾದನೆಯನ್ನೇ ಮಾಡಬೇಕು, ಪುನಃ ತಪಸ್ಸ ಮಾಡಬೇಕು. ನಾವು ಸಂಪಾದನೆ ಮಾಡುವುದು ಯಾಕೆ ಅಂತ ಕೇಳಿದರೆ ಖರ್ಚು ಮಾಡುವುದಕ್ಕೆ. ಖರ್ಚು ಮಾಡಿದಷ್ಟನ್ನು ಸಂಪಾದನೆ ಮಾಡಿದಷ್ಟನ್ನು ನಾವು ಖರ್ಚು ಮಾಡುತ್ತೇವೆ. ಪುನಃ ಖರ್ಚು ಮಾಡಬೇಕು, ಪುನಃ ಸಂಪಾದನೆಯನ್ನೇ ಮಾಡಬೇಕು. ಅದಕ್ಕೆ ಬೇಕಾಗಿ ಗೊಮ್ಮೆಯನ್ನು ನಾನು ಕಳ್ಕೊಂಡಿದ್ದೇನೋ ಅದನ್ನು ನೀವು ಮತ್ತೆ ತಪಸ್ಸಿಗೆ ಕೂತು ಮತ್ತೆ ತಪಸ್ಸೇ ಬೇಕು. ಮತ್ತೆ ಖರ್ಚು ಮಾಡುವುದು ಹೇಗೆ ಅಂತ ಹೇಳಿ ಎಲ್ಲಿಯವರೆಗೆ ಅಂದ್ರೆ ನಾನು ಬ್ರಹ್ಮ ಋಷಿ ಆಗುವವರೆಗೆ ನಾನು ತಪಸ್ಸನ್ನು ಆಚರಿಸುತ್ತೇನೆ. ಆದ್ರೆ ಇನ್ನು ಬಂದು ತೊಂದರೆ ಕೊಡಬೇಡ ನೀನು. ಅಲ್ಲ, ನಾನು ತೊಂದರೆ ಕೊಡ್ಲಿಕ್ಕೆ ಹೋಗುವುದಿಲ್ಲ, ಆದರೆ ತೊಂದರೆ ಕೊಡುವಂತಹ ಸಮಯ ಬಂದ್ರೆ ಲೋಕಕ್ಕೆ ಒಳ್ಳೆಯದಾಗುವ ಹಾಗೆ ಮಾಡಿಬಿಟ್ಟು ನೀನು ಸುಮ್ಮನೆ ಬಿಡುವುದಿಲ್ಲ ಅಂತ ನನಗೂ ಗೊತ್ತು. ನೀನು ಏನಾದ್ರೂ ನೀನು ಮಾಡ್ತೀಯ ಅನ್ನೋದಂತದ್ದು ಗೊತ್ತೇ ಉಂಟು. ನಾನು ತಪಸ್ಸಿಗೆ ಹೋಗುತ್ತೇನೆ, ಅವ ಅಲ್ಲಿ ಇರ್ತಾನೆ. ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಲೋಕಕ್ಕೆ ಮಂಗಳವಾಗಲಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ. ಹರೆಯೋಳು ಬೆಸರಾಂತ ಹೊರಗಟೀಲ ಕ್ಷೇತ್ರದಿ ತೋದಿಲ್ಲತ್ತೈ ಹರೆಯೋಳು ಬೆಸರಾಂತ ಹೊರಗಟೀಲ ಕ್ಷೇತ್ರದಿ ಚಿರವಾಗಿ ನೆನೆಯಾದ ಭ್ರಮರಾಂಬೆಗೆ ಯಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿನೋದಿನಿ ಮಾತಿನಿ ವಿಷ್ಣು ವಿರಾತಿನಿ ವಿಷ್ಣುನುತೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ. ಪರದಳು ಪರಶುಭಾಷ ಕುಶಧಾರಿಗೆ ಔಷಧಿ ಭಕ್ತರ ಪೊರೆವ ಬಗೆ ಪುರಗ ಭೂಷಣನಾಥ ಕುಮಾರ ಗಜವದನನ ಚರಣ ಕಮಲ ಕಾರತಿ ಎತ್ತಿರೆ ಆರತಿ ಬೆಳಗಿದೆ ಗಜಮುಖದ ಬಗೆ ಗಣಪಗೆ